ಮದನಗೆ ದೊರಕಿದೆ ಮುದ ಬರೆಯ ಮದನಗೆ ದೊರಕಿದೆ ಮುದ ಬುದ್ಧಿ ಹೊರೆಯಳು ನಾನು ಚಾತುರ್ಯ ಮಂಬಲ್ಲಡೆ ಮಂತ್ರಿಯಾಗು. ಬಹಳಷ್ಟು ಚಾತುರ್ಯ ಇದ್ದವ ಮಾತ್ರ ಮಂತ್ರಿಯಾಗು. ಪ್ರಪಂಚದಲ್ಲಿ ಉಳಿದದ್ದು ಯಾವುದೂ ಸರಿ ಇಲ್ಲದೆ ಇದ್ರು ಬದುಕುವುದಕ್ಕೆ ದೊಡ್ಡ ವಿಷಯ ಅಲ್ಲ. ಕಾಲಿಲ್ಲದೆ ಇರುವವನು ಲೋಕಕ್ಕೆ ಬೆಳಕು ಕೊಡುವ ಸೂರ್ಯನಿಗೆ ಸಾರಥಿಯಾಗಿದ್ದಾನೆ. ಆದ್ರೆ ತಲೆ ಒಂದು ಗಟ್ಟಿಬೇಕು. ಅದು ಉಳಿದವರ ತಲೆ ಹಾಗಲ್ಲ, ಮಂತ್ರಿಗಳ ತಲೆ. ಕುಂತಳ ರಾಜ್ಯವಿದು. ಇಡೀ ರಾಜ್ಯ ನಿಂತಿರುವುದೇ ನಮ್ಮ ತಲೆಯಲ್ಲಿ. ಇನ್ನೊಂದುಂಟು, ನಾವು ಪ್ರಕಾಶಕ್ಕೆ ಬರಬೇಕು. ಬಹು ಪ್ರತಿಭಾವಂತರು ಯೋಗ್ಯತಾವಂತರು ಇರುವ ಕೂಟದಲ್ಲಿ ಇರಬಾರ್ದು. ಇದ್ರೆ ನಮಗೆ ಅವಕಾಶವೇ ಇರುವುದಿಲ್ಲ. ಎಲ್ಲಿ ಬಹಳ ಹದಗೆಟ್ಟು ಹೋಗಿದೆ ಅಲ್ಲಿ ನಾವು ಬೇಗ ಕಾಣ್ತೇವೆ. ನಮ್ಮ ರಾಜ್ಯದ ಸ್ಥಿತಿ ಹಾಗಾಗಿದೆ. ನಾನಿಲ್ಲಿಗೆ ಏನು ಸ್ಥಾನದಲ್ಲಿ? ಮಂತ್ರಿ. ಕರ್ತವ್ಯದಲ್ಲಿ ಎಲ್ಲವೂ ನನ್ನಿಂದಲೇ ಆಗಿದೆ. ಅರಸ ಇಲ್ವೋ? ಇದ್ದಾನೆ. ಇದ್ದಾನೋ? ಇತ್ತು ಪ್ರಯೋಜನ ಇಲ್ಲ. ಸುಬುದ್ಧಿ ಎನ್ನುವುದಾಗಿ ಹೆಸರು. ಜನ್ಮಾಂಧ, ಹುಟ್ಟಿನಿಂದಲೇ ಕಾಣುವುದಿಲ್ಲ. ತಂದೆಯಿಂದ ಬಂದಂತ ಪೀಠ ಅದನ್ನು ಏರಿ ಕುಳಿತುಕೊಂಡಿದ್ದ. ಈಗ ಆರೋಗ್ಯವೂ ಸರಿ ಇಲ್ಲ, ಮೇಲೆ ಹೇಳುವುದಕ್ಕಾಗುವುದಿಲ್ಲ ಮುದುಕನಿಗೆ. ಒಂದು ಜಾಗದಲ್ಲಿ ಇದ್ದಾನೆ, ಏನು ಮಾಡುವುದು ಹೇಳಿ? ಪರಂಪರೆಯಿಂದ ಬಂದದ್ದನ್ನು ನಾವು ಜನ್ಮ ಅಂತ ಕಸಿದುಕೊಳ್ಳಿಕ್ಕೆ ಆಗ್ತದ? ಕಸಿದುಕೊಂಡ್ರೆ ನಾಳೆ ಪ್ರಜೆಗಳ ವಿರೋಧ ಕಟ್ಟಿಕೊಳ್ಳಬೇಕಾಗ್ತದೆ. ನಮಗೊಂದು ನನ್ನ ಹಿರಿಯರು, ನನ್ನ ಅಪ್ಪ ಅಮ್ಮ ಹೆಸರಿಡುವಾಗ ಒಂದು ಬಹಳ ದೊಡ್ಡ ಉಪಕಾರ ಮಾಡಿದ್ದಾರೆ. ದುಷ್ಟ ಬುದ್ಧಿ ಅಂತಲೇ ಹೆಸರಿಟ್ಟಿದ್ದಾರೆ. ಇನ್ನು ನಾವು ಮಾಡುವುದನ್ನು ನೋಡಿ ಊರಿನವರು ದುಷ್ಟ ಬುದ್ಧಿ ಅಂತ ಹೇಳಲಿಕ್ಕಿಲ್ಲ ಅಲ್ಲ. ನಮ್ಮ ಹೆಸರೇ ದುಷ್ಟ ಬುದ್ಧಿ, ನಾವು ಎಂತದ್ದು ಮಾಡಿದ್ರೆ ಅದೇ. ಹಾಗಾಗಿ ನಾವು ಇಲ್ಲದೆ ಇದ್ರು ತಂದೆ ತಾಯಿಗಳನ್ನು ಪ್ರತಿ ದಿವಸ ಧನ್ಯವಾದ ಹೇಳಿ ಸ್ಮರಿಸಬೇಕು. ದುಷ್ಟ ಬುದ್ಧಿ ಇದ್ದಾನೆ, ಕುಂತಳದಲ್ಲಿ ಇದ್ದಾನೆ ಎನ್ನುವುದೇ ಉಳಿದವರಿಗೊಂದು ಅಪಾಯದ ಎಚ್ಚರಿಕೆಯ ಕರಗಂಟೆ. ಕುಂತಳಕ್ಕೆ ರಕ್ಷಣೆ. ಹೌದಪ್ಪ, ನಮಗೆ ಇನ್ನು ಅರಸನಾಗಿ ಏನಾಗ್ಲಿಕ್ಕೆ ಉಂಟು. ಒಂದು ಮಾತುಂಟು, ಗೊತ್ತುಂಟು ನಿಮಗೆ? ಸಣ್ಣ ಪ್ರಾಯದಲ್ಲಿ ವೈರಾಗ್ಯ ಬರಬಾರ್ದು, ಪ್ರಾಯ ಕಳೆದ ಮೇಲೆ ಐಶ್ವರ್ಯ ಬರಬಾರ್ದು ಅಂತ. ಎಂತದ್ದು ಕೊಡುದಿಲ್ಲ. ನಾವು ಹೇಳಿದ್ದೆ, ಒಂದು ತೊಟ್ಟು ಕಳಚಿದ ತೆಂಗಿನ ಕಾಯಿ ಆಗಿರುವುದು ಅದು ತೊಟ್ಟಿನ ಬಲದಲ್ಲಿ ಇರುವುದಲ್ಲ, ಗರಿಯ ಬಲದಲ್ಲಿ ಇರುವುದು. ಜೋರು ಗಾಳಿ ಬೀಸಿದ್ರೆ ಈಗ ಬೀಳ್ತದೆ ಅದು. ಆ ಸ್ಥಿತಿಯಲ್ಲಿ ಇದ್ದಾನೆ ಒಬ್ಬಳು ಮಗಳು. ಹೇಗಾದ್ರೂ ಮಾಡಿ ನಮ್ಮ ಜಾತಿಯನ್ನು ಬೇರೆ ಬೇರೆ ಅಲ್ಲ. ನಮ್ಮದು ಅರಸರದ್ದು ಜಾತಿ ಕ್ಷತ್ರಿಯ ಜಾತಿ ಅಲ್ವ. ಒಂದು ನನ್ನ ಮಗನಿಗೆ ಅವರ ಮಗಳನ್ನು, ಅರಸನ ಮಗಳನ್ನು ಅಲ್ಲಿಗೆ ಗಂಟು ಹಾಕಿದ್ರೆ ಮತ್ತೆ ಯಾರಿಗೆ? ಹಕ್ಕಿನಿಂದ ಅಳಿಯರೇ ಅಲ್ವ ಇಲ್ಲಿ ರಾಜ್ಯಕ್ಕೆ ರಾಜ. ಹೀಗೊಂದು ಭಾವದಲ್ಲಿ ನಾನು ಮೊದಲಿಂದಲೇ ಇದ್ದೆ. ಆದ್ರೆ ಕೆಲವು ವರ್ಷದ ಮೊದಲೊಂದಾದದ್ದು ಇನ್ನೂ ಮರೆಯುವುದಿಲ್ಲ ನನಗೆ. ನನ್ನ ಮಗನ 5ನೇ ವರ್ಷದ ಉತ್ಸವ. ನಮ್ಮಲ್ಲಿ ಒಬ್ರು ಗಾಲವರು ಅಂತ ಇದ್ದಾರೆ, ರಾಜಪುರೋಹಿತರು, ಬಹಳ ನಡೀತದೆ. ಈಗ ನಾವು ಒಂದು ವೇಳೆ ಪ್ರಜೆಗಳ ವಿರೋಧ ಕಟ್ಟಿಕೊಂಡು
ಬ್ರಾಹ್ಮಣರ ವಿರೋಧ ಕಟ್ಟಿಕೊಂಡು ಹೋದ್ರೆ ನಾಳೆ ಉಳಿಯುವುದಿಲ್ಲ. ಗಾಲವರನ್ನು ನಾವು ಎಲ್ಲಿಯಾದ್ರೂ ಮನಸ್ಸು ಮೆಚ್ಚಿಸುವ ಹಾಗೆ ಮಾಡಿದ್ರೆ ಖಂಡಿತ ನಾವು ರಾಜರಾಗುವುದಕ್ಕೆ ಅಥವಾ ನನ್ನ ಮಗ ರಾಜನಾಗುವುದಕ್ಕೆ ಏನು ಅಭ್ಯಂತರ ಇಲ್ಲ. ಅದಕ್ಕೆ ಗಾಲವರನ್ನು ಬ್ರಾಹ್ಮಣರ ಮೂಲಕ ಮೆಚ್ಚಿಸಬೇಕು ಅಂತ ಬ್ರಾಹ್ಮಣ ಸಂತರ್ಪಣೆ ಮಾಡಿದ್ರು. ಕೊಟ್ಟದ್ದನ್ನು ಎಲೆ ತುಂಬ ತಿಂದು ಹೋಗಬೇಕಾದಲ್ವ ಬ್ರಾಹ್ಮಣರಿಗೆ ಬೇಕಾದ್ದು. ತಿಂದ ಮೇಲೆ ಇವರದ್ದೊಂದು ಅಧಿಕ ಪ್ರಸಂಗ. ಓ ಅಲ್ಲಿ ದೂರದಲ್ಲಿ ಒಬ್ಬ ಹುಡುಗ ಇದ್ದಾನಲ್ವಾ, ಅವನಲ್ಲಿ ರಾಜ ಲಕ್ಷಣ ಉಂಟು, ಅವ ನಾಳೆ ಕುಂತಳಕ್ಕೆ ಅರಸನಾಗುತ್ತಾನೆ. ಸಾಲ, ರೋಗ, ಬೆಂಕಿ, ಶತ್ರು, ಈ ನಾಲ್ಕನ್ನು ಬಿಡಬಾರ್ದು. ಬಿಟ್ರೆ ನಮ್ಮ ಕುತ್ತಿಗೆಗೆ ಬರ್ತದೆ. ಅದರಲ್ಲಿ ಒಂದಲ್ವಾ ಇವ 5-6 ವರ್ಷದ ಹುಡುಗ, ಒಳ್ಳೆ ದಷ್ಟಪುಷ್ಟವಾಗಿದ್ದ, ಮತ್ತೆ ಎಲ್ಲಿಯೋ ಬೀದಿಯಲ್ಲಿ ಹುಟ್ಟಿದ ಮಗ. ಯಾರಿಗೆ ದೊಡ್ಡವರ ಯಾರದ್ದೆಲ್ಲ ಸಾಂಗತ್ಯ ಆಗಿದೆ ಯಾರಿಗೊತ್ತು, ಯಾವ ಹೆಣ್ಣಿಗೆ ಯಾವ ಗಂಡಿಗೆ ಹುಟ್ಟಿದಾನೆ ಯಾರಿಗೊತ್ತು. ಹತ್ತಿರ ಕರೆಸಿದ, ಹಾಲು ಹಣ್ಣು ಎದುರಿನಿಂದ ಕೊಟ್ಟೆ. ನೀವು ಹೇಳಿದ್ದು ಒಳ್ಳೇದಾಯ್ತು ಅಂತ ನಗನಗತಾ ಕೈ ಮುಗಿದೆ. ಮತ್ತೆ ಮಂತ್ರಿಗಳು ನಗಾಡುದು ಊರಿಗೆ ಅರ್ಥ ಆಗಬಾರ್ದು. ಅರ್ಥ ಆದ್ರೆ ಮಂತ್ರಿ ಉಳಿಯುವುದಿಲ್ಲ. ಹಾಗಾಗಿ ಊರಿಗೆ ಅರ್ಥ ಆಗದ ಹಾಗೆ ನಗಲಿಕ್ಕೆ ಯಾರಿಗೆ ಗೊತ್ತಿರ್ತದೆ ಅವ ಮಂತ್ರಿ ಆಗುವುದಕ್ಕೆ ಮೊದಲ ಅರ್ಹತೆ ಉಂಟು ಅಂತ ಅರ್ಥ. ಕಟುಕರ ಕೈಯಲ್ಲಿ ಕೊಟ್ಟು ಕಳುಹಿಸಿದೆ. ಪಾಪಿ ನಮ್ಮ ಆಶೋತ್ತರಕ್ಕೆ ನಮ್ಮ ಆಶಯಕ್ಕೆ ಭಂಗ ಬರುವ ಹಾಗೆ ಕಲ್ಲಿನ ಹಾಗೆ ಇದ್ದಾನೆ ಅಂತ ಆದ್ರೆ ತೆಗೆದ ಬಿಸಾಡಿ ಕಳುಹಿಸಿಕೊಟ್ಟಿದ್ದೆ. ನಿವಾರಣೆ ಆಗಿದೆ. ಈಗ ನಮಗೆ ಕಂಟಕ ಇಲ್ಲ. ಮಗನು ದೊಡ್ಡವನಾಗಿದ್ದಾನೆ, ಮಗಳು ಸಾಧಾರಣ ಯೌವನಕ್ಕೆ ಬಂದಿದ್ದಾಳೆ. ಇನ್ನು ಇವತ್ತೋ ನಾಳೆಯ ಕುಂತಳದ ಅಧಿಕಾರ ನಮಗೆ. ಆ ಭಾವದಲ್ಲಿ ಇದ್ದೇವೆ. ಯಾರಂತೆ ಯಾರಂತೆ ಮೊದಲೆಲ್ಲ ಸರಿ ಮಾತಾಡ್ತಿದ್ರು, ಈಗ ನಾಳೆಯೇ ನಿನ್ನ ಸ್ವಂತಕ್ಕೆ ಬರ್ತೇನೆ ಪಾಪಿ. ನೀನು ಜನ ಯಾರು ಅಂತ ಹೇಳಿದ್ದು ಅದದಲ್ಲಿ ಒಳಗೆ ಓದಿದ್ದು ಬಾಯಿಯ ಒಳಗೆ ಎಲ್ಲ. ನಾನು ಯಾರು ಅಂತ ನಿಮಗೆ ಗೊತ್ತಾಗಲಿಲ್ಲ. ಗೊತ್ತಾಗಲಿಕ್ಕೆ ನೀನು ದೊಡ್ಡ ಇದು ಪೀಠಾಧಿಪತಿ ಅಲ್ವಾ? ಇದೆಂತ ಗಂಟು ಗಂಟು? ಯಾವ ಗಂಟು? ಯಾವ ಗಂಟು ಅಂತ ಕಟ್ಟಿದ ನೀನೇ ಹೇಳ್ಬೇಕು. ಕಪ್ಪ ಕಾಣಿಕೆಯ ಗಂಟು. ಕಪ್ಪ ಕಾಣಿಕೆ ಇದು ಇಲ್ಲಿಗೆ ಎಷ್ಟು ಬರ್ತದೆ ದಿವಸಕ್ಕೆ? ಹೌದಪ್ಪ. ಬೇರೆ ಬೇರೆ ಕಡೆಯಿಂದ ಸಾಮಂತ ಅರಸರ ಕಡೆಯಿಂದ ಒಂದೊಂದು ಊರಿನಿಂದ ಬರ್ತದೆ. ಹೌದೌದು. ಇನ್ನದು ಯಾವ ಹಾಳೂರು? ಓ, ಹಾಳೂರಲ್ಲ. ಮತ್ತೆ ಇದು ಯಾವ ಊರು? ನೀನು ಬೆಳಿಗ್ಗೆ ತಗೊಂಡಿದ್ಯಾ? ಇಲ್ಲ. ಮತ್ತೆ ನೀನು ಬಂದದ್ದು ಯಾವ ಊರು ಅಂತ ಗೊತ್ತಿಲ್ಲದೆ ಬಂದದ್ದ? ಕುಂತಳ. ಕುಂತಳ. ನಾನು ಚಂದ್ರನಾವತಿಯಿಂದ ಬಂದ. ಪುಳಿಂದ ಪುಳಿಂದಲ. ಅಲ್ಲಿಂದ ಬಂದ. ಅಲ್ಲಿಂದ ಬಂದ. ಕಪ್ಪ ತೆಗೆದುಕೊಂಡು ಕಪ್ಪಕೊಂಡು ಇಲ್ಲಿಗೆ ಬರಬೇಕು. ವರ್ಷ ಪ್ರತಿ ಬರುದು ಮೊನ್ನೆ ಬಂದದ್ದಲ್ವೇನು? ಇದು ಬೇರೆ. ವರ್ಷ ಪ್ರತಿ ಕೊಡುವುದನ್ನೇ ನಾವು 4 ಸಲ ನೆನಪು ಮಾಡಬೇಕು ಅವನಿಗೆ. ಇದು ಬೇರೆ ಎಂತದ್ದು? ಬೇರೆ ಅಂತ ಹೇಳಿದ್ರೆ ವಿಶೇಷ ರೀತಿಯ ಕಪ್ಪ ಕಾಣಿಕೆ. ನಮ್ಮ ಊರಿನಲ್ಲಿ ದೊಡ್ಡ ಉತ್ಸವ. ಹೌದಾ? ಏನು ಉತ್ಸವ? ಪಟ್ಟಾಭಿಷೇಕೋತ್ಸವ. ಈಗ 60 ತುಂಬಿತ ಅವನಿಗೆ. 60ರಲ್ಲೆಲ್ಲ ಮಾಡ್ಲಿಕ್ಕೆ ಉಂಟು, 82ರಲ್ಲಿ ಅದೆಲ್ಲ ಸಹಸ್ರ ಚಂದ್ರ ದರ್ಶನ. ಅವರದ್ದಲ್ಲ. ಮತ್ತೆ ಇದು ಬೇರೆ. ಹೊಸ ಅರಸರ. ಹೊಸ ಅರಸ ಹೋದ್ರ ಯಾರು? ಸಂದನೆ ನಿಮ್ಮಯ ಕುಳಿಯಿಂದ ಕಾಗ, ಸಂದನೆ ಸಂದನೆ ನಿಮ್ಮಯ ಕುಳಿಯಿಂದ ಕಾಗ ಮುಗೀತಾ? ಎಂದೆನುತ ಅತ್ಯಧಿಕ ತೋಷದೀ ಸಂದನೆ
ಅದಷ್ಟೇ ಬಿಡು. ಹ, ಈಗ ಮಾತಾಡ್ತಾ ಇರುವ ಮತ್ತೊಂದು ಗಳಿಗೆಯಲ್ಲಿ ಇರ್ತಾನೆ ಅಂತ ಹೇಳಲಿಕ್ಕೆ ಆಗ್ತದ? ಹೇಳ್ಲಿಕ್ಕಾಗುದು. ತುಂಬಾ ಸಮಯದ ಒಡನಾಟ ಪರಿಚಯ. ಹ, ಛೆ, ಹ. ಒಂದು ಹೇಳಿಕೆ ಹೇಳುವುದಲ್ವೇನೋ, ಒಂದು ಕೊನೆಯ ಬಾರಿ ಆದ್ರೂ ಮುಖ ನೋಡ್ತಿದ್ದೆ ನಾನು. ಹೌದೌದೌದು. ಉತ್ತರ ಕ್ರಿಯೆ ಎಲ್ಲ ಮುಗೀತಾ? ಒಂದು ನೀವು ಯಾವ ಮನುಷ್ಯರು? ಒಂದು ಊರಿನ ಸಾಮಂತ ಸತ್ತಿದ್ದಾನೆ. ಒಂದು ಸಾಮಂತ ರಾಜರಾದವರು ಮೇಲಿನ ಪೀಠಕ್ಕೆ ಒಂದು ಹೇಳಿಕೆ ಕಳುಹಿಸಿ ಕೊಡಬೇಡುವ? ಒಂದು ನಾನು ಒಂದು ಹೆಣ ನೋಡ್ತಿದ್ರೆ ಹೆಣಕ್ಕೊಂದು ಗೌರವ ಬರ್ತಿರ್ಲಿಲ್ವಾ? ಅದು ನಮ್ಮ ಅರಸರ ಹೆಣ ನೋಡ್ಲಿಕ್ಕೆ ಮಂತ್ರಿಗಳು ಬಂದ್ರು ಅಂತ ಹೇಳಿದ್ರೆ ಒಂದು ಗೌರವ ಅಲ್ವಾ? ಕೆಲವರ ಕೊನೆಯ ಒಂದು ದರ್ಶನಕ್ಕೆ ಮಂತ್ರಿಗಳು ಬಂದ್ರೆ ಅವರಿಗೆ ಗೌರವ ಬರುದು, ಅವರು ಬದುಕಿರುವಾಗ ಗೌರವ ಇರುವುದಿಲ್ಲ. ಈ ಮಂತ್ರಿ ಬಂದ್ರಂತೆ, ಆ ಮಂತ್ರಿ ಬಂದ್ರಂತೆ ಹ. ಎನ್ನುವುದ್ರಿಂದ ಅವನ ಹೆಣಕ್ಕೆ ಗೌರವ ಬರುದು, ಬದುಕಿಯನ್ನು ಗೌರವ ಇರುವುದಿಲ್ಲ. ಇಲ್ಲ ಇಲ್ಲ. ಒಂದು ಕೊನೆಯ ಕಾಲದಲ್ಲಿ ಕುಳಿಂದನಿಗೆ ಗೌರವ ಬರ್ತಿತ್ತು. ಎಷ್ಟು ದಿವಸ ಆಯ್ತು? ಈಗ ಯಾವ ವಿಷಯ ಮಾತಾಡ್ತಾ ಇದ್ದೀವಿ? ನೀನಲ್ವಾ ಹೇಳಿದ್ದು ಹೇಳುತ್ತಾ? ಹೊಸ ಅರಸ ಈಗ ಪಟ್ಟಾಭಿಷಿಕ್ತನಾಗಿದ್ದಾನೆ. ಹೌದು. ಕುಳಿಂದ ಸತ್ತಲ್ವಾ? ಅಲ್ಲ, ಎಂತದು? ಅವರು ಸತ್ತು ಬೇರೆ ಅರಸರಾದದ್ದಲ್ಲ, ಮತ್ತೆ ಅವರು ಜೀವಂತ ಇದ್ದಾರೆ. ಮಲಗಿದಲ್ಲಿದ್ದಾನೆ. ಪ್ರಾಯ ಆಯ್ತಲ್ಲ, ಹೌದು. ಮಲಗಿದಲ್ಲಿಲ್ಲ, ಎದ್ದೇಳ್ತಾರೆ, ಹೌದಾ? ಆಚೆಗೆ ಹೋಗ್ತಾರೆ, ಮತ್ತೆ ಮಾತಾಡ್ತಾರೆ. ಮತ್ತೆ ಇದು ಹೊಸ ಅವನಿಗೆ ತಲೆ ಸರಿ. ಹೇ. ಯಾರ್ಯಾರು ಊರಿನವರಿಗೆಲ್ಲ ಪೀಠ ಕೊಟ್ಟದ್ದು ಯಾಕೆ ಅವ? ಹ? ಇದೊಂದು ಕಥೆ ಆಯ್ತು. ಏನು ಕತೆ? ಒಂದು ದಿವಸ ನಾವು ಬೇಟೆಗೆ ಹೋಗಿದ್ವಿ. ಅಲ್ಲ, ಇದು ಪೀಠ ಕೊಟ್ಟದ್ದು ಯಾರಿಗೆ ಅಂತ? ಯಾರಿಗೆ? ಯಾರಿಗೆ? ದೊರೆಗುಳಿಂದ ಜನಿಗ ಪಟ್ಟವ ಆಳುತ್ತಿರಲು ಇತ್ತಿಹನು ವಿಚಿತ್ರವ ದೊರೆಗುಳಿಂದ ಜನಿಗ ಪಟ್ಟವ ಆಳುತ್ತಿರಲು ಇತ್ತಿಹನು ವಿಶಿಷ್ಟವ ಕರವಿಕ್ಕದನು ರಾಣಿ ಕಾಲವ ನಿಂಗೆ ತಿರುತ ಕೊಂಬನು ಸಮಭಾಗವ ದೊರೆಗುಳಿಂದ ಜನಿಗ ಪಟ್ಟವ ಆಳುತ್ತಿರಲು ಇತ್ತಿಹನು ವಿಶಿಷ್ಟವ ಯಾರ್ಯಾರು ಊರಿನವರಿಗೆ ಪೀಠ ಕೊಟ್ಟಿದ್ದಾನಲ್ಲ ಇವ, ಇವನಿಗೆ ತಲೆ ಸರಿ ಉಂಟ? ಇವನಿಗೆ ಇಲ್ಲ, ಇವನಿಗೆ ಸ್ವಲ್ಪ ಸುತ್ತು ಕಡಿಮೆ ಆಗಿದೆ. ಯಾರ್ಯಾರಿಗೆ ಕೊಟ್ಟದ್ದಲ್ಲ, ಅವರ ಮಗನಿಗೆ ಕೊಟ್ಟದ್ದು. ಎಂತದು? ಮಗ ಮಗ ಕುಳಿಂದನ ಮಗ. ಪೀಠ ಕೊಟ್ಟದಕ್ಕೆ ಹ, ಇದು ಇದು ಕಾಣಿಕೆ. ಆ ಮಗನ ಪಟ್ಟಾಭಿಷೇಕೋತ್ಸವದ ಸಂಭ್ರಮವಾಗಿ ಈ ಊರಿಗೆ ಕಪ್ಪ ಕಾಣಿಕೆ ಕೊಡಬೇಕು ಅಂತ ಅಪ್ಪನ ಮಾಡಿದ್ದಾನೆ. ಎಂತದು? ಹೇ. ನಂಬುವ ವಿಷಯ ಮಾತಾಡುದಲ್ಲಿ ಹೌದು, ಯಾರು? ಕುಳಿಂದನಿಗೆ ಮಗ ಎಣಿದತ್ತನ ಕೌತುಕದ ನುಡಿ ಎಣಿದತ್ತನ ಕೌತುಕದ ನುಡಿ ಕುಳಿಂದಗೆ ಸೂನು ಜನಿಸಿದ ಮನೆ ಕುಳಿಂದಗೆ ಸೂನು ಜನಿಸಿದ್ದ ಪನೆ ಪಂಚಯಾಗಿ ಗಣವನ ಮಾನಿನಿ ಲೋಕಕ್ಕೆ ಗೊತ್ತಿರುವ ಸತ್ಯ. ಪಂಜೆಯಾಗಿ ಕಳವನ ಮಾರಿನಿ ವಿಚಿತ್ರ ಎನಲು ಏಣಿದ ತನಕವು ಸುಖದ ನುಡಿಯೇ ನಿನಗೆ ಏನಾಗುತ್ತದೆ ಹೇಳು? ಏನು ಎಂತದಾದ್ರೂ ಬಾಯಿಗೆ ಬಂದದ್ದು ಮಾತಾಡ್ತಾರೆ. ಅಲ್ಲಪ್ಪ, ಯೋಚನೆ ಮಾಡಿಯೇ ಮಾತಾಡಿದ್ದ? ಯೋಚನೆ ಮಾಡಿ ಇಷ್ಟನ್ನೇ ಮಾತಾಡಿದ್ದಲ್ವಾ? ಇದ್ದದ್ದ? ಹೌದು. ನೀನು ಮಾತಾಡುವುದಕ್ಕೂ ನಿನ್ನ ಯೋಚನೆಗೂ ಸಂಬಂಧವೇ ಇಲ್ಲ ಅಂತ ಕಾಣ್ತದೆ. ಯಾಕೆ ಕುಳಿಂದನ ಬಗ್ಗೆ ನನಗೆ ಗೊತ್ತಿಲ್ವಾ? ಗೊತ್ತುಂಟು. ಕುಳಿಂದನಿಗೆ ಮಗನ ಮಗ ಮೂಲಕ್ಕೆ ಕೂಡು ಬಂದ ಹಾಗೆ, ಹ, ಕುರುಡ ಶಾಸ್ತ್ರ ಓದಿದ ಹಾಗೆ, ಹ.
ಕಿವುಡ ಸಂಗೀತ ಆಸ್ವಾದಿಸಿದ ಹಾಗೆ ಹ. ಬಂಜೆ ಏರುವುದಕ್ಕುಂಟೇನು? ಮಂಜೆ ಹೇಳಲಿಕ್ಕಿಲ್ಲ. ಹೆತ್ರ ಅವಳು ಬಂಜೆ ಆಗ್ತಾಳ? ಇಲ್ಲ. ಕುಳಿಂದನ ಹೆಂಡತಿ ಯಾರು? ಮೇಧಾವಿನಿ. ಹೌದು ನಮಗೆ ಗೊತ್ತಿಲ್ಲದಿರುವುದು. ಹೌದು ಹ. ಕೊಟ್ಟುದಾನ ಅದೊಂದು ಹೌದು ಲೋಕಕ್ಕೆ ಗೊತ್ತಿರುವುದು. ಹ. ಬಂಜೆ ಎನ್ನುವುದಾಗಿ ಪ್ರಸಿದ್ಧಳಾದವಳು ಹ. ಅಲ್ಲ, ಪ್ರಸಿದ್ಧ ಬಂಜೆ. ಹ. ಯಾರು? ಮಂಜೆ ಕುಳಿಂದನ ಹೆಂಡತಿ. ಮಂಜೆ ಪ್ರಸಿದ್ಧ. ಅದೆಂತ ವ್ಯಾಕರಣ ಇದು? ಅದೇ ಪ್ರಸಿದ್ಧವಾದ ಬಂಜೆ. ಹೌದು. ಈಗ ಯಾರು ಬಂಜೆ ಅಂತ ಕೇಳಿದ್ರೆ ಮೊದಲ ಪಟ್ಟಿಯಲ್ಲಿ ಮೊದಲ ಹೆಸರು ಬರುವುದು ಅವಳದ್ದು. ಕುಳಿಂದನ ಹೆಂಡತಿ. ಒಂದು ಮಕ್ಕಳಾಗ್ಲಿಕ್ಕೆ ಒಂದು ಪ್ರಾಯ ಅಂತ ಇಲ್ಲ. ಹ. ನನಗೆ ಗೊತ್ತಿರುವಾಗಲೇ ಅವರ ಪ್ರಾಯ ಕಳೆದು ಹೋಗಿದೆ. ಹ. ಸಣ್ಣ ಪ್ರಾಯ ಅಲ್ಲ, ಅಲ್ಲ. ಯೌವನ ಕಳೆದು ಹೋಗಿದೆ. ಹೌದು. ಯೌವನ ಕಳೆದು ಹೋದ ಮೇಲೆ ಹ. ಈಗ ಮಕ್ಕಳಾಗಿದೆ ಅಂತ ಹೇಳ್ತೀಯಲ್ವಾ? ಇದಕ್ಕಿಂತ ವಿಸ್ಮಯ ಬೇರೆ ಉಂಟಾ? ಅದು ಹೇಗೋ ಈ ಪ್ರಾಯದಲ್ಲಿ ಮಕ್ಕಳಾಗುದು? ಅಯ್ಯೋ, ಮಕ್ಕಳಾದದ್ದಲ್ಲ, ಮತ್ತೆ ಮಗ ಆದದ್ದಲ್ಲ, ಮತ್ತೆ ಇದು ಸಿಕ್ಕಿದ ಮಗು. ಜಿಯ ಕುಸಿಯಲ್ಲ ಜಿಯ ಕುಸಿಯಲ್ಲ ಬೇಟೆಗೆ ಗೈಯೆ ಕಾನನದೊಳ್ಳ ಓ ಹ. ಅನಾಥವಾಗಿ ಶಿಟುವ ನಿಧಾನವಿರೆ ಕಂಡೆತ್ತಿಕೊಂಡು ಬಂದಾತ್ಮಜಂ ಸಲಗಿದವು ಪ್ರೀತಿಮಿಗೆ ಚಂದ್ರಹಾಸಭಿಧಾನದೊಳೆಂದರು ಪ್ರೀತಿಮಿಗೆ ಚಂದ್ರಹಾಸಭಿಧಾನದೊಳೆಂದರು ಜೀಯ ಕುಸಿಯಲ್ಲ ಮಂತ್ರಿಗಳೇ, ಕುಳಿಂದಲ ಹೆಂಡತಿ ಹೆರುವುದ? ಇದು ಸುಳ್ಳಲ್ಲ, ಮತ್ತೆ ಸತ್ಯ. ಸತ್ಯ. ಹೆತ್ತದ್ದಲ್ಲ. ಮತ್ತೆ ಎಂತದ್ದು? ಸಂಕಲ್ಪ ಸೃಷ್ಟಿಯ? ಅಲ್ಲ, ಮತ್ತೆ ಸಿಕ್ಕಿದ ಮಗ. ಹ. ಸಿಕ್ಕಿದ ಮಗ. ಎಂತದ್ದು? ಸಿಕ್ಕಿದ ಮಗ. ಯಾರು ಸಿಕ್ಕಿದ ಮಗ? ಅದೇ ಹಾಗೆ ನಾನು ನೀನು ಮಾತಾಡುವಾಗ ಸಿಕ್ಕಿದ ಮಗ. ಪಟ್ಟಾಭಿಷೇಕ ಆಯ್ತಲ್ಲ, ಆ ಮಗ ಸಿಕ್ಕಿದ ಮಗ. ಸಿಕ್ಕಿದ ಮಗ ಹ. ಅಂದ್ರೆ ಅರ್ಥ ಆಗ್ಲಿಲ್ಲ ನನಗೆ. ಅದೊಂದು ಕತೆ. ಏನು? ಬಹಳ ವರ್ಷಗಳ ಹಿಂದೆ ಹಾ ನಾವೆಲ್ಲ ಸೇರಿ ಬೇಟೆಗೆ ಹೋದೆವು. ಹಾ, ಮೊದಲು. ಹೌದೌದು. ಅಲ್ಲ, ನಿಮಗೆ ಅದೇ ಕೆಲಸ ಅಲ್ಲ? ಹೌದು. ಬೇಟೆಯಾಡಿ ಬದುಕುದಲ್ಲ? ಹೌದೌದು. ಹಾ. ಬೇಟೆಗೆ ಹೋಗಿ ಹಾ. ಬೇಟೆ ಹೋಗಿ ಬೇಟೆಯಾಡಿ ಆಡಿ ಆಡಿ ಆಗುವಾಗ ಸ್ವಲ್ಪ ತಿರುಗಾಡುವ ಅಂತೇಳಿ ಮನಸ್ಸಾಯ್ತು. ಒಂದು ಮರದ ಬುಡದಲ್ಲಿ ಒಬ್ಬ ಹುಡುಗ ಅಳ್ತಾ ಇದ್ದಾನೆ. ಎಷ್ಟು ವರ್ಷದ ಹಿಂದೆ? ಹ? ಇದು 15-20 ವರ್ಷ ಆಗಬಹುದು ಅಲ್ವೇ. ಎಷ್ಟು ದೊಡ್ಡದಿದ್ದ ಹುಡುಗ? ಅದೊಂದು ಸಾಧಾರಣ ಒಂದು 5-6 ವರ್ಷದ ಹುಡುಗನಾಗಿದ್ದ. ಹೌದಾ? ಹ. ಬರೇ ಸಣ್ಣವಲ್ಲ? ಬರೇ ಸಣ್ಣವಲ್ಲ, ಅಳ್ತಾ ಇದ್ದ. ಅಳ್ತಾ ಇದ್ದ. ಬಹುಶಃ ತಂದೆ ತಾಯಿ ಬಿಟ್ಟು ಹೋಗಿರ್ಬೇಕು. ಏನು ತಗೋತಿಲ್ಲ. ಹಾ ಇವರಿಗೆ ಬಹಳ ಬೇಸರ ಆಯ್ತು. ಹಾ ಆ ಮಗುವನ್ನು ಎತ್ತಿಕೊಂಡು ಹಾ. ಅರಮನೆಗೆ ಕಣ್ತಂದು ಸ್ಥಿತಿ ಹೇಗಿತ್ತು? ಮಗುವಿನ ಸ್ಥಿತಿ ಹೇಗಿತ್ತು? ಹಾ ಯಾರೋ ಒಬ್ಬ ಪಾಪಿ, ಹಾ ದುಷ್ಟ, ಹಾ ಹಣವರ ಕೆಟ್ಟವ, ಹಾ ಮಾನ ಕೆಟ್ಟವ, ಹಾ ಲಜ್ಜೆ ಕೆಟ್ಟವ, ಹಾ. ನೀತಿವಂತ ಕೆಟ್ಟವ. ಆ ಮಗುವಿಗೆ ನನಗೆ ತೆಗಿಬೇಕಿತ್ತು, ಅವನ ಮೊಟ್ಟೋಡಿಗೆ ಬರೀತಿದ್ದೆ. ನೀನು ಯಾರಿಗೆ ಅಂತ ಬೈಯುವುದು? ಆ ಹುಡುಗನಿಗೆ ಆ ಪರಿಸ್ಥಿತಿ ಮಾಡಿದವಂತೆ. ಆ ಹುಡುಗನಿಗೆ ಏನು ಪರಿಸ್ಥಿತಿ ಆಗಿತ್ತು? ಪರಿಸ್ಥಿತಿ ಹಾ ಹೆಚ್ಚಿನ ಅಂಶ ಹಾ. ಎಲ್ಲರ ಹಾಗಲ್ಲ. ಮತ್ತೆ? ಒಂದು ಬೆರಳು ಹೆಚ್ಚಿ ತಿರ್ಬೇಕು. ಅಂದ್ರೆ ಒಂದು ಬೆರಳು ಅದನ್ನೇ ತುಂಡು ಮಾಡಿ. ಕೈಯದ್ದ? ಕೈಯದ್ದ ಕಾಲಿದ್ದ? ಕಾಲಿನಲ್ಲಿ 6 ಬೆರಳು. ಎಡಗಾಲಿನಲ್ಲಿಯೋ ಬಲಗಾಲಿನಲ್ಲಿ? ಎಡವ ಎಡಗಾಲಿನಲ್ಲಿ 6 ಬೆರಳಿತ್ತು ಕಾಣ್ತದೆ. ಒಂದು ತುಂಡಾಗಿ ಒಂದನ್ನು ತುಂಡು ಮಾಡಿತ್ತು, ರಕ್ತ ಹರಿತ ಇತ್ತು. ಆ ಪಾಪಿ ಮಗ ನನಗೆ ಸಿಗಬೇಕು, ಅವನ ಮುಸುಳಿಗೆ ಬಡ್ದನು. ಒಳ್ಳೆದಾಗುದಿಲ್ಲ. ಯಾವಾಗ ಪಾಪ ಹುಡುಗನಿಗೆ ಒಂದು ಬೆರಳು ಇಲ್ಲದಂತೆ ಮಾಡಿದ ಅವ ಹಣ. ಹಾಗೆಲ್ಲ ಗೊತ್ತಿಲ್ಲದ ಶಾಪ ಕೊಡಬಾರದು. ಅವನಿಗೆ ಏನು ಪರಿಸ್ಥಿತಿ ಇತ್ತು?
ಏನಾಗಿತ್ತು? ಎಷ್ಟನ್ನು ಬರೀತಿದ್ದೆ ಅಲ್ಲ ಹೇಳಿದ್ದು ನಾನು. ಬೇರೆ ತುಂಡು ಮಾಡುತ್ತಾ ಎಷ್ಟನ್ನು ಬರೀತಿದ್ದೆ ಅವಳು ಬಹಳ ಎಷ್ಟನ್ನು ಇನ್ನು ಒಂದು ಮಾತಾಡಿದ್ರೆ ನಿನ್ನ ಅಪ್ಪ ನಾನೇ ಉಂಟು. ನಿನಗೆ ಗೊತ್ತಿಲ್ಲದ ಶಾಪ ಕೊಡೋ ಕೆಲಸ ಎಂತದಕ್ಕ? ಆದ್ರೂ ಒಳ್ಳೇದಾಗುದಿಲ್ಲ ಮಾತಾಡಪ್ಪ. ಬಿಡು, ಒಳ್ಳೇದಾಗುದ ಬಿಡುದ ವಿಧಿಯಲ್ವಾ ಇದು. ಹುಡುಗ ಒಂದು ಬೆರಳು ಕಳ್ಕೊಂಡ. ಚಂದ್ರಹಾಸ ಅಂತ ಹೆಸರಿಟ್ಟು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿ ಈಗ ಅವ ಅಲ್ಲಿ ಕೇಳಿ ವಿಸ್ಮಿತನಾಗಿ ಸಚಿವನು ಪಾಲನವಿಯುಳ್ ಕೊಲ್ಲೆ ಕುದುರೆಗೆ ಬೇಳಿದರೆ ಚಂಡಾಲರಿ ಪರಿಗೈದರೆ ಎನ್ನುತ್ತ ಕೇಳಿ ವಿಸ್ಮಿತನಾಗಿ ಸಚಿವನು ಕರುಣಳುಗಳದಿರಲಂತೆ ಮನ್ನಿಸಿ ಏಳಿ ಭೋಜನಕ್ಕೆನಲು ಒಲ್ಲೆವೆನಲ್ಕೆ ರೋಷದೊಳೋ ಕೇಳಿ ವಿಸ್ಮಿತನಾಗೆ ಸಚಿವನು ಆಶ್ಚರ್ಯ. ಯಾವುದು ಸಂಕಷ್ಟ ನಿವಾರಣೆ ಆಯಿತು ಎನ್ನುವುದಾಗಿ ನಿಶ್ಚಿಂತ ಮಾನಸನಾಗಿದ್ದೆನೋ ಅಂಥ ಕಂಟಕ ನಿವಾರಣೆ ಆಗಲಿಲ್ಲ ಎನ್ನುವಂತ ಸುಳಿವು ಈಗ ಸಿಗುತ್ತಾ ಉಂಟು. ಚಂದನಾವತಿ ನಮಗಿಂತ ಹೆಚ್ಚು ದೂರದ್ದಲ್ಲ. 16 ವರ್ಷದ ಹಿಂದಿನ ಪ್ರಕರಣ ಅಂತ ಇವ ಹೇಳ್ತಾನೆ. ಒಂದು ಬೆರಳನ್ನು ಕಳೆದುಕೊಂಡಿದ್ದಾನೆ, ಎಡಗಾಲಿನಲ್ಲಿ ಹೆಚ್ಚಿತ್ತು ಬೆರಳು ಅಂತ ಹೇಳ್ತಾನೆ. ಓಯ್, 15-16 ವರ್ಷದ ಹಿಂದೆ ರಾಜಲಕ್ಷಣ ಉಂಟು, ನಾಳೆ ಕುಂತಳಕ್ಕೆ ಇವನೇ ಅಂತ ಬ್ರಾಹ್ಮಣರು ಹೇಳಿದ್ರಲ್ಲ, ಆ ಪ್ರಕರಣ ಆಗಿಯೂ ಅಷ್ಟೇ ಆಯಿತು ಸಮಯ. ಆ ಮಾರಿ ಸಂತಾನಕ್ಕೂ 6 ಬೆರಳು ಎಡಗಾಲಿನಲ್ಲಿ ಇತ್ತು. ನಾನು ನಿವಾರಿಸಿ ಬಂದಿದ್ದಾರೆ ಈ ಕಟುಕರು ಅಂತ ಭಾವಿಸಿದ್ದಾರೆ. ಕತ್ತಿಯಲ್ಲಿ ರಕ್ತ ಇದ್ದದ್ದನ್ನು ಬಂದು ತೋರಿಸಿದ್ರು ಗುರುತವಾಗಿ. ಓ ಪಾಪಿಗಳೇ, ನನ್ನ ಅನ್ನ ತಿನ್ನು ನನ್ನ ವೇತನವನ್ನು ತೆಗೆದುಕೊಂಡು ನನಗೆ ನಂಬಿಕೆ ದ್ರೋಹ ಮಾಡಿದ್ರಲ್ಲ, ನಿಮ್ಮನ್ನು ನಂಬಿ ಬಿಟ್ಟರಲ್ಲ. ಇವರು ತಲೆ ಕಡ್ದಿದ್ದೇವೆ ಅಂತ ನನ್ನಲ್ಲಿ ಹೇಳಿದ್ದು ಬೆರಳು ಕಡ್ದು ತಂದು ರಕ್ತ ತೋರಿಸಿ ಕೇಳುವುದಾ? ಕೇಳುವುದಿಲ್ಲಿಂದ. ಹುಡುಗನ ನಾವು ಕಡ್ದು ತಂದಿದ್ದೇವೆ ಅಂತ ರಕ್ತ ತೋರಿಸಿದ ಮರು ದಿವಸ ಅವರಿಗೂ ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲಿಯಾದ್ರೆ ಅವರು ಬಾಯಿ ಬಿಟ್ರೆ ನಾಳೆ ನಮ್ಮ ಸ್ಥಾನಕ್ಕೆ ಸಂಚಕಾರ ಅಲ್ವ. ಮರು ದಿವಸ ಅವರಿಗೆ ಸರಿಯಾದ ವ್ಯವಸ್ಥೆ ಮಾಡಿದ್ದೇವೆ. ಆದ್ರೆ ಈ ಪಾಪಿಗಳು ಇಂಥ ಒಂದು ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತಿತ್ತ. ತಪ್ಪಿ ಹೋಯ್ತಲ್ಲ. ಆಗಲೇ ಆಗುತ್ತಿದ್ರೆ ಎಳೆ ಶಿಶು ಅಲ್ಲಿಂದ ಸುಧಾರಿಸಿ ಬಿಡಬಹುದಿತ್ತು. ಹೀಗೆ ಬೆಳೆದಿದ್ದಾನೆ. ಒಂದು ಕೂಟ ಉಂಟು ಚಂದನಾವತಿಯಲ್ಲಿ. ಒಟ್ಟು ಎದುರಿನಿಂದ ಹೋಗಿ ಎಲ್ಲ ಮಾತಾಡ್ಲಿಕ್ಕೆ ಆಗ್ತದ? ಅರೆ, ನಮ್ಮಲ್ಲಿರುವ ಒಳಗಿನ ಬೇಗುದಿಯನ್ನು ಹೊರಗೆ ತೋರಿಸಬಾರದು. ತೋರಿಸಿದ್ರೆ ಈ ಪಾಪಿಗಳು ಅದಕ್ಕೆ 1ಕ್ಕೆ 4 ಸೇರಿಸಿ ಹಿಡಿಯ. ಮಂತ್ರಿಯಾದವರು ಸ್ಥಾನದಲ್ಲಿರುವುದಕ್ಕಿಂತಲೂ ಹೆಚ್ಚು ಮುಖ್ಯಮಂತ್ರಿಯಾಗಿದ್ದಾಗ ಅವನ ಬಹಿರಂಗ ವ್ಯವಹಾರದಲ್ಲಿ ನೈತಿಕತೆಯನ್ನು ಉಳಿಸಿಕೊಳ್ಳುವುದು ಮುಖ್ಯ. ಒಳಗೆ ಎಂಥದ್ದು ಮಾಡಿ ಬಹಿರಂಗದಲ್ಲಿ ಗೊತ್ತಾಗಬಾರದು. ನಮಗೆ ಬಂದ ದ್ವೇಷವನ್ನು ತೋರಿಸದೆ ಇದು ಹುಡುಗ
15-16 ವರ್ಷದ ಹಿಂದೆ ಸಿಕ್ಕಿದ ಹೌದೌದೌದು. ಬೆರಳು ಒಂದು ತುಂಡು ಮಾಡಿದ್ದಾರೆ ಪಾಪಿ ಮಗ. ಬೆರಳು ತುಂಡು ಮಾಡಿದ್ರಲ್ಲ, ಹೌದು, ಪಾಪಿ ಮಗ ಬೆರಳು ತುಂಡು ಮಾಡಿದ್ದು. ಹಾಳಾಗಿ ಹಾಗೆ ಮಾಡಬಹುದಾ? ಮಾಡಬಾರ್ದು, ಅದು ಮಾಡಬಾರ್ದು. ಮಾಡಬಾರ್ದು. ಪಾಪಿ ಮಗ ಹಾಳಾಗಿ ಆ ತುಂಡು ಮಾಡಿದವರು ಹಾಳಾಗಿ ಮಾಡುತ್ತಿದ್ದು. ಹೇಳಿದವನು ಹಾಳಾಗ್ಬೇಕು. ತುಂಡು ಮಾಡ್ಲಿಕ್ಕೆ ಹೇಳಿದವನು ಯಾರು ಅಂತ ಗೊತ್ತಿಲ್ಲ. ಹೇಳಲಿಕ್ಕಿಲ್ಲ, ಅವರೇ ಮಾಡಿರ್ಬೇಕು. ಯಾರ್ಯಾರು ಹೇಳಿದನ್ನು ಮಾಡ್ಲಿಕ್ಕೆ ಸ್ವಂತ ಬುದ್ಧಿ. ಒಂದು ವೇಳೆ ಹೇಳಿ ಮಾಡಿದ್ದಿದ್ದೆ, ಹೇಳಿದ್ದಿದ್ರೆ ಅವ ತಲಸರಿ ಇದ್ದವ ಸತ್ಯಾನಾಶ ಆಗುವುದು. ನಿನ್ನ ಅಪ್ಪ ಇದ್ದಾರ ಹೋಗಿದ್ದಾರ? ನನ್ನಪ್ಪ ಹೋಗಿದ್ದಾರೆ. ಹಾಗೆ ಆಣೆ ಹಾಕಿದ್ರು ನಿನಗೆ ಹೆದರಿಕೆ ಇಲ್ಲ. ಬಾಯಿಗೆ ನೀರಿಲ್ಲದೆ ಸಾಯ್ಬೇಕಲ್ಲ ಪಾಪಿ ಮಗ. ಬಾಯಿಗೆ ನೀರಿದ್ದು ಸಾಯ್ಬೇಕಾದ್ರೆ ಬಾವಿಗೆ ಬೀಳ್ಬೇಕಷ್ಟೇ. ನನಗೆ ಸಿಕ್ಕಿದ್ರೆ ñಕ್ಕ ಮೆಟ್ಟನು ಹಾಳಾಗಿ ನಿನಗೆ ಸರಿ ನಿಲ್ಲಿಕ್ಕೆ ಎಡಗಾಲದಲ್ಲಿ ಬೆರಳು ಹೋಗಿತ್ತಲ್ಲ. ಹೌದು. ಆಗಲಿ, ಉಳಿದಲ್ವಾ? ಉಳಿದಿದ್ದೆ ನನ್ನ ಒಡಲ್ನಲ್ಲಿ ಇರುವುದು ಅದೊಂದೇ. ಅರಸನಾಗಿದ್ದಾಳೆ. ಅವ ಉಳಿದಲ್ವಾ? ಉಳಿದಲ್ವಾ? ಉಳಿಯಬಾರ್ದಿತ್ತ? ಅಲ್ಲ, ಉಳಿಬೇಕಿಲ್ಲ. ಉಳಿದಲ್ವಾ? ಸಂತೋಷ ಆಯ್ತು ಅಂತ ಬಿಡು. ಏನೇ ಆಗ್ಲಿ, ಒಂದು ಹೊಸ ತಲೆಮಾರು ಅರಸನಾಗಿ ಕುಳಿತುಕೊಂಡಿದ್ದಾನಲ್ಲ, ನಾವು ಸಂಭ್ರಮ ಪಡಬೇಕು. ಹೇಳಿದ ಹಾಗೆ ಮಾತಾಡ್ತಾ ಮಾತಾಡ್ತಾ ನಿಮಗೆ ಉಪಚಾರ ಮಾಡಿದನ್ನೇ ಮಾಡ್ತಾರೆ. ಹೊಸ ದೊಡ್ಡ ವಿಷಯ. ಊಟಕ್ಕೆ ಸಿದ್ಧಾಗಿ ಊಟ ಮಾಡಿ. ಈಗ ಬಂದಿದೆ ಊಟ. ಊಟ ಊಟ ಬೇಡ. ಊಟ ಊಟ ಮಾಡುದಿಲ್ಲ ನಾವು. ಏನು ನಾವು ಯಾವ ವರ್ಣದವರು? ಮಾರಿ ಹಿಡಿದವನೇ ನಿನಗೆ ಭೂತ ಮಾಡಲಿಕ್ಕೆ, ನಿನಗೆ ಸಿಡಿಲು ಮಾಡಲಿಕ್ಕೆ, ನೀನು ಇದ್ದಲ್ಲಿಯೇ ಹೃದಯಾಘಾತ ಆಗಿ ಹೋಗ್ಲಿಕ್ಕೆ. ಈಗ ಇಷ್ಟು ಬೈದ್ರಲ್ಲ, ಕಾರಣ ಏನು? ಹಸಿ ಹಂದಿಯ ಮಾಂಸ ತಿನ್ನುವ ಸಂಸ್ಕಾರಹೀನರು, ಮೂಗಿನವರೆಗೆ ಬೆಳಗಿನಿಂದ ಸಂಜೆವರೆಗೆ ಕುಡಿಯುವವರು, ಹಸಿ ಏನು ಬಿಸಿ ಏನು ಅಂತ ಗೊತ್ತಿಲ್ಲದೆ ಅರೆವೆಂದದ್ದನ್ನು ತಿನ್ನುವವರು ಸಂಸ್ಕಾರಹೀನರು, ಒಂದು ಎಲೆಗೆ 25 ಜನ ಕೈ ಹಾಕಿ ಮುಕ್ಕುವವರು. ಬಂದದ್ದು ಎಲ್ಲಿಗೆ ಅಂತ ನಿನಗೆ ಗೊತ್ತುಂಟಾ? ಮಹಾಮಂತ್ರಿ, ಮುಖ್ಯಮಂತ್ರಿ, ಕುಂತಳಕ್ಕೆ ಒಬ್ಬನೇ ದುಷ್ಟ ಬುದ್ಧಿ. ಅದು ನಿಮ್ಮ ಮುಖ ನೋಡುವಾಗಲೇ ಗೊತ್ತಾಗ್ತದೆ ದುಷ್ಟ ಬುದ್ಧಿ. ಮುಖ ನೋಡುವಾಗ ಎಂತದ್ದು ಗೊತ್ತಾಗುದು? ನೀನು ಜ್ಯೋತಿಷ್ಯನ? ಮತ್ತೆ ಮುಖದ ಅಲ್ಲ, ಮುಖದ ವರ್ಕರ್ಸ್. ಯಾವುದು? ವರ್ಚಸ್ಸು. ಅಂದ್ರೆ ಎಂತದ್ದು? ಎಲ್ಲಿಗೆ ಹೇಗಿರ್ಬೇಕು ಎನ್ನುವ ಸರಿಯಾದ ನಿರ್ಣಯ ಉಂಟು. ಗೊತ್ತಾಯ್ತಾ? ಪ್ರಪಂಚದಲ್ಲಿ ಹೆಸರಿನಲ್ಲೇ ಇರುವುದಲ್ಲ, ಎಲ್ಲ ಹೆಸರಿನಲ್ಲೇ ಇರುವುದೆಲ್ಲ ಇಲ್ಲಲ್ಲ. ಈಗ ರಾಮ ಅಂದ್ರೆ ಹೇಗೆ? ರಾಮ ಅಂದ್ರೆ ಮರ್ಯಾದಾ ಪುರುಷೋತ್ತಮ. ಅವನ ಹೆಸರಿಟ್ಟುಕೊಂಡವರೆಲ್ಲ ಅಷ್ಟೇ ಗಟ್ಟಿಮುಟ್ಟಾಗಿ ಕೋಮಲಾಂಗರಾಗಿರ್ತಾರ? ಇರುವುದಿಲ್ಲ. ಕೆಲವರೆಲ್ಲ ಜಯರಾಮ್ ಅಂತ ಹೆಸರಿಟ್ಟುಕೊಂಡವರು ದುರ್ಬಲ ರಾಮರಾಗಿರುವುದಿಲ್ವ? ಅವ 16 ಗುಣಗಳ ಖಾನಿ. ಇವನಿಗೆ ಎಷ್ಟೆಲ್ಲ ಆರೋಗ್ಯದಲ್ಲಿ ತೊಂದರೆ ಇರುವುದಿಲ್ಲ. ಜಯರಾಮ್ ಅಂತ ಹೆಸರಿಟ್ಟದೆ ತಪ್ಪು ಅಂತ ಹೇಳಲಿಕ್ಕೆ ಉಂಟಾ? ಹಾಗೆ ದುಷ್ಟ ಬುದ್ಧಿ. ರಾಮನ ಹಾಗೆ ಜಯರಾಮನು ಕೂಡ ಶುದ್ಧ ಹೃದಯ. ಯಾವುದು? ಅದು ಜಯರಾಮ್ ಅಂತ ಹೆಸರಿದ್ದ. ಜಯರಾಮ ಅಲ್ಲ, ಹೇಳಿದ್ದ ನಾನು. ಹೆಸರಿಗೂ ವ್ಯವಹಾರಕ್ಕೂ ಕೆಲವೊಮ್ಮೆ ಸಂಬಂಧ ಇರುವುದಿಲ್ಲ. ನಮಗೆ ದುಷ್ಟ ಬುದ್ಧಿ ಅಂತ ಹೆಸರಿದ್ರು, ಹೆಸರು ಮಾತ್ರ ದುಷ್ಟ ಬುದ್ಧಿ. ಎಂಥ ಸುಬುದ್ಧಿ! ಅದು ನನ್ನ ವಿಷಯವನ್ನು ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಅದು ಆ ಗುಣ ಮುಖದಲ್ಲಿ ಉದುರ್ತಾ ಉಂಟು. ಅಷ್ಟು ಗೊತ್ತಿದ್ದು ಮೇಲ್ವರ್ಣೀಯರಾದ ನಮ್ಮ ಮುಂಭಾಗದಲ್ಲಿ ಯಾವುದೋ ಮರದ ಬುಡದಲ್ಲಿರುವ ನೀವು ಬಂದು
ಹಾ, ಊಟ ಮಾಡುದಿಲ್ಲ ಅಂತ ಹೇಳಬೇಕಾದ್ರೆ ಹಾ. ಏನ ಅನ್ನಕ್ಕೆ ವಿಷಾಕುವವರ ನಾವು ಅಲ್ಲ ವೈರಿಗಳ ಅಲ್ಲ. ಕೆಳ ಜಾತಿಯವರ ಅಲ್ಲ. ಬಹಳ ತಲೆಗೇರಿದಲ್ವಾ ಅಲ್ಲ. ಅಧಿಕ ಪ್ರಸಂಗ ಮಾತಾಡಿದ್ರೆ ಕೊಚ್ಚೇನು ಧರ್ಮ ಜೋಡಿಸಿ ನಿಂತರೆಲ್ಲ ಬೇಡ ಇರಿಸದೆ ಕತಿಯ ಲಾಲಿಸುವುದೆಲ್ಲ ಬೇಡ ಇರಿಸದೆ ಕತಿಯ ತಾಳದೆ ಲಾಲಿಸುವುದೆಲ್ಲ ಸುಳ್ಳ ಹರಿದೀನವಾದ ಕಾರಣದಿ ಹರಿದೀನವಾದ ಕಾರಣದಿ ಊಟ ತೊರೆದೆ ವಲ್ಲದೆ ಬೇರೆ ಇಲ್ಲೆಮ್ಮ ಮನದಿ ಕರವ ಜೋಡಿಸಿ ಕೊಚ್ಚಾಡ್ತೇನೆ ಈಗ ಮಂತ್ರಿಗಳೇ ವಾ, ಕ್ಷಮಿಸ್ಬೇಕು 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 ಇನ್ನದೆಂತದ್ದು 3 ಸಲ ಕ್ಷಮಿಸ್ಬೇಕು ಅಂತ ನೀನೆಂತದ್ದು ಇದ ಕ್ಷಮಿಸುವುದು ಆಜ್ಞೆ ಕೊಡುದಾ ಅಲ್ಲ, ಕ್ಷಮಿಸುವುದು ಒಂದೇ ಸಲ ಹಾ. ಅದು 3 ಸಲ ಕೇಳಿದ್ದು ನಾವು. ಕ್ಷಮಿಸುವಂತ ಕ್ಷಮೆ ಕೊಡದೇ ಇರುವಂತ ಶಿಕ್ಷೆ ಕೊಡುವಂತ ಒಂದು ಕಾರ್ಯ ಮಾಡಕೂಡದು ನೀವು ಮಾತಾಡಕೂಡದು ಮಾತಾಡುವುದಿಲ್ಲ. ಹಾ ನಾವೀಗ ಊಟ ಮಾಡುವುದಿಲ್ಲ ಅಂತ ಯಾಕೆ ಹೇಳಿದ್ದು? ಯಾಕೆ ಅಧಿಕ ಪ್ರಸಂಗ ನಿಮ್ಮ ಅಲ್ಲ. ಅಹಂಕಾರ ದುರಹಂಕಾರ ನೀವು ಅಹಂಕಾರ ಅಲ್ಲ, ನೀವು ಕೆಳವರ್ಗದ ಅಲ್ವಾ. ಹಾ. ನಾವು ಇವತ್ತು ಊಟ ಮಾಡದೇ ಇರುವುದಕ್ಕೆ ಬಲವಾದ ಕಾರಣ ಉಂಟು. ಅಜೀರ್ಣ ರೋಗ ನಮ್ಮ ದೊರೆಗಳು ಅಪ್ಪಣೆ ಮಾಡಿದ್ದಾರೆ. ಏನು ಅಂತ ಈಗಲ್ಲ, ಮತ್ತೆ ಬಹಳ ಹಿಂದೆ ಅಪ್ಪಣೆ ಮಾಡಿದ್ದಾರೆ. ಯಾರು ದೊರೆಗಳು ಅಂದ್ರೆ ಕುಲಿಂದಾನ ಅಲ್ಲ, ಚಂದ್ರಹಾಸರು. ಈಗ ಪಟ್ಟಾಭಿಷೇಕ ಹಾ, ಹಾ ಏನಂತೆ ಇವತ್ತು ಯಾವ ದಿವಸ? ಇವತ್ತ ಹಾ, ಬುಧವಾರ ಅಲ್ವಾ ಪೂರ್ತಿ ಯಾವುದು? ಇವತ್ತು ಏಕಾದಶಿ. ಹೌದಾ? ನಿನ್ನೆ ದಶಮಿ ಹಾ, ನಾಳೆ ದ್ವಾದಶಿ ಹಾ. ಏನಾಯ್ತು ಏಕಾದಶಿ ಇವತ್ತು. ಏಕಾದಶಿ ಆದ್ರೆ ಏಕಾದಶಿ ನಮ್ಮ ಊರಲ್ಲಿ ಎಲ್ಲರೂ ಏಕಾದಶಿ ವ್ರತ ಆಚರಣೆ ಮಾಡ್ತಾ ಇದ್ದಾರೆ. ಎಂತದು ಏಕಾದಶಿ ವ್ರತ. ನೀವು ಆವತ್ತು ಊಟ ಮಾಡ್ಲಿಕ್ಕಿಲ್ಲ, ಯಾರು ಹೇಳಿದ್ದು ಒಂದು ಚೊಟಕು ನೀರು ಕುಡಿಲಿಕ್ಕಿಲ್ಲ, ಊಟ ಮಾಡ್ಲಿಕ್ಕಿಲ್ಲ. ಇಡೀ ರಾತ್ರಿ ಹರಿನಾಮ ಭಜನೆ ಮಾಡ್ತಾ ಇರುವುದು ನಾವೆಲ್ಲ. ಎಂತದು ಮಾಡುದು ಹರಿನಾಮ ಭಜನೆ ಅದು ಹೀಗೆ ಮಾಡ್ತೀರಾ ಹೀಗೆ ಮಾಡ್ತೀರಾ ಅದಲ್ಲ. ನಾರಾಯಣ ಸತ್ಯನಾರಾಯಣ ಭಜನೆ ಅಲ್ಲ, ನಾರಾಯಣ. ಮೊದಲು ನೀವು ಹೀಗೆ ಭಜನೆ ಮಾಡ್ತಿದ್ರಿ ಈಗ ಅದು ಯಾವುದಿಲ್ಲ. ಈಗ ಈಗ ಹೀಗೆ ಭಜನೆ ಈ ಅಲ್ವಾ? ಭಜನೆ ಮಾಡ್ತೀವಿ. ಏಕಾದಶಿ ದಿನದಂದು ನಾವು ಊಟ ಮಾಡುವುದಕ್ಕಿಲ್ಲ. ಏನಿದ್ದರೂ ನಾವು ಇವತ್ತು ಹರಿನಾಮ ಭಜನೆ ಮಾಡಿ ನಾಳೆ ಬೆಳಿಗ್ಗೆ ಇವತ್ತಿದ್ದು ನಾಳೆದ್ದು ಒಟ್ಟು ಊಟ ಮಾಡ್ತೇವೆ. ನಾಮ ಎಲ್ಲ ಹಾಕಿಕೊಂಡಿದ್ದೀರಲ್ವಾ ಹಾ, ಮೈಗೆ ತುಳಸಿ ಮಾಲೆ ಹಾ. ಎಲ್ಲರೂ ನಮ್ಮೂರಿನಲ್ಲಿ ಎಲ್ಲರೂ. ಮೊದಲೆಲ್ಲ ನಿಮ್ಮ ಹತ್ತಿರ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಹಾ. ಈಗ ಪರಿಮಳ ಬರ್ತಿಲ್ವಾ? ನೋಡಿ ಪರಿಮಳ. ಗಬ್ಬು ವಾಸನೆ ಹೇ, ಮೊದಲು ಯಪ್ಪ, ಹಾ. ಈಗ ಶುದ್ಧನಾಗಿಯೇ ಬಂದಿದೆ ಇಲ್ಲದ್ರೆ ನಿನ್ನ ಮುಖ ಈಗ ಇರುವುದಿಲ್ಲ ಅದು ಕಾಲದಲ್ಲಿತ್ತು, ಈಗ ಇಲ್ಲ. ಅಲ್ವಾ ಬಹಳ ವರ್ಚಸ್ಸಿ ನೀವು ಶುದ್ಧ ಏಕಾದಶಿಯ ದಿವಸ ಊಟವೇ ಇಲ್ವಾ ಊಟವಿಲ್ಲ. ಹರಿಭಜನೆ ಅಲ್ವಾ ಪರಿಮಳ ಈಗ ಅರಸನಾದ ಚಂದ್ರಹಸ ಹೇಳಿದ್ದಲ್ವಾ ಅಪ್ಪಣೆ ಮಾಡಿದ್ರು. ಅಷ್ಟೆಲ್ಲ ಬೆಳೆದಿರಲ್ವಾ ನೀವು ಹಾ, ಹಾ, ಹಾ. ಬೆಳೆದಿರಲ್ವಾ ಹಾ. ಬೆಳೀರಿ ಬೆಳೀರಿ ಒಳ್ಳೇದು 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 ಬೆಳೆದಿರ ಒಳ್ಳೇದು ಬೆಳವಣಿಗೆ ಒಳ್ಳೇದಲ್ವಾ? ಒಳ್ಳೇದು ಒಳ್ಳೇದು ನೀವು ಬೆಳೆಯುವುದು ಯಾವಾಗ ಅಂತ ನಾವು ಕಾಯ್ತಾ ಇರೋದು ಹೌದಾ? ನಾವು ಕಲ್ಲು ಹಾಕ್ಲಿಕ್ಕೆ ಬರ್ತೇವೆ ಇನ್ನು ಇಳಿಯುವುದೇ ನಾವು. ಅಂದ್ರೆ ಉದ್ಘಾಟನೆಗೆಲ್ಲ ಬರ್ತೇವೆ ಹಾ, ಆ, ಇವತ್ತು ಊಟ ಮಾಡುದು ಊಟ. ನಾಳೆ ಮಾಡಬಾರ್ದು ಅಂತ ಇಲ್ಲ? ಮಾಡ್ತೀರಲ್ಲ ಹಾ, ನೀವು ಇಲ್ಲಿಗೆ ಬಂದವರು ನನ್ನ ಮನೆಗೆ ಬಂದ ಮೇಲೆ ಊಟ ಮಾಡದೆ ಹೋಗ್ಲಿಕ್ಕಿಲ್ಲ ಹಾ, ಆಯ್ತು. ಇದು ಭಂಡಾರಕ್ಕೆ ಒಪ್ಪಿಸಿ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಊಟ ಆಯ್ತು. ಏಯ್! ಏಯ್! ಆ ಹುಡುಗನ ಹೆಸರು ಹೇಗೆ ಅಂದೆ ಚಂದ್ರಹಾಸ. ಚಂದ್ರಹಾಸ. ನೀವು ಪುನಃ ಏಯ್! ಎಷ್ಟು ವರ್ಷದ ಹಿಂದೆ ಅಂದೆ 15-16 ವರ್ಷದ ಹಿಂದೆ. ಹಾ, ಇನ್ನು ಹೋಗುವುದಲ್ಲ? ಏಯ್! ಹಾ.
ಸಿಕ್ಕಿದ್ದು ಅಂದೆ. ಎಂತ ಆವಾಗ ಎಂತ? ನಿನ್ನ ತಲೆಗೆ ಬಡಿತಾರೆ. ಎಲ್ಲಿ ಸಿಕ್ಕಿದ್ದು ಅಂತ? ಕಾಡಿನಲ್ಲಿ ಎಂತ? ಯಾವ ಕಾಡಿನಲ್ಲಿ? ಅದು ಕುಳಿತಾರೆ ಕಾಡಿನಲ್ಲಿ. ಕುಂತಳ ಮತ್ತು ಚಂದನಾವತಿ ಮಧ್ಯದಲ್ಲಿ. ಮಧ್ಯ. ಇನ್ನು ಕರೀಲಿಕ್ಕಿಲ್ಲ. ನನಗೆ ಗೊತ್ತಿತ್ತು ನೀವು ಕರೀತೀರಿ ಅಂತ. ಬೆರಳು ಎಷ್ಟಿತ್ತು ಅಂತೆ? ಒಂದರಲ್ಲಿ 6. ಎಡಗಾಲಿನಲ್ಲಿ 6. ಒಂದು ಬೆರಳು ಹೋದ್ರು. ಅವ ಬೆರಳು ತುಂಡು ಮಾಡಿಸಿದವ ಪಾಪಿ ಮಗ. ಅವನ ಅಜ್ಜಿ ಮೂಗಿಗೆ ಬಡಿತೇನೆ. ಸಿಕ್ಕಬೇಕು. ನಿನಗೊಂದು ಕತೆ ಗೊತ್ತುಂಟ? ಎಂತ? ಒಳ್ಳೇದು ಮಾಡ್ಲಿ ಕೆಟ್ಟದ್ದು ಮಾಡ್ಲಿ ನಾವು ಹೇಳುವಾಗ ಯೋಚನೆ ಮಾಡಬೇಕು. ಒಬ್ಬ ಕೆಟ್ಟದ್ದು ಮಾಡಿದ ಅಂತ ನಾವು ಅವನಿಗೆ ಶಾಪ ಹಾಕಿದ್ರೆ ಏನಾಗ್ತದೆ? ಅವ ಮಾಡಿದ ಕೆಟ್ಟದರ ಫಲ ಎಲ್ಲ ಶಾಪ ಹಾಕಿದವರಿಗೆ ಸಿಗ್ತದೆ. ಅದು ಗೊತ್ತಿಲ್ವ ನಿನ್ಗೆ ಕತೆ? ಗೊತ್ತಿಲ್ವ? ಒಬ್ಬ ರಾಜ ಬ್ರಾಹ್ಮಣನಿಗೆ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾನೆ. ಅನ್ನ ಸಂತರ್ಪಣೆ ಮಾಡುವ ಹೊತ್ತಿನಲ್ಲಿ ಈ ಅನ್ನ ಇಟ್ಟ ಹಂಡೆಯನ್ನು ಈ ಕೆಲಸದವರು ಕೊಂಡು ಹೋಗುವಾಗ ಮೇಲಿನಿಂದ ಗರುಡ ಒಂದು ಹಾವನ್ನು ಕಚ್ಚಿಕೊಂಡು ಹೋಗ್ತಾ ಇದ್ದಾರೆ. ಗರುಡ ಹಾವನ್ನು ಕಚ್ಚಿಕೊಂಡು ಹೋಗುವಾಗ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಹಾವಿನ ಬಾಯಿಯಲ್ಲಿದ್ದ ವಿಷ ಈ ಅನ್ನದ ಹಂಡೆಗೆ ಬಿತ್ತಂತೆ. ಅನ್ನವನ್ನು ಬಡಿಸಿದ್ರು, ತಿಂದವರೆಲ್ಲ ಸತ್ತು. ಯಾರದ್ದು ತಪ್ಪು? ಯಾರದು? ಗರುಡನಿಗೆ ಹಾವು ಆಹಾರ. ಹಾವು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ವಿಷ ಕಾರಿದೆ. ಹಂಡೆಗೆ ಬಿದ್ದದ್ದು ಕೆಲಸದವರಿಗೆ ಬಡಿಸುವವರಿಗೆ ಗೊತ್ತಿಲ್ಲ, ವ್ಯವಸ್ಥೆ ಮಾಡಿದ ರಾಜನಿಗೆ ಗೊತ್ತಿಲ್ಲ. ಬ್ರಾಹ್ಮಣರು ಸತ್ತು. ಚಿತ್ರಗುಪ್ತ ಮೇಲೆ ಲೆಕ್ಕ ಹಾಕುವಾಗ ಯಾಮ ಯೋಚನೆ ಮಾಡಿದಂತೆ, ಈಗ ಈ ಪಾಪವನ್ನು ಯಾರಿಗೆ ಹಾಕುವುದು, ಯಾರಿಗೆ ಹಾಕುವುದು, ಯಾರಿಗೆ ಹಾಕುವುದು? ಯಾರಿಗೆ ಹಾಕಿದ? ಒಂದು 4 ದಿವಸ ಕಳೆದ ಮೇಲೆ ಒಂದು 4 ಜನ ಬ್ರಾಹ್ಮಣರು ಆ ಊರಿನಲ್ಲಿ ಬಂದ್ರಂತೆ. ಆಗ ಒಬ್ಬ ಹೂ ಮಾರುವವ ಇದ್ದಾನೆ. ನಿನ್ನ ಹಾಗೆ ಅಧಿಕ ಪ್ರಸಂಗಿ, ನಿನ್ನಂತ ಅಸಂಬದ್ಧ ಪ್ರಲಾಪಿ, ನಿನ್ನಂತ ಬೇಡದ್ದು ಮಾತಾಡುವ, ನಿನ್ನಂತ ಸಂಬಂಧ ಇಲ್ಲದೆ ಶಾಪ ಹಾಕುವ, ಇಲ್ಲಿ ಊಟ ಎಲ್ಲಿ ಸಿಗ್ತದೆ ಅಂತ ಹೇಳಿ ಕೇಳಿದ. ಹೂ ಮಾರುವನ ಆಗ ಹೇಳಿದಂತೆ, ನೀವು ರಾಜರ ಮನೆಗೊಂದು ಹೋಗಬೇಡಿ, ಅಲ್ಲಿ ಬ್ರಾಹ್ಮಣರು ಊಟ ಮಾಡಿದ್ರೆ ಸಾಯ್ತಾರೆ ಅಂತ ಹೇಳಿದಂತೆ. ಪಾಪ ಎಲ್ಲ ಅವನ ತಲೆಗೆ ಹಾಕಿದಂತೆ. ಈ ಸಲ ಅವ ಯಾವನು ಬೆರಳು ಕಡಿಬೇಕು ಅಂತ ಹೇಳಿದ್ದಾನೋ ಅವನ ಪಾಪ ಎಲ್ಲ ನಿನಗೇ ಬೀಳಿ. ಯಾರಿಗೆ ನನ್ನಲ್ಲಿ ಅಲ್ವಾ? ಸೂಚಿ ಕಮ್ಮರನ ಶಾಲೆಯಲ್ಲಿ ಯಾರಿಗೆ ಬೀಳುದು ನೋಡುವ. ಆ ಮಗ ಮಾತ್ರ ಬಾಯಿಗೆ ನೀರಿಲ್ಲದೆ ಸಾಯ್ತಾರೆ. ನನ್ನ ತಲೆ ಬಿಸಿ ನನಗೆ ಇವನದೊಂದು ಮೇಲಿದ್ದು ತೆಗೆದು ಅವನ ತಲೆಯಲ್ಲಿ ಏನಿಲ್ಲ ಅಂತ ನಮಗೆ ತೋರಿಸಿ. ತಲೆಗೆ ಹುಳ ಬಿಟ್ಟು ಬಿಟ್ರಲ್ಲ, ಸತ್ಯ ಇರುವುದಾ? ಒಮ್ಮೆಲೆ ನಿರ್ಣಯ ಮಾಡುದಾ? ಯಾರ್ಯಾರನ್ನು ಕಳುಹಿಸಿ ಮತ್ತೆ ಮೋಸ ಹೋಗುದು ಬೇಡ, ನಾವೇ ಹೊರಡುವ ಸಿದ್ಧತೆಯಲ್ಲಿ. ಕುಂತಳೇಂದ್ರನ ಸಚಿವ ಜಾತಿಯು ಕಂತು ಸ್ಮರಗಿಣಿಯಂತೆ ಬಂದಳು. ಪಿತಮೆಡೆಗೆ ಹರುಷದಿದಂತಿ ಗಮನೆ ವಂದಿಸಿಕೊಂಡಿದ್ದೇನೆ. ಅಪ್ಪ ನಮಸ್ಕಾರ. ಅಪ್ಪ ನಾನು ವಿಷಯ ಬಂದದ್ದು. ನೀನ ಮಗಳ? ಮತ್ತೆ ಆಗದಿಂದ ನಾನು ನಮಸ್ಕಾರ ನಮಸ್ಕಾರ ಮಾಡ್ತೇನೆ, ನಿಮಗೆ ಕಾಣುದಿಲ್ವಾ? ನಿಮ್ಮ ಬಾಯಲ್ಲಿ ಏನೋ ಒಂದು ಬೇರೆ ಹೆಸರಿತ್ತಪ್ಪ. ಎಂತದೋ ಒಂದು ಎಂತದ್ದು ನನಗೆ ಕೇಳಲಿಲ್ಲ. ಅಂತೂ ನಾನು ಹೇಳಿದ್ದಕ್ಕೆ ನಿನ್ನನ್ನು ನೋಡದೆ ಹೇಳಿದ್ದಲ್ಲ ನಾನು. ಮತ್ತೆ ಏನ್ ಹೇಳಿದೆ ನಾನು? ನೀವೇನು ಹೇಳಿದ್ರಿ? ಚಂದ್ರಹಾಸ. ಚಂದ್ರಹಾಸ ಯಾರದು? ನಿನ್ನ ಮುಖದ ನಗೆ, ಅದನ್ನು ನೋಡಿ ಹೇಳಿದ್ದಲ್ವಾ ಚಂದ್ರಹಾಸ. ನಿನಗೆ ಗೊತ್ತಾಗ್ಲಿಲ್ಲ, ನಿನ್ನ ನೋಡ್ಲಿಲ್ಲ ಅಂತ ಭಾವಿಸಿ. ಅದನ್ನು ಹೇಳಿದ ಹೌದು, ನೋಡಿದ ಆಚೆ ಮಾತ್ರ ನೀವು. ಅದನ್ನು ನಾನು ಒಮ್ಮೆಲೆ ಗುರುತಿಸಬಲ್ಲೆ. ನಾನು ಮಂತ್ರಿ ಅಲ್ವಾ? ಮಂತ್ರಿ ತುಂಬಾ ನೋಡ್ಬೇಕು ಅಂತ ಇಲ್ಲ, ಒಂದು ಸಣ್ಣ ಅವಲೋಕನ ಸಾಕು. ಅಪ್ಪ ನಾನು 4 ಹೆಜ್ಜೆ ಅಲ್ಲಿಡುವಾಗಲೇ ನನ್ನ ಮಗಳು ಬಂದಂತ ನಿಮ್ಗೆ ಯಾವಾಗ್ಲೂ ಗೊತ್ತಾಗುತ್ತದೆ. ಹೌದು. ಇವತ್ತು ಹಾಗಲ್ಲ, ಇಲ್ಲಿವರೆಗೆ ಬಂದ್ರು ನಿಮಗೆ ಗೊತ್ತಾಗುವುದಿಲ್ಲ. ಮಗಳೇ, ನನ್ನ ತಲೆಯಲ್ಲಿ 180 360 ಉಂಟು. ಅದೆಂತದಪ್ಪ? ಹಾಗಲ್ಲ, 180 ವಿಷಯ. ಹೌದೌದು. ಹಾಗೆ ಮಂತ್ರಿಗಳಂದ್ರೆ ಒಂದೆರಡು ವಿಷಯ ಎಲ್ಲ ನಮ್ಮದು. 90ರ ನಂತರ 180.
180 ನಂತರ 360. 360. ಬೇರೆ ಬೇರೆ ವಿಷಯಗಳು. ಹಾ, ಹಾ, ಹಾ. ಹಾಗೆ ಮಗಳೇ ತುಂಬಾ ಹೊತ್ತಾಯ್ತಾ ಬಂದು? ಮತ್ ಬಂದು ಹೊತ್ತಾಗ್ಲಿಲ್ಲ. ಆದ್ರೆ ಒಂದು ವಿಚಾರಪ್ಪ, ಏನು ಇದು ನೀವು ರಾಜಕೀಯ ಚಿಂತನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಹಾ ಮಗಳೊಂದು ಅಡ್ಡ ಬಂದು ಏನೋ ಮಾತಾಡ್ತಾ ಇದ್ದಾಳಂತ ನೀವು ಹೇಳಬಾರ್ದು, ನಿಮಗನ್ನಿಸಬಾರದು. ಮಗಳು ಬಂದ್ರೆ ಅಡ್ಡ ಅಂತ ಉಂಟಾ? ಇಲ್ಲ, ನಮಗೆ ಒಳ್ಳೇದು ಕೆಟ್ಟದ್ದು ಇರುವುದು ಯಾವುದ್ರಲ್ಲಿ? ಯಾವ್ದ್ರಲ್ಲಿ? ವಸ್ತು ವಿಷಯದಲ್ಲಿ ಅಲ್ಲ, ಮತ್ತೆ ಯಾರು ಹೇಳ್ತಾರೆ ಅಂತ ಇರುವುದರಲ್ಲಿ. ಹೌದೌದು. ಒಂದು ವೇಳೆ ಸರಿಯಾದದ್ದನ್ನೇ ಹೇಳಿ ನಮಗ ಆಗದವರು ಹೇಳಿದ್ರೆ ಎಂತದಾದ್ರೂ ಕುಹಕ ಉಂಟಾ ಅಂತ ಕಾಣುದು ನಮಗೆ. ಕಾಣುತ್ತದೆ. ನಮಗ ಆಗದವರು ಕೆಟ್ಟದ್ದೇ ಹೇಳಿ ಅದರಲ್ಲಿ ಒಳ್ಳೆಯದನ್ನು ಹುಡುಕುತ್ತೇವೆ ನಾವು. ಹೌದು. ನೀನು ನನ್ನ ಮಗಳಲ್ವಾ, ಹೌದು. ಎಂತದ್ದು ಮಾತಾಡಿದ್ರು ಅದು ಅಡ್ಡಾಗುದಿಲ್ಲ, ಅಡ್ಡಾಗುದಿಲ್ಲ, ನನಗೆ ಸರಿಯಾಗ್ತದೆ. ಸರಿಯಾಗುತ್ತದೆ. ಎಂತದಾಗ್ಬೇಕು ಮಗಳೇ? ಇವತ್ತು ಹಾ. ಮುಖ್ಯವಾದಂತಹ ವಿಚಾರವನ್ನು ಹೇಳಬೇಕಂತ ನಾನು ನಿಮ್ಮ ಬಳಿಗೆ ಬಂದದ್ದು. ಹೌದಾ? ಹೌದು. ನಾಳೆ ಹೇಳುದು ಒಳ್ಳೇದ? ನಾಳೆ ಹೇಳುವುದು. ಅಂದ್ರೆ ಇವತ್ತು ಬಹಳ ಅವಸರದಲ್ಲಿದ್ದೇನೆ ನಾನು. ಅದೇನು ಅಂತ ಅವಸರ? ಒಂದು ಬಹಳ ರಾಜಕೀಯದ ಕೆಲಸ ಮಗಳೇ. ಅಪ್ಪ ಅದು ಯಾವಾಗ್ಲೂ ಇದ್ದದ್ದೇ ರಾಜಕೀಯ ವಿಚಾರ ಅದಷ್ಟೇ ಅಲ್ವಾ? ಹೌದೌದು. ಹಾಗಾಗಿ ಮತ್ತೆ ಒಂದುಂಟು, ಏನು? ನಾನು ನಿನ್ನನ್ನು ನೋಡದೆ ಎಷ್ಟು ದಿವಸ ಆಯ್ತು? ಎಷ್ಟು ದಿವಸ ಆಯ್ತು? ತಿಂಗಳದಿ ಆಗ್ಬೋದು. ಹೌದೌದು. ನಾನು ರಾತ್ರಿ ಬರುವಾಗ ನೀನು ಮಲಗಿರ್ತಿ, ಹೌದು. ನೀನು ಹೇಳುವ ಮೊದಲು ನಾನು ಹೋಗ್ತೇನೆ. ಅದಕ್ಕೆ ನನ್ನ ಅಮ್ಮ ಹೇಳ್ತಿದ್ಲು, ಏನು ಅಪ್ಪ ಯಾರು ಅಂತ ಗೊತ್ತಾ ನಿನಗೆ? ಯಾರು? ದೊಡ್ಡ ಮೀಸೆಯವರಿದ್ದಾರಲ್ವಾ, ಅವ್ರು ಇನ್ನ ಅಪ್ಪ ಅಂತ ಆಗಾಗ ಹೇಳುದು ನನ್ನ. ಮರ್ತೋಗ್ಬಾರ್ದು. ಮರ್ತೋಗ್ಬಾರ್ದು. ಹಾಗೆ ನನಗೀಗ ನಾಳೆ ಅಂತ ಹೇಳಿದ್ರೆ ನಾಳೆ ಹೊತ್ತು ಸಿಗುತ್ತದೋ ಇಲ್ವೋ? ಇವತ್ತೇ ಹೇಳು ಮಗಳೇ, ಎಂತ ವಿಷಯ ಹೇಳ್ಬೋದಲ್ಲ? ಹೇಳು ಹೇಳು. ಅಪ್ಪ ತಂದೆಗೆ ಬಿನ್ನಪವ ನೀನು ನಂದನದೊಳು ಕೊಯ್ದು ಜಲವ ತಂದೆ ನೀನು ನಂದನದೊಳು ಕೊಯ್ದು ಜಲವ ನೀನು ನಂದನದೊಳು ಕೊಯ್ದು ಜಲವ ಚಂದದಿ ಮುರಿದ ಮಳ್ಳಿಗೆ ಬಳ್ಳಿ ಬೆಳೆದಿಂದು ನೋಡಿ ಚಂದದಿ ಮುರಿದ ಮಳ್ಳಿಗೆ ಮಲ್ಲಿಗೆ ಬಳ್ಳಿ ಬೆಳೆದಿಂದು ತಂದೆ ಕೇಳು ಮುಂದಿನ ಜನಿಗೈಯದೇತಕ್ಕೆ ಮುಂದಿನ ಜನಿಗೈಯದೇತಕ್ಕೆ ಯೋಚನೆ ನಿಂದಿರುವೆ ನೀ ಕೇಳುತ್ತಿದ್ದನೆ ಮುಂದಿನ ಜನಿಗೈಯದೇತಕ್ಕೆ ನಿಂದಿರುವೆ ನೀ ಕೇಳುತ್ತಿದ್ದನೆ ತಂದೆ ಕೇಳೆಂಬ ವಿನ್ನಪವ ನೀನು ನಂದನಗಳು ಕೊಯ್ದು ಜಲವ ತಂದೆ ಅಪ್ಪ ಕೆಲವೊಂದು ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ತೇವೆ, ಹಿರಿಯವರಲ್ಲಿ ಹೇಳಲಿಕ್ಕೆ ಬರೋದು ಯಾಕೆ ಹೆದರಿಕೆ ಆಗುದು ನಮಗೆ. ಒಂದು ಗೌರವ ಗೌರವ ಹಾಗಂತ ಹೇಳಿ ಹಾಗಂತ ಹೇಳಿ ಕೆಲವೊಂದು ವಿಚಾರವನ್ನು ಹೇಳದ ನಿರ್ವಾಹ ಇಲ್ಲ ಅಲ್ವಾ? ಕೆಲವೊಮ್ಮೆ ನಿಮ್ಮ ಗಮನಕ್ಕೆ ಬಾರದೆ ಇರುವಂತದ್ದು ಹೌದೌದು ಅಲ್ವಾ? ಹೌದು. ಯಾವುದೋ ಒಂದು ಕೆಲಸದ ಒತ್ತಡದಲ್ಲಿ ನೀವು ಮಾಡಬೇಕಾದಂತಹ ಮುಖ್ಯ ಕೆಲಸವನ್ನೊಮ್ಮೆ ಮರೆತಿರ್ತೀರಿ ನೀವು ಅಲ್ವೇ? ಕೆಲವೊಮ್ಮೆ ಆಗ್ತದೆ. ಮತ್ತೆ ಒಂದುಂಟು, ಈಗ ಮನೆಯಲ್ಲಿ ಮುಖ್ಯ ಅಂತ ಎಣಿಸಿದ ಊರೇ ಮನೆ ಅಂತ ಭಾವಿಸುವವರಿಗೆ ದೊಡ್ಡ ಮುಖ್ಯ ಅಂತ ಕಾಣುದಿಲ್ಲ. ಕಾಣುದಿಲ್ಲ. ಹೌದೌದು.
ನನಗೆ ದೇಶವೇ ದೊಡ್ಡದು, ದೇಶವೇ ನನಗೆ ದೊಡ್ಡದು. ಊರೇ ದೊಡ್ಡದು, ಹೌದೌದು. ಊರಿನ ಜನಗಳ ಬಗ್ಗೆ ಚಿಂತೆ ಇರುವಂತ ನನಗೆ ಅದೇ ಚಿಂತೆ. ಅಲ್ವಾ? ಹೌದು, ಅರಸರು ಎಂತದ್ದು ಮಾಡ್ತಾರೆ, ಪ್ರಜೆಗಳು ಎಂತದ್ದು ಮಾಡ್ತಾರೆ, ಹೌದೌದು. ನಾಳೆ ಎಂತದ್ದು ಆದೀತು ಇದೆ. ಆ ಪೀಠದಲ್ಲಿ ಕೂತ್ಕೊಂಡ ಮೇಲೆ ಮತ್ತಷ್ಟು ಚಿಂತೆಗಳಿರ್ತದೆ, ಮತ್ತೆ ಹೊಣೆಗಾರಿಕೆ ಇರ್ತದೆ. ಮತ್ತೆ ದುಷ್ಟ ಬುದ್ಧಿ ಹಾ ಎನ್ನುವ ಹಾಗೆ ಹೆಸರಿಸಿದ್ದಿ ಇರಿಸಿದ್ದಾರೆ. ಅಲ್ವಾ? ಹೌದು, ಹೇಳುವುದಕ್ಕೆ ದುಷ್ಟ ಬುದ್ಧಿ. ಹಾ. ದುಷ್ಟ ಬುದ್ಧಿ ಅಂತ ಹೇಳಿದ್ರೆ ಬುದ್ಧಿಯು ಕೂಡ ದುಷ್ಟವೇ ಆಗಿರ್ಬೇಕಾ? ಅದೇನಿಲ್ಲ. ಹೇಳುವವರು ಹೇಳ್ಬೋದಪ್ಪ ಬುದ್ಧಿ ದುಷ್ಟವೇ ಅಂತದೆ. ಹಾ ಹಾಗಂತೇಳಿ ನನ್ನ ಅಪ್ಪನ ಬುದ್ಧಿ ದುಷ್ಟದನದಲ್ಲ, ಅಲ್ಲ, ಕೋಮಲವಾದಂತಹ ಮನಸ್ಸು. ಮತ್ತೆ ಒಂದು ಹೇಳ, ಹಾ, ಆ ಪೀಠದಲ್ಲಿ ಕುಳಿತುಕೊಂಡು, ಧರ್ಮದ ಪೀಠದಲ್ಲಿ ಕುಳಿತುಕೊಂಡು ನಾವು ಸತ್ಯವಂತರು ಎನ್ನುವ ಹಾಗೆ ಮುಖವಾಡ ಹಾಕುವುದಕ್ಕಿಂತ ಹಾ. ದುಷ್ಟ ಬುದ್ಧಿ ಅಂತ ಹೆಸರು ಹೇಳಿಕೊಂಡು ಹಾ. ದೌಷ್ಟತನದಿಂದ ಇದ್ರು ಹಾ. ಚಿಂತೆ ಇಲ್ಲಪ್ಪ. ಹಾಗಲ್ಲ ಮಗಳೇ, ಮತ್ತೆ ಹೇಗೆ? ಈ ಪ್ರಪಂಚದಲ್ಲಿ ಹ್ಮ್. ಒಳ್ಳೆ ಬುದ್ಧಿ ಇದ್ದವ ಮಂತ್ರಿಗೆ ಆದೀತ ಅಲ್ವಾ? ಹಾಗೆಲ್ಲ. ಒಂದು ದುಷ್ಟ ಬುದ್ಧಿ ಅಂತ ಹೇಳಿದ್ರೆ ಪೂರ್ತಿ ದುಷ್ಟ ಆಗಬೇಕು ಅಂತ ಅಲ್ಲ, ಅಲ್ಲ, ಸ್ವಲ್ಪ ರಾಜಕೀಯವಾದಂತಹ ಚಾತುರ್ಯ ಬೇಕು ಅವರಲ್ಲಿ. ಹೌದು. ಹೌದು. ಅಪ್ಪ, ಓ ಇದು ಹಾ, ನಮ್ಮ ಉಪವನವನ್ನೊಮ್ಮೆ ನೋಡಿದ್ಯಾ ನೀನು? ಏನ್ ನೋಡದೆ? ಎಷ್ಟು ನೋಡ್ಲಿಕ್ಕೆ ಕೆಲಸದವರಿಲ್ವಾ? ನೋಡ್ಲಿಕ್ಕೆ ಕೆಲಸದವರಿದ್ದಾರೆ. ಹಾ. ಆ ಉಪವನದ ಬಳಿಗೆ ಹೋಗದೆ ನೀನು ಎಷ್ಟು ಸಮಯ ಆಯ್ತು? ಯಾವಾಗಲಾದ್ರೂ ಒಮ್ಮೆ ಹೊತ್ತು ಸಿಕ್ಕಿದ್ರೆ ಒಮ್ಮೆ ಮುಸ್ಸಂಜೆ ಹೊತ್ತಿನಲ್ಲಿ ಹೋಗುವ ಕ್ರಮ ಉಂಟು. ಹೌದು. ಹಾ, ಆದ್ರೂ ಆದ್ರೂ ಒಂದು ಬಹಳ ಹಿಂದೆ ಹಿಂದೆ ನೀನೇ ನೆಟ್ಟಂತಹ ಒಂದು ಮಲ್ಲಿಗೆಯ ಬಳ್ಳಿ, ನಿನ್ ನೆನಪುಂಟ? ಒಂದು ಮಲ್ಲಿಗೆ ಬಳ್ಳಿಯನ್ನು ನೀನು ನೆಟ್ಟದ್ದು ನಮ್ಮ ಉಪವನದಲ್ಲಿ. ನೀನೇ ನೆಟ್ಟದ್ದು, ನೀನೇ ಅದಕ್ಕೆ ಮೊದಲಾಗಿ. ಬಹುಶಃ ನನಗೆ ವರ್ಷ ವರ್ಷ ವನ ಮಹೋತ್ಸವಕ್ಕೆ ಸಾರ್ವಜನಿಕರ ಎದುರು ಒಂದು ಗಿಡ ನೆಡುವ ನೆನಪುಂಟು. ಇದು ನೆನಪಿಲ್ವಾ? ಇದು ಯಾವ್ದು ಹಾಗೆ ಸಿಕ್ಕಿದ ಒಂದು ಯಾವ್ದೋ ಬಳ್ಳಿ ಇರ್ಬೇಕು. ಅಲ್ಲಲ್ಲ, ನೀನು ಮತ್ತೆ ನನ್ನ ಅಮ್ಮ ಒಟ್ಟಿಗೆ ಸೇರಿ ನೆಟ್ಟಂತಹ ಬಳ್ಳಿ ಅದು. ಹೌದಾ? ಹಾ. ನೆನಪು ಬರುದಿಲ್ಲ ಮಗಳೇ. ಬರುದಿಲ್ವಾ? ಇರ್ಬಹುದು ಇರ್ಬಹುದು, ನೀನು ಸುಳ್ಳು ಹೇಳಲಿಕ್ಕೆ. ನಾನು ಸುಳ್ಳು ಹೇಳುದಿಲ್ಲ. ಹೌದು, ನೀನೇ ಬಹುಶಃ ಅಮ್ಮ ಹೇಳಿರ್ಬೇಕು. ಹೌದು. ಹಾ, ನೀನೇ ನೆಟ್ಟಂತಹ ಆ ಮಲ್ಲಿಗೆಯ ಬಳ್ಳಿ ಒಂದು 2 ತಿಂಗಳಾಯ್ತಾ? ಸುಮಾರು ವರ್ಷ ಆಯ್ತದು. ಹೌದಾ? ಹೌದು. ಅದು ಬೆಳೆದು 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 ಒಂದು ಇಷ್ಟೆತ್ತರ ಆಗಿದಪ್ಪ. ಹೌದಾ? ಇಷ್ಟೆತ್ತರಕ್ಕೆ ಬೆಳೆದಿದೆ ಅಂತ. ನನಗಿಂತಲೇ ಎತ್ತರ? ನಿನಗಿಂತಲೇ ಎತ್ತರ. ಹಾ ಹಾ. ಇಷ್ಟು ಎತ್ತರಕ್ಕೆ ಬೆಳೆದಂತಹ ಆ ಮಲ್ಲಿಗೆಯ ಬಳ್ಳಿ ಹಾ ನೀನೀಗ ಅದಕ್ಕೊಂದು ಆಧಾರವನ್ನು ಕೊಡದೆ ಹೋದ್ರೆ ಹಾ. ಅದು ಈಗ ನಮ್ಮ ಬೇಲಿ ದಾಟಿ ಆ ಕಡೆ ಹೋಗುತ್ತದೆ. ಹೌದಾ? ಹಾ. ಎಂತದಾದೀತು ಆಧಾರ? ಅಲ್ಲ, ಆಧಾರ ಅಂತ ಹೇಳಿದ್ರೆ ಅದಕ್ಕೊಂದು ಗೂಟ, ಒಂದು ಒಣ ಮರದ್ದು ಸಾಕ? ಒಣ ಮರದ. ಹೌದೌದು, ಯಾಕೆ? ಒಣ ರೆಂಬೆ. ಒಣ ರೆಂಬೆ ಗೂಟ ಅಲ್ವಾ? ಗೂಟ ಅಂತ ಹೇಳಿ ಗೂಟ ಕೊಟ್ಟ ಮೇಲೆ ಅದಕ್ಕೆ ಒಂದು ಭದ್ರತೆ ಬೇಕು, ಆಧಾರ ಬೇಕು, ಎಲ್ಲಿಯವರೆಗೂ ಅದು ಬದುಕಬೇಕಲ್ಲ ಮತ್ತೆ ಆ ಬಳ್ಳಿ. ನೀನು ಒಣ ರೆಂಬೆಯನ್ನು ಕೊಟ್ಟದ್ದು 4 ದಿವಸದಲ್ಲಿ ಬಿದ್ದು ಹೋದ್ರೆ ಮತ್ತೆ ಯಾವ್ದಾದೀತು? ಒಳ್ಳೆ ನಿನಗೆ ಬೇಕಾದಂತ ಒಳ್ಳೆ ಒಂದು ಆಧಾರ ಕೊಡಬೇಕು. ಯಾವ್ದಾದೀತು? ಯಾವ್ದಾದೀತು ಅಂತ ಹೇಳಿದ್ರೆ ಆಧಾರ ಯಾವುದು? ಅಲ್ಲಲ್ಲ, ಗಟ್ಟಿ ರೆಂಬೆಯನ್ನೇ ಕೊಡು. ಗಟ್ಟಿ ರೆಂಬೆ ಸಾಕ? ಮರವೇ ಬೇಕಾ ಅಂತ? ಅಲ್ಲಲ್ಲ, ಮರ ಬೇಕು, ಗಟ್ಟಿಯಾದಂತ ರೆಂಬೆ. ಸರಿ. ಆಮೇಲೆ ನೀನೊಂದು ವೇಳೆ ಆಧಾರ ಕೊಡದಿದ್ರೆ ಏನಾಗುತ್ತದೆ? ಏನಾಗ್ತದೆ? ದಾರಿಯಲ್ಲಿ ಹೋಗುವವರೆಲ್ಲ ಅದನ್ನು ತುಳಿದುಕೊಂಡು ಹೋಗುತ್ತಾರೆ. ಅವನಿಗೆ ಭಾಷೆ ಇಲ್ಲ ಅಂತ ಕಾಣ್ತದೆ. ಯಾರಿಗೆ? ಕೆಲಸದವರಿಗೆ, ತೋಟಗಾರರಿಗೆ ಎಷ್ಟು ಸಲ ಹೇಳಿದ್ದೇನೆ, ಹಾಗೆ ಬೇಲಿಗಿಂತ ಹೊರಗೆಲ್ಲ ಹೋಗಲಿಕ್ಕೆ ಬಿಡಬೇಡ ಮಲ್ಲಿಗೆ ಬೆಳ್ಳಿಯನ್ನು. ಅಲ್ಲ ನೋಡಿ, ಅವ್ರು ನೋಡಿಕೊಳ್ಳುವುದಿಲ್ಲ ಅಂತ ಹೇಳಿ ಅದು ಸ್ವಲ್ಪ ಆ ಕಡೆ ಹೋಗುವಾಗ ಅಲ್ಲಿಗೆ ಕತ್ತರಿಸಬೇಕು. ಕತ್ತರಿಸುವುದು ಬಳ್ಳಿಯನ್ನು ಕತ್ತರಿಸಿ ಹೋಗಬಾರ್ದು. ಅದು ಬಳ್ಳಿಯನ್ನು ಕತ್ತರಿಸಿದ ಮಾತ್ರ ಚಿಗುರೊಡಿದ್ರೆ ಆದೀತು. ಅಲ್ಲಿಗೆ ಸತ್ತು ಹೋದ್ರೆ ಅದು ನೀರ್ ಹಾಕ್ತೇವೆ. ನೀರು ಹಾಕುತ್ತೆ. ಅದು ಬುಡದಿಂದ ಕತ್ತರಿಸಬಾರ್ದು. ಕೆಲವೊಮ್ಮೆ ಹೆಚ್ಚು ಉದ್ದ ಆದ್ರೆ ತಲೆಯಿಂದ ಕತ್ತರಿಸ. ತಲೆಯಿಂದ ಕತ್ತರಿಸಬೇಕು. ಈ ತಲೆಯಿಂದ ಮೇಲೆ ಹೋಗುದು ಅಂತಿಲ್ವಾ? ಕತ್ತರಿಸಬೇಕು. ಆಗ ಕತ್ತರಿಸಬೇಕು. ಹೌದಪ್ಪ. ಮಲ್ಲಿಗೆ ಬಳ್ಳಿ ಹಾಗೆ ವಿಚಾರ. ಮತ್ತೆ ನಾನು ಹೀಗೆ ತಿರುಗಾಡಿಕೊಂಡು ನಮ್ಮದಾದಂತಹ ಕೊಳದ ಬದಿಯಲ್ಲಿ ಬಂದೆ. ನಮ್ಮ ಉಪವನದಲ್ಲಿ ಕೊಳ ಉಂಟು ನೋಡಿ. ನಿನಗೆ ಅದೇ ಕೆಲಸ, ಮತ್ತೆ ಎಂತದ್ದು ಬೇರೆ ಕೆಲಸ ಇಲ್ಲ? ಕೊಳಕ್ಕೆ ಹೋಗುದು, ತೋಟಕ್ಕೆ ಹೋಗುದು, ಹೌದು, ಎಲ್ಲಿಯಾದ್ರೂ ಸ್ನೇಹಿತರೊಂದಿಗೆ ಆಟ ಆಡ್ಲಿಕ್ಕೆ ಹೋಗುದು, ಇದೇ ಕೆಲಸ. ಸರಿ, ಏನು ಕೊಳದಲ್ಲಿ ಏನು ಕಂಡ? ಕೊಳದಲ್ಲಿ ಎಲ್ಲ ಹೆಣ್ಣು ಹಂಸ. ಹೇಗೆ ಗೊತ್ತಾದ್ದು ನಿನಗೆ? ನನಗೆ ಗೊತ್ತಾಗ್ತದೆ, ಹೆಣ್ಣು ಹಂಸವನ್ನು ನೋಡುವಾಗ ಗೊತ್ತಾಗ್ತದೆ. ಅದ್ರ ಬಳಿಯಲ್ಲ ಇದ್ದು ಯಾವಾಗ್ಲೂ ನಾನು ಮಾತಾಡಿಕೊಂಡಿದ್ರೆ ನನಗೆ ಗಂಡು ಹಂಸ ಯಾವುದು ಹೆಣ್ಣು ಹಂಸ ಅಂತ ಗೊತ್ತಾಗುದಿಲ್ವಾ? ಯಾವುದ್ರಲ್ಲಿ? ಅದರಲ್ಲಿ ಹಂಸದ ಕೊಳದಲ್ಲಿ 4 ಜನರ ಎದುರು ಮಾತಾಡಬೇಡುವಾಗಲೇ. ಯಾಕೆ? ನನ್ನ ಮಗಳಿಗೆ ತಲೆ ಸರಿ ಇಲ್ಲ ಅಂತ ಭಾವಿಸಿ ಯಾರು? ಅಲ್ಲ, ನಮ್ಮ ಪ್ರಕೃತಿಯಲ್ಲಿ, ಹಂಸದಲ್ಲಿ, ಮರದಲ್ಲೆಲ್ಲ ಮಾತಾಡ್ತಾಳೆ. ಮಾತಾಡ್ಬೇಕು ನಾವು. ಅದ್ಯಾಕೆ? ಈಗ ಒಂದು ದನ ಇದ್ರೆ ದನದ ಹತ್ರ ಮಾತಾಡುದಿಲ್ಲ, ಬಾ ತಿನ್ನು ಅದು ಮಾತಾಡ್ತದೆ ಅಂತ ಹೇಳಿ ನಾವು ಅದ್ರ ಹತ್ರ ಮಾತಾಡುದಾ? ಅದಕ್ಕೆ ಅರ್ಥ ಆಗ್ತದೆ ನಮ್ಮ ಭಾಷೆ. ನಮ್ಮ ಭಾಷೆ ಅರ್ಥ ಆಗ್ತದೆ. ಈ ಹಂಸದಲ್ಲಿ ಮಾತಾಡಿದ್ರೆ ಅದಕ್ಕೆ ಅರ್ಥ ಆಗ್ತದೆ. ಅದಕ್ಕೊಂದು ಯಾವುದೋ ರೀತಿಯಲ್ಲಿ ಅರ್ಥ ನೀನು ಅದಕ್ಕೆ ಅಭ್ಯಾಸ ಮಾಡಿಸಿದ್ದೇನೆ. ಆದ್ರೆ ಅಪ್ಪ, ಆ ಕೊಳದಲ್ಲಿರುವಂತಹ ಹಂಸವನ್ನೊಮ್ಮೆ ನೋಡ್ಬೇಕಪ್ಪ. ಯಾವಾಗ ನೋಡಿದ್ರೆ ಅದಕ್ಕೆ ಬೇಸರವೇ, ಈಗ ಹತ್ತಿರವೇ ಬರುವುದಿಲ್ಲ ಅಂತ ಹೇಳಿ. ಯಾಕೆ ಬೇಸರ ಅಂತ ಏನಾದ್ರು ಉತ್ತರ ಸಿಕ್ಕಿತಾ? ನನಗೆ ಗೊತ್ತಾಯ್ತು, ನನ್ನ ಗೆಳತಿ ಹೇಳಿದ್ದು. ಏನಂತೆ? ನೀನೀಗ ಒಂದು ಗಂಡು ಹಂಸವನ್ನು ತಂದು ಹಾಕು ನೋಡು ಮತ್ತೆ ಅಂತ ಹೇಳಿ. ಮರು ದಿವಸ ಗಂಡು ಹಂಸವನ್ನು ತಂದು ಹಾಕಿದ್ದು.
ಆಮೇಲೆ ನೋಡ್ಬೇಕಿತ್ತು ಆ ಹಂಸ ಆ ಕಡೆ ಈ ಕಡೆ ಓಡಾಡುದು. ಹೌದಪ್ಪ, ನಿನ್ನ ಗೆಳತಿ ಗೊತ್ತಾಯ್ತಲ್ಲ? ನನ್ನ ಗೆಳತಿಗೆ ಗೊತ್ತಾಯ್ತು. ಅವಳು ನಿನಗಿಂತಲೂ ಸ್ವಲ್ಪ ಮುಂದುವರೆದಿದ್ದಾಳೆ ಇರಬಹುದು ಏನು. ಸರಿ ಸರಿ. ಆಮೇಲೆ ಈಗ ನಾನು ನಮ್ಮ ಮನೆಯ ಈ ನಮ್ಮ ಕೋಣೆ ಉಂಟಲ್ಲ, ಹೌದು, ಆ ಕೋಣೆಯಿಂದ ಹೊರಗೆ ಬರುವಂತ ಸಂದರ್ಭದಲ್ಲಿ ನಮ್ಮ ಕೋಣೆಯ ಚೌಕಟ್ಟು ಅದು ನನ್ನ ತಲೆಗೆ ತಾಗಿದ್ದೀಗ. ಹೌದಾ? ಹೌದು. ಗಾಯ ಆಯ್ತಾ? ಗಾಯ ಆಗ್ಲಿಲ್ಲಪ್ಪ, ತಾಗಿದ್ದು ನೋವಾಯ್ತು ಮಾತ್ರ. ಮುಂಚೆಲ್ಲ ತಾಗುತ್ತಿರ್ಲಿಲ್ಲ ನನಗದು. ಈಗ ಉದ್ದಾಗಿದೆ ಕಾಣ್ತದೆ. ಹೌದು, ಉದ್ದಾಗದೆ ನಮ್ಮ ಅಡುಗೆ ಭಟ್ರು ಅಷ್ಟು ಆಗ್ತಾರೆ. ಹಾಗಲ್ಲ, ಮತ್ತೆ ನೀನು ತಿನ್ನೋದ್ರಲ್ಲಿ ದಾಕ್ಷಿಣ್ಯ ಮಾಡೋದಿಲ್ಲ. ಇಲ್ಲ, ಮತ್ತೆ ಉದ್ದಾಗದೆ ನಿಮ್ಮ ಹಾಗೆ. ಹೌದು, ಕೆಲವೊಂದು ತಿಂಡಿ ಉದ್ದ ಆಗ್ಬೇಕು, ದಪ್ಪ ಆಗ್ಬೇಕಂತೇಳಿ ಆಗಲ್ಲ. ನಿನಗೆ ಸ್ವಲ್ಪ ಯೋಚನೆ ಬೇಡವಾ? ಏನು? ಈಗ ನೀನು ಉದ್ದಾಗಿದ್ದಿ ಅಂತ ಹೊಸ್ತಿಲು ಉದ್ದಾಗ್ತದ? ಅದು ಆಗುದು. ಸ್ವಲ್ಪ ಬಾಗಿ ಬರ್ಬೇಕಪ್ಪ. ಅದು ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ ದೊಡ್ಡವಳಾಗಿ. ಹೌದು, ಹೊಸ್ತಿಲು ಅಷ್ಟೇ ಇರ್ತದೆ. ನೀನು ಉದ್ದಾಗುವಾಗ ಉದ್ದ, ಗಿಡ್ಡಾಗುವಾಗ ಗಿಡ್ಡಾಗುದಿಲ್ಲ. ಅದು ನೀನು ಸ್ವಲ್ಪ ಬಾಗಿ ಬರ್ಬೇಕು. ಅಪ್ಪ ಮತ್ತೊಂದು ವಿಷಯ, ನನ್ನ ಗೆಳತಿ ಇದ್ದಾಳಲ್ಲ ವನಜ. ಹೌದು ಹೌದು, ಅವಳು ಹೋದ ವರ್ಷ ಮದುವೆ ಆದದ್ದವಳು. ಈ ಸಲ ಬಾಣಂತನಕ್ಕೆ ತವರು ಮನೆಗೆ ಬಂದಿದ್ದಾಳೆ. ಹೌದಾ? ಹೌದು, ನನ್ನ ವಯಸ್ಸಿನವಳೆ ಅವಳು, ನನ್ನ ಪ್ರಾಯದವಳಿ. ಅದಕ್ಕೆ ಹಾಗೆ ಏನಾದ್ರೂ ಅವಳಿಗೆ ಏನಾದ್ರೂ ಹಾಕ್ಲಿಕ್ಕೆ ಉಂಟು ಸಮ್ಮಾನ? ಇಲ್ಲಪ್ಪ, ನಿಮ್ಮಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳುವ ಅಂತ ನನಗೆ ಆಯ್ತು ಅನ್ನಿಸಿದ್ದು ಇವತ್ತು. ಮಗಳೇ, ಏನು? ಇನ್ನ ವನಜನೊಟ್ಟಿಗೆ ಮತ್ತೊಬ್ಳು ಗೆಳತಿ ಇರ್ಲಲ್ಲ, ಅವಳ ಹೆಸರು ಎಂತದ್ದು? ಅವಳ ಹೆಸರು ಗಿರಿಜಾ. ಅವಳ ಅಪ್ಪನಿಗೂ ನನಗೆ ಒಂದೇ ಪ್ರಾಯ, ಗೊತ್ತುಂಟ ನಿನಗೆ? ಅದ್ಯಾಕಪ್ಪ ಈಗ? ಅವಳ ಅಪ್ಪ ಹೋದ ವರ್ಷ ಹೋದ್ರು, ನಾನು ಸಾಯ್ಬೇಕಾ? ಅಯ್ಯೋ ದೇವರೇ, ನೀವ್ ಏನಪ್ಪ? ಅವಳು ಬಾಣತನಕ್ಕೆ ಬಂದಿದ್ದಾಳೆ ಅಂತ ನಾನೆಂತದ್ದು ಮಾಡ್ಬೇಕು ಅದಕ್ಕೆ? ಹಾಗಲ್ಲಪ್ಪ, ನನ್ನ ಪ್ರಾಯದವಳೇ ಹಾಗೆ ಬಾಣಂತನಕ್ಕೆ ಬಂದಿದೆ. ಇದು ಎಂತದ್ದು? ಎಂತದಿಲ್ಲಪ್ಪ, ನನ್ನನ್ನು ಸರಿಯಾಗಿ ನೋಡಿದ್ರೆ ನೀವು ಮುಂಚಿನ ಹಾಗಿಲ್ಲ. ಮುಂಚೆ ಲಂಗದಾವಣಿ ಹಾಕೊಂಡು ಹೋಗ್ತಿದ್ನಲ್ಲ, ಈಗ ಹಾಗಲ್ಲ, ಸೀರೆ ಉಡ್ಲಿಕ್ಕೆ ಆರಂಭಿಸಿದ್ದೇನೆ. ದಿವಸಕ್ಕೆ ಎಷ್ಟು ಉಡ್ತಿ? ದಿವಸಕ್ಕೆ ಇವತ್ತೆಷ್ಟು ಉಡ್ಲಿಕ್ಕೆ ಉಂಟು? ಇವತ್ತೊಂದು 2-3 ಆದ್ರೂ ಉಡಬೇಕು. ಏನು ಮಂಡಲದಲ್ಲಿ ಉಂಟಲ್ಲ ಉಡುದು? ಹೌದು, ನನ್ನ ಲಂಗದಾವಣಿನಿಗೆ ಸಾಕು ಅಂತ ಖಂಡಿತ ಕಾಣ್ತದೆ. ಹೌದು, ಅಂದ್ರೆ ನಿನ್ನ ಗೆಳತಿ ಬಾಣಂತನಕ್ಕೆ ಬಂದಿದ್ದಾಳೆ. ಮಲ್ಲಿಗೆ ಬಳ್ಳಿ ಬೇಲಿ ದಾಟಿ ಹೊರಗೆ ಹೋಗಿದೆ. ಹಂಸಕ್ಕೆ ಗಂಡು ಹಂಸ ಬೇಕು. ಚೌಕಟ್ಟು ನನಗೆ ತಾಗುತ್ತದೆ. ಇದೆಲ್ಲ ಸರಿ ಮಾಡಪ್ಪ ಒಮ್ಮೆ. ನಿನಗೆ ಪ್ರಾಯ ಎಷ್ಟು? ನನಗೀಗ 17 ಆಗಿ 18ಕ್ಕೆ ಕಾಲಿಟ್ಟದಷ್ಟೇ. ನನಗೆ ಹಾಗೆ ತುಂಬಾ ವರ್ಷ ಆಯ್ತು ಮಗ. ಎಂತದ್ದು? ತಲೆ ನಿನ್ನಯೇ ಮನವನರಿಸಿ ಲಗ್ನವನು, ತಲೆ ನಿನ್ನಯ ಮನವನರಿಸಿ ಲಗ್ನವನು, ವಿರಚಿಸಿ ಸರಿಯಾದ ಕಾಲವನ್ನು ಭರತನೆಂಬುದಕ್ಕಾಗಿ ಬೋರುತ್ತಿ ನೀನು ಸರಿಯಾದವರನ್ನು ಹುಡುಕಿತಗೆ ನಿನ್ನು ತರಣಿಯೇ. ಮಗಳೇ, ಅಪ್ಪ ಬಹಳ ಬುದ್ಧಿವಂತಳಾಗಿದ್ಯಲ್ವಾ ಈಗ? ಎಂತದಪ್ಪ, ನಾನು ಕೆಲವೊಂದು ವಿಷಯವನ್ನು ಹೇಳಿದ್ದಷ್ಟೇ, ನಿಮ್ಮ ಗಮನಕ್ಕೆ ಬಾರದೆ ಇದ್ರೆ ಅದು ಸರಿ ಮಾಡಿ ಅಂತ ಹೇಳಿ. ನಿನ್ನದು ಬಹಳ ಸುತ್ತು ಮಾಡಿಕೊಂಡು ಊಟ ಅಲ್ವಾ? ಎಂತಾಯ್ತಪ್ಪ? ಹೀಗೆ ಸುತ್ತು ಹಾಕಿಕೊಂಡು ನೇರ ಊಟ ಅಲ್ಲ, ಓರೆ ಮಾತಾಡ್ತೀವಿ. ಓರೆ ಆಯ್ತಾ ಈಗ ಮಾತಾಡಿದ್ದು? ಅಲ್ಲ, ನನಗೆ ಸಿಗುವಾಗ ಅದು ನೇರಕ್ಕೆ ಬರ್ತದೆ, ಗೊತ್ತಾಗದೆ ಅಲ್ಲ. ಎಂತದ್ದು? ನೋಡು ಎಂತದೆಲ್ಲ ಹೇಳ್ತಿ ನೋಡುವ ಅಂತ ನಾನು ಕೇಳಿ. ಹೌದಾ, ನಿಮ್ಗೆ ಗೊತ್ತಾಯ್ತಾ? ಏನು ಗೊತ್ತಾಗದೆ? ಏನು ಗೊತ್ತಾಯ್ತು? ನಿನಗಿಂತ ಸಣ್ಣವನ ನಾನು, ಅದಾಗ್ಲಿಕ್ಕೆ ಉಂಟಾ? ನಿನ್ನ ಪ್ರಾಯ ಮೀರಿಯೇ ಬಂದದ್ದು. ಈ ಪ್ರಾಯದಲ್ಲಿ ಹೀಗೆ ಮಾತಾಡುವಾಗ ಯಾವ ಭಾವನೆ ಇರ್ತದೆ ಅಂತ ಗೊತ್ತಿಲ್ಲದೆ ಇರುವವನು ನಾನು. ಇದಕ್ಕೆ ನನ್ನಲ್ಲೇ ಅಲ್ಲ, ನಿನ್ನ ಅಮ್ಮನಲ್ಲಿ ಕೇಳ್ತಿದ್ರು ಉತ್ತರ ಕೊಡ್ತಿದ್ಲು. ಅದೇ ಉತ್ತರ ಕೊಟ್ಟಿದ್ಲು. ಬಳ್ಳಿಗೊಂದು ವ್ಯವಸ್ಥೆ ಆಗ್ಬೇಕಲ್ಲ? ಬಳ್ಳಿಗೊಂದು ವ್ಯವಸ್ಥೆ ಆಗ್ಬೇಕು. ಅದು ಮತ್ತೆ ಯಾರ್ಯಾರು ತುಳ್ಕೊಂಡು ಹೋಗ್ಬಾರ್ದು, ಬೇರೆಯವರ ಅಂಗಳಕ್ಕೆ ಹೋಗ್ಬಾರ್ದು. ಒಣ ಮರ ಬೇಡ ಅಲ್ಲ? ಒಣ ಮರ ಬೇಡ, ಮಾವಿನ ಮರವೇ ಆದೀತಲ್ವಾ? ಎಂತದಕ್ಕೆ? ಹಾಗಲ್ಲ, ಒಂದು ಗಟ್ಟಿಯಾಗಿ ಆಧಾರ. ಯಾವ ಮಾವಿನ ಮರ ಆದೀತು? ಹುಳಿಯದ್ದಾದೀತ, ಸಿಹಿಯದ್ದಾದೀತ? ಸಿಹಿ ಇದ್ದದ್ದಾದೀತು. ಅಲ್ಲ, ಕೆಲವು ಬಳ್ಳಿಗೆಲ್ಲ ಹುಳಿ ಇದ್ದದ್ದೇ ಆಗಬೇಕಾಗ್ತದೆ. ಯಾವ ಬಳ್ಳಿಗಪ್ಪ ಅದು? ಕೆಲವು ಬಳ್ಳಿಗೆಲ್ಲ ಅಂದ್ರೆ ಅದು ಇಂಥ ಬಳ್ಳಿಗೆ ಇಂಥದ್ದೇ ಮರ. ಈಗ ಸಿಹಿ ಆದೀತಲ್ವಾ? ನನಗೆ ಸಿಹಿ ಆದೀತು. ಹಂಸ ಬೇಕಲ್ವಾ? ಒಂದು ಗಂಡು ಹಂಸ ಗಟ್ಟಿದ್ದು ಬೇಕಲ್ಲ? ಹೌದು. ಜೊತೆಯೂ ಸರಿ ಆಗ್ತದೆ ಗಟ್ಟಿದ್ದಿದ್ರೆ. ಹಂಸವು ಹೆಣ್ಣು ಹಂಸವು ಗಟ್ಟಿ ಇದ್ರೆ ಹೌದು, ಒಂದು ರಾಜ ಹಂಸ ಬೇಕು. ಹೌದು. ಮತ್ತೆ ಅದು ಹೊತ್ತಿಲ್ಲ ಎಂತದ್ದು ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟೇ. ಅದು ನೀನು ಬಾಗಿಯೇ ಬರ್ಬೇಕಷ್ಟೇ, ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಇನ್ನೊಂದುಂಟು, ಈಗ ನಿನ್ನ ಗೆಳತಿ ಬಾಣಂತನಕ್ಕೆ ಬಂದಿದ್ದಾಳೆ ಅಂತ ನಿನಗೆ ಮದುವೆಗಿಂತ ಮೊದಲು ಆ ವ್ಯವಸ್ಥೆ ಮಾಡ್ಲಿಕ್ಕೂ ಆಗುದಿಲ್ಲ. ಇಲ್ಲ, ಮದುವೆಗಿಂತ ಮೊದಲು ಆ ವ್ಯವಸ್ಥೆ ಬೇಡ. ಮದುವೆ ವ್ಯವಸ್ಥೆ ಮಾಡು.
ಯಾರಿಗೆ? ನಿನಗೆ. ನನಗೆ ಮತ್ತೆ ಮದುವೆ? ಹೌದು. ಈ ಹೋಗಿ ಅಪ್ಪ, ನನಗೆ ನಾಚಿಕೆ ಆಗುತ್ತದೆ. ಬೇಡವಾ? ಹಾಗಾದ್ರೆ 10 ವರ್ಷ ಕಳೆದು ಅಲ್ಲ, ಬೇಡ. ಹಾಗೆಲ್ಲ ಮತ್ತೆ 10 ವರ್ಷ ಕಳೆದ್ರೆ ಮತ್ತೆ ನಾನು ಮುದುಕಿ ಆದ್ರೆ? ಅಲ್ಲ, ನೀನೇ ಬೇಡ ಅಂತ ಹೇಳಿದ್ರೆ ನಾನು ಯಾಕೆ ಒತ್ತಾಯ ಮಾಡುದು ಮತ್ತೆ? ಅಲ್ಲ, ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳಿದ್ರು, ಬೇಡ ಅಂತ ಹೇಳಿದ್ದಲ್ಲ. ಅಂತ ಹೇಳಿದ್ದಲ್ವಾ? ಪಿತಾ ರಕ್ಷತೆ ಕೌಮಾರಿ, ಹಾ, ಅದ್ರಲ್ಲೇ ಉಳಿಬೇಕಾ? ಹಾ, ಭರ್ತ ರಕ್ಷತೆ ಯೌವನೆ, ಅದಕ್ಕೆ ಹೋಗ್ಬೇಕಲ್ಲ. ಹೌದೌದು. ಆಗ್ಬೇಕಲ್ಲ. ಹೌದು. ಭರ್ತಾರ ಬೇಕು, ಭರಿಸುವವ ಬೇಕು. ಭರಿಸುವ ಬೇಕು. ವ್ಯವಸ್ಥೆ ಮಾಡುವ, ಯೋಚನೆ ಮಾಡಬೇಡ. ನಾನೊಂದು ರಾಜಕಾರ್ಯಕ್ಕೆ ಹೊರಟದ್ದೀಗ. ಹೌದಾ? ಇದು ಮರೀಲಿಕ್ಕಿಲ್ಲ ನಾನೀಗ ಹೇಳಿದ್ದು. ಅದು ನಾನು ಹೊರಡುವಾಗ ಅದನ್ನು ಯೋಚನೆ ಮಾಡಿ ಹೋಗ್ತೇನೆ. ಅದಕ್ಕೊಂದು ವ್ಯವಸ್ಥೆ ಬರುವ ಮೊದಲು ಮಾಡ್ತೇನೆ ನಾನು. ಅಂದ್ರೆ ಬರುವ ಮೊದಲು ಅಂದ್ರೆ ಆಗಲೇ ಆಗ್ತದೆ ಅಂತಲ್ಲ, ಒಂದು ಯೋಚನೆ, ಒಂದು ಮೊದಲನ ಹಂತದ ಸೂಚನೆ. ಹೌದು, ಇದು ತಯಾರು ಮಾಡಿ ಇಟ್ಟುಕೊಳ್ಳುದು. ನಾನು ಮಾವಿನ ಮರ ವ್ಯವಸ್ಥೆ ಮಾಡ್ಲಿಕ್ಕೆ ಹೊರಟದ್ದು ಒಬ್ಬನಿಗೆ. ಹೌದಾ? ಆದ್ರೆ ಅವನದ್ದು ಮದ್ವೆಗಲ್ಲ, ಮತ್ತೆ ಅದು ಶ್ರಾದ್ದಕ್ಕೆ. ಯಾರದ್ದಪ್ಪದು? ಅಂದ್ರೆ ಅದಾಗಲ್ಲ. ನಾವು ಮಂತ್ರಿಗಳಾಗಿರುವಾಗ ರಾಜಕೀಯದಲ್ಲಿ ಕೆಲವೆಲ್ಲ ಕಂಟಕ ಪ್ರಾಯವಾದದನ್ನು ತೆಗಿಬೇಕಾಗ್ತದೆ. ತೆಗಿತಾ ಬರ್ಬೇಕು. ಕೆಟ್ಟದ್ದು ತೆಗಿಬೇಕು, ಒಳ್ಳೇದು ಉಳಿಬೇಕಾದ್ರೆ ಕೆಟ್ಟದನ್ನು ತೆಗೆಯುವಂತ ಕಾರ್ಯವು ನಾವು ಮಾಡಬೇಡುವ. ನಿಯಂತ್ರಣ. ಹೌದು. ಈಗ ಅದನ್ನು ನಿಯಂತ್ರಣ ಮಾಡುವಾಗ ನಿಯಂತ್ರಣ ಮೀರಿ ಹೋಗುವ ಈ ಮಲ್ಲಿಗೆ ಬಳ್ಳಿಗೊಂದು ನಿಯಂತ್ರಣ ಎಂತದ್ದು ಅಂತ ನೋಡುವ ಅಲ್ವಾ? ಹೌದು, ಸಿಗುತ್ತದೆ. ಯೋಚನೆ ಮಾಡಬೇಡ. ನೀನು ತಲೆ ಬಿಸಿ ಮಾಡಿಕೊಂಡು ಹಾಲನ್ನು ಕುಡಿಯದೆ, ಊಟವನ್ನು ಮಾಡದೆ, ಹಾಗೆಲ್ಲ ಆರೋಗ್ಯ ಹಾಳು ಮಾಡಿಕೊಳ್ಬೇಡ. ಇಲ್ಲಪ್ಪ, ನಾನು 1 ಲೋಟ ಹಾಲು ಕುಡಿಯುವುದಿಲ್ಲ. ಒಂದು ತಂಬಿಗೆ ಅಲ್ಲ, ಬೇಸರ ಆದ್ರೆ 1 ಲೋಟ ಇಲ್ಲ, ತಂಬಿಗೆ. ಮಗಳೇ, ಅಪ್ಪ, ನೀನು ಎಷ್ಟು ಹಾಲು ಕುಡಿದ್ರು ನಿನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರು, ಕೆಲವರದ್ದು ದೇಹದ ಮೇಲೆ ಪ್ರಭಾವ ಬೀರು. ನಿನ್ನದು ಹಾಲಿನಂತ ಮನಸ್ಸಾಗು. ಹಾಗಾಗಿ ಯೋಚನೆ ಮಾಡಬೇಡ, ವ್ಯವಸ್ಥೆ ಮಾಡುವ. ಹೋಗಿ ಆಗಿತ್ತಲ್ಲ, ಮಾಡುವ. ನೆನಪಿರ್ತದಲ್ಲ ಇದು ಮಲ್ಲಿಗೆ ಬಳ್ಳಿ. ಹಾ, ನೋಡುವ ಮಾವಿನ ಮರ ಅಲ್ವಾ? ಮಾವಿನ ಮರ. ಸರಿ. ಅಪ್ಪ, ಮತ್ತೆ ಗಂಡು ಹಂಸ ಅದು ಉಂಟಲ್ಲ? ಆದ್ರೆ ಒಂದುಂಟು. ಈಗ ಮಲ್ಲಿಗೆ ಬಳ್ಳಿಗೆ ಮಾವಿನ ಮರ ಒಂದೇ ಅಲ್ವಾ? ಒಂದೇ. 2-3 ಇಲ್ಲ ಅಲ್ಲ? 2-3 ಇಲ್ಲ. ನಮಗೆ ರಾಜಕೀಯದಲ್ಲಿ ತೊಡಗಿಸಿಕೊಂಡು ಸ್ವಲ್ಪ ಸಾಂಸಾರಿಕವಾಗಿ ಹಿಂದುಳಿದಿದ್ದೆವು. ಮಗಳಿಗೊಂದು ಗಂಡು ಅಲ್ಲ, ಮಗಳಿಗೆ ಗಂಡು ಸಿಕ್ಕಿತು, ದೊಡ್ಡ ವಿಷಯ ಅಲ್ಲ. ನನ್ನ ಗಂಟಲಿನಲ್ಲಿ ಒಂದು ತುಂಡು ಸಿಕ್ಕಿಕೊಂಡಿದೆ ಅಲ್ವಾ, ಅದನ್ನೊಂದು ನಿವಾರಿಸಬೇಕು. ಹೋಗುತ್ತದೆ ಚಂದನಾವತಿ. ಪರಿಚಯ ಆಯ್ತು ನಮ್ಮದು. ಎಲ್ಲಿಂದ ನಮ್ಮಂತವರದೆಲ್ಲ ಪರಿಚಯ ಆಗುವುದು? ಈ ಕಾಡಿನಲ್ಲಿ ವಾಸವಾಗಿರುವವರು ನಾವು. ಕಿರಾತರು, ಶಬರರು, ಬೇಟೆಗಾರರು, ಹೀಗೆಲ್ಲ ನಮ್ಮನ್ನೆಲ್ಲ ಕೊಂಡಾಡ್ತಾ ಇದ್ದಾರೆ. ಇವರಿಗೆಲ್ಲ ನಾಯಕ ನಾನಿದ್ದೇನೆ, ಹುಲಿಂದಕ ಎಂಬುದಾಗಿ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಆದ್ರೆ ಒಂದು ವಿಚಾರ, ಯಾರ ಬಾಯಿಯನ್ನಾದ್ರೂ ಕಟ್ಟಬಹುದು, ನಾಡಿನ ಜನತೆ ಬಾಯಿಯನ್ನು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಸಂಸ್ಕಾರಹೀನರು, ಅವರಿಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಸಂಸ್ಕಾರ ಇಲ್ಲ, ಹೀಗೆಲ್ಲ ನಮ್ಮನ್ನೆಲ್ಲ ಹೀಳುತ್ತಾ ಇದ್ದಾರೆ. ಏನ್ ಮಾಡೋಣ? ಅವರಿಗೊಂದು ಹೇಳುವಂತಹ ಕಾಲ, ನಮಗೆ ಅದನ್ನೆಲ್ಲ ಕೇಳುವಂತಹ ಕಾಲ. ಎಲ್ಲ ದೇವರ ಇದ್ದೆ ಎಂಬುದಾಗಿ ಯೋಚನೆ ಮಾಡಿ ನಮ್ಮಷ್ಟಕ್ಕೆ ಜೀವನವನ್ನು ಕಳೆಯುತ್ತಾ ಇದ್ದೇವೆ. ಹೌದು, ಆದ್ರೆ ಬದುಕಿನಲ್ಲಿ ಒಂದು ಆಶೆಯನ್ನು ಇರಿಸಿಕೊಂಡಿದ್ದೇನೆ. ಇವರಿಗೆಲ್ಲ ನಾಯಕರಾದ ಮೇಲೆ ಮುಂದೆ ಅವರಿಗೆ ಒಂದು ನಾಯಕರನ್ನಾಗಿ ನಾನು ತೋರಿಸಿಕೊಡಬೇಕು ಎನ್ನುವ ಉದ್ದೇಶದಿಂದ ಮದುವೆಯಾಗಿ ಕೆಲವು ಸಮಯ ಕಳೆದು ಹೋಯಿತು. ಸಂಸಾರ ನಮ್ಮ ಬದುಕಿನಲ್ಲಿ ಒದಗಿ ಬರಲಿಲ್ಲ. ಅದರ ಚಿಂತೆಯಲ್ಲೇ ಇರುವಂತಹ ಸಂದರ್ಭ, ಒಂದು ದಿವಸ ಬೇಟೆಗೆ ಹೋದ ಸಂದರ್ಭದಲ್ಲಿ ಒಬ್ಬ ಹುಡುಗ ಕಾಡಿನಲ್ಲಿ ಬಿದ್ದು ಅಳುತ್ತಾ ಇದ್ದ. ಹಿಂದೆ ಮುಂದೆ ಯಾರೂ ಇರಲಿಲ್ಲ. ಆ ಮಗುವನ್ನು ನೋಡಿದಾಗ ಮನಸ್ಸು ಕರಗಿ ಹೋಯಿತು. ಕರ್ಕೊಂಡು ಬಂದೆ, ಚಂದ್ರಹಾಸ ಎನ್ನುವಂತ ಹೆಸರನ್ನು ಇರಿಸಿದೆ, ಒಳ್ಳೆ ರೀತಿಯಲ್ಲಿ ಸಾಕಿದೆ, ಬೆಳೆಸಿದೆ. ಅವನ ಕಾನ್ಗುಳದಿಂದಲೋ ಏನೋ ಈ ಹೊತ್ತಿನಲ್ಲಿ ನಮಗೆ ಒಂದು ಸಂಸ್ಕಾರ ಉಂಟು. ಶಬರರು ವಿದ್ಯಾವಂತರಾಗಿದ್ದಾರೆ, ಬೇಟೆಗಾರರು ಬುದ್ಧಿವಂತರಿದ್ದಾರೆ ಎನ್ನುವುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿದೆ. ಇಷ್ಟರವರೆಗೆ ಎಲ್ಲೆಲ್ಲೋ ಕಾಡಿನಲ್ಲಿ ಒಂದು ವಿಚಾರ ಮಾಡಿಕೊಂಡು ದಿನ ಕಳೆದಿದ್ದಂತಹ ವ್ಯಕ್ತಿಗಳು ನಾವು. ಹಾಗೆ ಇರುವುದಲ್ಲ, ಬದುಕಿನಲ್ಲಿ ಇನ್ನು ಉನ್ನತವಾದಂತಹ ಒಂದು ಪದವಿಯನ್ನು ಸ್ಥಾಪಿಸಬೇಕು, ನಮಗೆ ಒಂದು ನಾಯಕತ್ವ ಬೇಕು. ಹೀಗೆ ಯೋಚನೆ ಮಾಡಿ ಚಂದ್ರಹಾಸನಿಗೆ ಒಂದು ಪಟ್ಟಾಭಿಷೇಕದ ಕ್ರಮವನ್ನು ಮಾಡಿದ್ದೇನೆ ನಾನು.
ಮಾಡಿದ ಮಾತ್ರ ಅಲ್ಲ, ನಮ್ಮ ಗೌರವ ಘನತೆಯನ್ನು ಉಳಿಸಿಕೊಳ್ಳೋದಕ್ಕೆ ಬೇಕಾಗಿ ಕಪ್ಪ ಕಾಣಿಕೆಯನ್ನು ಕೊಡುವಂತ ಪದ್ಧತಿ ಉಂಟು. ಅದಕ್ಕೆ ಬೇಕಾಗಿ ಕುಂತಳ ದೇಶಕ್ಕೆ ಕಪ್ಪವನ್ನು ಕೊಟ್ಟು ಕಳುಹಿಸಿದ್ದೇನೆ ನಾನು. ಸಂತೋಷ ಸರಗಾರ ಈ ಹೊತ್ತಿನಲ್ಲಿ ಯಾರು ಯಾರು ಏನಂತೆ ಏನಂತೆ ಎನಗುತ್ತಲು ಭಯರಾಗೆ ಕಾಣಿಕೆ ಇತ್ತು ಕರೆತಂದರೊಳಗೆ ಬೇಗ ದೇವ ಸಿಂಹಾಸನದೊಳಗೆ ಕುಳ್ಳಿರಿಸುತ್ತ ತರಿಮರಿ ಕುಶಲವ ಕೇಳ್ದ ಕುಳಿಂದನು. ಸ್ವಾಮಿ ಸ್ವಾಮಿ ಅಡ್ಡ ಬಿದ್ದಿದ್ದೇನೆ ದೇವ್ರೆ, ನಾನು ಹೇಳ್ತಿದ್ದೇನೆ. ಮಂತ್ರಿಗಳೇ ನಮೋ ನಮಃ. ಒಳ್ಳೇದಾಗ್ಲಿ ಸ್ವಾಮಿ, ಒಳ್ಳೇದಾಗ್ಲಿ. ಯಾವುದು? ಅಲ್ಲ ನಿನಗೆ ನಾನು ಕೂಡ ಅದನ್ನೇ ಬಯಸುವುದು. ನಾನು ಮೊದಲು ತುಂಬಾ ವರ್ಷ ಆಯ್ತಲ್ವಾ ಬರದೆ? ಕೆಲವು ಸಮಯ ಕಳೆದು ಹೋಯ್ತು. ಈಚೆಗೆ ನೀವು ನಿಮ್ಮ ಪಾದದರ್ಶನ ಆಗ್ಲಿಲ್ಲ. ಬಹಳ ವ್ಯತ್ಯಾಸ ಆಗಿದೆ ಅಲ್ವಾ? ಹೌದೌದು, ಈಗ ತುಂಬಾ ಬದಲಾವಣೆ ಆಗಿದೆ. ಮೊದಲ ಹಾಗಲ್ಲ. ಮೊದಲೊಂದು ಮುಳಿ ಹುಲ್ಲಿನ ಗುಡಿಸಲಿನಲ್ಲಿ ಇದ್ದಿ. ಹೌದು. ಅದು ಯಾವ್ದ್ರದ್ದು ಕಂಬ? ಕಂಬದ್ದು ಅದು ವೈಡೂರಿ ಅಂತೆ ಅಲ್ವಾ? ವೈಡೂರ್ಯ. ಓ ನೀಲಮಣಿ ಇದು? ನೀಲಮಣಿ. ಗೋವೇದಿಕದ್ದೆಲ್ಲ ನಿಲ್ಲಿಸಿದ್ದಿ ಸ್ತಂಭ. ಇರ್ಲಿ, ಚಂದಕ್ಕೆ ಇರ್ಲಿ ಅಂತ. ಹೌದೌದು, ಒಳ್ಳೇದು 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 ಅಲ್ವಾ? ಹೌದು ಒಳ್ಳೆ. ಇನ್ನ ಯಾರಾದ್ರೂ ಒಳ್ಳೇದಾಗಬೇಕು, ಒಳ್ಳೇದಾಗಬೇಕು. ಆದಷ್ಟು ಬೇಗ ಮೇಲೆ ಹೋಗಬೇಕು ನಿಮ್ಮಂತವರೆಲ್ಲ. ಅಂದ್ರೆ ಉದ್ಧಾರ ಆಗ್ಲಿ. ಉದ್ಧಾರ ಆಗ್ಬೇಕು. ಉದ್ಧಾರ ಇದ್ದಲ್ಲಿ ಇರುವುದಲ್ಲ, ಇದ್ದಲ್ಲಿ ಇಲ್ಲ. ಉನ್ನತವಾದ ಒಂದು ಮೇಲೆ 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 ಹಂತ ಹಂತವಾಗಿ ಮೇಲೆ ಏರ್ತಾ ಮೇಲೆ ಇದೆ. ಏರ್ತಾ ಇದೆ. ನಾನು ಕೂಡ ಅದನ್ನೇ ಬಯಸುವುದು. ದೇವರೇ, ನಿಮ್ಮ ಅನುಗ್ರಹದಿಂದ ನಮ್ಗೆ ಈ ಕಾಡಿನಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅಷ್ಟಕ್ಕೆ ಸೀಮಿತ ಆಗುವುದು ಬೇಡ, ಸ್ವಲ್ಪ ಅದನ್ನು ಉನ್ನತೀಕರಿಸೋಣ ಎಂಬುದಾಗಿ ಯೋಚನೆ ಮಾಡಿ ಈಗಲೇ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ನಾವು. ಗುಳಿಂದ ಓ ನಾವೊಂದು ಅವಸರವಾಗಿ ಬಂದದ್ದು ಈ ಕಡೆ. ಸ್ವಾಮಿ, ನೀವು ಅವಸರವಾಗಿ ಬರುವುದು ಯಾಕೆ? ನನಗೆ ಒಂದು ಸೂಚನೆ ಕೊಡ್ತಿದ್ರೆ ನಿಮ್ಮ ಒಳಗೆ ನಾನೇ ಬರ್ತಿರ್ಲಿಲ್ವಾ? ಅಲ್ಲ, ನಿನ್ನ ಕಪ್ಪದವರು ಬಂದ್ರು, ನಾನು ಕಳಿಸಿದ್ದೇನೆ. ಕಪ್ಪ ಕಾಣಿಕೆ ಬಂತು ನಮಗೆ. ಕೊಟ್ರಲ್ಲ ನಿಮ್ಗೆ? ಕೊಟ್ರಲ್ಲ. ಕೊಟ್ಟಾಗ ಒಂದು ವಿಷಯ ಹೇಳಿದ್ರು. ಏನಂತೆ? ಈ ಸಲ ನಿನ್ನದು ನಿವೃತ್ತಿ ಅಂತೆ. ಯಾವುದ್ರಲ್ಲಿ? ಈ ರಾಜಪೀಠದಲ್ಲಿ ಕುಳಿತುಕೊಳ್ಳುವುದ್ರಲ್ಲಿ ಇದು ಅಧಿಕಾರ ಹೊಣೆಗಾರಿಕೆ ಹಸ್ತಾಂತರ ಆಗಿದೆ ಅಂತ. ಅದನ್ನೊಂದು ನನಗೆ ಅದು ಇನ್ನು ಬೇಡ ಅಂತ ಕಂಡಿದ್ದೆ. ಹಾಗೆ ಹಸ್ತಾಂತರ ಮಾಡಿದ್ದೇನೆ. ಯಾರಿಗೆ? ಅದು ನನ್ನ ಮಗ. ಮಗ ಅಂದ್ರೆ ಮಗ ಅಂದ್ರೆ ನನ್ನ ಹೆಂಡತಿ ಹೆತ್ತ ಮಗ ಅಲ್ಲ, ಹಾ ನನ್ನ ಸಾಕು ಮಗ. ಅಲ್ವಾ? ಹೌದು. ಎಲ್ಲಿದ್ದು ನಾವು? ಎಲ್ಲಿ? ನಾಡಿನಲ್ಲಿ, ಕಾಡಿನಲ್ಲಿದ್ದದವ. ಹೌದಲ್ಲ? ಹೌದೌದು, ಕಾಡಿನಲ್ಲಿ ಅಲ್ವಾ? ಕಾಡಿನಲ್ಲಿ. ಪಾಪ ದೇವರೇ ಅನಾಥ ಮಗುವಾಗಿ ಬಿದ್ದು ಅಳುತ್ತಾ ಇತ್ತು. ಹಿಂದೆ ಮುಂದೆ ಹೇಳುವವರು ಕೇಳುವವರು ಯಾರೂ ಇಲ್ಲ. ಆಚೆ ಈಚೆ ಯಾರಾದ್ರೂ ಇದ್ದಾರ ಅಂತ ನೋಡಿದೆ. ನನ್ನ ಕಣ್ಣಿಗೆ ಯಾರು ಗೋಚರಿಸಲಿಲ್ಲ. ಈ ಮಗುವಿನ ಪರಿಸ್ಥಿತಿಯನ್ನು ಕಂಡಾಗ ಕರಳು ಚುರುಕಂದಿತ್ತು. ನನಗೆ ಆ ಕಣಿಕಾರ ಕಂಡಿತ್ತು ನನಗೆ ಹಾಗೆ ಮಗುವನ್ನು ನೋಡಿದ್ರೆ ರಕ್ತ ಸೋರುತ್ತಾ ಇದೆ ಕಾಲಲ್ಲಿ. ಬಹುಶಃ ಕಾಲಿನಲ್ಲಿ ಒಂದು ಹೆಚ್ಚಿನದಾದಂತ ಒಂದು ಬೆರಳಿದ್ದಿತ್ತು ಏನೋ. ಆ ಬೆರಳು ಕತ್ತರಿಸಲ್ಪಟ್ಟಿದೆ. ಅಂತ ದುಷ್ಕೃತ್ಯವನ್ನು ಮಾಡಿದಂತ ವ್ಯಕ್ತಿ ನನ್ನ ಕಣ್ಣಿಗೆ ಅಲ್ಲಿ ಎಲ್ಲಿಯಾದ್ರೂ ಕಾಣ್ಲಿಕ್ಕೆ ಸಿಗ್ತಿದ್ರೆ ಅವನು ಸುಮ್ಮನೆ ಬಿಡ್ತಿರ್ಲಿಲ್ಲ. ಅದಿರ್ಲಿ, ಯಾರು ಮಾಡಿದ್ದಂತ ಏನಾದ್ರೂ ಸೂಚನೆ ಸಿಕ್ಕಿತ? ಸೂಚನೆ ಸಿಗುತ್ತಿದ್ರೆ ಯಾರು ಅಂತ ಗೊತ್ತಾಯ್ತಾ? ಯಾರು ಅಂತ ಗೊತ್ತೇ ಆಗ್ಲಿಲ್ಲ ನನಗೆ. ಗೊತ್ತಾಗ್ಲಿಲ್ಲ. ಇಲ್ವೇ ಇಲ್ಲ, ಗೊತ್ತಾಗ್ಲಿಲ್ಲ. ಯಾರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಯಾರು ಗೊತ್ತಾಗತ್ತೊಂದು ಒಳ್ಳೇದಾಯ್ತು. ಹಾಳಾಗಿ ಮಣ್ಣು ಗೊತ್ತಾಗತ್ತೊಂದು ಒಳ್ಳೇದಾಯ್ತು. ತಪ್ಪು ಮಾಡಿದವ ಯಾರು ಅಂತ ಆಗಲ್ಲ ಆಗಲ್ಲ. ನಿಮಗೆ ಯಾರು ಅಂತ ಗೊತ್ತಾಗ್ತಿದ್ರೆ ಇವ ಉಳಿದದ್ದು ಅವನಿಗೂ ಗೊತ್ತಾದ್ರೆ ಆದ್ರೆ ಕಷ್ಟ ಅನ್ಸಿರ್ಲಿಲ್ವಾ? ವಿಷಯ ಹೌದಲ್ವಾ? ಗೊತ್ತಾಗದೆ ಒಳ್ಳೇದಾಯ್ತು. ಗೊತ್ತಾಗದಿದ್ದದ್ದು ಒಳ್ಳೇದಾಯ್ತು. ಬಿಡಿ. ಉಳಿಂದ ಆ ಮಗು ನಿನ್ನ ಕೈಗಲ್ಲ, ನನ್ನ ಕೈಗೆ ಸಿಗಬೇಕು. ಯಾಕೆ? ಅದರ ಅವಸ್ಥೆಯೇ ಬೇರೆ ಇತ್ತು ಕುಳಿದ್ದ. ಹೌದಾ? ಅವ ಎಲ್ಲಿ ಇರ್ತಿದ್ದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ.
ದೇವ್ರೆ, ನಿನ್ನದೇನಿದ್ರು ಇಷ್ಟು ಸೀಮಿತವಾದ ಸೀಮಿತವಾದಂತ ಒಂದು ಜಾಗ ನಮ್ಮ ಕೈಗೆ ಸಿಗ್ತಿದ್ರೆ ವಿಶಾಲವಾದಂತ ವ್ಯವಸ್ಥೆ ಎಲ್ಲವೂ ಇರ್ತಿತ್ತು. ಯಾವುದಕ್ಕೊಂದು ಯೋಗ ಭಾಗ್ಯ ಅದಷ್ಟೇ. ಅಲ್ವಾ? ಹೌದೌದು. ನನಗೆ ಭಾಗ್ಯ ಇತ್ತು, ನನ್ನ ಕೈಗೆ ಸಿಕ್ಕಿತ್ತು. ಉಳಿದಲ್ವಾ? ಉಳಿದ ಹೌದು. ಕೆಲವೊಮ್ಮೆ ತೆಗಿಬೇಕು ಅಂತ ಯೋಚನೆ ಮಾಡಿದ್ರೆ ಉಳಿತಾರೆ ಕುಳಿಂದ. ಎಲ್ಲ ಅವರವರು ಯೋಚನೆ ಮಾಡಿದ ಹಾಗೆ ಯಾವುದು ನಡೆಯುವುದಿಲ್ಲ. ದೇವರು ದೈವ ಚಿತ್ತ. ಇದ್ದಾನ? ಹುಡುಗ ಇದ್ದಾನೆ. ಹೌದು, ನೋಡ್ಬೇಕು ಅಂತ ಉಂಟು. ಹೌದಾ? ಮಗ ಚಂದ್ರಹಾಸ, ಇಲ್ಲಿ ಬಾ ಮಗ. ಏನು ನನಗೆ ನಮಸ್ಕಾರ ಮಾಡುವುದಲ್ಲ, ಮತ್ತೆ ಹಿಂದೆ ನೋಡು, ತಿರುಗಿ ಅವರಿಗೆ ನಮಸ್ಕಾರ ಮಾಡು. ಅವರು ನೋಡುವ ದೃಷ್ಟಿಯನ್ನು ಗಮನಿಸಿದರೆ ಹ ನಮಸ್ಕಾರ ಕೊಡುವ ಅಂತ ಅನ್ನಿಸುವುದೇ ಇಲ್ಲ. ನೋಡಿ ಹಾಗಿದ್ದ ಹಾಗೆ ನೋಡ್ತಾ ಇದ್ದಾರೆ ಕೆಲವರೆಲ್ಲ ಹಾಗೆ ಮಗ. ಹ ಅದು ಹ. ಅವರ ವರ್ಚಸ್ಸು ಹಾಗೆ ಇರ್ತದೆ. ಹಾಗಾದ್ರೆ ಕೊಡಬೇಕಾದ್ದು ನಮ್ಮ ಧರ್ಮ. ಒಳ್ಳೆ ಕೊಡು. ಇವನೇ ಚಂದ್ರಹಾಸ, ನನ್ನ ಸಾಕು ಮಗ, ನನ್ನ ಮಗನೇ. ಕಾಡಿನಲ್ಲಿ ಸಿಕ್ಕಿದ, ಕಾಡಿನಲ್ಲಿ ಸಿಕ್ಕಿ ಒಳ್ಳೆ ಬೆಳೆದಿದ್ದಾನೆ. ಬೆಳೆಸಿದೆ ನಾನು. ಅಲ್ಲಿಯೇ ಮುಗಿಬೇಕಿತ್ತು. ಯಾವುದು? ಅಲ್ಲ, ಜೀವನ ದೇವರ ದಯೆಯಿಂದ ಉಳಿದ ಕಾಣ್ತದೆ. ಉಳಿದ ನನ್ನ ದೆಸೆಯಿಂದಲಾಗಿ ಅಲ್ಲ, ನನಗೆ ದೇವರು ತೋರಿಸಿದ್ದು ಕೊಟ್ಟದ್ದು. ಹುಡುಗ ಹೇಗೆ? ಅಡ್ಡಿಲ್ಲ, ನಡೆಯೆಲ್ಲ ಹೇಗುಂಟು? ನಾಟೆ ನುಡಿ ಆಚಾರ ವಿಚಾರ ಇದು ಒಂದು 4 ಹೆಜ್ಜೆ ನಡೆದ್ರೆ ನಡೆ ಗೊತ್ತಾಗ್ತದೆ. ನಡೆ ಗೊತ್ತಾಗ್ತದೆ. ಹೌದು. ನೋಡುವಾಗ ಒಂದು 4 ಪರೀಕ್ಷೆ ಮಾಡುದವರು. ಅದೇ ನಮಗೆ ಸರಿ ಗೊತ್ತಾಗಬೇಕಾದ್ರೆ ನಮಗೆ ಎಡಕಾಲು ನೋಡ್ಬೇಕು. ಅದು ನೋಡದೆ ಲಕ್ಷಣ ಗೊತ್ತಾಗುದಿಲ್ಲ. ನಿಮಗೆ ಎಡಬೇಕು. ಎಡಕಾಲು ನೋಡ್, ಬಲಗಾಲಿನಲ್ಲಿ ಎಂತದ್ದು ಇಲ್ಲ, ಇರುವುದೆಲ್ಲ ಎಡಗಾಲಿನಲ್ಲಿ. ಹಾಗಾದ್ರೆ ಎಡ ಕಾಲ ಎಡವಟ್ಟು ಏನಾದ್ರು ಆಗಲ್ಲ. ಅಂದ್ರೆ ರಾಜ ಲಕ್ಷಣ ಗೊತ್ತಾಗ. ಗಾಂಭೀರ್ಯತೆ. ಹೆಸರೇನಂದು? ಏನಂದ? ಚಂದ್ರಹಾಸ. ಚಂದ್ರಹಾಸ. ಗಟ್ಟಿ ಉಂಟು ನಿನ್ನ ಆಯುಷ್ಯ. ಯೋಗ ದೊಡ್ಡದು ನೋಡು, ಯೋಗ ದೊಡ್ಡದು. ಯೋಗ ಅದು ಇರ್ಲಿ, ಸಂತೋಷ ಆಯ್ತು. ಹೌದಾ? ಸಂತೋಷ ಆಯ್ತು. ಸಂತೋಷ ಆಯ್ತಲ್ಲ? ಸಂತೋಷ. ನಾನು ಕೂಡ ಅದನ್ನೇ ಬಯಸಿ. ನಿನಗೆ ಸಂತೋಷ ಆಯ್ತಾ? ಎಲ್ಲರಿಗೂ ಸಂತೋಷ. ಕಾಡಿಸಿದ ನೃಪಲಕ್ಷಣಗಳಿವು ಮೆರೆಯುವವನ ನೋಡಿ ವಿಸ್ಮಿತವಾಗಿ ತನ್ನ ಮನದೊಳು ಪಿಂತೆ ಮಾಡಿಸಿದ ಕೃತ್ಯವೋ ನೆನೆದು ಕಾಟುಕ ಜನರು ಎನ್ನ ವಂಚನೆಗೈದರಿಯೇ, ಕಾಟುಕ ಜನರು ಎನ್ನ ವಂಚನೆಗೈದರಿಯೇ, ಕೂಡೆ ಮನದೊಳ್ ಮರುಗಿ ಹುಸಿನಗೆಯ ನಗುತ್ತ ಕೊಂಡಾಡಿ ನಾನಿದೆ ಎಲ್ಲ ಜನಗೆ ನಿನ್ನ ಸುತನವು ಕಂಡು ಮೂಡಿದುತ್ಸಾಹವೆಂದನ ದುಷ್ಟ ಬುದ್ಧಿಯೇ ಗಾಡಿಸಿದ ನೃಪಲಕ್ಷಣಗಳಿವು ಮೆರೆಯುವವನ ನೋಡಿ ವಿಸ್ಮಿತನಾಗಿ ಓಯ್ ಹುಡುಗವನೇ, ನಾವು ಸ್ಪಷ್ಟಪಡಿಸಲಿಕ್ಕೆ ಇಲ್ಲಿವರೆಗೆ ಬಂದದ್ದು. ಈ ಚಿತ್ರ ಮರೆತು ಹೋದಿತ್ತು ಎಷ್ಟು ವರ್ಷ ಆದ್ರು.
ನಮಗೆ ಕನಸಿನಲ್ಲಿ ಆದರೂ ಕಟ್ಟುವ ಚಿತ್ರ ಇದು. ಅವನೇ ಬೆಳೆದು ನಿಂತಿದ್ದಾನೆ. ಆಗ ಸಣ್ಣ ಗಿಡವಾಗಿದ್ದ, ಈಗ 4 ಜನರಿಗೆ ನೆರಳು ಕೊಡುವ ಮರ ಆಗಿದ್ದಾನೆ. ಏನು ಮಾಡೋಣ? ಒಳಗೆ ವಿಷ ಇದ್ರೂ ಹೊರಗೆ ಗೊತ್ತಾಗಬಾರ್ದು. ಸಮುದ್ರ ಮಥನ ಮಾಡುವಾಗ ಮೊದಲು ವಿಷ ಬರ್ತದೆ ಅಂತ ಯಾರಿಗಾದ್ರೂ ನೋಡುವ ಗೊತ್ತಾಗಿದ? ಒಳಗೆ ವಿಷ ಒಳಗೆ ಇರಲಿ, ಹೊರಗೆ ಹಾಲು ಕಾಣಬೇಕು. ಯಾವ ಹಾಲು? ಒಳಗೆ ವಿಷ ಇರುವ ಕ್ಷೀರ ಸಾಗರದಂತ ನಗು. ಕುಳಿತ ಏನು ಬಹಳ ಸಂತೋಷ ಆಯ್ತಲ್ಲ? ಎಲ್ಲರಿಗೂ ಎಲ್ಲರಿಗೂ ಹಾಕಿದೆ. ನೀವು ಬಂದ ಈಗ ನಾನು ಬಂದದ್ದೇ ಗೊತ್ತಾಗ್ಲಿಲ್ವ ಅಂತ ಅವರಿಗೆ? ಯಾಕೆ ಅವರು ಅದರಲ್ಲೇ ತೊಡಗಿದ್ದಾರೆ. ಎಷ್ಟು ಮತ್ತೆ ನೋಡ್ತಾರೆ. ಚಂದ್ರಹಾಸ ಅಲ್ವಾ? ಹೌದು. ಅವಸರ ಅವಸರ ಹೊರಡಬೇಕು. ರಾಜಕಾರ್ಯ ಹೋಗದಿದ್ರೆ ಅಡಿಮೇಲಾಗ್ತದೆ. ಏನು ರಾಜಕಾರ್ಯ? ಏನು ಅವಸರ ನಿಮ್ಗೆ? ಕುಂತಳ ಅಡಿಮೇಲಾಗ್ತದೆ. ನಾನು ಹೋಗಬೇಕು, ಈಗ ಹೋಗದೆ ಗೊತ್ತಿಲ್ಲ. ಬೇಡ ಬೇಡ, ನಾನು ಹೋದ್ರೆ ಅದೀತ. ಯಾರು? ನಾನು. ನೀನು ಹೋದ್ರೆ ನಾನು ಯಾಕೆ ಬಂದದ್ದು? ಓ, ನಾನು ಇಲ್ಲಿ ಒಂದು 4 ದಿವಸ ಇವನೊಟ್ಟಿಗೆ ಮಾತಾಡುವಂತ ಬಂದದ್ದು. ಓ, ನೀನು ಹೋದ್ರೆ ಗೋಡೆಯಲ್ಲೇ ಮಾತಾಡಬೇಕಷ್ಟೇ. ಹೌದಾ? ನೀವು ಸಣ್ಣ ಪ್ರಾಯದವ, ಪ್ರಾಯದಲ್ಲಿ ಸಮಾನತೆ ಇಲ್ಲಲ್ಲ. ಹಾಗೆ ನಾನೇ ಹೋಗ್ತೇನೆ, ನಾನೇ ಹೋಗ್ತೇನೆ. ನೀವು ಹೋದ್ರೆ ಮತ್ತೆ 4 ದಿವಸ ಇದ್ದು ಹೋಗಲಿಕ್ಕೆ ಬಂದವರು ಅವಸರವಾಗಿ ಹೋದ್ರೆ ಅದು ಇದ್ದು ಹೋಗ್ಲಿಕ್ಕೆ ಬಂದವ, ಆದ್ರೆ ಇರ್ಲಿಕ್ಕೆ ಗೊತ್ತಿಲ್ಲ. ಈಗ ಗೊತ್ತಿಲ್ಲ ಅಂತ ಹೋಗ್ಲೇಬೇಕು. ನೀವು ಹೋಗ್ಲೇಬೇಕು. ಅದು ನನಗೆ ನೆನಪಿರ್ಲಿಲ್ಲ ಬರುವಾಗ. ಹೌದಾ? ಈಗ ನೆನಪಾಯ್ತು. ಹೋಗದೆ ಗೊತ್ತಿಲ್ಲ. ಹೋಗ್ಬೇಕು. ಹಾಗಾದ್ರೆ ಏನು ಮಾಡುದು ಈಗ? ನಾನೇ ಹೋಗ್ಬೇಕು. ನೀವು ಹೋದ್ರೆ ನೀನು ಬೇಡ. ಅಂತಹ ಘನ ಕಾರ್ಯ ಇದ್ರೆ ನೀವು ಅಪ್ಪಣೆ ಮಾಡಿದ್ರೆ ನಾನು ಹೋಗ್ಬಹುದು. ನಾನು ಹೋದೇನು? ನಿಮಗೆ ಬೇಕಾಗಿ ನಾನು ಹೋದೆ. ಯಾರು? ಚಂದ್ರಹಾಸ. ನೋಡಿ ಹೇಗೆ ನಿಜವಾಗಿ ಹೋಗ್ಬೇಕಾದವ ಅವನೇ. ಎಲ್ಲ ಹೋಗ್ಬೇಕು. ಏನು ಇಲ್ಲಿಗೆ ಹೋಗದಿರ್ಲಿಕ್ಕಿಲ್ಲ. ಅಲ್ಲ, ನನ್ನ ಕಾರ್ಯಕ್ಕೆ ಅದನ್ನು ಪೂರೈಸಿ ಬಂದ ರಾಜಕಾರ್ಯ. ಹೌದೌದು. ನೋಡುವ, ರಾಜಕಾರ್ಯ ಅಲ್ವಾ? ಹೌದು. ಈಗ ನಾನೇ ಹೋದ್ರೆ ವಿಷಯ ಬೇರೆ. ಈಗ ನಿನ್ನನ್ನು ಕಳುಹಿಸುವುದಲ್ವಾ? ನಿಮಗಾಗಿ ನಾನು ಬೇಕಾದ್ರೂ ಹೋಗ್ತೇನೆ. ರಹಸ್ಯವಾದ ವಿಷಯ. ನೀನು ಹೋಗುವ ಸಿದ್ಧತೆಯಲ್ಲಿದೆ, ನನ್ನನ್ನು ಸಿದ್ಧ ಮಾಡಿ. ಆಯ್ತಾಯ್ತು. ನಾನು ಏನ್ ಮಾಡುದು ಅಂತ ಯೋಚನೆ. ಅಗತ್ಯ ಇದ್ದಾಗ ಈ ಪಾಪಿಗಳಿಗೆ ಬಂದ ಅಹಂಕಾರ ನೋಡಿ. ನನ್ನಲ್ಲಿ ಹೇಳದೆ ಕೇಳದೆ ಬೆಳೆದು ನಿಂತದ್ದು ನೋಡಿ ಇವರು. ಇನ್ನು ಹೀಗೆ ಬಿಟ್ಟರೆ ಏನಾಗ್ತದೆ? ಮರುಭೂಮಿಯಲ್ಲಿ ಡೇರೆ ಕಟ್ಟಿದ ಅಗಸನ ಡೇರೆಯೊಳಗೆ ಒಂಟೆ ನುಗ್ಗಿದ ಹಾಗೆ. ಮಳೆ ಬಂತು ಅಂತ ತಲೆ ನುಗ್ಗಿಸಲಿಕ್ಕೆ ಬಿಟ್ಟಂತೆ, ಮತ್ತೆ ಸ್ವಲ್ಪ ಹೊತ್ತಾಗುವಾಗ ಬೆನ್ನು ನುಗ್ಗಿಸಿತಂತೆ, ಮತ್ತೆ ಅಗಸ ಹೊರಗೆ ಒಂಟೆ ಒಳಗೆ. ಇದು ನಮ್ಮ ಕಥೆಯೂ ಹಾಗೆ ಆಗಿದೆ. ಈ ಊರಿಗೆ ವ್ಯವಸ್ಥೆ ಪತ್ರಿಕೆ ಬರೆಯುವ. ಚಂದ್ರಹಾಸ ಮಗಾಹಿತ ನಿಮಗೆ ಮೇಲೆ ನಮ್ಮ ಸೀಮೆ ಕರಸಾದ ಸಂದೇಹವಿಲ್ಲಿದಕ್ಕೆ ಸಾಮಾನ್ಯದವನಲ್ಲ. ನಮಗೆ ಬಾಲಕಿಗೆ ಉತ್ತರು ಓ
ನಮ್ಮಲ್ಲಿ ಇವನಿಗೆ ಹೇಗೆ ಉತ್ತರ ಕ್ರಿಯೆ ಮಾಡಬೇಕು ಅಂತ ನಮಗೆ ಗೊತ್ತಿಲ್ವಾ? ಚಂದ್ರಹಾಸ, ಆಯ್ತಾ ಸಿದ್ಧತೆ? ಬೇಕಾದ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದೇನೆ. ಹೋಗ್ಲಿಕ್ಕೆ ಸಿದ್ಧ ಇದೆಯಾ? ಆಗಿದೆ. ಅಪ್ಪನಲ್ಲಿ ಮಾತಾಡಿದ್ಯಾ? ಮಾತಾಡಿ ಆಗಿದೆ. ಊರಿನವರೆಲ್ಲ ಹೇಳಲಿಕ್ಕುಂಟ ಹೋಗುವಾಗೆಲ್ಲ? ನಾನು ಹೋಗಿ ಬರ್ತೇನಲ್ಲ. ಅಲ್ಲ, ಬರ್ತಿ ಎಷ್ಟು ಸಮಯ ಆಗ್ತದೆ ಅಂತ ಹೇಳಲಿಕ್ಕೆ ಆಗ್ತದ? ಹಾ, ರಾಜಕಾರ್ಯ. ಹೌದು. ಹೋದವ ಬರದೇ ಇರ್ಲಿಕ್ಕೂ ಸಾಕು. ಅಂತೂ ನಿಮ್ಮ ಕಾರ್ಯಕ್ಕಾಗಿ ನಾನು ಹೋಗ್ತೇನೆ. ಹಾಗೆ ಭಾವಿಸಿಕೊಂಡು ಹೋಗು. ಸರಿ. ನನ್ನ ಕಾರ್ಯ ಅಂತ ಭಾವಿಸಬೇಡ, ಹಾ, ನಿನ್ನದೇ ಕಾರ್ಯ ಅಂತ ಭಾವಿಸು. ಒಳ್ಳೆಯದು. ಒಳ್ಳೆಯದು. ಇಗೋ, ಏನು? ರಾಜಮುದ್ರಿಕೆ ಉಳ್ಳ ಓಲೆ. ಓಲೆ ಎಲ್ಲಿಗೆ? ಯಾರಿಗೆ? ಎಂತದು? ನನ್ನ ಮಗ ಮದನಂಗೆ. ಹೌದಾ? ಹೌದು. ಕೊಡುವೆಯಾ? ನೀನು ಹಿಡ್ಕೊಡುದಿಲ್ಲ. ನಾವು ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ನಾನು ಪರೀಕ್ಷೆ ಮಾಡಿದ್ದು ಹಾ. ನಿನ್ನ ಪ್ರಾಮಾಣಿಕತೆ ಹೇಗುಂಟು. ಹ್ಮ್. ಹಿಡ್ಕೊಳ್ತೇನೆ ಅಂತ ಹೇಳ್ತಿದ್ರೆ ಹಾ, ನಿನಗೆ ಪ್ರಾಮಾಣಿಕತೆ ಇಲ್ಲ ಅಂತ ಆಯ್ತು. ಆಗುತ್ತೆ. ಮಾತ್ರ ಅಲ್ಲ, ಹ್ಮ್. ಇನ್ನೊಬ್ಬರ ಪತ್ರವನ್ನು ಹಾ. ಯಾವುದೇ ಕಾರಣಕ್ಕೂ ನಾವು ನೋಡಲು ಬಾರದು, ಓದಲು ಬಾರದು, ಮುಟ್ಟಲು ಬಾರದು. ಅಷ್ಟಿತ್ತ ಹಾ, ಮುಗೀತು. ಯಾರಿಗೆ ಮುಟ್ಟಿಸಿ? ಕತೆ ಮುಗೀತು. ಹೌದಾ? ಹಾಗಾದ್ರೆ ನನ್ನ ಸಮಸ್ಯೆಯ ಕತೆ ಮುಗೀತು. ಹ್ಮ್. ಎಲ್ಲಿ ಉಂಟು ನಿನ್ನ ಉತ್ತರೀಯ? ನಾನು ಮುಟ್ಟಿ ಮೈಲಿಗೆ ಆಗಬಾರದು ಅಂತ. ಇರ್ಲಿ, ಇದು ಯಾರಿಗೂ ಗೊತ್ತಾಗಬಾರದು. ಗೊತ್ತಾಗಲ್ಲ. ಹೌದಾ? ನನ್ನ ಮಗನಿಗೆ ಕೊಡಬೇಕು. ಅವರಿಗೆ ಮತ್ತೊಬ್ಬರಿಗೆ ಮಾಹಿತಿ ಸೋರಿ ಹೋಗ ಕೂಡ. ಓ, ಹಾಗಾದ್ರೆ ಗುಟ್ಟಾದ ಪತ್ರ ಇದು. ಹೌದಾ? ಆ ಪತ್ರ ನನ್ನ ಮಗನಿಗೆ ನೀನು ತಲುಪಿಸಿದ್ಯೋ, ಹಾ ಹಾ, ಆಮೇಲೆ ಉತ್ತರೋತ್ತರ ಆಗುತ್ತದಲ್ಲ? ಆಗ್ತದೆ. ಅಷ್ಟಾದ ಸಾಕು. ಉತ್ತರದ್ದು ಮತ್ತಾಗು. ಹೌದಾ? ಹೌದಾ? ಉತ್ತರೋತ್ತರ ಆಗುದಿದ್ರೆ ಬಹಳ ಒಳ್ಳೆಯದು. ಒಳ್ಳೆ. ಹಾಗಾದ್ರೆ ಹೋಗು. ಹೋಗಿ ಬರ್ತೇನೆ. ಅಲ್ಲ, ಬರ್ತೇನೆ ಅಂತ ಹೇಳಬಾರ್ದು, ದೊಡ್ಡ ಕಾರ್ಯ ಅಲ್ವಾ? ಹೋಗು. ಹೌದಾ? ಹೌದು. ಆಗಲಿ, ಹಾಗೇ ಮಾಡ್ತೇನೆ. ಆಯ್ತು. ಟಿವಿನ ಹೋಯ್ತಾ ಒಂದು ಕಣ್ಣಿನ ಕಸ. ನನ್ನ ಮಗನಿಗೆ ಸಿಕ್ಕಿದ್ರೆ ಅಷ್ಟು ಮಾಡದೆ ಬಿಡ್ಲಿಕ್ಕಿಲ್ಲ. ತಂದೆಯ ಮಾತು ಪಾಲಿಸುವ. ಇನ್ನೊಂದು ಕಣ್ಣಿನದ್ದುಂಟಲ್ಲ, ಕೊಳಿಂದ. ಏನೋ ಏನೋ ಒಳ್ಳೆದು ಸ್ವಾಮಿ. ಯಾಕೆ? ನಾನು ಯಾರು? ಮಹಾಮಂತ್ರಿಗಳು. ಇಲ್ಲಿ ಒಂದು ಅಲ್ಲಾಡಿದ್ರು ನನಗೆ ಗೊತ್ತಾಗಬೇಕಾ ಬೇಡುವ? ಗೊತ್ತಾಗ್ಬೇಕಿತ್ತು. ತಲೆಗೆ ಬಾರಿ ಏರಿ ನಿಂತಿದೆ ಅಲ್ವಾ? ತಿಂದ ಅನ್ನ ತಲೆಗೆ ಹತ್ತಿದೆ ಅಲ್ವಾ ನಿನ್ನದು? ಯಾಕೆ ಸ್ವಾಮಿ ಹೀಗೆಲ್ಲ ನನ್ನಲ್ಲಿ ಹೇಳದೆ ಕೇಳದೆ 16 ವರ್ಷದಿಂದ ಒಬ್ಬ ಹುಡುಗನನ್ನು ಸಾಕಿ ಸಲಹಿದ್ಯಲ್ವಾ? ಏನು ಚಂದನಾವತಿ ನಿನ್ನ ಅಪ್ಪನ ಆಸ್ತಿಂದ ಭಾವಿಸಿದ? ಯಾಕೆ ಸಲಹಿದ್ದ? ಮತ್ತೆ ಅನಾಥ ಶಿಶು ಸಿಕ್ಕಿದ್ದು ನನಗೆ ದೇವರು ಕೊಟ್ಟದ್ದು ಎಂಬುದಾಗಿ ತಿಳಿದು ಆ ಮಗುವನ್ನು ಸಾಕಿದೆ ನಾನು. ಈಗ ದೇವರು ಬುದ್ಧಿ ಕೊಡ್ತಾರೆ, ಇನ್ನು ತಲೆ ಕಡಿಬೇಕಾ ನಾನು? ಯಾರಿಗೆ ಕೊಡುದು? ಆ ಶಿಶುವನ್ನು ಸಾಕಿದ್ದಕ್ಕೆ ನನಗೆ ಗತಿಗೋತ್ರ ಇಲ್ಲದ ಹಾಗೆ ಆಗ್ಲಿಲ್ವಲ್ಲ. ನನಗೆಲ್ಲ ವ್ಯವಸ್ಥೆ ಉಂಟಲ್ಲ. ಏನು ವ್ಯವಸ್ಥೆ? ಅರಮನೆ ಉಂಟು, ಬೇಕಾದಷ್ಟು ಖರ್ಚಿಗೆ ವ್ಯವಸ್ಥೆ ಉಂಟು, ಹೇಳುವವರು ಕೇಳುವವರು ಇದ್ದಾರೆ. ಇನ್ನೇನು ಬೇಕು ನನಗೆ?
ಸಿಕ್ಕಿದ್ದು ಅಂತ ನಮಗೆ ತಲುಪಿಸಿದ್ದೆ ವಿಷಯ. ಮಗು ಸಿಕ್ಕಿದ ವಿಷಯ ತಲುಪಿಸಿದ್ಯಾ? ಮಗು ಸಿಕ್ಕಿದ ವಿಚಾರ ತಿಳಿಸಲಿಲ್ಲ ನಿಮಗೆ. ಯಾಕೆ ತಿಳಿಸಲಿಲ್ಲ? ಅದು ಎಷ್ಟಾದ್ರೂ ಇದನ್ನೆಲ್ಲ ಗಮನಕ್ಕೆ ತಕೊಳ್ಳಿಕ್ಕಿಲ್ಲ, ದೊಡ್ಡ ಸಂಗತಿ ಮಾಡ್ಲಿಕ್ಕಿಲ್ಲ ಎಂಬುದಾಗಿ ಯೋಚನೆ ಮಾಡಿ ಸಾಕಿ ಸತ್ತ ಬಿಡು. ಹ. ಪಟ್ಟ ಕಟ್ಟುವ ಮೊದಲು ಹೇಳಿದ್ಯಾ? ಪಟ್ಟ ಕಟ್ಟುವುದು ಸ್ವಾಮಿ, ನಮ್ಮ ಸಾಮಂತ ಊರಿನಲ್ಲಿ ನಮ್ಮಲ್ಲಿ ಕೇಳದೆ ಹೇಗೆ ಒಬ್ಬರಿಗೆ ಪಟ್ಟ ಹಸ್ತಾಂತರ ಮಾಡಿದೆ ನೀನು? ಇದು ಪಟ್ಟ ಕಟ್ಟಿದ್ದಲ್ಲ, ಮತ್ತೆ ಅಧಿಕಾರ ಕೊಟ್ಟದ್ದ ಅವನಿಗೆ. ಅದೇ ಪಟ್ಟ ಕಟ್ಟುವುದು ಅಂತ ಅಧಿಕಾರ ಕೊಟ್ಟದ್ದು. ಅದೆಲ್ಲ ಗೊತ್ತಿರ್ಲಿಲ್ಲ. ನಿನ್ನ ಶಬ್ದದಲ್ಲಿ ಜಾಲಾಡುವಿಕೆ ಬೇಡ. ಅಧಿಕಾರ ಕೊಡುದು ಪಟ್ಟ ಕೊಡುದು ಬೇರೆ. ನಮ್ಗೆ ಪಟ್ಟ ಕೊಡುದು ಏನು, ಅಧಿಕಾರ ಕೊಡುದು ಏನು? ನಾನು ಇವರಿಗೆಲ್ಲ ನಾಯಕರಾಗಿದ್ದೆ. ಇನ್ನು ಈ ನಾಯಕತ್ವ ನನಗೆ ಬೇಡ, ಅವನಿಗಾದ್ರೂ ಇರ್ಲಿ, ಒಳ್ಳೆ ಬುದ್ಧಿವಂತನಿದ್ದಾನೆ, ಸಮರ್ಥನಿದ್ದಾನೆ, ಅವನಿಗಿರ್ಲಿ ಅಂತ ನಾನು ಕೊಟ್ಟದ್ದು. ನಿನ್ನ ಜಾಣ ಬುದ್ಧಿವಂತಿಗೆ ಗೊತ್ತಾಗುದಿಲ್ಲ ಅಂತ ಭಾವಿಸಿದ್ಯಾ? ಈ ನಿದ್ದೆ ಬಂದವನನ್ನು ಎಬ್ಬಿಸಬಹುದು, ಹೌದು. ನಿದ್ದೆ ಬಂದ ಹಾಗೆ ನಟಿಸುವವನನ್ನು ಜೀವಮಾನದಲ್ಲಿ ಎಬ್ಬಿಸ್ಲಿಕ್ಕೆ ಆಗುದಿಲ್ಲ. ಅವ ಹೇಳುದು ಪಾಪಿ ಮಗ ಮಾರಿ ಸಂತಾನ ಯಾರು? ನನ್ನಲ್ಲಿ ಹೇಳದೆ ಕೇಳದೆ 16 ವರ್ಷ ಸಾಕಿ ಇಲ್ಲಿ ಇದ್ದ ಹಕ್ಕಬಕ್ಕದ ಊರನ್ನೆಲ್ಲ ಸ್ವಾಧೀನಗೊಳಿಸಿ ಅವರಿಂದ ಕಪ್ಪ ಕಾಣಿಕೆ ಸಂಗ್ರಹ ಮಾಡಿ ಕುಂತಳಕ್ಕೊಂದು ಪ್ರತಿಪೀಠ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದ್ಯಾ? ಸ್ವಂತ ಮುರಿತಾರೆ. ಯಾಕೆ ಸ್ವಾಮಿ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ ನೀವು? ಇದು ನಮಗೆ ಬೇಕಾಗಿ ಅಲ್ಲ, ನಾವು ಸಾಧನೆ ಮಾಡಿ ಸಾಧಿಸಬೇಕು ಎನ್ನುವ ನನ್ನದು ಏನು ಆಸೆ ಇಲ್ಲ. ಅವನದೊಂದು ಆಸೆ ಉಂಟು. ನಾವು ಹೀಗೆ ಇರುವುದಲ್ಲ, ಪ್ರಪಂಚದಲ್ಲಿ ನಾವು ಕೂಡ ಒಂದು ಸಮರ್ಥರಿದ್ದೇವೆ, ನಮಗೆ ಒಂದು ವ್ಯವಸ್ಥೆ ಉಂಟು ಎಂಬುದನ್ನು ತೋರ್ಪಡಿಸಲಿಕ್ಕೆ ಬೇಕಾಗಿ ಅವ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾನೆ. ವ್ಯವಸ್ಥೆ ಅಂತದ್ದು ಇಲ್ಲಿ ಹೆಗಲು ತಲೆಗಿಂತ ಮೇಲೆ ಹೋಗ್ಲಿಕ್ಕುಂಟ? ನೀವು ನಮಗಿಂತ ಕೆಳಗಿರಬೇಕಾದವರು. ನಮ್ಮಲ್ಲಿ ಕೇಳದೆ ಇಷ್ಟು ವ್ಯವಸ್ಥೆ ಮಾಡಿದ್ದೀರಿ ಎಂದಾದ್ರೆ ನೀನು ದಂಡಾರ್ಹ, ದಂಡ, ನೀನು ಶಿಕ್ಷಾರ್ಹ. ಶಿಕ್ಷೆ ಯಾರಲ್ಲಿ? 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 ಯಾರನ್ನು ಕರೆಯುವುದು? ಅಲ್ಲಿ ಯಾರು? ನಮ್ಮ ಗುಪ್ತಚಾರರಿದ್ದಾರೆ. ನಿಮ್ಮ ಎಳ್ಕೊಂಡು ಹೋಗಿ ನಿನಗೆ ಬೇಕಾದಷ್ಟು ದಂಡನೆ ಕೊಡುವವರಿದ್ದಾರೆ. ಕೊಟ್ಟೇನು ದಂಡನೆ? ಹೌದಾ ಸ್ವಾಮಿ? ನೀವು ಬರುವಾಗಲೇ ನಾನು ಯೋಚನೆ ಮಾಡಿದ್ದೇನೆ, ಕಪ್ಪ ನಿಮ್ಮವರಿಗೆ ಕಳುಹಿಸಿಕೊಟ್ಟಿದ್ದೇನೆ, ನಿಮಗೆ ಗೌರವ ಸಂದಾಯ ಆಗಬೇಕು ಎನ್ನುವ ಉದ್ದೇಶದಿಂದ. ಇದು ಸಿಕ್ಕಿದ ಕೂಡಲೇ ವಿಚಾರವನ್ನೆಲ್ಲ ತಿಳಿದು ಇಲ್ಲಿವರೆಗೆ ಬಂದಿದ್ದೀರಿ. ಇಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಮತ್ಸರಾಗ್ತಾ ಇದೆ. ಆ ಹುಡುಗ ಒಳ್ಳೆ ರೀತಿಯಲ್ಲಿ ಬೆಳಗುತ್ತಾ ಇದ್ದಾನೆ ಎನ್ನುವಂತ ವಿಚಾರವನ್ನು ತಿಳಿದು ಏನು ನಮ್ಮ ನಾಶಕ್ಕೆ ಬೇಕಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಇದೆಲ್ಲ ಆಗುವಂತ ಕೆಲಸ ಅಲ್ಲ. ಏನ್ ಮಾಡ್ತೀವಿ? ಇದು ದೇವರ ಕೊಟ್ಟ ಸಂಪೂರ್ಣ. ನಿಮಗೆ ಕೊಡುವ ಗೌರವ ಕೊಟ್ಟಿದ್ದೇನೆ, ನಾವು ಉಪಚರಿಸುವ ರೀತಿಯಲ್ಲಿ ಉಪಚರಿಸಿದ್ದೇನೆ. ಈಗ ದಟ್ಟಿಸಿ ಮಾತಾಡ್ತಾ ಇದ್ದೀರಿ. ಏನು ಆಡಂಬರದ ಮಾತು ದಟ್ಟಿಸಿ ಮಾತಾಡಿದ್ರೆ ನಾನು ಹೆದರಿ ಸುಮ್ಮನೆ ಕೈಕಟ್ಟು ನಿಮ್ಮ ಒಳಗೆ ಬರ್ತೀನಿ ಎಂಬುದಾಗಿ ಯೋಚನೆ ಮಾಡಿದ್ದೀರಾ? ಈಗ ಮೊದಲಿನ ಹಾಗಲ್ಲ, ನಾವು ಕೂಡ ಸಾಮರ್ಥ್ಯವಂತರಾಗಿದ್ದೇವೆ. ಹಾಗಾಗಿ ಹೇಳ್ತಾ ಇದ್ದೇನೆ, ನಿಮ್ಮ ಮರ್ಯಾದೆ ಉಳಿಬೇಕು ಅಂತಿದ್ರೆ ಇಲ್ಲಿಂದ ಹೋಗುದು ಒಳ್ಳೆ. ಇಲ್ಲದಿದ್ರೆ ಯಾವ ರೀತಿ ಕಳಿಸಬೇಕು ನಿಮ್ಮನ್ನು ಎಲ್ಲವನ್ನು ಗೊತ್ತಿರ್ತೇವೆ. ಹೌದಾ? ಓಹೋ, ನಿನ್ನ ರಟ್ಟೆ ಎಷ್ಟು ಗಟ್ಟಿ ಉಂಟು ನೋಡ್ತೀನಿ. ನೋಡಿ ಕೆಸರಿನಲ್ಲಿ ಬಿದ್ದ ಎರೆಹುಳು ನನ್ನ ಮುಂಭಾಗದಲ್ಲಿ ಹೆಡೆ ಎತ್ತಿದ್ದೆ ಅಲ್ವಾ ನೀನು? ನೋವಾಗ್ಲಿಕ್ಕೆ ಮೆಟ್ಟುದು, ಮತ್ತೆ ಪೂಜೆ ಮಾಡ್ಲಿಕ್ಕೆ ಕೈಕಾಲು ಮುರಿದ್ರೆ ಮತ್ತೆ ಕೈಕಾಲು ಮುರಿಬೇಕು. ಓಡಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನೀನು ಕೈಕಾಲು ಮುರಿದೇ ಬೀಳ್ಬೇಕು. ನನಗೆ ನಾನು ಒಮ್ಮೆಲೆ ಕೊಡೋದಿಲ್ಲ. ತುತ್ತು ಹೊತ್ತಿಗೆ ತುತ್ತು 3 ಹೊತ್ತಿಗೆ ಒಮ್ಮೆ ಒಂದು ತುತ್ತು ಕೊಡ್ತೇವೆ. 3 ಹೊತ್ತಿಗೆ ಬಾಯಾರಿಕೆ ಆಗುವಾಗ ಉಪ್ಪು ನೀರು. ಅಯ್ಯೋ ದೇವರೇ, ಈಗೆಲ್ಲ ಶಿಕ್ಷೆ ಕೊಡಬಾರ್ದು. ದೇವರ ನನ್ನಲ್ಲಿ ಹೇಳದೆ ನನಗೆ ಸೂಚನೆ ಕೊಡದೆ ಸಾಕಿದ್ದಕ್ಕೆ ಶಿಕ್ಷೆ ಏನು ಗೊತ್ತುಂಟಾ? ನಮ್ಮ ಗುಪ್ತಚಾರರನ್ನು ಕರೆದಿದ್ದೇನೆ. ಅವರಲ್ಲಿ ಇವರನ್ನು ಕೊಟ್ಟು ಹೋಗಿ ಕುಂತಳದ ಗುಪ್ತ ಮಾರ್ಗದಲ್ಲಿ
ಗುಪ್ತ ಸರಮನೆಯಲ್ಲಿ ನಾಲ್ಕು ದಿವಸ ತಡಾಗಿ ಹೋಗುದು ನಾವು ಕುಂತಳಕ್ಕೆ. ಇಲ್ಲಿಂದ ಹೋಗಿದ್ದಾನಲ್ಲ, ಅವನ ಕಥೆ ಎಲ್ಲ ಮುಗಿಬೇಕು. ಎಲ್ಲಿಯಾದರೂ ಇಂಥ ಒಂದು ವಿಷಪ್ರಾಶನಾಗಿ ಸತ್ತಿದೆ ಅಂತ ಹೇಳಿದ್ರೆ ನಾವು ಇಲ್ಲದಾಗ, ಊರಲ್ಲಿ ಇಲ್ಲದಾಗ ಆದದ್ದು ಅಂತ ಒಂದು ನೆವನ ಹೇಳ್ಬೋದಲ್ವಾ? ಎಲ್ಲ ಮುಗಿದ ಮೇಲೆ ಹೋಗುವ. ಮುಂಬರಿದು ಬರುತ್ತಿರಲು ಕೂತಳ ಸಿಂಬಲಗರೋ ಕೆಲವು ಸಂದರ್ಭ ಇಂತಹ ಅವಕಾಶಗಳು ತನ್ನಷ್ಟಕ್ಕೆ ಕೈಗೂಡಿ ಬರ್ತದೆ. ನನ್ನ ತಂದೆಯವರು ಹೇಳ್ತಾ ಇದ್ರು, ದೂರದ ಕುಂತ ನಗರ ಇದೆ, ಅಲ್ಲೊಂದ್ಸಲ ನೋಡ್ಬೇಕು ಮಗನ ನೀನು ಅಂತ ಹೇಳ್ತಾ ಇದ್ದಾಗ, ಅಂತಹ ನಗರವನ್ನು ಯಾವಾಗ ನೋಡ್ತೇನೋ ಎಂದು ಕನವರಿಸಿಕೊಂಡಿದ್ದವ ನಾನು. ಅದಕ್ಕೆ ತಾನಾಗಿ ಈ ಹೊತ್ತು ನಮ್ಮಲ್ಲಿಗೆ ಬಂದಿರುವಂತಹ ದುಷ್ಟಬುದ್ಧಿ ಮಹಾಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ, ದಾರಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿಯೇ ಕಾರ್ಯ ಸಂಬಂಧವಾಗಿ ಅವರ ಅಪ್ಪಣೆಯನ್ನು ಪಡೆದು ಕುದುರೆಯನ್ನು ಏರಿ ಮುಂದುವರಿಯುತ್ತಾ ಬಂದಿದ್ದೇನೆ. ನಮ್ಮ ಚಂದನಾವತಿಯನ್ನು ಬಿಟ್ಟು ಕುಂತಳ ನಗರ ಹತ್ತಿರ ಬರ್ತಾ ಇದ್ದ ಹಾಗೆ ಎಲ್ಲಿಗೆ ಮುಟ್ಟಿದೆ ನೋಡಿ ವಿಸ್ಮಿತನಾಗಿಯೇ ಉಪವನ ರೂಢಿಯ ಮಿಗಿಲನಿಪು ಅಮವ ರೂಢಿಯ ಮಿಗಿಲನಿಪು ತಮಮ ಅಮಮ ಕೂಡದಿಗಮ ನೀಲ ಕೂಡದಿಗಮ ಇಂತ ನೋಡುವರೆ ಸೊಬಗ ಇಂತ ನೋಡುವರೆ ಸೊಬಗ ಸೊಬಗ ಅಹಗ ಅಹಗ ಅಹಗ
ಆಹಾ ಆಹಾ, ನಾನು ಎಲ್ಲಿ ಬಂದು ಮುಟ್ಟಿದ್ದೇನೆ ಅಂತ ಗೊತ್ತಾಗ್ತಾ ಇಲ್ಲ. ಸುಂದರವಾದಂತಹ ಒಂದು ಉಪವನ ಬಳಿಗೆ ಬಂದಿದ್ದೇನೆ. ನೋಡ್ತಾ ಇದ್ದ ಹಾಗೆ ಈ ಪ್ರಶಾಂತವಾದಂತಹ ವಾತಾವರಣದಿಂದ ಕೂಡಿರುವ ಪ್ರದೇಶ ಇದು. ಇದೊಂದು ಉಪವನ. ಇಂತಹ ಒಂದು ಹೂದಾಟವನ್ನು ನಿರ್ಮಾಣ ಮಾಡಬೇಕು ಅಂತಿದ್ರೆ ಎಷ್ಟು ವ್ಯಯ ಆಗಿರಬಹುದು. ಇದನ್ನು ಈ ರೂಢಿಯಲ್ಲಿ ಮತ್ತೊಂದನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಸುಂದರವಾದಂತಹ ಸರಸಿ ಒಂದು ಕಡೆಯಲ್ಲಿ, ಅದರಲ್ಲಿ ನಾನಾ ರೀತಿಯಾಗಿ ಓಡಾಡುವ ಕುಣಿದಾಡುವ ಆ ಹಂಸ ಪಕ್ಷಿಗಳನ್ನು ರೂಪಿಸ್ತಾ ಇದ್ದೇನೆ. ನಾನಾ ರೀತಿಯ ಹೂವಿನ ಗಿಡಗಳು, ಬಾಗಿದ ಹಣ್ಣು ಹಂಪಲಿಂದ ಫಲಭರಿತವಾಗಿ ಬಾಗಿರುವಂತಹ ವೃಕ್ಷಗಳನ್ನು ಈ ಹೊತ್ತು ಕಣ್ತುಂಬ ನೋಡ್ತಾ ಇದ್ದೇನೆ. ತಂಪಾದ ಗಾಳಿಯು ಬೀಸುತ್ತಾ ಇದೆ. ಪ್ರಸನ್ನ ವಾತಾವರಣ ಕೂಡಿಕೊಂಡಿದೆ. ಇಂತಹ ಈ ಪ್ರದೇಶವನ್ನು ಕಂಡಾಗ ಇದನ್ನು ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಇಲ್ಲೇ ಮತ್ತೊಂದು ಹೊತ್ತು ಸ್ವಲ್ಪ ಹೊತ್ತು ಇರಬೇಕು ಅಂತ ಮನಸ್ಸು ಒತ್ತಿ ಒತ್ತಿ ಹೇಳ್ತಾ ಇದೆ. ಅಂತೂ ಕಾರ್ಯ ಸಂಬಂಧ ಹೌದು, ಹೋಗ್ಬೇಕಾದ್ದು ಹೌದು. ಏನಿದ್ರು ಇದು ಸ್ವಲ್ಪ ಹೊತ್ತು ಕಳೆದ್ರೆ ಮತ್ತೆ ರಾತ್ರಿ ಆಗ್ತದೆ. ಅದಕ್ಕಾಗಿ ಈ ಹೊತ್ತಿನಲ್ಲಿ ದೂರದ ಪ್ರಯಾಣ ಅಲ್ಲವೇ, ಇದರ ಆಯಾಸ ಪರಿಹಾರವೂ ಆಗಬೇಕು. ಏನಿದ್ದರೂ ಕೂಡ ಅಲ್ಲಿರುವಂತಹ ಮದನ ಎಂಬವನ್ನು ಕಾಣಬೇಕು ಅಂತಿದ್ರೆ ಇನ್ನು ಈ ರಾತ್ರಿ ವೇಳೆ ಖಂಡಿತ ಮತ್ತೆ ಆಗ್ಲಿಕ್ಕಿಲ್ಲ. ಏನಿದ್ರು ನಾಳೆ ಮುಂಜಾನೆ ಆಯ್ತಷ್ಟೇ. ಈ ಸಂದರ್ಭದಲ್ಲಿ ಸ್ವಲ್ಪ ಆಯಾಸವನ್ನು ಪರಿಹಾರ ಮಾಡಿಕೊಳ್ಬೇಕು. ಅದಕ್ಕಾಗಿ ಈ ತಂಪಾದ ಗಾಳಿ ಬೀಸುವ ಈ ಉಪವನದಲ್ಲಿ ಸ್ವಲ್ಪ ಹಾಯಾಗಿ ನಿದ್ರೆ ಮಾಡಬೇಕು ಅಂತ ಮನಸ್ಸು ಹೇಳ್ತಾ ಇದೆ ಅಂತಾದ್ರೆ ಏನಿದ್ರ ಅರ್ಥ? ಏನಿದ್ರು ಕೂಡ ದೈವ ಸಂಕಲ್ಪ. ನರಚಿತ್ತ ಮಿಥ್ಯ, ಹರಿಚಿತ್ತ ಅದು ಸತ್ಯ. ದೈವ ಸಂಕಲ್ಪದಂತೆ ನಡಿಬೇಕೆ ಹೊರತು ನಾವು ಎಣಿಸಿದ ಹಾಗೆ ಯಾವುದು ಕೈಗೂಡಿ ಬರುವುದಿಲ್ವಲ್ಲ. ಅದಕ್ಕಾಗಿಯೇ ಆ ಸ್ವಾಮಿಯನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ಈ ಉಪವನದಲ್ಲಿ ಹಾಗೆ ಸ್ವಲ್ಪ ಹೊತ್ತು ವಿಶ್ರಮಿಸುತ್ತೇನೆ.
ಸಖಿಯೊಂದಿಗೆ ನಾನು ಜಲಕೀಳಿ ಆಡುವುದಕ್ಕೆ ಬಂದವಳು. ವಿಧ ವಿಧವಾದಂತಹ ಸುಮಗಳನ್ನು ಕೊಯ್ಯುತ್ತಾ ಮುಂದೆ ಮುಂದೆ ಸಾಗಿ ಬಂದವಳು. ನನ್ನ ಗೆಳತಿಯಾದರೂ ನನ್ನನ್ನು ಬಿಟ್ಟು ಸ್ವಲ್ಪ ದೂರ ಹೋದು. ನಾನು ಇನ್ನೇನು ಬೇರೆ ಕುಸುಮಗಳನ್ನೆಲ್ಲ ಆಯ್ದು ತರ್ತೀನಿ ಎನ್ನುವ ಹಾಗೆ ಇತ್ತ ಕಡೆಗೆ ಬಂದಾಗ, ಓಹೋ, ಏನನ್ನು ಕಾಣುತ್ತಾ ಇದ್ದೇನೆ? ಆಶ್ಚರ್ಯವಾಗುತ್ತಾ ಇದೆ. ಒಬ್ಬ ಗಾಢ ನಿದ್ದೆಗೆ ಜಾರಿದ್ದಾನೆ. ಈ ದಟ್ಟವಾದಂತಹ ಕಾನನ, ಈ ದಟ್ಟವಾದಂತಹ ಕಾನನದ ಮಧ್ಯದಲ್ಲಿ ಯಾರೋ ಒಬ್ಬಾತ ಮಲಗಿದ್ದಾನೆ. ಅಯ್ಯೋ, ಇವನಿಗೆ ಮಲಗುವುದಕ್ಕೆ ಇದೇ ಸ್ಥಳ ಆಗಬೇಕಿತ್ತ? ಮನೆಯಲ್ಲಿ ಇವನಿಗೆ ಜಾಗ ಇರ್ಲಿಲ್ವೋ? ಹಾಗಂತ ಹೇಳಿ ಅವನ ಮುಖವನ್ನೊಮ್ಮೆ ನೋಡುತ್ತೇನೆ. ಎಂತಹ ಸೌಂದರ್ಯ, ಎಂತಹ ರೂಪವಂತ ಇವ! ಪ್ರಪಂಚದಲ್ಲಿ ಯಾರು ಸುಂದರ ಪುರುಷ ಅಂತ ಕೇಳಿದ್ರೆ ಜಯಂತನು, ವಸಂತನು, ಮನ್ಮಥನು ಹೀಗೆಲ್ಲ ಹೇಳುವುದುಂಟು. ಆದರೆ ಇವನನ್ನು ಕಾಣುವಾಗ ಅವರಿಗಿಂತಲೂ ಮಿಗಿಲಾದಂತಹ ರೂಪವನ್ನು ನಾನು ಇವನಲ್ಲಿ ಕಾಣುತ್ತಾ ಇದ್ದೇನೆ. ಬ್ರಹ್ಮನನ್ನು ವೇದ ಬೀಜಗ ಎನ್ನುವ ಹಾಗೆ ಕೊಂಡಾಡುತ್ತಾರಂತೆ. ಎಲ್ಲರಿಗೂ ಒಂದೇ ತರನಾದಂತಹ ರೂಪವನ್ನು ಅಥವಾ ಎಲ್ಲರಿಗೂ ಒಂದೇ ತರನಾದಂತಹ ಆಯಾ ಆಕೃತಿಯನ್ನು ಕೊಡುವುದಿಲ್ಲ. ಏನಾದ್ರೂ ಒಂದು ಕೊರತೆಯನ್ನು ಹಾಕ್ತಾನೆ. ಆದ್ರೆ ಇಲ್ಲಿ ಹಾಗಲ್ಲ. ಎಲ್ಲಾ ಸುಂದರ ಪುರುಷರ ತಿಲಾಂಶದಷ್ಟು ಸೌಂದರ್ಯವನ್ನು ತೆಗೆದಿರಿಸಿ ಇವನನ್ನು ಸೃಷ್ಟಿ ಮಾಡಿರ್ಬೇಕೋ ಏನು? ಓ ದೇವ್ರೇ, ಆಹಾ, ಮನ್ಮಥ ಸ್ವರೂಪ ಇವನದ್ದು. ಯಾವ ಊರಿನ ಹುಡುಗನೋ ಏನು ಇವನು? ದಾರಿ ತಪ್ಪಿ ಇಲ್ಲಿಗೆ ಬಂದಿರಬಹುದೋ ಏನು? ಇವ ದಾರಿ ತಪ್ಪಿದ ಮಗನ? ಇಲ್ಲವಾದಲ್ಲಿ ಈ ಅರಣ್ಯದ ಮಧ್ಯದಲ್ಲಿ ಇವನು ಮಲಗಬೇಕಿದ್ರೆ ಕಾರಣವೇನು? ಕಾಣುವುದಕ್ಕೆ ಆಂಗಿಕವಾದಂತಹ ಸೌಷ್ಠವ, ಮೌಖಿಕವಾದಂತಹ ಕಾಂತಿ, ಇವನ್ನೆಲ್ಲ ಕಾಣುವಾಗ ರಾಜ ಲಕ್ಷಣಗಳು ಎದ್ದೆದ್ದು ಕಾಣುತ್ತಾ ಉಂಟು. ಬಹುಶಃ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಪ್ರಾಣಿ ಇವನನ್ನು ಕೆಳಗೆ ಹಾಕಿ ಮುಂದೆ ಹೋಗಿರಬಹುದು. ಹಾಗಾಗ್ಲಿಕ್ಕಿಲ್ಲ. ಅವನಿಗೆ ಆ ಪ್ರಾಣಿಯನ್ನು ಎಂತಹ ಕ್ರೂರ ಮೃಗವನ್ನು ಎದುರಿಸುವಂತಹ ಶಕ್ತಿ ಅವನಲ್ಲಿ ಉಂಟು ಎನ್ನುವ ಹಾಗೆ ಅವನ ಭುಜ ಯುಗಗಳನ್ನು ಕಾಣುವಾಗ ನನಗೆ ಅರ್ಥವಾಗುತ್ತದೆ. ಹಾಗಾದ್ರೆ ಹೀಗಿರಬಹುದು. ದಾರಿಯುದ್ದಕ್ಕೂ ನಡೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಅವನ ಮನಸ್ಸಿಗೆ ಆಯಾಸವಾಗಿದೆ, ದೇಹಕ್ಕೆ ಆಯಾಸವಾಗಿದೆ. ಅದನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಈ ಮನದ ನೆರಳಿಗೆ ಹಾಗೆ ನಿದ್ದೆಗೆ ಜಾರಿದ್ದಾನೆ. ನಿದ್ದೆಗೆ ಜಾರಿದವನಿಗೆ ಗೊತ್ತೇ ಇಲ್ಲ, ಈಗ ಎತ್ತುಕೊಂಡು ಹೋದ್ರು ಗೊತ್ತಾಗ್ಲಿಕ್ಕಿಲ್ಲ, ಅಷ್ಟು ನಿದ್ದೆ ಬಂದಿದೆ. ಹಾಗಂತ ಅಯ್ಯಯ್ಯೋ, ಆಹಾ, ಇವನನ್ನು ನೋಡುತ್ತಿದ್ದಾಗೆ ಮನಸ್ಸಿನಲ್ಲಿ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳು ಹುಟ್ಟುತ್ತಾ ಉಂಟು. ಅಲ್ಲ, ನಾನು ನೋಡೋದು ಆ ಮನ್ಮಥ
ಬಳಿಗೆ ಬೆಚ್ಚುತ್ತ ಬೆಚ್ಚುತ್ತ ಬಳಿಗೆ ಬಳಿಗೆ ಬಾಜಿಗೆ ಬಳಿಗೆ
ಹೇಗೆ ತಾಳುವೆನು ಬೇಗ 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 ಸಾರುವೆಗೆ ಹೇಗೆ ತಾಳುವೆನು ಹೇಗೆ ತಾಳುವೆನು ಹೇಗೆ ತಾಳುವೆನು ಬೇಗ ಸಾರುವಳು ಮೇಗೆ ಬೇಗ ಸಾರುವಳು ಮೇಗೆ ಏನಾಗ್ತಾ ಇದೆ ನನಗೆ? ಒಮ್ಮೊಮ್ಮೆ ಚಳಿ 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 ಆಗುದು, ಮತ್ತೊಮ್ಮೆ ಬಿಸಿ 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 ಆಗುದು. ಹೌದಪ್ಪ, ಜ್ವರ ಬಂದವರಿಗೆ ಮಾತ್ರ ಅಲ್ವಾ ಹಾಗೆ ಆಗುದು. ಇದು ಹಾಗಲ್ಲ, ಚಳಿ ಬಿಸಿ ಒಟ್ಟೊಟ್ಟಿಗೆ ಆಗುವುದು. ಇದು ಬೇರೆ ಜ್ವರ. ಹೌದು ಅಲ್ಲ, ಯಾವ್ದುಂಟು? ಅದಕ್ಕೆಲ್ಲ ಮದ್ದು ಕೊಟ್ರೆ ಗುಣ ಆಗುತ್ತದೆ. ಇದು ಹಾಗಲ್ಲ, ಮದ್ದು ಕೊಟ್ರೆ ಗುಣ ಆಗುವಂತ ಜ್ವರ ಅಲ್ಲ. ಇದಕ್ಕೆ ಮದ್ದು ಕೊಡ್ಬೇಕಾದವರು ಅವರೇ. ವೈದ್ಯರು ಹಾಗೆ ಕಾಣುತ್ತಾರೆ. ಯಾವ ವೈದ್ಯ, ಯಾವ ಮದ್ದು, ಅದನ್ನು ಹೇಳಿದ್ದೇನೆ ನಾನು. ಆ ಮನಮದ್ದು ನೋಡಿ, ಮರೆಯಲ್ಲಿ ನಿಂತುಕೊಂಡು ಒಂದೊಂದೇ ಬಾಣವನ್ನು ಪ್ರಯೋಗಿಸ್ತಾ ಇದ್ದಾನೆ. ಅವನಲ್ಲಿ ಇರುವುದು ಪಂಚಶರ. ಆ ಒಂದೊಂದೇ ಬಾಣಗಳನ್ನು ನನಗೆ ಪ್ರಯೋಗಿಸಿದ ಕ್ಷಣವೇ ಒಂದು ರೀತಿಯಾದಂತಹ ವೇದನೆ. ವೇದನೆ ಅಲ್ಲ, ಅದು ಸಂವೇದನೆ. ಹಿತಕರವಾದಂತಹ ವೇದನೆ ಯಾವುದುಂಟೋ
ಅದು ಸಂವೇದನೆ. ಆಹಾ, ಅವನನ್ನು ಕಂಡು ಆಕರ್ಷಿತಳಾಗಿದ್ದೇನೆ, ಅವನನ್ನು ಕಂಡು ಮೋಹ ಪರವಶಳಾಗಿದ್ದೇನೆ. ಪ್ರೀತಿಸಬೇಕೆನ್ನುವ ಹಾಗೆ ನನಗೆ ಮನಸ್ಸನ್ನು ಅನಿಸುತ್ತಾ ಇದೆ. ಆಹಾ, ಯಾವ ಊರಿಂದ ಬಂದವನಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗುವನೆನ್ನುವ ಹಾಗೆ ತಿಳಿದಿಲ್ಲ. ಆದರೆ ಹೂಗೋಲರನ್ನು ನೋಡುವಾದೆಗೆ ಬೆಚ್ಚುತ್ತಲಂದು ಹೋಗಲ ಆತನ ಬಳಿಗೆ. ಹೌದಪ್ಪ, ಅವನದ್ದಾದಂತಹ ಶರದ ಹತಿಯಿಂದ ನಾನು ಬಳಲಿ ಬೆಂಡಾಗಿದ್ದೇನೆ. ಹಾಗಂತ ಹೇಳಿ ಅವನ ಹತ್ತಿರ ಹೋಗುವುದಕ್ಕೆ ನನ್ನಿಂದ ಆಗುತ್ತಾ ಇಲ್ಲ. ಹೌದಪ್ಪ, ನಿದ್ದೆಯಿಂದ ಎಬ್ಬಿಸುವುದಾ? ನಿದ್ದೆಯಿಂದ ಎಬ್ಬಿಸುವುದು ಮಹಾಪಾಪ. ನಿದ್ದೆಯಿಂದ ಎಬ್ಬಿಸಬಾರದಂತೆ. ಎಚ್ಚೆತ್ತ ಮೇಲೆ ಬೇಕಾದವರಲ್ಲಿ ಮಾತಾಡಬಹುದು, ಹಾಗಾದ್ರೆ ಅವರಲ್ಲಿ ಮಾತಾಡಬೇಕಲ್ಲ. ಹಾಗೆ ಅವ ನಿದ್ದೆಯಲ್ಲಿದ್ರೆ ಏನಾಯ್ತಂತೆ, ಹೋಗಿ ಹಾಗೆ ಮುತ್ತನ್ನು ಓಯ್ ಹಾಗೆ ಮಾಡುದೆ ನಾನು. ಹೋದದ್ದು ಹೌದು, ಆದ್ರೆ ಹೆದರಿಕೆ ಆಗುತ್ತಾ ಉಂಟು. ಆಮೇಲೆ ಸ್ವಲ್ಪ ಮನಸ್ಸಿನಲ್ಲಿ ಜಾಗೃತಿ ಮೂಡುತ್ತಾ ಉಂಟು. ಯಾರ ಮಗಳು ನಾನು? ಮಂತ್ರಿ ಮಗಳು. ಮಂತ್ರಿ ಮಗಳಾದಂತಹ ಈ ವಿಷಯ ಹೋಗಿ ಮಲಗಿದ್ದವನಿಗೆ ಹೋಗಿ ಮುತ್ತು ಕೊಡುವುದಾ? ನಾಳೆ ಏನು ಹೇಳಿ ಯಾರು ಯಾರಿಗಾದ್ರೂ ಗೊತ್ತಾದ್ರೆ ಏನು ಹೇಳಿ ಯಾರು? ಮಂತ್ರಿ ಮಗಳು ಹೀಗೆ ಮಾಡಿದ್ಲಂತೆ. ಹೆಣ್ಣಿನ ಜೀವನವೂ ಒಂದೇ, ಇಳಿಜಾರಿನ ಪ್ರಯಾಣವೂ ಒಂದೇ. ನಂಬಿಯಾರ? ನಂಬಲಿಕ್ಕಿಲ್ಲ. ಆದರೂ ಕೆಲವರು ನಂಬುವವರಿದ್ದಾರಪ್ಪ, ಸುಳ್ಳನ್ನೇ ಸತ್ಯ ಅಂತ ಹೇಳುವವರಿದ್ದಾರೆ. ಹಾಗಿರುವಾಗ ಹೇಳಲಿಕ್ಕೆ ಆಗುದಿಲ್ಲ. ಹೆಣ್ಣಿನ ಜೀವನವೂ ಒಂದೇ, ಇಳಿಜಾರಿನ ಪ್ರಯಾಣವೂ ಒಂದೇ. ಇಳಿಜಾರಿನ ಪ್ರಯಾಣದಲ್ಲಿ ಏನಾದ್ರೂ ನಾವು ಎಡವಿ ಬಿದ್ರೆ ಮತ್ತೆ ಮೇಲೆ ಏಳುವುದಕ್ಕೆ ಸಾಧ್ಯವಿಲ್ಲ. ಹೆಣ್ಣಿನ ಜೀವನದಲ್ಲಿಯೂ ಕೂಡ ಹಾಗೆ, ಅವಳು ಕೆಳಗೆ ಬಿದ್ರೆ ಮತ್ತೆ ಮೇಲೆ ಏಳುವುದಕ್ಕೆ ಸಾಧ್ಯವಿಲ್ಲ. ಹೆಣ್ಣು ಎನ್ನುವಂತಹ ಆ ಒಂದು ಕಲಶಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಆಗುತ್ತದೆ ಮತ್ತೆ, ಅಲ್ವೇ? ಹಾಗಾಗಿ ಅಂತಹ ಮಂತ್ರಿ ಮಗಳಾದಂತಹ ನಾನು ಅಂತಹ ಕೃತ್ಯಕ್ಕೆ ಮನ ಮಾಡಬಾರದು. ಹಾಗಂತ ಹೇಳಿ ಅವ ಎಚ್ಚೆತ್ತುಕೊಳ್ಳುವವರೆಗೆ ನಾನು ಮಲಗಲಿಕ್ಕೆ ಆಗುತ್ತದ? ನನ್ನ ಗೆಳತಿ ಬರುವುದಿಲ್ವಾ? ಹೌದಲ್ಲ? ಹಾಗಾಗಿ ಆಹಾ, ಅವನದ್ದಾದಂತಹ ಕಣ್ಣು ನೋಡಿ, ಎಲ್ಲ ಪುರಾಣವನ್ನು ತೆಗೆದು ನೋಡಿ, ಹೆಣ್ಣು ಮಕ್ಕಳನ್ನೇ ಹೊಗಳಿದ್ದು ಸಿಗುವುದು. ಹೆಣ್ಣು ಮಕ್ಕಳ ಕಣ್ಣು ಹಾಗೆ, ಹೆಣ್ಣು ಮಕ್ಕಳ ಮೂಗು ಹೀಗೆ, ಹೆಣ್ಣು ಮಕ್ಕಳ ಬಾಯಿ ಹೀಗೆ, ಹೆಣ್ಣು ಮಕ್ಕಳ ತುಟಿ ಹಾಗೆ, ಹಾಗೆ ಗೂಗೆ. ಗಂಡು ಮಕ್ಕಳನ್ನು ಹೊಗಳಿದ್ದು ಎಲ್ಲಿಯಾದ್ರೂ ಸಿಗ್ತದೆ ನಿಮಗೆ? ಕೇಳಲಿಲ್ಲ. ಯಾಕೆ? ಹೆಣ್ಣು ಮಕ್ಕಳದೊಂದು ಬರೀಲಿಕ್ಕೆ ಸಿಗ್ತದೆ, ಗಂಡು ಮಕ್ಕಳದ್ದು ಬರೀಲಿಕ್ಕೆ ಸಿಗುವಂತದ್ದೇ ಅಲ್ಲ. ನೋಡಿ ಅವನ ಹಣೆ ನೋಡಿ, ಹಣೆ ಅಲ್ಲ, ಅದು ಬಂಗಾರದ ಮಣೆ. ಅಷ್ಟು ಅಗಲ ಉಂಟು. ಉಪ್ಪು ಅಲ್ಲದು, ಹಬ್ಬ ಕಾಮನ ಕಪ್ಪಿಲ್ಲು. ಹೆಣ್ಣು ಮಕ್ಕಳ ಮೂಗು ಗಿಣಿಯ ನಾಸಿಕ ಅಂತ ಹೇಳ್ತಾರೆ. ಇದು ಹಾಗಲ್ಲ, ಇದು ಗರುಡ ಮೂಗು, ಗರುಡ ಮೂಗು. ಆಮೇಲೆ ನೋಡಿ ಕಣ್ಣು, ಕಮಲೇ ಕಮಲೋತ್ಪತ್ತಿ. ಕಮಲದಲ್ಲಿ ಒಂದು ಕಮಲ ಹುಟ್ಟುವುದು ಅಂದ್ರೆ ಏನು? ಹಾಗೆಂದ್ರೆ ಅದು ಏನಲ್ಲ, ಅದು ಮುಖ ಎನ್ನುವಂತಹ ಕಮಲದಲ್ಲಿ ಇನ್ನೊಂದು ಕಣ್ಣು ಎನ್ನುವಂತಹ ಕಮಲದ ದಳ. ಹಾಗಾಗಿ ಕಮಲೇ ಕಮಲೋತ್ಪತ್ತಿ. ಆ ಕಮಲದಲ್ಲಿ ಇನ್ನೊಂದು ಕಮಲ ಹುಟ್ಟಿದ್ದು. ಆಮೇಲೆ ನೋಡಿ ಓಯ್, ಅದೆಂತದು? ಮೂಗಿನಿಂದ ಕೆಳಗೆ ತುಟಿಯಿಂದ ಮೇಲೆ ಕಪ್ಪು 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 ಕಾಣುತ್ತಾ ಉಂಟು. ಮೀಸೆ ಅಲ್ಲ? ಹೌದು, ಗಂಡು ಮಕ್ಕಳಿಗೆ ಮೀಸೆ ಬರ್ತದಲ್ಲ. ನನ್ನ ಗೆಳತಿ ಹೇಳುವುದನ್ನು ಕೇಳಿದ್ದೇನೆ ನಾನು. ಇದು ನನಗೆ ಗೊತ್ತಿಲ್ಲ, ಅನುಭವ ಅಲ್ಲ ಇದು. ಮೀಸೆ ಇಲ್ಲದವರು ಮುತ್ತು ಕೊಡುವುದಕ್ಕಿಂತ ಮೀಸೆ ಇದ್ದವರು ಮುತ್ತು ಕೊಟ್ರೆ ಸವಿ ಹೆಚ್ಚಂತ. ನನಗೆ ಗೊತ್ತಿಲ್ಲ, ಹೇಳುವುದನ್ನು ಕೇಳಿದ್ದು ನಾನು. ಹೇಳಲಿಕ್ಕಾಗುದು, ತುಂಬಾ ಉಂಟು. ಆಮೇಲೆ ತುಟಿ, ಆಮೇಲೆ ಗಲ್ಲ. ಓಯ್, ಎದೆ ನೋಡಿ ಎಷ್ಟು ವಿಶಾಲವಾಗಿ ಉಂಟು ಎದೆ. ಗಂಡು ಮಕ್ಕಳ ಎದೆ ವಿಶಾಲವಾಗಿರ್ಬೇಕಂತೆ. ಎಂತ ಹೂ ಗೊತ್ತಿಲ್ವಾ ನಿಮಗೆ? ವರ್ಣನೆ ಮಾಡುದು ನಿಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಹೇಳಿಲ್ವಾ? ನಿಮ್ಮ ಹೆಂಡತಿ ಎಲ್ಲಿಗೆ ಹೇಳುವುದು? ನೀವು ಯಾವಾಗ್ಲೂ ತಿರುಗಾಟದಲ್ಲಿ ಇದ್ರೆ ಪುರ್ಸತ್ತು ಬೇಕಲ್ವ ಹೇಳಲಿಕ್ಕೆ? ಅದು ಹೌದಲ್ಲ? ನಾನು ಹೇಳ್ತೇನೆ ಕೇಳಿ. ಗಂಡು ಮಕ್ಕಳ ಎದೆ ವಿಶಾಲವಾಗಿರ್ಬೇಕು. ಹೆಣ್ಣಾದವಳು ತನ್ನ ತಲೆಯನ್ನು ಜೋಪಾನವಾಗಿಟ್ಟ ಎದೆಯಲ್ಲಿ ಮಲಗಬೇಕು. ಅಬ್ಬಬ್ಬಬ್ಬ, ಅವನದಾದಂತಹ ಕೈಗಳು, ರಟ್ಟೆ, ಹೊಟ್ಟೆ ಇವನ್ನೆಲ್ಲ ಕಾಣುವಾಗ ಪರಿಪೂರ್ಣವಾದಂತಹ ಗಂಡು ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಇವನೊಬ್ಬ ವೀರ ಪುರುಷ ಎನ್ನುವುದರಲ್ಲೂ ಅನುಮಾನ ಇಲ್ಲ. ಹಾಗಾಗಿ ಅವನ ಮತ್ತೊಮ್ಮೆ ನೋಡ್ತೇನೆ. ಅವನ ಕಿರೀಟವು, ಅವನ ಮೂಗು, ಅವನ ಆಮ ಹೊಗಳಿಕೆ ಬಾಕಿ ಅಲ್ಲ. ನಮಗೆಲ್ಲ ನೋಡುದು. ವೈ, ಏನಾಗಿದೆ? ನಿಮ್ಗೆ ಕಾಣುದಿಲ್ವ ಎಂತದ್ದು? ನನಗೆ ಎಂತದ್ದು ಕಾಣುದು? ಒಂದು ಗಂಟು ಕಾಣುದಿಲ್ವ ನಿಮಗೆ? ಇಲ್ವಾ? ನಿಮಗೆ ಗಂಟು ಎಲ್ಲಿಗೆ ಕಾಣುವುದು? ನೀವು ಗಂಟು ಮಾಡಿಯೇ ಇಡುವುದ್ರಲ್ಲ ಆಯ್ತು, ಮತ್ತೆ ಗಂಟು ಕಾಣುತ್ತದೆ ನಿಮಗೆ? ಅದಲ್ಲ, ಸರಿಯಾಗಿ ನೋಡಿ. ಓಯ್ ಓಯ್, ಏನೋ ಒಂದು ಸೊಂಟಕ್ಕೆ ಸಿಕ್ಕಿಸಿ ಹಾಕಿದ್ದಾನೆ. ಎಂತದ್ದು? ಸರಿಯಾಗಿ ಓಯ್, ಆ ಓಲೆ, ಅದು ಓಲೆ ಅಂತ ಹೇಳಿ. ಹಾ,
ಓಲೆ. ಅದು ಸರಿಯಾಗಿ ಒಮ್ಮೆ ನೋಡಿ. ಓಯ್ ಏನು ಅಪ್ಪನ ಮುದ್ರೆ ಇದೆ, ಅಪ್ಪನ ಮುದ್ರೆ ಇದೆ ಅಂತ ಹೇಳಿದ್ದು. ಗೊತ್ತಾಗ್ಬೋದು ನನಗೆ ಹೇಳಿದ್ರು. ಆಗ ಎದ್ರೆ ನನಗೆ ಗೊತ್ತಾಯ್ತು. ಇದೀಗ ಅವ ಹೇಳುದಿಲ್ಲ, ಅವರಿಗೆ ಅಂತ ನಿತ್ಯ ಜಾರಿ ಉಂಟು. ಇದೀಗ ಅಪ್ಪನ ಮುದ್ರೆ ಇದೆ. ಒಂದು ವಿಷಯ ಹೇಳ, ಅದು ಅಪ್ಪನ ಗಂಟು ಅಂತ ಆಯ್ತು. ಅಪ್ಪನ ಗಂಟು ಸೇರ್ಬೇಕಾದದ್ದು ಯಾರಿಗೆ? ಮಗಳಿಗೆ. ಹಾಗಾಗಿ ಆಮೆಲ್ಲ ಆ ಗಂಟನೊಮ್ಮೆ ನಾನು ತೆಗೆದು ನೋಡ್ಬೇಕು. ಎಂತಂದ್ರೆ ಸದ್ದು ಮಾಡ್ಬೇಡಿ, ನೀವು ಸದ್ದು ಮಾಡ್ಬೇಡಿ. ಎಂತದ್ದು ಎಂತದ್ದು ನಿಮಗೆ ಈಗಲೇ ಕಷಾಯ ಕುಡಿಬೇಕು, ಕಿರಿಕಿರಿ ಆಗುದು ಈಗಲೇ. ಹಾಗೆ ನೀವು ಮಾತಾಡ್ಬೇಡಿ. ನೋಡಿ ಅಂತ ಅವರು ಆಗ ನಮ್ಗೆ ಕುಯ್ ಕುಯ್ ಮಾಡ್ಲಿಲ್ಲ, ಈಗ ಕುಯ್ 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 ಮಾಡ್ತಾರೆ ಅವರು. ಹೌದು, ಬೇಕಾದಲ್ಲಿ ಕುಯ್ ಕುಯ್ ಇಲ್ಲ ಅವರು. ಅಯ್ಯೋ ದೇವ್ರೇ, ಅಪ್ಪನ ಮುದ್ರೆ ಇಷ್ಟು ಚಂದ ಉಂಟು. ಅಪ್ಪನ ಮುದ್ರೆ ಅಂದ್ಮೇಲೆ ಮತ್ತೆ ನನಗೆ ಅದನ್ನು ಬಿಡಿಸಬಹುದಂತ ಅರ್ಥ. ಹಾಗಾಗಿ ಮೊದಲು ಅಲ್ಲ, ನಮ್ಮ ಅರಮನೆಯಲ್ಲಿ ಅಪ್ಪ ಮುದ್ರೆ ಹಾಕಿದ್ರೆ ನಾನೇ ಮೊದಲು ಬಿಡಿಸುದು, ಮತ್ತೆ ಹಾಗೆ ನಾನೇ ಜೋಡಣೆ ಮಾಡಿ ನಾನೇ ಇಡುದು. ಅವರಿಗೆ ಒತ್ತೆ ಆಗುದಿಲ್ಲ. ಹಾಗೆ ಓದಬಾರ್ದು ಅಂತ ಹೇಳ್ತಾರೆ. ನಾನು ಓದುದು, ಮಗಳು ಓದುದು. ತೆಗಿತೇನೆ. ಅಕ್ಷರ ಅಂದ್ರೆ ಕಾಗೆ ಕಾಲು. ಮಕ್ಕಳಿಗೆ ಹೌದು, ನನ್ನ ಅಪ್ಪನ ಅಕ್ಷರ ನಾನೇ ಓದ್ಬೇಕಷ್ಟೇ. ಕೆಸರಿನಲ್ಲಿ ಕೋಳಿ ನಡೆದ ಹಾಗೆ ಉಂಟು. ಹೌದಪ್ಪ, ಓದ್ಬೇಕಲ್ಲ. ಶ್ರೀಮತ್ ಸಚಿವ ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿಯು ಸುಪ್ರೇಮದಿಂದ ತನ್ನ ಸುಧಮದನಂಗಿ ಮಿಗೆ ಪರಸಿ ನೇಮಿಸಿದ ಕಾರ್ಯ ಈ ಚಂದ್ರಹಾಸ ಮಾಹಿತನ ಬಗೆಗೆ ನಮ್ಮ ಸೀಮೆಗರ ಸದಾ ಸಂದೇಹವಿಲ್ಲದಕ್ಕೆ ಸಾಮಾನ್ಯದವನಲ್ಲ ನಮಗೆ ಮುಂದಕ್ಕೆ ಸರ್ವಥಾ ಮಿತ್ರನಪ್ಪಂದೀತನಂ ಕಳುಹಿದೆನು ನಿನ್ನ ಬಳಿಕಿದನರಿಯುವುದು ಹೊತ್ತು ಕಳೆಯದೆ ಬಳಿಕ ಬಂದಿವನ ಕುಲವಿದ್ದ ವಿದ್ಯ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷವ ಕೊಡು ವಿಷವ ಮೋಹಿಸುವಂತೆ ಬಾಲಕಿಗೆ ಉತ್ತರೋತ್ತರವಪ್ಪುದು. ಅಪ್ಪನ ಒಂದು ಓಲೆಯನ್ನು ಓದಬೇಕಾಗಿದೆ. ಈಗ ಏನು ಬರೆದಿದ್ದಾರೆ? ಮೊದಲ ಒಕ್ಕಣೆ ನೋಡಿ, ನನ್ನ ಅಪ್ಪನ ಬರಹ ನೋಡಿ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ನನ್ನ ಅಪ್ಪ ಬರೆದಂತಹ ಪತ್ರ ಇದು. ನನ್ನ ಮಗ ಮದನಂಗೆ ಮಿಗೆ ಬರಿಸಿ ನೇಮಿಸಿದ ಕಾರ್ಯಂ. ಓ, ನನ್ನ ಅಣ್ಣನಿಗೆ ಬರೆದಿದ್ದು. ಹಾ, ಈ ಚಂದ್ರಹಾಸಂ ಮಹಾಹಿತಯಮ. ಇವನು ಮಹಾಹಿತನೇ. ಈ ಚಂದ್ರಹಾಸ ಮಹಾಹಿತನೆ ಮಗೆ ಮುಂದೆನ್ನ ಸೀಮೆಗೆ ಅರಸನಾದಪಂ. ಓಹೋ, ಒಳ್ಳೆದು ಬರ್ದಿದ್ದಾನೆ. ಮುಂದೆ ನಮ್ಮ ಸೀಮೆಗೆ ಅರಸನಾದಪಂ. ಸಂದೇಹವಿಲ್ಲವಿದಕ್ಕೆ ಸಾಮಾನ್ಯದವನಲ್ಲ. 60 ಮಿತ್ರನಪ್ಪನೆಂದೀತ ನಮ್ ಕಳುಹಿದರೆ ನಿನ್ನ ಬಳಿಗಿದನರಿಯುವುದು. ಓಹೋ, ಇವ ನಮಗೆ ಮಿತ್ರನಾಗುವುದಕ್ಕೆ ಹೊರಟವನಂತೆ. ಅಂದ ಮೇಲೆ ನಮಗೇನು ಮುಂದೆ ಏನ್ ಬರ್ತಿದ್ದಾರೆ? ಮತ್ತೆಂತದ್ದು? ಹೊತ್ತು ಕಳೆಯದೆ ಬಂದ ಬಳಿಕಿವನ ಕುಲಶೀಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳಂ ನೀ ನೋಡುತ್ತಿರದೆ ಕೊಡು ವಿಷ. ಮತ್ತೊಮ್ಮೆ ಓದ್ತೇನೆ. ಹೊತ್ತು ಕಳೆಯದೆ ಬಂದ ಬಳಿಕಿವನ ಕುಲಶೀಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳನ್ನು ನೀ ನೋಡುತ್ತಿರದೆ ಕೊಡು ವಿಷ. ನಮಗೆ ಕೆಲವೊಮ್ಮೆ ಹತ್ತಿರದ್ದು ಕಾಣುವುದಿಲ್ಲ. ಹೊತ್ತು ಕಳೆಯದೆ ಬಂದ ಬಳಿಕಿವನ ಕುಲಶೀಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳು ನೀ ನೋಡುತ್ತಿರದೆ ಕೊಡು ವಿಷ. ಈ ಕಡೆ ನೋಡು, ಈ ಕಡೆ ಬೆಳಕಿಲ್ಲ. ಹೊತ್ತು ಕಳೆಯದೆ ಬಂದ ಬಳಿಕಿವನ ಕುಲಶೀಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳು ನೀ ನೋಡುತ್ತಿರದೆ ಕೊಡು ವಿಷ. ಆ ಕಡೆ ನೋಡಿದ್ರು ವಿಷ, ಈ ಕಡೆ ನೋಡಿದ್ರು ವಿಷ. ಈ ಕಡೆ ಹೊತ್ತು ಕಳೆಯ ಇವ ಅಪ್ಪನಿಗೆ ಏನಾಗಿದೆ ಇದು? ಹೊತ್ತು ಕಳೆಯದೆ ಬಂದ ಬಳಿಕ ಇವನ ಕುಲಶೀಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷವ. ಮುಂದಕ್ಕೆ ಉತ್ತರೋತ್ತರ ವಿಷ ಕೊಟ್ರೆ ಉತ್ತರೋತ್ತರವಾಗುತ್ತದೆ, ವಿಷ ಕೊಟ್ರೆ ಉತ್ತರ ಕ್ರಿಯೆ ಆಗುದು. ಓ ದೇವರೇ, ನನ್ನ ಅಪ್ಪನಿಗೆ ತಲೆ ಕೆಟ್ಟಿದ್ಯಾ ಅಂತ. ಓ, ಅಪ್ಪನಿಗೆ ನಡುಕ ಹೆಚ್ಚು ಬರೆಯುವಾಗ ಕೆಲವೊಮ್ಮೆ ಅವನಿಗೆ ಗೊತ್ತಾಗುದಿಲ್ಲ ಎಂತ ಬರ್ದೇನಂತ ಹೇಳಿ. ಎಂತದೋ ಒಂದು ಅಕ್ಷರ ತಪ್ಪಾಗಿದೆ ಇದರಲ್ಲಿ. ಅವಸರದಿ
ವನಜ ಅವಳದು ಈಗ ಬಾಣಂತನಕ್ಕೆ ಬಂದಿದ್ದಾಳೆ. ಆಗ ಹೇಳಿದ್ದಾಳೆ, ನಿನಗೆ ಗೊತ್ತಾಯ್ತು ನಿನಗೊಂದು ಮದುವೆ ಆಗ್ಬೇಕಂತ ಹೇಳಿ. ಇದು ಹೀಗಾದದ್ದು. ವಿಷಯನ್ನು ಕೊಡು ಎನ್ನುವ ಹಾಗೆ ಬರೀಬೇಕಿತ್ತವರು. ಅಪ್ಪನಿಗೆ ಕೈ ನಡುಕಾಯ್ತಲ್ಲ, ವಿಷಯ ಇದ್ದದ್ದು ಯಕಾರ ಬಿಟ್ಟು ಹೋಯ್ತು, ವಿಷವ ಆಗಿದೆ. ಯಕಾರ ಹೋಗಿ ವಕಾರ ಆಗಿದೆ. ಅದನ್ನು ಈಗ ಸರಿ ಮಾಡ್ಬೇಕು. ಹೇಗೆ ಸರಿ ಮಾಡ್ಬೇಕಲ್ಲ? ಲೇಖನಿ ಕೊಡಿ, ಲೇಖನಿ ಕೊಡಿ, ಲೇಖನಿ ಇಲ್ವಾ? ಅಯ್ಯೋ ದೇವ್ರೆ, ನಿಮ್ಮ ಹತ್ರ ಉಂಟ ಲೇಖನಿ? ನಿಮ್ಮ ಹತ್ರ? ಅಯ್ಯೋ ಬೇಡ, ನಿಮ್ಮ ಲೇಖನಿಯೂ ಬೇಡ, ಎಂತದ್ದು ಬೇಡ. ನೀವು ಲೇಖನಿ ಕೊಡುದು ಮತ್ತೆ ಅದ್ರದ್ದು ಖಾಲಿ ಆಗುವುದು ಅಲ್ವಾ? ಬೇಡ. ಏನು ಮಾಡುದು? ಈಗ ನನಗೆ ತಿದ್ದಬೇಕಲ್ಲ. ಹೆಣ್ಣು ಮಕ್ಕಳು ಅಲಂಕಾರ ಮಾಡುದು ಕೆಲವೊಮ್ಮೆ ಉಪಯೋಗಕ್ಕೆ ಬರ್ತದೆ. ಹೌದಪ್ಪ, ಇದು ಜಡೆ ಯಾಕಿರುವುದು? ಕೇವಲ ಅಲಂಕಾರಕ್ಕೆ ಮಾತ್ರ ಅಲ್ಲ, ಪ್ರಾಣ ಕಳೆದುಕೊಳ್ಳಿಕ್ಕೆ ಬೇಕಾದ್ರೆ ಸುತ್ತಿಕೊಳ್ಳಿಕ್ಕೂ ಆಗ್ತದೆ. ಇದು ಜಡೆದ ವಿಷಯ ಹೇಳಿದ್ದು ನಾನು. ನಾವು ಕಣ್ಣಿಗೆ ಕಾಣಿಗೆ ಯಾಕೆ ಹಚ್ಚುದು? ಕೇವಲ ಅಲಂಕಾರಕ್ಕೆ ಚಂದ, ಕಣ್ಣು ಚಂದ ಕಾಣಬೇಕಂತಲ್ಲ, ಇದು ಉಪಯೋಗಕ್ಕೆ ಬರ್ತದೆ. ಹೌದು, ಈ ತುದಿ ಬೆರಳಿಂದ ಹಾಗೆ ನನ್ನ ಆ ಕಾಡಿಗೆ, ನಿಮ್ಮ ಲೇಖನಿ ಬೇಡ, ನನ್ನ ಹತ್ರ ಉಂಟು ಲೇಖನಿ. ಇದನ್ನು ಏನ್ ಮಾಡ್ಬೇಕು? ಹಾಗೆ ತಿದ್ದಬೇಕು. ವಿಷಯ ವ ಇದ್ದದ್ದು ಯ, ವಿಷಯ ವಿಷಯ ವಿಷಯ. ಈಗ ಸರಿ ಆಯ್ತು. ಮತ್ತೊಮ್ಮೆ ಓದೋಣ, ನೋಡೋಣ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದಿಂದ ಸನ್ನಸಿದ ಮತನ ಕಿವಿಗೆ ಪರಿಸಿನೇ ವಿಷಕಾರಿ ಮೀ ಚಂದ್ರಹಾಸ ಮಹಾಯಿತ ನಿಮಗೆ ಮೇಲೆಲ್ಮ ರಸಾದ ಸಂದೇಹಮಿಲ್ಲದಕ್ಕೆ ಸಾಮಾನ್ಯರುವನಲ್ಲ ನಮಗೆ ಮುಂದಕ್ಕೆ ಸರ್ವತ ಲಿತ್ರನಪ್ಪೆಂದೀತನು ಕಳುಹಿದನು ನಿನ್ನ ಬಳಿಗೆ ಇದನ್ನರಿಯುವುದು ಹೊತ್ತುಗಳಿಗೆ ಬಂದ ಬಳಿಕವನ ಕಲವಿತ್ತ ನಿತ್ಯ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷಯ 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 ಮೋಹಿಸುವಂತೆ ಬಾಲಕಿಗೆ ಉತ್ತರೋತ್ತರವಪ್ಪುದು. ಈಗ ಸರಿ ಆಯ್ತು ಅಲ್ವಾ? ವಿಷಯ ಮೋಹಿಸುವಂದದಿ, ಮತ್ತೆ ವಿಷವನ್ನು ಮೋಹಿಸುವಾಗೆ ಕೊಡ್ಲಿಕ್ಕೆ ಆಗ್ತದ? ವಿಷಯನ್ನು ಮೋಹಿಸುವಂದದಲ್ಲಿ ಕೊಡಬಹುದು. ಹಾಗಾಗಿ ಈಗ ಸರಿ ಆಯ್ತು. ವಿಷಯ 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 ವಿಷಯ. ಓ, ಹೇಗೆ ಮಡಚಿದಾನ ಹಾಗೆ ಮಡಚಬೇಕು, ಅದನ್ನು ಹೇಗೆ ಸುತ್ತಿದ್ದಾನ ಹಾಗೆಯೇ ಸುತ್ತಬೇಕು. ಹೌದು, ಅವನದೊಂದು ಮುದ್ರೆ ಉಂಟಲ್ಲ. ಈಗ ಸರಿ ಆಯ್ತು. ಇಡ್ಬೇಕಲ್ಲ ಇದನ್ನು? ಓಯ್, ಇಡಿ ಆಯ್ತಾ? ಬರ್ತೇನೆ. ಲೇಖನ ಬೇಡವಾ? ನಾನೇ ಇಡ್ಬೇಕಾ? ಅಯ್ಯೋ ದೇವರೇ, ನಾನು ಇಡ್ಬೇಕಾ? ಆಯ್ತಲ್ಲ ಆಯ್ತಲ್ಲ, ನನ್ನ ಕೆಲಸ ಇಲ್ಲಿಗೆ ಮುಗೀತು. ಮುಂದೆ ಏನಾಗ್ತದೆ ನೋಡು. ಮೇಲ್ಪರಿಕಿಸಲಾಗ ಭಾಸ್ಕರನು ಸರಿಯ ಅಸ್ತಮಯ ಪರ್ಯಾಪ್ತವಾಯ್ತು ಸರಾಸಿಗೆ ತಂದಾಗ ಕರಚರಣ ತೊಳೆದರ್ಘ್ಯೂತ ಕರಚರಣ ತೊಳೆದು ಅರ್ಘ್ಯೂತ ಹರಿಯ ನೆನೆಯುತ್ತ ಹಯವನೇರ್ತೆನೋ ಒಳ್ಳೆಯ ನಿದ್ರೆ, ದೂರದ ಪ್ರಯಾಣ, ಆಯಾಸ ಆಗಿತ್ತು. ಒಳ್ಳೆ ರೀತಿಯಾಗಿ ನಿದ್ರೆಯನ್ನು ಮಾಡಿದ್ದೇನೆ. ದಾರಿ ಉದ್ದಕ್ಕೂ ನಾನಾ ರೀತಿಯ ಶುಭ ಶಕುನಗಳನ್ನ ಕಂಡುಕೊಂಡ ನನಗೆ ಈ ಹೊತ್ತು ಯಾವುದೇ ವಿಷಯಕವಾಗಿ ತಲೆ ಕೆಡಿಸಿಕೊಳ್ಳೋದಕ್ಕೆ ಇಲ್ಲ. ಆದ್ದರಿಂದಲೇ ಒಳ್ಳೆ ರೀತಿಯಾಗಿ ನಿದ್ರೆ ಆವರಿಸಿತ್ತು. ಈಗ ನೋಡಿದ್ರೆ ಎಚ್ಚರ ಆತ್ತು ಮಾತ್ರ ಅಲ್ಲ, ಹೊತ್ತು ಯಾವುದು ಆಲೋಚನೆ ಮಾಡುವ. ಅಪ್ಪ, ಭಗವಾನ್ ಸೂರ್ಯನಾರಾಯಣ ಉದಯಿಸುತ್ತಾ ಇದ್ದಾರೆ. ಅಂತಹ ಸೂರ್ಯದೇವನಿಗೆ ಬಳಿಯಲ್ಲಿರುವಂತಹ ಸರಸ್ಯರಲ್ಲಿ ಮಿಂದು ಶುಚಿರ್ಭೂತರಾಗಿ ಅರ್ಘ್ಯವನ್ನು ಕೊಟ್ಟು ಇನ್ನೇನು ತಡ ಆಗ್ಲಿಲ್ಲಲ್ಲ. ಆದಷ್ಟು ಬೇಗನೆ ಆ ಮಂತ್ರಿ ಮಗನ ಭೇಟಿಯಾಗಬೇಕು. ಮುಂದುವರಿಯುತ್ತೇನೆ.
ಕೊಡಬೇಕಿತ್ತು, ಏನ್ ಕೊಡು? ಕೊಡ್ತಿದ್ದೆ. ಹಾ, ನೀವು ಬಲ್ಲಿರೇನಯ್ಯ ಅಂತ ಕೇಳಿದ್ರೆ ಉತ್ತರ ಕೊಡುವುದಿಲ್ಲ. ಮತ್ತೆ ಯಾಕೆ? ಹಾ, ನೀವು ಪ್ರಾಯದಲ್ಲಿ ನನಗಿಂತ ಹಿರಿಯವರು. ಹಾ, ನನ್ನ ತಂದೆಯವರಿಗೆ ಬಲ್ಲಿರೇನಯ್ಯ ಕೇಳ್ತಾ ಇದ್ದವರು. ಹೌದು. ನಮಗೆ ಸಮಾನತೆ ಆಗ್ತದ? ಹಾ, ಹಾಗೆ. ಆಗುವುದಿಲ್ಲ. ಹ್ಮ್. ನನ್ನಲ್ಲಿ ಬಲ್ಲಿರೇನಯ್ಯ ಅಂತ ಕೇಳಬೇಕು ಅಂತಾದ್ರೆ ನಿಮಗಿಂತ ಮೊದಲು ಕೂತವರು ಬರ್ಲಿ ಹೇಳ್ತಾರೆ. ಹಾ, ನಮಗೆಲ್ಲ ಅಷ್ಟು ಸಂಸ್ಕಾರ ಬಾಲಪಾಠದಲ್ಲಿ ಸಿಕ್ಕಿದೆ. ಹೌದಾ? ಸ್ವಾಮಿ ಏನು? ನೋಡಿದಿರಾ? ಏನು? ರೂಢಿಯಲ್ಲಿ ಒಂದು ಮಾತುಂಟು. ಹಾ, ಪರಮೇಶ್ವರ ದೇವರ ತಲೆಯಲ್ಲಿ ಬಿಲ್ವ ಪತ್ರೆ, ಹಾ, ನಾರಾಯಣ ದೇವರ ತಲೆಯಲ್ಲಿ ತುಳಸಿ ಪತ್ರೆ, ಹಾ. ನನಗೆ ತಾಪತ್ರೆ. ಇದೆಲ್ಲ ಪತ್ರೆ. ಎಲ್ಲ ಪತ್ರೆ. ಯಾಕೆ? ನಮ್ಮ ತಂದೆಯವರಿಲ್ಲದಂತಹ ಅನಿರೀಕ್ಷಿತವಾದ ವೇಳೆಯಲ್ಲಿ ನನಗೆ ಅಧಿಕಾರ ಹಸ್ತಾಂತರಿಸಲ್ಪಟ್ಟಿದೆ. ಹಾ, ಹಾ, ಹೇಳಿ ಕೇಳಿ ಕುಂತಳ ರಾಜ್ಯ. ಹಾ, ನನ್ನ ಅಪ್ಪ ಇಲ್ಲಿ ಅಮಾತ್ಯ. ಹಾ. ದುಷ್ಟ ಬುದ್ಧಿ ಗೊತ್ತುಂಟ? ದುಷ್ಟ ಬುದ್ಧಿ. ದುಷ್ಟ ಬುದ್ಧಿ. ಅವರ ಬುದ್ಧಿ ದುಷ್ಟ ಅಂತಲ್ಲ, ಅವರ ಹೆಸರೇ ದುಷ್ಟ ಬುದ್ಧಿ. ಹಾ, ಹಾಗೆ. ಹಾಗೆ ಅವರ ಗೊತ್ತಿಲ್ವ? ಅಯ್ಯೋ, ನನ್ನ ಅಪ್ಪನಷ್ಟು ಪ್ರಚಾರದಲ್ಲಿರುವವರು ಯಾರೂ ಇಲ್ಲ. ಹೌದು. ಅವರ ಬಗ್ಗೆ ಗೊತ್ತಿಲ್ಲ ಅಂತ ಆದ್ರೆ ನೀವು ಪ್ರಪಂಚದಲ್ಲಿ ಇಲ್ಲ ಅಂತ ಲೆಕ್ಕ. ಅವರ ಮಗ ಹಾ, ಮದನ ಮಹಾಶಯ ಹ್ಮ್. ಅಂತ ಹೇಳಿದ್ರೆ ನಾವೇ. ಹಾ, ಹಾ, ಆ ತಂದೆಯವರ ಅನುಪಸ್ಥಿತಿಯಲ್ಲಿ ಹಾ, ಈ ಸಿಂಹಾಸನವನ್ನು ನಾನು ಏರಿದ್ದೇನೆ. ಹಾ. ಯಾಕೆ? ಯಾಕೆ? ತಂದೆಯವರ ಹೊಣೆಗಾರಿಕೆಯನ್ನು ನನಗೆ ವಹಿಸಲ್ಪಟ್ಟಿದೆ ಹಾ, ಎನ್ನುವುದರ್ಥ. ಹಾಗಾದ್ರೆ ಒಬ್ಬ ಹೊಸಬನಾಗಿ ನಾವು ರಾಜ್ಯವನ್ನು ಮೇಲೆ ಕೊಂಡೋಗ್ಬೇಕು. ಹಾ, ಹಾ. ಮೇಲೆ ಅಂತ ಹೇಳಿದ್ರೆ ಎತ್ತಿಕೊಂಡು ಮೇಲೆ ಕೊಂಡೋಗ್ಬೇಕು ಅಂತಲ್ಲ. ಮತ್ತೆ ನಮ್ಮ ಆಳ್ವಿಕೆಯಲ್ಲಿ ನಮ್ಮ ಬುದ್ಧಿಮಟ್ಟಕ್ಕೆ ಆಲೋಚಿಸುವಷ್ಟು ನಾವು ಇಲ್ಲಿಯ ಪ್ರಜೆಗಳನ್ನು ಹೊಸ ಹೊಸ ಯೋಜನೆಗಳ ಮುಖೇನವೋ ಹೊಸ ಹೊಸ ಕಾರ್ಯಗಳನ್ನು ಮಾಡುವ ಮುಖೇನವೋ ನಾವೇನು ಅಂತ ತೋರಿಸಬೇಕು. ಯೋಜನೆಗಳು ಕೆಲವೆಲ್ಲ ಹಮ್ಮಿಕೊಂಡಿದ್ದೇವೆ. ಹೌದಾ? ಆದ್ರೆ ಏನು ಮಾಡೋಣ, ಒಮ್ಮೆಲೆ ನಮ್ಮ ಯೋಜನೆಗಳೆಲ್ಲ ಹೊರ ಆಗುವುದಕ್ಕೂ ಆಗುವುದಿಲ್ಲ. ಜಾರಿ ಆಯ್ತು ಎಲ್ಲ ಕಡೆ. ಜಾರಿ ಆಗಲಿಕ್ಕೆ ನನ್ನ ಅಪ್ಪನೇ ಕೆಲವೆಲ್ಲ ಭಾಗ್ಯಗಳನ್ನು ಅನುಗ್ರಹಿಸಿದ್ದಾರೆ. ಅದೇ ಈಗ ಸದ್ಯ ಊರ್ಜಿತದಲ್ಲಿ ಉಂಟು. ಅದಿರುವಾಗ ನಾನೊಂದಷ್ಟು ಯೋಜನೆಗಳನ್ನು ಹಾಕಿಕೊಂಡ್ರೆ ಅಪ್ಪ ಮಗ ನಾಳೆ ಕಚ್ಚಾಟ ಆದ್ರೆ ಅದು ಸಮಸ್ಯೆ ಆಗ್ತದೆ. ಆದ್ರಿಂದ ಹಾಗಂತ ಒಂದೆರಡು ಯೋಜನೆ ನನ್ನಲ್ಲಿ ಉಂಟು. ಹೌದಾ? ಹೌದು. ಯಾವುದು? ನಮ್ಮದಾದ ರಾಜಬೀದಿಯನ್ನು ಅಗಲಗೊಳಿಸಬೇಕು. ಒಳ್ಳೆ. ನಿಮಗೊಂದು ತಲೆಯಲ್ಲಿ ಬರಬಹುದು, ಈಗ ಇರುವ ಹೊಂಡಗಳನ್ನೇ ಮುಚ್ಚಲಿಲ್ಲ, ಅಗಲಗೊಳಿಸುವುದು ಯಾಕೆ ಅಂತ. ಹೌದು. ನೀವು ಹೊಂಡವನ್ನು ದಾಟಿ ಹೋಗಬೇಕು ಎನ್ನುವ ಕಾರಣಕ್ಕೆ ನಾವು ರಸ್ತೆಯನ್ನು ಅಗಲ ಮಾಡುವುದು, ಹೊಂಡವನ್ನು ತಪ್ಪಿಸಿ ಹೋಗ್ಲಿಕ್ಕೆ. ಅದನ್ನು ಮುಚ್ಚಬೇಕು ಮತ್ತೆ. ಅದನ್ನು ಮುಚ್ಚಿದ್ರೆ 10 ವರ್ಷಗಳಿದ್ರೆ ಪುನಃ ಹಾಗೆ ಆಗುತ್ತದೆ. ಅದಕ್ಕೆ ಹಾಗೆ. ಅದಕ್ಕೆ ಮಾರ್ಗವನ್ನು ಅಗಲ ಮಾಡಿದ್ರೆ ಆಯ್ತು. ನೀವು ಆ ಹೊಂಡವನ್ನು ಬಿಡಿ, ನಿಮ್ಮಷ್ಟಕ್ಕೆ ಬದಿಯಲ್ಲಿ ಹೋಗಿ. ಹಾ, ಮತ್ತೆ ಈಗ ಮತ್ತೊಂದು ಯೋಜನೆಯನ್ನು ಆರಂಭಿಸಿದ್ದೇವೆ. ಪೇಟೆಯ ಪ್ರದೇಶದಲ್ಲಿ ಕೆಳಗಡೆ ಹೋಗ್ಲಿಕ್ಕಿಲ್ಲ, ಮತ್ತೆ ಮೇಲ್ಗಡೆ ಇಲ್ಲ. ಹೌದಾ? ಒಂದು ಮಧ್ಯದಲ್ಲಿ ಕಂಬ ನೆಟ್ಟು ಕಂಬದ ಮೇಲೆ ರಾಜಬೀದಿ, ಹಾ, ಹಾಗೆ. ಕೆಳಗೆ ಏನು ಹೋಗ್ಲಿಕ್ಕಿಲ್ಲ, ಎಲ್ಲ ಮೇಲೆ. ಒಂದು ವೇಳೆ ಮುರಿದ್ರೆ ಮತ್ತೆ ಕೆಳಗೆ. ಹಾಗೆ ಇಂತಹ ಯೋಜನೆಗಳನ್ನೆಲ್ಲ ಹಮ್ಮಿಕೊಂಡಿದ್ದೇವೆ. ಇರ್ಲಿ, ಯಾವುದೇ ಆದರೂ ತಂದೆಯವರು ಹೇಳಿದ್ದಾರೆ, ನಾನು ಹೇಳಿದಂತಹ ನಾನು ಇಲ್ಲ ಎನ್ನುವಂತಹ ಕೊರತೆ ನಮ್ಮದಾದ ರಾಜ್ಯದಲ್ಲಿ ಕಾಣಿಸಬಾರದು ಅಂತ. ಆದ್ರಿಂದ ಮೂಲಕವನ್ನು ಕೊಟ್ಟಂತಹ ವೇಳೆಯಲ್ಲಿ ನಮ್ಮವರೆಲ್ಲ ಇಕ್ಕೆಲದಲ್ಲಿ ನೆರೆದಿದ್ದಾರೆ. ಎಲ್ಲವರ ಬಾಯಲ್ಲೂ ಜಯಘೋಷ ಕೇಳುತ್ತಾ ಉಂಟು. ಮನಸ್ಸಿಗೆ ಸಮಾಧಾನ ಕಾಣುವುದಕ್ಕೆ ಯಾರೋ ಬಂದಿದ್ದಾರಂತಲ್ಲ ಅಲ್ಲಿ. ನಮಸ್ಕಾರ. ಬರ್ಬೇಕು. ಒಳ್ಳೆ, ನೀವು ಬರ್ಲಿಕ್ಕೆ ಮಾತ್ರ ಹೇಳಿ. ಕೂತುಕೊಳ್ಳಿಸಬಹುದಿತ್ತು. ಹಾ, ಯಾಕೋ? ಇದು ಹಾ, ಬಂದವರಿಗಿರುವ ಆಸನ ಅಲ್ಲ, ಹಾ, ಹಾ, ಹಾ. ಇದ್ದವರಿಗಿರುವ ಆಸನ. ಆದ್ರೆ ನೀವು ಪೀಠ ಬಿಟ್ಟು ಕೊಡ್ಲಿಕ್ಕೆ ಆಗುವುದಿಲ್ಲ. ಕೊಡ್ಲಿಕ್ಕಿಲ್ಲ. ನನಗೆ ನನ್ನಪ್ಪ ಕೊಟ್ಟದ್ದೇ ಬಹಳ ಕಷ್ಟದಲ್ಲಿ. ಒಳ್ಳೇದು. ಇಷ್ಟು ವರ್ಷ ಆದ್ಮೇಲೆ ನನ್ನ ಬಗ್ಗೆ ನಂಬಿಕೆ ಬಂದು ನನಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಮತ್ತೆ ತಂದೆ ಎಲ್ಲ ಸಂಗ್ರಹಿಸಿ ಇಡುವುದು ಯಾರಿಗಾಗಿ? ಯಾರಿಗಾಗಿ? ಮಕ್ಕಳಿಗೆ ಅಲ್ಲ. ಎಲ್ಲ ಮಂತ್ರಿ ಮಕ್ಕಳ ರೀತಿ ನಾವಲ್ಲ ಏನು.
ತಾವು ಕೆಲವು ಮಂತ್ರಿ ಮಕ್ಕಳೆಲ್ಲ ಏನೆಲ್ಲ ಹೇಳಿಕೆ ಕೊಡ್ತಾರೆ ಅಂತ ಅವುಗಳಿಗೆ ಗೊತ್ತಿಲ್ಲ. ನಾವೆಲ್ಲ ಹಾಗಲ್ಲ. ನಾವು ಮೊದಲು ತಲೆಗೆ ಕೆಲಸ ಕೊಡ್ತೇವೆ. ಅಪ್ಪ ಹೇಳಿದ್ದು ನಾವದನ್ನು ಹೇಗೆ ಹೇಳಬಹುದು. ಮತ್ತೆ ಸುಮ್ಮನೆ ನಾಲಿಗೆ ಉಂಟು ಅಂತ ಸಂವಿಧಾನ ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ನಾವು ಅದರ ಬಗ್ಗೆ ಅಗತ್ಯ ಇಲ್ಲ. ನಿಮ್ಮನ್ನು ನೋಡುವಾಗ ಆಯಾ ಆಕೃತಿ, ಭಾವ, ಭಂಗಿ, ಓಜಸ್ಸು, ತೇಜಸ್ಸು, ಉಪ್ಪು ಹುಬ್ಬು ಇದನ್ನೆಲ್ಲ ನೋಡುವಾಗ ಉಚ್ಚ ಕುಲದಲ್ಲಿ ಹುಟ್ಟಿದವರ ಹಾಗೆ ಕಾಣ್ತಾ ಇದ್ದೀರಿ. ಎಲ್ಲಿಂದ ಬಂದಿರಿ? ಯಾಕಾಗಿ ಬಂದಿರಿ? ನಮ್ಮ ಭೇಟಿಯೇ ನಿಮ್ಮ ಚರಮ ಲಕ್ಷ್ಯವೇ, ಅಥವಾ ನಮ್ಮಿಂದ ಏನಾದ್ರೂ ಪಡಿಬೇಕು ಎನ್ನುವುದು ತಮ್ಮ ಆಶೆಯೇ? ಹಾಗೇನಾದ್ರೂ ಇದ್ರೆ ಕೇಳಿ ಕೊಡುವ ಬಗ್ಗೆ ಆಲೋಚಿಸಲಾಗುವುದು. ಹಾಗಂತ ಪೂರ್ಣ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಅಧಿಕಾರ ನಮ್ಮದು ಅಲ್ಪಾವಧಿ ಇದ್ದಲ್ವೋ? ಹೌದಾ? ಇದು ಪೂರ್ಣ ಪ್ರಮಾಣದಲ್ಲಿ ನಮಗಿಲ್ಲ. ಹಾಗಾಗಿ ಕೊಡ್ತೇವೆ ಅಂತಲೇ ಹೇಳಲಿಕ್ಕೆ ಆಗುದಿಲ್ಲ. ಆಶ್ವಾಸನೆ ಕೊಟ್ಟೆವು. ಹಾಗಾದ್ರೆ ನೀವು ಜನ ಯಾರು? ನಿಮ್ಮ ಹೆಸರು? ನಾನು ಎಷ್ಟು ಬಾರಿ ಹೇಳಿದ್ದೇನೆ, ಏನು ಮಾಡುವ, ನಮ್ಮದು ಸೋತದ್ದೇ ನಾವು ಹೀಗೆ, ನಮ್ಮ ಪರಿಚಯ ಯಾರಿಗೂ ಇಲ್ಲ ಅಂತ ಹೇಳಿದ್ರೆ ನಂಬಲಿಕ್ಕಿಲ್ಲ. ನಾನು ಮಂತ್ರಿಗಳ ಮಗ ಅಂತಲೇ ಇಲ್ಲಿ ಕೆಲವರಿಗೆ ಗೊತ್ತಿಲ್ಲ. ನಾನು ಅವರು ಹೋಗುವಾಗ ಯಾರು ಅಪ್ಪ ಮಗ ಅಂತ ಹೇಳುವುದಿಲ್ಲ. ಅಷ್ಟು ಹೊಂದಾಣಿಕೆ ನಮ್ಮಲ್ಲಿ. ಹಾಗೆ ಇವರು ಕೇಳಿದ್ರಲ್ಲಿ ಏನು ಬೇಸರ ಇಲ್ಲ. ಯಾಕಂದ್ರೆ ನಾವು ಹೊರಟು ಬಂದ ಮೇಲೆ ಪ್ರತಿಯೊಂದು ಅಷ್ಟು ನಿಖರವಾಗಿರ್ಬೇಕು. ಹೌದೌದು. ಯಾರಲ್ಲಿ ಮಾತಾಡ್ಬೇಕು ಅಂತ ಹೊರಟಿದ್ದೇವೋ ಅವರಲ್ಲೇ ಮಾತಾಡ್ಬೇಕು. ಯಾಕಂದ್ರೆ ನಾವು ಹೋಗುವಂತಹ ಪಥ ಸರಿಬೇಕು ಅಲ್ವಾ? ಹೌದೌದು. ಉಳಿದವರು ಹೇಳ್ಬಹುದು ಅಲ್ಲಿದ್ದಾರೆ, ಸಾಕಾಗುದಿಲ್ಲ ಸಾಕಾಗುದಿಲ್ಲ. ಅವರು ಹೌದು ಅಂತ ಅವರು ಒಪ್ಪಿಕೊಡ್ಬೇಕು. ಅವರೇ ಆಧಾರ ಸಮೇತವಾಗಿ ಹೇಳ್ಬೇಕು, ಇದು ನಾನು ಅಲ್ವಾ, ಇದು ನಾನು. ಹೌದು, ಹೇಳ್ಬೇಕು. ಹಾಗಿದ್ರೆ ಮಾತ್ರ ನಮಗೆ ವ್ಯವಹಾರ ಮಾಡ್ಲಿಕ್ಕೆ ಒಳ್ಳೇದಾಗಿ. ಏನು ಹೆದರಬೇಡಿ. ನಮ್ಮ ಬಗ್ಗೆ ಹೇಳ್ಬೇಕು ಅಂತಾದ್ರೆ ಕೇಳುವವನಿಗೂ ಅಷ್ಟೇ ಗಡಸುತನ ಬೇಕು. ಖಂಡಿತ ಬೇಕು. ಹೌದಾ? ತಮ್ಮಲ್ಲಿ ಉಂಟು ಅಂತಾದ್ರೆ ಎದೆಯನ್ನು ಗಟ್ಟಿ ಮಾಡಿಕೊಳ್ಳಿ. ಹಾಗಾದ್ರೆ ಇದು ಕುಂತಳ ದೇಶ. ಅರಸ ಮಾತ್ರ ಅಲ್ಲ, ಸಚಿವ ಎನಿಸಿಕೊಂಡವರು. ಅಂದ್ರೆ ಅರಸ ಇದ್ದಾರಾ ಇಲ್ವಾ ಎನ್ನುವುದು ಪ್ರಶ್ನೆ ಅಲ್ಲ. ನಮ್ಮಲ್ಲಿ ಮಂತ್ರಿಗಳಿಗೆ ಪ್ರಾಮುಖ್ಯ ಹೆಚ್ಚು. ಹೌದು, ಅಡಿಯುವುದೆಲ್ಲ ಅಪ್ಪಯ್ಯನದ್ದೇ. ದುಷ್ಟ ಬುದ್ಧಿಗಳು. ಅವರ ಮಗ ತಮ್ಮ ನಾಮಧೇಯ ಮದನ ಮಹಾಶಯ. ನನಗೆ ಬೇಕಾದ್ದೇ ನೀವು. ನಾನೇ ನಿಮ್ಮನ್ನೇ ಕಾಡ್ಲಿಕ್ಕಾಗಿ ನಾನು ಬಂದೆ. ಏನು ಬಂದ್ರಿ ಅಂದ್ರೆ ದೂರದ ಚಂದನಾವತಿ ತಾವು ಕೇಳಿದಿರ್ಬೋದು. ಚಂದನಾವತಿ? ಹೌದು. ಅದು ನಮ್ಮ ಅಂಕೆಗೆ ಒಳಪಟ್ಟದ್ದಲ್ವಾ? ಇಲ್ಲಿಗೆ ಸಾಮಂತ ವರ್ಗ ಮತ್ತೆ ನಮಗೆ ಕಪ್ಪ ಕಪ್ಪ ಬರ್ತದೆ. ಹೌದಾ? ಅಲ್ಲಿಯ ಉಳಿಂದ ಅವ ನಮ್ಮವ ಅಲ್ವಾ? ಅವ ನಮಗೆ ವರ್ಷಕ್ಕೊಂದಾವರ್ತಿ ಕಪ್ಪ ತಂದು ಕೊಡ್ತಾನೆ. ಹೌದಾ? ಹೌದೌದು. ಅವರ ಮಗ ನಾನು ಚಂದ್ರಹಾಸ. ಚಂದ್ರಹಾಸ ಇತ್ತೀಚೆಗೆ ನಾನು ಪಟ್ಟಕ್ಕೆ ಬಂದವ ಅಲ್ಲಿ. ಹಾಗಾದ್ರೆ ನೀವು ಕೂಡ ಹೊಸಬ್ರು? ಹೌದು. ನಾನು ಕೂಡ ಹೊಸಬ. ಹೌದು. ಹಾಗಾದ್ರೆ ತೊಂದ್ರೆ ಇಲ್ಲ, ನೀವು ಕೂತ್ಕೊಳ್ಳಿ, ಅದೇ ಏನು ತೊಂದ್ರೆ ಇಲ್ಲ. ಯಾಕಂದ್ರೆ ನಿಮ್ಮದು ಅಧಿಕೃತವಾಗಿ ಈಗ ನಿರ್ಣಯ ಆದ, ನನ್ನದು ಸದ್ಯಕ್ಕೆ ನಿರ್ಣಯ ಆದ. ಹಾಗಾಗಿ ತೊಂದ್ರೆ ಇಲ್ಲ. ಒಂದು ಹೊಂದಾಣಿಕೆ ಉಂಟು, ಬಾಂಧವ್ಯತೆ ಉಂಟು. ಸ್ವಾಮಿ, ನಿಮ್ಮದಾದ ಚಂದನಾವತಿಯನ್ನು ಬಿಟ್ಟು ತಾವು ಇಲ್ಲಿಗೆ ಬರಬೇಕು ಅಂತ ಆದ್ರೆ ಏನಾದ್ರೂ ಕಾರ್ಯಕಾರಣ ಇರ್ಬೇಕಲ್ಲ? ಖಂಡಿತ ಉಂಟು. ಏನು ಅಂದ್ರೆ ಇಲ್ಲಿ ನಿಜವಾಗಿ ಹೇಳಿದ್ರೆ ನಾನು ಮಾತಾಡ್ಲಿಕ್ಕೆ ಇಲ್ಲ, ಮಾತಾಡಬಾರ್ದು. ಅಂದ್ರೆ ನಿಮಗೆ ನನ್ನನ್ನು ನೋಡುವಾಗ ಹುಚ್ಚರ ಹಾಗೆ ಕಾಣುತ್ತದೆ. ಹಾಗೆಲ್ಲ ಮಹಾನುಭಾವ. ಮತ್ತೆ ನಾನು ಒಬ್ಬನೇ ಮಾತಾಡಿ ಸಾಯ್ಬೇಕು ಅಂತ ಮೊದಲೇ ಸ್ವರ ಇಲ್ಲ. ಆದ್ರೆ ನನಗೆ ಇರುವಂತಹ ತಹ ಏನು ಗೊತ್ತಾ? ಏನು? ನೀನು ಹೋಗಿ ಮಾತಾಡ್ಲಿಕ್ಕೆಲ್ಲ ಹೊತ್ತುಗಳಿರ್ಲಿಕ್ಕೆಲ್ಲ ಇಲ್ಲ. ನೀನು ಇಲ್ಲ, ನೇರವಾಗಿ ಹೋಗಿ ಮಾಡಬೇಕಾದ ಕೆಲಸ ಒಂದುಂಟು, ಅಷ್ಟನ್ನು ಮಾಡಿಕೊಂಡ್ರೆ ಸಾಕು ಅಂತ. ಹೌದು. ಯಾಕಂದ್ರೆ ನಾವು ಕೆಲವೊಮ್ಮೆ ಮಾತಾಡುವಾಗ ಏನಾಗ್ತದೆ ಗೊತ್ತುಂಟ? ಏನು? ನಾಲಿಗೆಯನ್ನು ಹೊರಬಿಟ್ಟ ಮೇಲೆ ಅದು ಎಲ್ಲಿಗೆಲ್ಲ ಹೋಗುತ್ತದೆ ಅಂತ ಗೊತ್ತಾಗುವುದಿಲ್ಲ. ದಾರಿ ತಪ್ಪಲೂಬಹುದು, ವಿಷಯಾಂತರ ಆಗಲೂಬಹುದು. ಹಾಗಾಗುವಾಗ ಏನಾಗುತ್ತದೆ? ನಾವು ಯಾವ ಉದ್ದೇಶವನ್ನಿಟ್ಟುಕೊಂಡು ಬಂದಿದ್ದೇವೋ ಅದು ಒಮ್ಮೊಮ್ಮೆ ಮರ್ತೋಗ್ತದೆ. ಕೆಲವು ಸಂದರ್ಭ ನಮಗೂ ಬರ್ತು ಹೋಗ್ತದೆ. ಮತ್ತೇನಾಗ್ತದೆ? ಆ ವಿಷಯಾಂತರ ಆಗುತ್ತದೆ ಅಂತ ಆದ್ರೆ ಅಂಥದ್ದನ್ನೇ ಕೆಲವು ವ್ಯಕ್ತಿಗಳು ಕಾಯ್ತಾ ಇರುವುದು. ನಾಳೆ ಬಂದಾಯ್ತದು ಏನಕ್ಕೇನೋ ಆಗಿ ಹೋಗ್ತದೆ. ನಮ್ಮ ಮುಖದಲ್ಲೇ ಪುಸ್ತಕ ಮತ್ತೆ. ಹೌದಾ? ಹೌದೌದು. ಹಾಗಿದ್ರೆ ನಿಮ್ಮ ತಂದೆಯವರೀಗ? ತಂದೆಯವರು ಸದ್ಯಕ್ಕಿಲ್ಲ. ಇಲ್ವೋ? ಇಲ್ಲ. ತಂದೆಯವರಿಲ್ವೋ? ನಾನೇ ತಲೆ ಬಿಸಿ ಮಾಡ್ಲಿಲ್ಲ ಸ್ವಾಮಿ. ನನ್ನ
ಅವರ ಮಗ ನಾನು, ಸ್ವಂತ ಮಗ. ಮಹಾಮಂತ್ರಿಗಳು ಮಹಾಮಂತ್ರಿಗಳು ಇಲ್ಲ ಅಂತ ಹೇಳಿದ ಕೂಡಲೇ ಸತ್ರು ಅಂತ ಲೆಕ್ಕವ. ಹಾಗೆಲ್ಲ ಸದ್ಯಕ್ಕೆ ಈ ಪ್ರದೇಶದಲ್ಲಿ ಅವರು ತಾತ್ಕಾಲಿಕವಾಗಿ ಇಲ್ಲ. ಇಲ್ಲ ಇಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿದೆ. ನಮ್ಮೂರಲ್ಲಿದ್ದಾರೆ. ನಿಮ್ಮ ಊರಿನಲ್ಲಿ? ನಮ್ಮೂರಲ್ಲಿದ್ದಾರೆ. ಅದೇನು ಅವರು ಅಲ್ಲಿ ಏನು ಮಾಡುದು? ಅಂದ್ರೆ ತಮ್ಮಲ್ಲಿ ಹೇಳಿಯೇ ಬಂದದಂತೆ. ಹೌದು, ಹೋಗುತ್ತೇನೆ ಅಂತ ಹೇಳಿದ್ದಾರೆ. ಅವರು ಹೋದವರು ಅಲ್ಲೇ ಇದ್ದಾರಾ ಅಲ್ಲ ಅಲ್ಲಿಂದ ಹೊರಟವರು ಇಲ್ಲಿಗೆ ಬರ್ಲಿಲ್ವಾ ಎಂತದ್ದು ಅಂತ ಗೊತ್ತಿಲ್ಲ. ವ್ಯವಹಾರ ಸಂಬಂಧವಾಗಿ ಹಾಗೆಲ್ಲ ಇರುವುದಿಲ್ಲಲ್ಲ. ಅಲ್ಲ, ಹಾಗಂತ ಹೇಳಿದ್ರೆ ರಾಜಕೀಯವಾಗಿ ಎಲ್ಲೆಲ್ಲ ಹೋಗ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಅಲ್ಲಿಗೆ ಬಂದ್ರು ಅಂತ ಇಟ್ಟುಕೊಳ್ಳುವ. ಚಂದನಾವತಿಯಿಂದ ಸ್ವಲ್ಪ ಈಚೆ ಬರುವಾಗ ಯಾರಾದ್ರೂ ಹೇಳ್ತಾರೆ, ಸ್ವಾಮಿ ನೀವೊಂದು ಈ ಸಲ ಇಲ್ಲೊಂದು ಗ್ರಾಮ ವಾಸ್ತವ್ಯ ಮಾಡಿ ಅಂತ. ಮಾಡಿದ್ರು ಮಾಡಿ ಅವರು. ಹೌದಾ? ನನ್ನ ಅಪ್ಪರು ಏನು ಅವರು ಮಣ್ಣಿನ ಮಗ ಅವರು. ಓ, ಮತ್ತೆ ತುಂಬಾ ಹೊಣೆಗಾರಿಕೆ ಹೊತ್ತ ಮಂತ್ರಿಗಳವರು ಮತ್ತೆ ನಮ್ಮಲ್ಲಿಗೆ ಬಂದ್ರು. ನಮ್ಮಲ್ಲಿ ಕೆಲವು ವಿಷಯಕ್ಕಾಗಿ ಮಾತನಾಡಿದ್ರು. ಅಷ್ಟು ಹೊತ್ತಿಗೆ ಅವರಿಗೆ ಕೆಲವು ಮರಣಗಳು ಆಗಾಗ ಉಂಟಾಗ್ತದೆ ಕಾಣ್ತದೆ. ಅದೆಲ್ಲ ಪ್ರಾಯ ಸಹಜವಾಗಿ ಬರ್ತದೆ. ನಮಗೆ ಈ ಯೌವನದಲ್ಲೇ ಕೆಲವೊಂದು ವಿಷಯ ನನಗೆ ಮರ್ತು ಹೋಗ್ತದೆ ಅಂತ. ಹೌದಾ? ಒಮ್ಮೆಮ್ಮೆ ನನಗೆ ಅಪ್ಪ ಯಾರು ಅಂತಲೇ ಮರ್ತು ಹೋಗುದು ಅಂತ ಉಂಟು. ಹಾಗಾದ್ರೆ ಅವರಿಗೆ ಮರ ಬಂದು ತಪ್ಪಲ್ಲ, ನನ್ನ ಅಪ್ಪ ಅಲ್ವಾ? ಹೌದು. ಅವರು ನಮ್ಮನ್ನು ಕರೆದೊಂದು ವಿಷಯ ಹೇಳಿದ್ರು. ಏನಂತ? ಏನೋ ಅವಸರವಾಗಿ ಹೊರಟು ಇಲ್ಲಿಗೆ ಬಂದಿದ್ದೇನೆ, ಇನ್ನು ಬರುವಾಗ ನನ್ನ ಮಗನಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇತ್ತು ಅಂತದನ್ನು ಮರ್ತು ಬಿಟ್ಟನಲ್ಲ, ಈಗ ನನಗೆ ಅವಸರವಾಗಿ ಹೋಗಲೇಬೇಕು ಅಂತ ಭಾವಂತ ಮಾಡಿದೆ. ಹೌದಾ? ಈಗ ಅಷ್ಟೇ ಅಲ್ವಾ? ನಾನೇ ಹೋಗಿ. ಬೇಡ, ನೀವು ಹೋಗುವುದು ಬೇಡ, ನಾನು ಬಂದಾಯ್ತಲ್ಲ ಇಲ್ಲಿ. ನನ್ನ ತಂದೆಯವರು ನನ್ನ ಮಗನಲ್ಲಿ ಒಂದು ವಿಷಯ ಹೇಳುವುದಕ್ಕೆ ಮರೆತು ಹೋದೆ ಅಂತ ಹೇಳಿದ್ರು. ಹೌದು. ನಾನೇ ಹೋಗ್ತೇನೆ ಅಂತ ಹೊರಟು. ಹೌದು. ನೀವು ಇಲ್ಲಿಗೆ ಬಂದ್ರಿ. ಹೌದು. ಅವರಲ್ಲೇ ಇದ್ದಾರೆ. ಹೌದು. ಈಗ ವಿಷಯ ಗೊತ್ತಾಗುದು ಹೇಗೆ? ಅಂದ್ರೆ ಒಂದು 4-5 ದಿವಸ ಅಲ್ಲಿ ಉಳಿಬೇಕು ಅಂತ ಅವರಿಗೆ ಆಶೆ ಇತ್ತವರಿಗೆ. ಆದ್ರೆ ಈ ವಿಷಯಕವಾಗಿ ನಿಮಗೆ ತಿಳಿಯಬಡಿಸಬೇಕಲ್ಲ. ಹೌದು. ಅದಕ್ಕೆ ಏನು ಮಾಡುವುದು ಒಟ್ಟು ತಲೆಬಿಸಿ ಆದ್ರು. ಅದಕ್ಕೆ ನಾನೇ ಹೇಳಿದೆ, ಏನಂತ? ನೀವು ಹೋಗುದು ಬೇಡ, 4-5 ಜನ 1 ವಾರ ಬೇಕಾದ್ರೆ ಇಲ್ಲಿ ಉಳಿಯಿರಿ. ನಿಮ್ಮ ಪರವಾಗಿ ನಿಮ್ಮ ಮಗನಲ್ಲಿ ಏನು ಹೇಳಲಿಕ್ಕೆ ಉಂಟು, ಏನು ಕೆಲಸ ಆಗಬೇಕು, ನಿಮ್ಮ ಕಾರ್ಯ ನಾನು ಮಾಡಿ ಪೂರೈಸ್ತೇನೆ. ಹಾಗೆ ಹೇಳಬೇಕು. ನಮ್ಮ ಅಪ್ಪಯ್ಯ ಅಂತ ಹೇಳಿದ್ರೆ ಅವರು ಹಾಗೆಲ್ಲ ಹೋದಲ್ಲಿ ಎಲ್ಲ ಕೂತ್ಕೊಳ್ಳುವ ವ್ಯಕ್ತಿ ಅಲ್ಲ. ಅವರು ಒತ್ತಾಯ ಮಾಡಿದ್ರು ಕೂತ್ಕೊಳ್ಳುವುದಿಲ್ಲ. ಮತ್ತೆ ಕೆಲವು ದಿಕ್ಕಿನಲ್ಲಿ ನಾವೇ ಹೇಳುವುದು, ಕೂತ್ಕೊಳ್ಳಿ ಅಪ್ಪಯ್ಯ, 1-2 ದಿವಸ ಆದ್ರೂ ಕೂತ್ಕೊಳ್ಳಿ ಅಂತ. ಅವರಿಗೆ ಮನೆ ಅಂತ ಹೇಳಿದ್ರೆ ಜನನಿ ಜನ್ಮಭೂಮಿಸ್ಯ ವರ್ಗಾದ ಪಿಗರಿಯಸೆ ಅಂತಹ ಮನೋಭಾವನೆ. ಅವರಿಗೆ ಹುಟ್ಟಿದ ಮಣ್ಣು, ಹೆತ್ತ ತಾಯಿ, ಮತ್ತೆ ಅವರ ಪ್ರಜೆಗಳು, ಅದು ಬಿಟ್ರೆ ಬೇರೆ ಪ್ರಪಂಚ ಇಲ್ಲ ಅವರಿಗೆ. ಗೊತ್ತಾಯ್ತು ಅವರಿಗೆ. ಅಷ್ಟು. ಆದ್ದರಿಂದಲೇ ಅಷ್ಟೊತ್ತಿಗೆ ನಾನು ಹೊರಟಾಗ ಹೇಳಿದ್ರು, ಇದು ಗುಟ್ಟಿನ ವಿಷಯ, ಯಾರಲ್ಲೂ ಹೇಳக்கூಡದು, ನೀನು ಹೋಗಿ ಅಲ್ಲಿ ಮಾತಾಡ್ಲಿಕ್ಕೆ ಏನು ಇಲ್ಲ, ನೀನು ಏನಿದ್ರು ಪತ್ರ ಕೊಡ್ತೇನೆ ಅಂತ ಹೇಳಿದ್ರು. ಪತ್ರ ನಿಮ್ಮ ತಂದೆಯವರು ಬಂದದ್ದು. ಈ ಪತ್ರ ಉಂಟು ಅಂತ ಹೇಳುವುದಕ್ಕೆ ನೀವು ಇಷ್ಟು ಮಾತಾಡಿದ್ದ? ಹಾಗಾದ್ರೆ ನಿಮ್ಮಲ್ಲಿ ವಿಷಯ ಹೇಳ್ತಿದ್ರೆ ಇನ್ನೆಷ್ಟು ಮಾತಾಡ್ತಿದ್ರು? ಅದು ನನ್ನಲ್ಲಿ ಹೇಳದ್ದು ಒಳ್ಳೆದಾಯ್ತದು. ಆ ವಿಷಯಗಳು ಏನಿದ್ರು ಕೂಡ ನಿಮಗೆ ತಿಳಿಬೇಕಲ್ಲ. ಹೌದೌದು. ಅವರು ಕೊಟ್ಟ ಪತ್ರದಲ್ಲಿ ಉಂಟು. ಪತ್ರ ಎಲ್ಲಿಂಟು? ಪತ್ರ ನನ್ನಲ್ಲಿಲ್ಲ. ನನ್ನ ಕೈಯಲ್ಲಿ ಕೊಡ್ಲಿಲ್ಲ ಅವರು. ಅಯ್ಯೋ, ನಾನು ಕೈಯಲ್ಲಿ ಪಡ್ಕೊಳ್ಳೂ ಇಲ್ಲ. ನಾನು ಹೇಳಿದ್ದೇನೆ, ಆ ಪಕ್ಷಿಯ ಕಾಲಲ್ಲಿ ಎಲ್ಲ ಕಟ್ಟಿ ಕಳಿಸಬೇಡಿ, ನನಗೆ ಪಕ್ಷಿ ಹಿಡಿಯುವುದಕ್ಕೂ ಆಗುವುದಿಲ್ಲ, ಮೊದಲೇ ನನ್ನ ಕೈಕಾಲು ಉದ್ದ, ಓಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಕೇಳುವುದಿಲ್ಲ. ಸಿಕ್ಕಿದ ಪಕ್ಷಿಗಳ ಕಾಲಿಗೆಲ್ಲ ಕಟ್ಟಿ ಕಳಿಸುವುದು ಹಾಗೆಲ್ಲ ಇಲ್ಲ. ಮತ್ತೆ ಪತ್ರ ಕೊಟ್ಟಿದ್ದಾರೆ ಎಲ್ಲಿ? ಅದನ್ನ ನಾನು ಮುಟ್ಲಿಕ್ಕಿಲ್ಲ. ಅವರು ಕೊಟ್ಟ ಪತ್ರ ಅದು ಅವರ ಮಗನಿಗೆ, ನಿಮಗೆ ಸಂಬಂಧಪಟ್ಟ ವಿಷಯ. ಅದು ಏನಿದ್ರು ಕೂಡ ನೀವೇ ತೆಗಿಬೇಕು. ನೋಡಿರ್ಲಿ. ಓ, ಈಗ ತಮ್ಮ ವಾಕ್ಯದಲ್ಲಿ ಗೊತ್ತಾಯ್ತು ತಮ್ಮ ವ್ಯಕ್ತಿತ್ವ ಎಂತದ್ದು ಅಂತ. ಒಳ್ಳೆದು. ಆ ನಿಷ್ಠೆ ಪ್ರಾಮಾಣಿಕತೆ ಖಂಡಿತ ನಿಮ್ಮಂತವರನ್ನು ಕಾಯ್ತದೆ. ಏನು? ಸರಿ ಸರಿ, ಒಳ್ಳೆದು. ಹಾಗೆ ಇದು ನೀವು ತಿಳಿಯಬೇಕಾದ ವಿಷಯಗಳು. ಮಗನಿಗೆ ತಂದೆ ಹೇಳುವುದಕ್ಕಿರುವಂತಹ ಗುಟ್ಟಿನ ವಿಚಾರವನ್ನು ಅದಲ್ಲಿರಬಹುದು ಬರೆದು ಕಳುಹಿಸಿದ ಲಿಖಿತ ಇರಬಹುದು. ನನಗೆ ಗುಟ್ಟಾಗಿ ಗೊತ್ತಾಗುವುದು. ಅಪ್ಪ ಏನು ಬರೆದಿದ್ದಾರೆ ಅಂತ ಓದಲಿಕ್ಕೆ ಮಗನಿಗೆ ಗೊತ್ತಿರ್ಬೇಕಲ್ಲ, ಮತ್ತೆ ಯಾರು? 2 ಸೂಕ್ಷ್ಮತೆಗಳನ್ನು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಏನನ್ನು? ನಿಮ್ಮಲ್ಲಿ ಕೊಟ್ಟದ್ದು ನಿಮಗೆ ವಿಷಯ ಗೊತ್ತಾಗಬೇಕು ಅಂತಾದ್ರೆ ನಿಮಗೆ ಓದಬಹುದಿತ್ತು. ಆದ್ರೆ ನೀವು ಮುಟ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ನಾನೇ ತೆಗಿಬೇಕು ಅಂತ. ಹೌದು. ಹಾಗಾದ್ರೆ ನಿಮ್ಮನ್ನು ಇನ್ನು ಇಲ್ಲಿ ನಿಲ್ಲಿಸಿ ಪ್ರಯೋಜನ ಇಲ್ಲ. ಹಾಗಾದ್ರೆ ನಾವು ಹೋಗುದು ಎಲ್ಲಿಗೆ? ಹೋಗುದು ಊರಿಗೆ. ನಮ್ಮಲ್ಲಿಗೆ ಬರುವುದು ಹೋಗುವುದು ಎಲ್ಲ ನಿಮ್ಮದೇ. ಮತ್ತೆಂತದ್ದು?
ನಮ್ಮಲ್ಲಿಗೆ ಬರುವಲ್ಲಿವರೆಗೆ ಮಾತ್ರ ನಿಮ್ಮ ಸ್ವಾತಂತ್ರ್ಯ. ಅಂದ್ರೆ ಬಂದ ಮೇಲೆ ನಾವು ಹೇಳಿದಾಗೆ ಕೇಳ್ಬೇಕು, ಮತ್ತೆ ನಾವು ಕಳಿಸಿಕೊಟ್ಟಾಗ ಹೋಗ್ಬೇಕು. ಅಯ್ಯೋ, ಯಾಕಂದ್ರೆ ಹಾ. ನಾನು ಮೊದಲಿನ ಹಾಗೆ ಅಲ್ಲ, ಮತ್ತೆ ಬರೇ ಹುಡುಗ ಅಲ್ಲಲ್ಲ, ಮತ್ತೆ ನನಗೊಂದು ಅಧಿಕಾರ ಅಲ್ಲಿ ಬಂದಿದೆ. ಇರ್ಲಿ ಸ್ವಾಮಿ, ಅಲ್ಲಿ ನನ್ನ ಅಪ್ಪ ಇಲ್ವೋ? ಅವರಿದ್ದಾರೆ, ನನ್ನ ತಂದೆಯವರಿದ್ದಾರೆ. ಇದ್ದಾರಲ್ಲ. ನಮ್ಮ ತಂದೆಯವರಿಗೆ ನನ್ನನ್ನು ಅರೆಗಳಿಗೆ ಬಿಟ್ಟಿದ್ರೆ ಆಗುದಿಲ್ಲ. ಅಯ್ಯೋ, ನನ್ನ ಅಪ್ಪನಿಗೆ ನನ್ನನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ ಅಂತ. ಈಗ ನಿಮ್ಮ ತಂದೆಯವರಿದ್ದಾರೆ, ನನ್ನ ತಂದೆಯವರಿದ್ದಾರೆ. ತೊಂದರೆ ಇಲ್ಲ, ಅವರು ಅಪ್ಪಪ್ಪ ಅಲ್ಲಿರುವಾಗ ನಾವು ಮಗ ಮಗ ಇಲ್ಲಿರುವ. ಅಲ್ಲಿ ಏನಾಗ್ತದೋ ಇಲ್ಲಿ ಏನಾಗ್ತದೋ ಒಟ್ಟು ಗೊಂದಲ ಆಗ್ತಾ ಉಂಟು ನನಗೆ. ಸದ್ಯಕ್ಕೆ ಏನು ಆಗ್ಲಿಕ್ಕಿಲ್ಲ. ಹೌದಾ? ನಿಮಗೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ. ಹೌದಾ? ಯಾರಲ್ಲಿ ಯಾವುದು ಖಾಲಿ ಉಂಟು? ಹಾ. ಅದಾಗುವ ಯಾವುದು? 786 ಎಂತದು? ಒಂದು ಕೊಠಡಿ ಖಾಲಿ ಉಂಟು. ಉಳಿದಲ್ಲೆಲ್ಲ ಅದರಲ್ಲಿ ಎಲ್ಲ ಭರ್ತಿ, ಅತಿಥಿಗಳು ಬಂದು ಭರ್ತಿ ಆಗಿದ್ದಾರೆ. ಅತಿಥಿಗಳ? ಹೌದು. ಬೇರೆ ಏನಾದ್ರು ಇಲ್ಲ, ಎಲ್ಲ ಅತಿಥಿಗಳೇ. ಅಲ್ಲಿ ಉಳಿದ್ರೆ ನಿಮಗೆ 786 ಹವಾ ನಿಯಂತ್ರಣ. ಹೌದಾ? ನೀವು ಯಾವ ರೀತಿಯ ಹವೆಯನ್ನು ಬಯಸ್ತೀರೋ ಆ ರೀತಿಯ ಹವೆ ಅದರೊಳಗೆ ಬರ್ತದೆ. ಅಂತೂ ಹೌದಾ? ಹೌದು. ನಿಮ್ಮ ಮನಸ್ಸು ದೊಡ್ಡದು. ನಾವು ಮನೆಗೆ ಬಂದಂತಹ ಅತಿಥಿಗಳು ದೊಡ್ಡವರು. ನೋಡಿ, ಆದ್ರೆ ಒಂದು ವಿಷಯ, ಹಾ. ಅವನು ಅವಸರವಾಗಿ ಅಂತ ಹೇಳಿದ್ದಾರೆ. ಆಯ್ತಾಯ್ತು, ಹಾಗಾದ್ರೆ ಈ ವಿಷಯಕವಾಗಿ ಬಹಳ ನಾನು ಓದಿ ಉತ್ತರ ಕೊಡ್ತೇನೆ, ನೀವು ಆಲೋಚನೆ ಮಾಡಬೇಡಿ. ಹೋಗಿ ಸ್ವಲ್ಪ ಮಲಗಿ ಒಳ್ಳೆದು. ಮಲಗಿ ಹೋಗಿ. ಬೇಕಾದ ಕಥೆ. ಆಯ್ತು, ಬೇಕು ಅಂತಾದ್ರೆ ಕಳಿಸುವ. ಸ್ವಾಮಿ, ಅಪ್ಪಯ್ಯ ಓಲೆ ಕಳಿಸಿದ್ದಾರೆ. ಹೌದು. ಎಂತದಂತ ಓದ್ಬೇಕಾ ಬೇಡವಾ? ಓದ್ಬೇಕಲ್ಲ, ಓದುವ. ಶ್ರೀಮತ್ ಸಚಿವ ಶಿರೋಮಣಿ, ಶ್ರೀಮತ್ ಸಚಿವ ಶಿರೋಮಣಿ, ದುಷ್ಟ ಬುದ್ಧಿ. ಅದು ನನ್ನ ಅಪ್ಪಯ್ಯನ ನಿಮ್ಮ ಅಪ್ಪಯ್ಯ? ನನ್ನ ಅಪ್ಪಯ್ಯ. ನೀವು ಯಾಕೆ ಅದನ್ನು ಅಷ್ಟು ಗಟ್ಟಿಯಾಗಿ ಹೇಳುದು? ಅದು ಹೆಸರು ಮಾತ್ರ ದುಷ್ಟ ಬುದ್ಧಿ, ಅದನ್ನು ಅಷ್ಟು ಒತ್ತಿ ತೆಷ್ಟ ಬುದ್ಧಿ ಅಂತ ಬೇಡ. ಎಲ್ಲ ಹೇಳಿ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದಿಂದ ತನ್ನ ಮದನಂಗೆ ಮಿಗೆ ಬರೆಸಿ ನೇಮಿಸಿದ ಕಾರ್ಯವು ಈ ಚಂದ್ರಹಾಸ ಮಹಾಹಿತ ನಿಮಗೆ ಮೇಲೀತ ತಮ್ಮ ಸೀಮೆ ಗರಸದಾಪಂ ಸಂದೇಹ ಮೆಲ್ಲೀತ ನಿನ್ನ ಬಳಿಗೆ ಕಳುಹಿದೆ ಇದನರಿಯುವುದು. ಹೊತ್ತುಗಳೆಯದೆ ಬಂದ ಬಳಿಗೆ ವನಗಳು ವಿತ್ತ ವಿದ್ಯಮಯ ವಿಕ್ರಮங்களை ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಳಕಗೆ ಉತ್ತರೋತ್ತರ ಒಪ್ಪುದು. ಆರಂಭಿಸುವಾಗ ಏನು ಅಂತ ಭಾವಿಸಿದ್ದು, ಮುಗಿಯುವಾಗ ಗೊತ್ತಾಯ್ತು ಸಣ್ಣ ವಿಷಯ. ಮತ್ತೆಂತ ಇವರು ಬರ್ದದ್ದು ನೋಡಿದ್ರೆ ಯಾರಾದ್ರೂ ತಲೆ ಹಾಳು ಮಾಡಿಕೊಳ್ಳುವುದು. ಸುಮ್ಮನೆ ಅಂತದ್ದೇನಿಲ್ಲ. ಅವರು ಬರ್ದದ್ದಿಷ್ಟೇ. ಇವ ಬಂದ ಹುಡುಗ ನಮಗೆ ಬಹಳ ಹತ್ತಿರದವ. ಬಂದ ಕೂಡಲೇ ನೀನು ಅವನಿಗೆ ಉತ್ತರೋತ್ತರ ಒಳ್ಳೇದಾಗಬೇಕು ಅಂತ ಆದ್ರೆ ನಿನ್ನ ತಂಗಿಯನ್ನು ಮದುವೆ ಮಾಡಿಕೊಡು ಅಂತ. ಅಂದ್ರೆ ವಿಷಯ ಮೋಹಿಸುವಂತೆ. ವಿಷಯ ಮೋಹಿಸುವುದೆಂತದ್ದು? ನಾನು ಮದುವೆ ಮಾಡಿ ಕೊಡ್ತೇನೆ, ಮತ್ತೆ ಮೋಹಿಸೋದೇನಾಗ್ತದೆ? ಅಪ್ಪ ಹೇಳಿದ ಮೇಲೆ, ಅಪ್ಪ ತೋರಿಸಿದ ಬೆರಳು ನಾವು ತಲೆಯಲ್ಲಿ ಹೊತ್ತು ಮಾಡುವವರು. ಈ ಸಲ ಅಪ್ಪಯ್ಯನ ಭಂಡಾರ ಪೂರ್ತಿ ಖಾಲಿ ಆದ್ರೂ ಅಡ್ಡಿ ಇಲ್ಲ, ಖಾಲಿ ಮಾಡುವುದೇ. ಅಪ್ಪಯ್ಯ ಹೇಳಿದ್ದಾರೆ. ಅಪ್ಪಯ್ಯ ಬರುವಾಗ ಅಪ್ಪಯ್ಯನಿಗೆ ಅಷ್ಟು ಸಂತೋಷ ಆಗ್ಬೇಕು ಇದನ್ನು ನೋಡಿ. ಹೌದೌದು. ಹಾಗಾಗಿ ಮದುವೆಯ ಒಂದು ಕಾರ್ಯಕ್ರಮ ಆದಷ್ಟು ಶೀಘ್ರದಲ್ಲಿ ಆಗಬೇಕು. ಸ್ವಾಮಿ, ನಮ್ಮ ಪುರೋಹಿತರಿದ್ದಾರ, ಅವರನ್ನೊಂದು ನಾಳೆ ಬರ್ಬೇಕಾ? ನಾಳೆ ಪೂರ್ವಾನ್ನ ಬರ್ಲಿಕ್ಕೆ ಹೇಳಿ, ಆಯ್ತಾ? ನಾಳೆ ಪೂರ್ವಾನ್ನ ಅವರಿಗೆ ಸ್ವಲ್ಪ ಕೇಳುವುದಿಲ್ಲ. ಇವತ್ತು ಬಂದ್ರು ಬಂದಾರು, ಇವತ್ತು ಬೇಡ ಅಂತ ಹೇಳಿ ನಾಳೆ ಬರ್ಲಿಕ್ಕೆ ಹೇಳಿ, ಆಯ್ತಾ? ಹಾಗಾದ್ರೆ ನಾನು ಮದುವೆ ವ್ಯವಸ್ಥೆ ಎಲ್ಲ ಮಾಡಿ ಏನು ನೋಡುದೆಂತದು, ನನ್ನ ತಂಗಿಯ ಮದುವೆ ಎಲ್ಲ ಶೀಘ್ರದಲ್ಲಿ ಗಡಿಬಿಡಿಯಲ್ಲಿ ಮದುವೆ ಅಂತ ಹೇಳಿದ್ದೇನೆ, ಒಬ್ಬರು ಇಲ್ಲ ಇಲ್ಲಿ. ಅಯ್ಯೋ ದೇವರೇ, ಯಾರನ್ನು ನಂಬಿ ಸಾಯುವುದಪ್ಪ? ಒಬ್ಬ ಕೆಲಸದ ಅಳಿವಿನಲ್ಲಿ ಹೇಳಿದ್ದು ಪ್ರಯೋಜನ ಇಲ್ಲ. ಒಬ್ರು ದುಡಿಲಿಕ್ಕಾಗ್ಲಿಕ್ಕಿಲ್ಲ, ಅದು ಸಾಯಿ. ಈ ಪುರೋಹಿತರನ್ನು ನಿನ್ನೆ ಹೇಳಿ ಕಳಿಸಿದ್ದೆ, ಅವರಿಗೆ ಮನೆಯಿಂದ ಇಲ್ಲಿಯವರೆಗೆ ಬರ್ಲಿಕ್ಕೆ. ನಿನ್ನೆ ನನಗೆ ಜನ ಬಂದಿತ್ತು. ಹೌದು.
ಇವತ್ತು ಬರ್ಬೇಕು ಅಂತ. ಇವತ್ತು ಬರ್ಬೇಕು ಅಂತ ನಿನ್ನೆ ಕಳಿಸಿದ್ದೆ ಯಾಕೆ? ಯಾಕೆ? ಅವ ಹೇಳಿದ್ದು ನಿಮಗೆ ಕೇಳಿ ಅರ್ಥ ಮಾಡಿಕೊಳ್ಳಿ ಅಂತ. ಇವತ್ತು ಬರ್ತಿದ್ದೇನೆ. ಏನು ವಿಷಯ ಸ್ವಾಮಿ? ಎಲ್ಲಿಗೆ ಎಳೆಯುವುದಿಲ್ಲ. ನೀವು ಮೊದಲು ಸ್ವಲ್ಪ ಚುರುಕಿದ್ರಿ. ಹೌದು. ಈಗ ಏನು ನನ್ನಷ್ಟು ಚುರುಕಾಗ್ಲಿಕ್ಕೆ ಆಗುದು? ಆಯ್ತು. ಸರಿ ಸರ್, ಬೇಸರ ಮಾಡಬೇಡಿ. ಆಗುವಾಗ ನೀವೇ ಬೇಸರ ಮಾಡಬೇಡಿ ಸ್ವಾಮಿ. ಶೀಘ್ರದಲ್ಲಿ ಮದುವೆ ಮದುವೆ ಮದುವೆ. ಹುಡುಗಿ ಎಲ್ಲಿಂದ? ಹುಡುಗಿ ನಮ್ಮ ಮನೆಯಿಂದಲೇ. ಹೌದಾ? ಮದುವೆ ಯಾರಿಗೆ? ನಿಮಗ? ಮನೆಯಲ್ಲಿ ಹೆಣ್ಣು ಮಗಳಿರುವಾಗ ನಾನು ಮದುವೆ ಆಗುದಾ? ಒಳ್ಳೆದಲ್ಲ, ಒಳ್ಳೆ. ನನ್ನ ತಂಗಿಗೆ ಮದುವೆ. ಹೌದಾ? ಸರಿ, ತಂಗಿಗೆ ಮದುವೆ. ಹುಡುಗ ಯಾರು? ಹುಡುಗ ಅಯ್ಯೋ, ನಿಮ್ಮಲ್ಲಿ ಹೇಳಿ ಪ್ರಯೋಜನ ಇಲ್ಲ ಸ್ವಾಮಿ. 786ರಲ್ಲಿ ಹುಡುಗ ಇದ್ದಾನೆ. ಹುಡುಗ 786ರಲ್ಲಿ. ಹೌದಾ? ಕೊಠಡಿಯಲ್ಲಿ ಇವರನ್ನು ವಿಶ್ರಾಂತಿ ಇಟ್ಟ. ಅದರಲ್ಲಿ ಕೂಡಿ ಹಾಕಿದ್ದಾರೆ ಅವರು. ವ್ಯವಸ್ಥೆ ಒಳ್ಳೇದು ಮಾಡಿದ್ದಾರೆ. ಅಯ್ಯ, ಅದಕ್ಕೆ ಏನು ನಿಮಗೆ ಮದುವೆ ಯಾರಿಗೆ? ಮಾತಾಡ್ಲಿಕ್ಕಿಲ್ಲ. ಅಪ್ಪ ಹೇಳಿದ ಮೇಲೆ ಅದಕ್ಕೆ ಬಂದದಲ್ಲ. ಮಾತಾಡಬಾರ್ದು. ನನ್ನ ಆಳ್ವಿಕೆಯಲ್ಲಿ ಮಾತಾಡ್ಲಿಕ್ಕಿಲ್ಲ. ಮದುವೆಗೆ ಬಂದದ್ದಲ್ವಾ? ಅಲ್ಲ ಅಂತ ಹೇಳಿದ್ರೆ ಅಪ್ಪ ಹೌದು ಅಂತ ಹೇಳಿದ್ದಾರೆ. ಹೌದಾ? ಅವರು 786ಕ್ಕೆ ಹೋದದ್ದಲ್ವಾ? ಇನ್ನು ಎಲ್ಲ ಅಲ್ಲ ಅಂತ ಹೇಳುದು. ಆಯ್ತಲ್ಲ? ಮಾತಾಡ್ಲಿಕ್ಕಿಲ್ಲ. ಮದುವೆ ಮದುವೆ. ನಾನು ಎಲ್ಲಿಯಾದ್ರೂ ಒಂದು ಹೊಂಡಕ್ಕೆ ಬಿದ್ದು ಸಾಯ್ತೇನೆ. ಯಾಕೆ? ಇವರನ್ನು ಅವ್ರಿಗೆ ಅಪ್ಪನ ಭಯ ಆಯ್ತು. ನಿನ್ನದು ನಾನು ಮದುವೆ ಮದುವೆ. ಇದ್ರಲ್ಲಿ ಎಂತದುಂಟು ಅಂತ ಮದುವೆ ಆಗುದು? ಮತ್ತೆ ಯಾವುದಣ್ಣ? ನನಗೆ ಇಷ್ಟು ಬೇಕಾ? ಇಷ್ಟು ನಿಮ್ಮದೊಂದು ಅದು ಹುಡುಗಿಯರ ಅಭ್ಯಾಸವೇ. ಮದುವೆ ಆಗುವುದಕ್ಕಿಂತ ಮೊದಲು ನನಗೆ ಮತ್ತೆ ಬರ್ಲಿಕ್ಕೆ ಇಲ್ಲ, ತಲೆ ಹಾಕಿ ಮಲಗಲಿಕ್ಕಿಲ್ಲ. ಆದಿತ್ತಲ್ಲ, ಮತ್ತೆ ಹೇಳ್ಬಾರ್ದು ಕೊರತೆ. ಅವ ಸ್ವಲ್ಪ ಕುಳ್ಳಾಗಿದ್ದಾನೆ, ಹಾಗೆ ಹೀಗೆ ಅಂತ ಹೇಳ್ಬಾರ್ದು. ಮಾತಾಡ್ಲಿಕ್ಕಿಲ್ಲ. ನಿಮ್ಮ ಮಾತಾಡುವ ಸ್ವಾತಂತ್ರ್ಯ ಹೋಗಿದೆ. ಮಾತಾಡ್ಲಿಕ್ಕಿಲ್ಲ. ನನ್ನ ಆಳ್ವಿಕೆಯಲ್ಲಿ ಮಾತಾಡ್ಲಿಕ್ಕಿಲ್ಲ. ಅದು ಬೇಡ. ಎಂತ ಯಾವುದು ಅಂತರ್ಗತ ಇರ್ಲಿಯಪ್ಪ, ಎಲ್ಲ ಕ್ರಮಬದ್ಧವಾಗಿ ಆಗ್ಬೇಕು. ಮತ್ತೆ ನಾಳೆ ಅಪ್ಪಯ್ಯ ಬಂದು ನನ್ನಲ್ಲಿ ನಿಮ್ಮ ಹುಡುಗಿಯಲ್ಲಿ ಕೈ ಮಗ ಇದು ಇಷ್ಟು ಅವತಾರದಂತೆ ಹಾಗಲ್ಲಮ್ಮ. ಅಪ್ಪಯ್ಯ ಹೇಳಿದ್ದಾರೆ ಬೇಗ ಮದುವೆ ಮಾಡಿ ಮುಗಿಸಬೇಕು ಅಂತ. ಹಾಗೆ ಹೌದೌದು. ಹುಡುಗಿ ಮಾಲೆ ಹಾಕ್ತಾರೆ, ಆಮೇಲೆ ನೀವು ಮಾಲೆ ಹಾಕ್ಬೇಕು. ಇದೆಂತ ಬಲಿ ಕೊಡ್ಲಿಕ್ಕ? ಅಲ್ಲ, ಮಂತ್ರ ಆರಂಭಿಸುವ. ಲಕ್ಷ್ಮೀ ಪದ ಜಯಂತಿ ಯುಗಾತ್ಮರಾಮಿ. ಆಯ್ತಲ್ಲ? ಕನ್ನಡದಲ್ಲಿ ಸಾಯ್ಬೇಕಲ್ಲ. ನೋಡಿ, ಮಾಡಿಸಿದ್ದು ಇನ್ನು ನಿಮ್ಮನೆ ಮಾಡಿಸಿದ್ದು. ಇನ್ನು ನಿಮ್ಮನ್ನು 786ಕ್ಕೆ ಕಳಿಸ್ತೇವೆ. ಯಾಕೆ ಈ ರೀತಿ ಹುಚ್ಚು ಕಟ್ಟದೆ? ಹುಚ್ಚು ಕಟ್ಟುದು ನನ್ನ ತಂಗಿಯ ಮದುವೆ ಸ್ವಾಮಿ. ಇದು ಯಾರಲ್ಲಿ ಮಾಡಿಸಿದ್ದು ಗೊತ್ತುಂಟ? ಅಷ್ಟು ಒಳ್ಳೆ ಅಕ್ಕ ಸಾಲಿಗರವರು. ಮತ್ತೆ ಅಂತೂ ಅವಸರವಾಗಿ ಮಂತ್ರ ಹೇಳ್ತಾರೆ. ಮಾಂಗಲ್ಯಂ ತಂತು ನಾರೇ ನಾಮ ಬರೀವನ ಹೇತುನ ಕಂಠೇ ಭಕ್ತ ವಿಷ್ಣುಗೆ ದೇವಚರವಂತವ ಕಟ್ಟು. ಆಯ್ತಲ್ಲ? ಕಟ್ಟಿ ಕಟ್ಟಿ 3 ಗಂಟೆ ಹಾಕಿ ಸಾಕು. ಆಯ್ತಲ್ಲ? ಮತ್ತೆ ಹಾಕಿಕೊಳ್ಳು 3 ಗಂಟೆ. ಇನ್ನು ಎಲ್ಲ ಕಾರ್ಯಕ್ರಮ ಇವರ ಅಪ್ಪ ಬಂದ ಮೇಲೆ ಯಾವುದು? ಇಲ್ಲ, ಅವರು ಕೋಣೆಗೆ ಹೋಗ್ಬೇಕು. ಕರೀತದೆ ಕೋಣೆಗೆ. ಹಾಗಾದ್ರೆ ಮಾತಾಡ್ಲಿಕ್ಕಿಲ್ಲ. ಸ್ವಾಮಿ, ಬೇಸರ ಮಾಡಬಾರ್ದು. ಗಡಿ ಬಿಡಿಯಲ್ಲಿ ಮದುವೆ ಆಗಿದೆ, ನಮಗೆ ಬ್ರಾಹ್ಮಣರಿಗೆ ಏನಿಲ್ಲ ಅಂತ ಆಲೋಚನೆ ಮಾಡಬೇಡಿ. ಅಪ್ಪಯ್ಯ ಮಾಡಿಟ್ಟದ್ದು ಭಂಡಾಗಾರದಲ್ಲಿ ಬೇಕಾದಷ್ಟುಂಟು. ನಿಮಗೆ ಎಷ್ಟು ಬೇಕು, ಯಾವುದು ಬೇಕು, ಹೇಗೆ ಬೇಕು, ಯಾವ ರೂಪದಲ್ಲಿ ಬೇಕು ಅಷ್ಟನ್ನು ಹೊತ್ತುಕೊಂಡು ಹೋಗುವುದು ಮಾತ್ರ ಅಲ್ಲ, 10 ಊರಿನಲ್ಲಿ ಹೇಳಬೇಕು. ದುಷ್ಟ ಬುದ್ಧಿಗಳ ಮಗಳ ಮದುವೆ ಅಂತ ಹೇಳಿದ್ರೆ ಕೂಡ ಮೊದಲ ಉಸ್ತುವಾರಿಕೆಯಲ್ಲಿ ಹೇಗಾಗಿದೆ ಎನ್ನುವುದು ಅಪ್ಪಯ್ಯನ ಕಿವಿಗೆ ಇಲ್ಲಿಂದಲೇ ಬೀಳಬೇಕು. ಹೋಗಿ ಹೋಗಿ.
ಪುನಃ ಕುಂತಳಕ್ಕೆ ಬರುವಾಗ ಹಾ ನಾವು ಎಲ್ಲ ಮುಗಿದಿದೆ. ಇವನ ಉತ್ತರ ಕ್ರಿಯೆ ಸ್ಮಶಾನ ಮೌನ ಆವರಿಸಿದೆ ಅಂತ ಭಾವಿಸಿದ್ದಾರೆ. ಹಾ ನೋಡಿದೀರಾ? ನಾವು ಯೋಚಿಸಿದ್ದೊಂದು ಇಲ್ಲಿ ಆದದ್ದೊಂದು ಕಾಣುತ್ತದೆ. ಒಂದು ಹಾವು ಅಲ್ಲಿ ಹಾಗೆ ಹೊರಟು ಹೋದದ್ದು. ಯಾವ ಹಾವು ಅಂತ ನೋಡಿದ್ರೆ ಮನುಷ್ಯ ಭಾಷೆಯಲ್ಲಿ ಮಾತಾಡ್ತದೆ. ನಿನ್ನ ನಿಧಿಯನ್ನು ಕಾಯುತ್ತಿದ್ದ ಸರ್ಪ ನಾನು, ನಿನ್ನ ಮಗ ಎಲ್ಲ ಖಾಲಿ ಮಾಡಿ ಬಿಟ್ಟಿದ್ದಾನೆ, ಇನ್ನು ಕಾಯ್ಲಿಕ್ಕೆ ಎಂತದ್ದು ಇಲ್ಲ ಅಂತ. ಎಂತದ್ದು ಸರ್ಪ ಹೇಳಿದ್ದು? ಈ ಮೂರ್ಖ ಎಂತದ್ದು ಮಾಡಿದ? ನಾನು ಹೇಳಿದ್ದೊಂದು ಮಾಡಿದನು. ಆದಷ್ಟು ಶೀಘ್ರದಲ್ಲಿ ಏನಾಗಿದೆ ಅಂತ ನೋಡಬೇಕು. ನಡೀತೇನೆ. ಹೌದು, ಬೆನ್ನು ಸ್ವಲ್ಪ ಬಾಗಿದ ಅಂತ ಈ ಸಲ. ಅದೊಂದು ನೀವು ಬೆನ್ನು ಮುರಿದ್ರು ಬಿಡುದಿಲ್ಲ ಅಲ್ಲ? ಬೆನ್ನು ಬಾಗಿದ್ದಲ್ಲ, ಬೆನ್ನಿನಲ್ಲಿ ಬಾಗಿದ್ದು. ಅಲ್ಲ, ಅದರ ಭಾರಕ್ಕೆ ಸ್ವಲ್ಪ ಬೆನ್ನು ಬಾಗಿದ. ಯಾವಾಗ ನೀವು ಇಷ್ಟು ದೊಡ್ಡ ಗಂಟೆ ಎಲ್ಲ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು? ಅಮ್ಮ, ಇವತ್ತು ನನಗೆ ಸಿಕ್ಕಿದ ಗಂಟೆದು. ಇಷ್ಟ ತನಕ ಮಾಡಿದ ಗಂಟೆ ಏನಿಲ್ಲ, ಇವತ್ತು ಮಾತ್ರ ಸಿಕ್ಕಿದ್ದು. ಮಾಡ್ಲಿಕ್ಕೆ ಮಾಡಿದ್ದೀರಿ, ಉಳಿಸಿಕೊಳ್ಳಿಲ್ಲ ಕಾಣ್ತದೆ. ಹಾಗೆಲ್ಲ ಏನಿಲ್ಲ. ಇರ್ಲಿ. ಅಲ್ಲ, ನಿಮಗೆ ಇಷ್ಟು ದೊಡ್ಡ ಗಂಟು ಕೊಟ್ಟದ್ದು ಯಾರು ಅಂತ? ಓ, ನಾನು ನಿಮ್ಮ ಅರಮನೆಯಿಂದ ಬಂದದ್ದಲ್ಲ. ಅದೇ ನಮ್ಮ ಊರಿನಲ್ಲಿ ಅರಸರ ಮನೆಯಲ್ಲಿ ಬಿಟ್ರೆ ನನ್ನ ಮನೆಯಲ್ಲಿ, ಉಳಿದ ಯಾರ ಮನೆಯಲ್ಲಿ ಇಷ್ಟು ದೊಡ್ಡ ಗಂಟು ಸಿಕ್ಕ ಕೊಡುವುದಿಲ್ಲ ಯಾರು. ಮುಗೀತಾ? ಶ್ರಾದ್ದ ಮುಗೀತಾ? ನಮ್ಮದು ಹಾಗೆ ಅಲ್ವಾ? ನಾವು ಯಾವ ಬೀದಿಯವ ಸತ್ರು ಕೂಡ ಒಂದು ಸತ್ತದಕ್ಕೆ ಒಂದು ಶ್ರಾದ್ದದ ವ್ಯವಸ್ಥೆ ಮಾಡದೆ, ಅವನಿಗೆ ಒಂದು ಉತ್ತರ ಕ್ರಿಯೆ ಮಾಡದೆ. ಉತ್ತರ ಕ್ರಿಯೆ ಪಂಚದಲ್ವ ಇದು? ಅಯ್ಯೋ ದೇವಾ, ಅಪಶಕುನ ಮಾತಾಡ್ಬೇಕು. ಅಲ್ಲ, ನನಗೊಂದು ವರದಿ ಬಂತು, ಯಾವುದೋ ವಿಷಪ್ರಾಶನ ಆಗಿ ಹೋಗಿದೆ ಈ ಸಲ ಅಂತ. ಇಲ್ಲ, ಮತ್ತೆ ಇದು ಮದುವೆ ಗಂಟು. ಇದು ಮದುವೆ ಕೆಲವರಲ್ಲಿ ಹೇಳಿಕೊಂಡು, ಕೆಲವರು ತಕೊಳ್ಳೋದಕ್ಕೆ ಅಮೃತ ಅಂತ. ತಕೊಳ್ಳೋದು ಕೆಟ್ಟದ್ದೇ, ನಾನು ಅಮೃತ ತಕೊಳ್ಳಿಕ್ಕೆ ಹೋಗುದು ಅಂತ. ಹಾಗೆ ಬೊಜ್ಜಕ್ಕೆ ನೀವು ಮದುವೆ ಅಂತ ಹೇಳಿ. ಅಯ್ಯೋ ದೇವರೇ, ನೀವು ಇರ್ಲಿಲ್ಲ ಊರಿನಲ್ಲಿ ಅಲ್ವಾ? ನಿಮ್ಮ ಮನೆಯಲ್ಲಿ ಆಗುವ ಕಾರ್ಯಕ್ರಮ ನಿಮಗೆ ಗೊತ್ತಿಲ್ಲ ಕಾಣ್ತದೆ ಅಲ್ವಾ? ಅದೇ ಅಲ್ವಾ ಬೊಜ್ಜ ಅಲ್ವಾ? ಬೊಜ್ಜ ಯಾರದು? ನಿಮ್ಮ ಅಪ್ಪದ್ದು ಬೊಜ್ಜ. ಮತ್ತೆ ಎಂತ? ನಾನು ಮದುವೆ ವಿಷಯ ಮಾತಾಡ್ತಾರೆ, ಬೊಜ್ಜದ ವಿಷಯ ಮಾತಾಡ್ತಾರೆ. ಬೊಜ್ಜದ ವಿಷಯ ಅಂದ್ರೆ ಬೊಜ್ಜ ಅಲ್ಲ, ಮದುವೆ. ಯಾರಿಗೆ ಮದುವೆ? ನಿಮ್ಮ ಮಗಳು ವಿಷಯ ಇಲ್ಲ. ನಿಮಗೆ ಸ್ವಲ್ಪ ಸುದ್ದಿ ಹೆಚ್ಚಾಗಿ, ಕಡಿಮೆ ಆದ್ರೂ ಸರಿ ಮಾಡ್ಬೋದು. ಅದು ವಿಷಯ ಪ್ರಸ್ತಾಪ ಮಾಡಿದ್ದೇನೆ. ಮದುವೆ ವ್ಯವಸ್ಥೆ ಇನ್ನು ಆಗ್ಬೇಕಷ್ಟೇ. ಅದು ಹೋಗುವಾಗ ಮದುವೆ ವ್ಯವಸ್ಥೆ ಮಾಡ್ತೇನೆ ಅಂತ ನಾನು ಭರವಸೆ ಕೊಟ್ಟು. ನಾನು ಈಗ ತಾನೇ ಮದುವೆ ಮಾಡಿ ಬಂದವ ನಿಮ್ಮ ಮಗಳಿಗೆ. ಯಾರಿಗೆ? ನಿಮ್ಮ ಮಗಳಿಗೆ. ಅಲ್ಲ, ನನ್ನ ಮಗಳಿಗೆ. ಹೌದು, ಎಂತದಕ್ಕೆ ಮರಕ್ಕೆ ಮದುವೆ ಮಾಡಿ? ಅಲ್ಲ, ಒಂದು ಗಂಡು ಬೇಡುವ ಹುಡುಗನಿಗೆ. ಅಯ್ಯೋ ದೇವರೇ, ನಿಮ್ಮ ಮಗನ ಇಲ್ಲ. ನನ್ನನ್ನು ಆಗದಷ್ಟು ಬೇಗ ಬಂದಿತ್ತು ಕರ್ಕೊಂಡು ನಾನು ಹೋಗುವಾಗ ಹುಡುಗಿಗೆ ಮದುವೆ ಮಾಡಬೇಕು ಅಂತ ಹೇಳಿದ್ರು. ಹುಡುಗ ಯಾರು ಅಂತ ನೋಡಿದ್ರೆ ಅಲ್ಲಿ ಹುಡುಗ ಇದೆ, ಬಹಳ ಚಂದದ ಹುಡುಗ ಮಾತ್ರ. ಚಂದ್ರಹಾಸ ಅಂತ ಅವನ ಹೆಸರು. ಆ ಚಂದ್ರಹಾಸನಿಗೆ ನಿಮ್ಮ ಮಗಳನ್ನು ನಾನು ಮದುವೆ ಮಾಡಿಸಿ ಬಂದದ್ದು. ಮದುವೆ ಮಾಡಿಸಿ? ಮತ್ತೆ ಕನ್ನದೊಳಗ ಕಾಲ್ಪಕ್ಷಿಗಳು ರಕಾಸಲವೃದು ಮೀರ್ದನೆ ತನ್ನನೇವವಾಲಕಟ ಮಗನೆಂದು ಪಲ್ಕಡಿಯುತ್ತಿದ್ದಂದು ಎಳೆದು ಹಾಗಾಯಿತು ಕಿವಿಗೆ. ಬ್ರಾಹ್ಮಣರಿಗೆ ಪ್ರಾಯ ಮೀರಿ ಏನಾದ್ರೂ ಎಡವಟ್ಟು ಮಾಡಿ ಮಾತಾಡಿದ್ದ ಅಲ್ಲ. ನನ್ನ ಎದೆಗೆ ಶೂಲದಿಂದ ಇರಿಯುವುದಕ್ಕಿಂತ ಹೆಚ್ಚು ನೋವಾಗುವ ಪ್ರಕರಣ ವಾಸ್ತವವಾಗಿ ನಡೆದದ್ದು. ನನ್ನ ಮಗ ನನ್ನ ಬದುಕನ್ನೇ ತೆಗೆದು ಬಿಟ್ಟರೆ ಹಾಗೆ. ಏನು ಮಾಡಿದ್ದಾನೆ ಇವ?
ಎಡಬಿಡಂಗಿತನ ಮಾಡುವಂತ ಮದನ ಏನು ಮಾಡಿದ್ದಾನೆ, ಏನು ಮಾಡಿದ್ದಾನೆ. ನನ್ನ ಬದುಕು ತೆಗಲಿಕ್ಕೆ ಹುಟ್ಟಿದವನೇ ನಾಯಿ ಸಂತಾನ. ಅಮ್ಮ ಇಲ್ಲದ ಮಗು ಎನ್ನುವ ಕಾರಣಕ್ಕೆ ನಿಮಗೆ ಬೇಡ ಅಂತ ಆದ್ರೆ ನಾನು ಹುಟ್ಟುವಾಗಲೇ ಬಾಯಿಗೆ ಒಂದಿಷ್ಟು ಸುಣ್ಣ ನೀರು ಬಿಡ್ಬಹುದಿತ್ತಲ್ಲ. ಇಷ್ಟು ದೊಡ್ಡದು ಮಾಡಿ ಹೊಡೆಯುವುದು ಯಾಕೆ? ನೀನು ಎಂತೆಂತದ್ದೆಲ್ಲ ಕುಡಿದು ಸಾಯದೇ ಇದ್ದವು, ಸುಣ್ಣದ ನೀರು ಕುಡಿದ್ರೆ ಸತ್ಯ. ಏನು ಸಾಯದೆ ನೋಡುವ ಒಮ್ಮೆ. ಮಾರಿ ಹಿಡ್ದವನೇ ಸುಣ್ಣದ ನೀರು ನಿನಗೆ. ನಿನ್ನ ಹೆಸರು ಎಂತದ್ದು? ಮದನ. ಆ ಮಾ ತೆಗಿಬೇಕು, ದಾನ ಅಂತ ಹೇಳ್ಬೇಕು ನಿನಗೆ. ಯಾಕಪ್ಪ? ಹಣೆ ಬರ ಕೆಟ್ಟವನೇ. ಎಂತದ ಮಾಡಿದ್ದು ನೀನು? ಏನು ಮಾಡಿದಪ್ಪ? ಇದೆಂತದ್ದು? ಯಾವುದು? ತಳಿರು ತೋರಣ ಕಾವ್ಯ ಮಾತಾಡಿದ್ರೆ ನಾಲಿಗೆ ನಾಲಿಗೆ ಸ್ವೀಕಾರ ಆಯ್ತಪ್ಪ. ತೋರಣ ನಾನು ಸತ್ತಿದ್ದೇನೆ. ಇಲ್ಲ. ಎಂತದ್ದು ಮಾವಿನ ಮರ ಕಡದೆಲ್ಲ ನೆಟ್ಟಿದ್ಯಲ್ವಾ? ಅದು ಕಂಬ. ನೀವು ನನ್ನ ಪಚ್ಚ ಆಯ್ತಾ? ನೀವು ಸತ್ತದ್ದಕ್ಕೆ ಅಲ್ಲ ಅದು. ಮತ್ತೆ ಅದು ಸಂಭ್ರಮಕ್ಕೆ. ಇದೆಲ್ಲಿಂದ? ನಿಮ್ಮ ಭಂಡಾಗಾರದಲ್ಲಿದ್ದ. ಅದರಲ್ಲಿ ಇದ್ದದ್ದು ನಿಶ್ಚಯಕ್ಕಾಗ್ಲಿಕ್ಕಿಲ್ಲ. ಸಾಧಾರಣ ಇದ್ದದ್ದನ್ನೆಲ್ಲ ಖರ್ಚು ಮಾಡಿದೆ. ಇಲ್ಲಿ ಕೊಪ್ಪರಿಗೆ ಹೂತು ಹಾಕಿದ್ದೆ. ಹೌದು, ಅದನ್ನು ಅದು ಹೋಯ್ತು. ಆ ನೆಲ ಮಾಳಿಗೆಯಲ್ಲಿ ಇದ್ದದ್ದು ಅದನ್ನು ಖರ್ಚು ಮಾಡಿದೆ. ಅದು ಸಾಕಾಗ್ಲಿಲ್ಲ. ಆ ಸ್ನಾನದ ಮನೆಯಲ್ಲಿ ಇಟ್ಟಿದ್ದೆ. ಅದನ್ನು ಸ್ವಲ್ಪ ಹೊಡೆದೆ. ನೀರು ಹೋಗುವ ಇದ್ರಲ್ಲಿ ಹಾಕಿದ್ರಲ್ಲ ಓಟೆಯಲ್ಲಿ. ಯಾರ್ಯಾರ ತಲೆ ಹೊಡೆದು ಸಂಪಾದಿಸಿದ್ದು ಮಗ ಅದು ನೀವು ನಾವ ಅದನ್ನು ತೆಗಿಲಿಕ್ಕೆ ಫಲ ಉಣ್ಲಿಕ್ಕೆ ನೀನು ಸ್ವಲ್ಪ ಆದ್ರೂ ಕೇಳದೆ ಎಲ್ಲ ಹೊಡೆದು ತೆಗ್ದದ್ದಲ್ವಾ? ಅದಕ್ಕೆ ಮಂತ್ರಿಯ ಮಗಾಗಿ ಹುಟ್ಟಿದ ಭಾಗ್ಯವಂತ ನಾನು. ಹರಿ ಸಂತಾನದವನೇ. ಅಯ್ಯೋ, ನಾನು ಅಷ್ಟು ಸಮಯ ಸಂಪಾದನೆ ಮಾಡಿದ್ದನ್ನು, ಅಷ್ಟು ಪರಿಶ್ರಮದಿಂದ ಸಂಪಾದಿಸಿದ್ದನ್ನು ಒಂದೇ ನಿಮಿಷದಲ್ಲಿ ಖರ್ಚು ಮಾಡಿದ ನೀನು 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 ನನ್ನ ಮುಂಭಾಗದಲ್ಲಿದ್ರೆ ನನ್ನ ಜೀವ ಈ ಕ್ಷಣಕ್ಕೆ ಹೋಗುತ್ತದೆ. ಹೋಗು ಕಾಡಿಗೆ, ಕಾಡಿಗೆ ಹೋಗು. ಇದ್ದ ಕಾಲದಿ ಧರ್ಮಗೈದು ಸದ್ಗತಿಯನ್ನು ಹೊತ್ತುವುದು ಮಾನವಗೆ. ಇದ್ದ ಕಾಲದಿ ಧರ್ಮಗೈದು ಸದ್ಗತಿಯನ್ನು ಹೊತ್ತುವುದು ಮಾನವಗೆ. ಕೀರ್ತಿಯಾಗಿಹುದು ಕರುಣದಲ್ಲಿ ಪದುಮನಾಭನ ಭಕ್ತ ಶಶಿಹಾಸನಿಗೆ. ಅಪ್ಪ, ಕಾಡಿಗೆ ಹೋಗು. ನನ್ನ ಮುಂಭಾಗದಲ್ಲಿ ನಿಂತ್ರೆ ಕೊಚ್ಚಿ ಕೊಚ್ಚಾಗ್ತೇನೆ ನಿನ್ನನ್ನು. ಹೋಗ್ತೇನಪ್ಪ. ಹೋಗುವುದಕ್ಕಿಂತ ಮುಂಚಿತವಾಗಿ ನನ್ನ ಅಂತರಂಗದಲ್ಲಿ ಅಡಕವಾಗಿರುವ ಅಭಿಪ್ರಾಯವನ್ನು ಅಭಿವ್ಯಕ್ತಗೊಳಿಸಬೇಕು ಎನ್ನುವ ಹಂಬಲ ತಂದೆ. ಅಯ್ಯೋ, ನಿನ್ನ ಅಸಹ್ಯ ಭಾವನೆ ನನಗೆ ನಿನ್ನ ಭಾವನೆ ನೋಡುವಾಗ ಅಸಹ್ಯ ಆಗ್ತದೆ. ಅಪ್ಪ, ಯುದ್ಧ ಕಾಲದಲ್ಲಿ ಯಾವನು ಯುದ್ಧ ರಂಗದಲ್ಲಿ ಮರಣವನ್ನು ಹೊಂದುತ್ತಾನೋ ಅಂತವನಿಗೆ ಮತ್ತೆ ಸ್ವರ್ಗ ನರಕ ಎನ್ನುವಂತಹ ಭೇದ ಇಲ್ಲವಂತೆ ಅವ ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾನೆ. ನೀನು ಯುದ್ಧ ಬಿಡು, ಅರಮನೆಗಿಂತ ಉದ್ದ ಹೋದವಲ್ಲ. ಅಪ್ಪ, ಒಬ್ಬಾಕೆ ಹೆಣ್ಣಿನ ಕನ್ಯಾಸೆರೆ ಬಿಡುವುದು ಒಂದೇ, ಒಬ್ಬಾತ ಯುದ್ಧ ರಂಗದಲ್ಲಿ ಹೋರಾಡುವುದು ಒಂದೇ.
ಮಾಡಿದ್ದೆ ಅಪ್ಪ. ನಿನಗೆ ಪ್ರವಚನ ಮಾಡ್ಲಿಕ್ಕೆ ಇದ ಹೊತ್ತು ಅಲ್ಲ ನಿಮ್ಮ ಮಗನಾಗಿ ಒಂದು ಇಷ್ಟು ಮಾತಾಡದೆ ಇದ್ರೆ ನಿಮ್ಮ ಮರ್ಯಾದೆ ಹೋಗುವುದಿಲ್ವೇ? ನೀನು ಮಾತಾಡಿದ್ರೆ ನನ್ನ ಮರ್ಯಾದೆ ಹೋಗುದು. ಅಪ್ಪ ಏನು ಮಾಡೋಣ ಹೇಳಿ? ಲೋಕಕ್ಕೆ ದೇವನೆನಿಸಿಕೊಂಡ ರಾಮ ಅವನಿಗಾದ್ರೂ ಕಡೆಗೆ ಒದಗಿದ್ ಯಾವುದು ಹೇಳಿ? ಯಾವುದು? ತಂದೆಗೆ ಬೇಕಾಗಿ ಕಾಡಿಗೆ ಹೋದ, ಯಜ್ಞ ಸಂರಕ್ಷಣೆಯನ್ನು ಮಾಡಿದ. ನೀನು ರಾಮಾಯಣ ಓದಿದ್ಯಾ ಪಾಪಿ? ಹೌದು. ಯಜ್ಞ ಸಂರಕ್ಷಣೆಗೆ ಅವ ಕಡೆಗೆ ಹೋದದ? ಅಲ್ಲ, ಮೊದಲು ಹೋದ, ಹೋಗಿ ಅಪ್ಪನ ಮಾತನ್ನು ಅಷ್ಟೆಲ್ಲ ನೆರವೇರಿಸಿದ. ಕಡೆಗೆ ಅವನಿಗೆ ಸಿಕ್ಕಿದ್ದೇನು? ಏನು? ವನವಾಸ ಎನ್ನುವಂತಹ ದೀಕ್ಷೆ. ನನಗೆ ಕೂಡ ಹಾಗೆ ಆಯ್ತಪ್ಪ. ತಂದೆಯ ಮನಸ್ಸಿನಲ್ಲಿರುವಂತಹ ಆಶೆಯನ್ನು ನಿವಾರಿಸುವುದಕ್ಕೆ ನಾನು ಈ ಗೈದ ಕಾರ್ಯಕ್ಕೆ ಕಡೆಗೆ ನಾನು ರಾಮನಾಗಿ ಹೋದೆ. ಯಾರು? ಕಣ್ಣೀರು ಸುರಿಸಬೇಡಿ ಪ್ರಜೆಗಳೇ, ಅಭಿನವ ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ ಎನ್ನುವ ಹಾಗೆ ಕಣ್ಣೀರು ಸುರಿಸಬೇಡಿ. ನಿಮ್ಮ ಮಂದಿರದಲ್ಲಿ ಈ ರಾಮ ಯಾವಾಗಲೂ ಇರ್ತಾನೆ. ಇನ್ನದು ಸತ್ಯ ಹರಿಶ್ಚಂದ್ರ. ವಿಶ್ವಾಮಿತ್ರನಿಗೆ ಕೊಟ್ಟು ಹೊರಡುದು. ಕಾಡಿಗೆ ಹೋಗುತ್ತ ಹೇಳಿದ್ರೆ ಯಾರು ನೆನಪಾಗ್ತಾನೆ ನಿನಗೆ? ರಾಮ. ಓ ಮಾರಿ ಹಿಡಿದವನೇ, ಅವನ ಮರ್ಯಾದೆ ತೆಗಿತಿ ಯಾಕೆ ನೀನು? ಅಭಿನವ ರಾಮ. ನಿನ್ನದು ಅಭಿನವ ರಾಮ ಅಲ್ಲ, ಅಭಿನಯ ರಾಮ. ರಾಮನ ಅಭಿನಯ ಮಾತ್ರ ನಿನ್ನದು, ಅಭಿನವ. ಕೆಲವೊಮ್ಮೆ ಹಾಗಿರ್ತದೆ, ಕೆಲವರಿಗೆ ಅಭಿನವ ಅಂತ ಬರುವುದಕ್ಕೂ ಅದಕ್ಕೂ ಸಂಬಂಧವಿರುವುದಿಲ್ಲ. ಸಂಬಂಧ ಇರುವುದಿಲ್ಲ. ನಿನಗೂ ರಾಮನಿಗೂ ಸಂಬಂಧ ಇಲ್ಲದ ಹಾಗೆ. ಖಂಡಿತ ಧಾರಾಳವಾಗಿ ಹತ್ತಿರದ ಸಂಬಂಧ ಉಂಟು. ಎಂತದು? ಅಪ್ಪಯ್ಯ ಅವ ಎಂತದಕ್ಕೆಲ್ಲ ಕಾಡಿಗೆ ಹೋದ್ದು? ಅವ ತಂದೆಯ ಮಾತನ್ನು ನೆರವೇರಿಸುವುದಕ್ಕೆ. ತಂದೆಯ ಮಾತು ಅರ್ಥ ಆಗದ ಮಾರಿ ಸಂತಾನ ಬೋದಾಳ ಸಿಂಗ. ಅದು ಯಾವ ಭಾಷೆ ಅಪ್ಪಯ್ಯ? ಯಾವ ಭಾಷೆಯೂ ಆಗಲಿ, ನೀನು ರಾಮ ಆಗ್ತೀಯಾ? ಅಲ್ಲ, ನಾನು ಬೋದಾಳ ಸಿಂಗ ಎನ್ನುವುದು ಓದಲಿಲ್ಲ, ಹಾಗೆ ಕೇಳಿದ. ನೀನು ಬಹಳ ಓದಿದ್ಯಾ? ಇಲ್ಲ, ನಾನು ಓದಿದ ಸ್ವಲ್ಪದ್ರಲ್ಲೂ ಅದು ಸಿಗಲಿಲ್ಲ. ಓ ಬೋಳ, ಓ ಬೆಪ್ಪ. ಅದಾದ್ರೆ ಒಳ್ಳೇದು. ನಿನಗೆ ಅದೇ ಒಳ್ಳೇದಿರ್ತದೆ. ನಾನು ಹಿಡಿದವನೇ, ನಾನು ಹೇಳಿದ್ದೆಂತದ್ದು ನೀನು ಮಾಡಿದ್ದೆಂತದ್ದು? ಯಾವುದಪ್ಪಯ್ಯ? ನಾನು ಗಂಟು ಕಟ್ಟಿ ಕಳಿಸಿದ್ರೆ ನಿನ್ನನ್ನು ಗಂಟೆಲ್ಲ ಖಾಲಿ ಮಾಡಿಬಿಟ್ಟಿಯಲ್ಲ ಬಣ್ಣ. ಅಪ್ಪಯ್ಯ, ನೀವು ಯಾರ್ಯಾರ ಗಂಟನ್ನು ಮುಳುಗಿಸಿ ಗಂಟು ಕಟ್ಟಿದ್ದಲ್ವೇ? ಅದು ಉಳಿದೀತೆ ಅಪ್ಪಯ್ಯ. ಅದಕ್ಕೆ ನೀನೇ ತೆಗೆಯುವುದಾ? ನಿಮ್ಮ ಮಗನಲ್ವೇ? ನೀನೇನು ದೇವರ ದೂತನ? ಅಲ್ಲ, ಮತ್ತೆ ಯಾರಿಗೆ ಬೇಕಾಗಿ? ಯಾರಿಗೆ ಬೇಕು? ನಮ್ಮ ತಂಗೆಗೆ, ನನ್ನ ತಂಗೆಗೆ ಬೇಕಾಗಿ ಅಲ್ವೇ? ತಂಗಿ ಅಂದ್ರೆ ಎಂತದ್ದು? ತಂಗೆ ಅಂತ ಹೇಳಿದ್ರೆ ಯಾರ್ಯಾರಿಗಾದ್ರೂ ಕೊಟ್ಟು ಬಾವಿಗೆ ದುಡಿದ ಹಾಗೆ ಕೊಟ್ಟು ಬಿಡುದ? ಆಗಲ್ಲ. ಮತ್ತೆ ನಿಮ್ಮ ಮಾತನ್ನು ನೆರವೇರಿಸಿ. ನಾನು ಹೇಳಿದ್ದೆಂತದ್ದು, ನೀನು ಮಾಡಿದ್ದೆಂತದ್ದು? ನೀವು ಹೇಳಿದ್ದನ್ನೇ ನಾನು ಮಾಡಿದ್ದೇನೆ. ನಾನು ಹೇಳಿದ್ದ ಅರ್ಥ ಆಗದೆ ಏನೇನೋ ಮಾನ ಮರ್ಯಾದೆ ಬಿಟ್ಟು ಪಾಪಿ, ಚಾಂಡಾಲ, ಮೂರ್ಖ, ಮುಟ್ಟಾಳ. ಅಪ್ಪಯ್ಯ, ನೀವು ಯಾವ ಬೈಗುಳವನ್ನು ಬೈದ್ರು ನಾ ಕೇಳಬಲ್ಲೆ. ಆದ್ರೆ ಒಂದು ಮಾತು ಹೇಳಿದ್ರಲ್ಲ, ಎಂತದು? ಅದನ್ನು ಕೇಳಲಾರೆ. ಯಾವುದದು? ಚಾಂಡಾಲ. ಯಾಕದು? ನೀವು ಚಾಂಡಾಲ ಅಂತ ನನಗೆ ಹೇಳಿದ್ರು ಪರೋಕ್ಷವಾಗಿ ನಿಮ್ಮನ್ನು ನೀವು ಬೈದುಕೊಂಡ. ವಿಶ್ವಾಮಿತ್ರ ಯಾರು? ಕ್ಷತ್ರಿಯ ಅಲ್ವಾ? ಅವನಿಂದ 2 ಚಾಂಡಾಲ ಕನ್ನಿಕೆಯರು ಹುಟ್ಟಿದ್ದಾರೆ, ಹಾಗೆ ನೀನು ಹುಟ್ಟಿದ್ದು. ಅವರಾದರೂ ಒಂದು ತಪಸ್ಸಿನಿಂದ. ನೀನು ವಾದ ಮಾಡಿದ್ರೆ ಪಾಪಿ. ನಾನು ಹೇಳಿದ್ದೆಂತದ್ದು ಮಾಡಿದ್ದೆಂತದ್ದು? ಅಪ್ಪಯ್ಯ, ನಿನಗೆ ಅಕ್ಷರ ಗೊತ್ತು? ಇದು ಕಲಿಸಿದ್ದು ನೀವಲ್ವಾ? ಯಾವುದು? ಇದನ್ನು ಕಳುಹಿಸಿದ್ದು ನಾನು. ಹೌದಲ್ಲ? ನೀನು ಕಲ್ತಿದ್ದೆ, ಓದದೆ ಬಿಚ್ಚು ಬಿಚ್ಚು ಓದಿ ಇದರಲ್ಲಿ. ಅದೆಂತದ್ದು ಮೇಲೆ ಕೆಳಗೆ? ಓದಿ. ಓದಬೇಕಾದವ ನೀನು. ಯಾರು? ನೀನು. ನಾನು. ನೀನು ಕೊಡು. ಶ್ರೀಮತ್ ಸಚಿವ ಶಿರೋಮಣಿ. ಶಿರೋಮಣಿ ಸರಿ ಉಂಟದು. ದುಷ್ಟ ಬುದ್ಧಿ. ದುಷ್ಟ ಬುದ್ಧಿ. ಮತ್ತೆ ಅದು ನಿಮ್ಮ ಹೆಸರು. ಮತ್ತೆ ನನ್ನ ಸ್ವಭಾವ ಅಂತ ಹೇಳಿದ್ದೇನೆ ಅದರಲ್ಲಿ. ಹಾಗಲ್ಲ, ನಾನು ಹೇಳಿದ್ದು ಓದಿದ್ದ ಹಾಗೆ ಓದಿದ್ದೇನೆ ಅಂತ.
ತನ್ನ ಸುತ ಮದನಂಗೆ ನನಗೆ ನನ್ನ ವಿಷಯ ಉಂಟಲ್ಲಿ. ನಿಗೆ ಪರಸಿ ನೇಮಿಸಿದ ಕಾರ್ಯ ಮತ್ತೆ ಕಾರ್ಯ ಆಗ್ಲಿಲ್ಲ. ಈ ಚಂದ್ರಹಾಸಂ ಅವ ಬಂದವ ಎಂತದದು ಮಹಾಹಿತ ನಮಗೆ ಮಹಾಹಿತ ನನಗೆ ನಮಗೆ ಹಿತವನೇ ಅವ. ಮಹಾಹಿತ ಮಹಾ ಕೂಡಿಸು ಅಹಿತ. ಇಲ್ಲಿ ಅಕಾರ ಎಲ್ಲಿಂಟು? ಅಕಾರ ಎಲ್ಲಿಂಟು? ಮಹಾಹಿತ ನಮಗೆ ಮಹಾ ಕೂಡಿಸು ಅಹಿತ ಮಹಾಹಿತ ಸವರ್ಣ ದೀರ್ಘ ಸಂಧಿ. ನಿಮ್ಮ ಸಂಧಿ ನನಗೇನು ಗೊತ್ತುಂಟು? ನೀವು ಸಂಧಿಗೆಲ್ಲ ಹೊಡಿಲಿಕ್ಕಿಲ್ಲ. ನೀನು ವ್ಯಾಕರಣ ಕಲಿಯೋದಕ್ಕೆ ನಾನು ಜನ, ಅದಕ್ಕೆ ಸಂಧಿಗೆ ಹೊಡೆಯುವುದಾ? ಮಹಾಹಿತ ಆಗ ಆಕಾರ ಲೋಪ ಆಗ್ತದೆ. ಸವರ್ಣ ದೀರ್ಘ ಸಂಧಿ ಅದಿಲ್ಲ. ಸವರ್ಣ ದೀರ್ಘ ಸಂಧಿ ನೋಡುವ ಗೊತ್ತಾಗ್ಬೇಕು ನಿನ್ಗೆ. ಆಯ್ತು, ಅದು ಒಂದು ತಪ್ಪಾಯ್ತು. ಒಂದೇ ಒಂದು ತಪ್ಪಾದದ್ದು, ಬೇರೆ ತಪ್ಪಾಗಿದೆ. ನಮ್ಮ ಸೀಮೆಗೆ ಅರಸಾದ ಪಂ ಸಂದೇಹವಿಲ್ಲಿದಕ್ಕೆ ಹೌದಾ? ಹೌದು. ಸಾಮಾನ್ಯದವನಲ್ಲ ಸರ್ವತಾ ಮಿತ್ರನಪ್ಪ. ನೋಡಿ ಅದು ಸರಿ ಉಂಟು. ಸರ್ವತಾ ನಮಗೆ ಮಿತ್ರನಾಗ್ತಾನೆ ಅಂತ ಬರ್ದದ್ದು ನೀವು. ಸರ್ವತಾ ಅಮಿತ್ರನಪ್ಪಂ. ಅಪ್ಪ ಇಲ್ಲ ಎಲ್ಲಿಂಟು? ಸರ್ವತಾ ಮಿತ್ರನಪ್ಪನು. ಸರ್ವತಾ ಕೂಡಿಸು ಅಮಿತ್ರ ಸರ್ವತಾ ಮಿತ್ರ ಸಂಧಿ. ಇಲ್ಲಪ್ಪ, ನೀವು ಒಂದಕ್ಕೂ ಸಂಧಿ ವಿಂಗಡಣೆ ಮಾಡಿದರೆ ನನ್ನ ಕೈಕಾಲಿನ ಸಂಧಿ ಹೀಗಾದ್ರೆ ಹೋಗ್ತದೆ. ನನ್ನದು ತಪ್ಪು ಅಂತ ಹೇಳುದು. ಎಲ್ಲ ಬರ್ದದ್ದು ನೀವು, ಅದು ಸರಿ ಬರೀಲಿಕ್ಕಾಗುದಿಲ್ವ? ಮತ್ತೆಲ್ಲಿ ಲೋಪ ಆಯ್ತಪ್ಪ? ನಿನ್ನ ಬಳಿಗೆ ಕಳೆಯಿದೆ ಅರಿಯುವುದು. ಇವನ ಹೊತ್ತುಗಳೆಯದೆ ಇವನ ಕುಲಶೀಲ ವಿದ್ಯಾ ವಯೋ ವಿಕ್ರಮ್ ಮಂಗಳ ನೋಡುತ್ತಿರದೆ ಕೊಡು ವಿಷವ ಮೋಹಿಸುವಂತೆ ಉತ್ತರೋತ್ತರವ ಕೊಡು ವಿಷವ ಮೋಹಿಸುವಂತೆ ಬರ್ತ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ ಓದಿ. ಕೊಡು ವಿಷವ ಇಲ್ಲಿ ನೋಡಿ. ವಿಷವ ವಿಷಯೇವ ಎಂತದು? ವಿಷಯೇ ವಿಷವ ಅಂತ ಉಂಟಾ? ವಿಷಯೇ ಕುಲಶೀಲ ಹೃದಯಾಘಾತವಾಯಿತೆ. ಪಾಪಿ ಮಗನೇ, ನಾನು ಯಾವಾಗ ಹೃದಯಾಘಾತ ಆಗ್ತದೆ ಇದನ್ನು ಯಾವಾಗ ಮಾಡುದು ಅಂತ ಕಾಯುದ ನೀನು? ಹಾಗಲ್ಲಪ್ಪಯ್ಯ, ನಿಮಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗೆ ಬೇರೆ ಯಾರಿದ್ದಾರೆ? ಎಲ್ಲರಿಗೂ ಒಂದೊಂದೇ ಇರುವುದು ಮಗು. ನನಗೆ ಎರಡೆರಡು ಉಂಟು, ಒಂದು ಹೋದ್ರೆ ಮತ್ತೊಂದು ಇರ್ತದೆ. ಹೌದಾ? ಕರಿತೇನೆ, ಹೋಗು. ನಿಮ್ಮ ನನ್ನದು ವಿಷವಮೋಹಿಸುವಂತೆ ಕೊಡುವುದೆನು ತಲಿ ತಂಗೆ, ವಿಷಯ ಮೋಹಿಸುವಂತೆ ಕೊಡುವುದೆಂಬಿಲ್ಲೇಖ, ವಿಷಯವಿದು ವಿಧಿಕೃತವೋ ಎನ್ನ ಕರದೋಷವೋ, ಶಶಿಹಾಸನ ವಂಚನೆಗಳೋ ನನ್ನ ಕಣ್ಣೇ ನನಗೆ ಮೋಸ ಮಾಡಿಬಿಟ್ಟಿದೆ. ಶಿವನೇ ಶಿವನೇ ಶಿವನೇ, ಮೂರು ಸಲ ಓದಿದ್ದೇನೆ. ಸ್ಪಷ್ಟ ಉಂಟು ಅಂತ ಗೊತ್ತಾದ ಮೇಲೆ ಮುದ್ರೆ ಒತ್ತಿ ಕಟ್ಟಿ ಕೊಟ್ಟದ್ದು. ಯಾಕೆ ಹೀಗಾಯಿತು? ವಿಧಿಕೃತವೇ? ಚಂದ್ರಹಾಸ ಎಲ್ಲಿಯಾದ್ರೂ ತಪ್ಪಿದನೆ? ಪ್ರಾಮಾಣಿಕನಂತೆ ನಟಿಸಿ ಎಲ್ಲಿಯಾದ್ರೂ ಮೋಸ ಮಾಡಿದನೆ? ನನ್ನ ಕೈದೋಷವೋ? ಪತ್ರದಲ್ಲಿ ತಪ್ಪಲ್ಲದೆ ಪುತ್ರನಲ್ಲಿ ತಪ್ಪಿಲ್ಲ. ಹುಡುಗ ಅಮಾಯಕ, ಏನು ಮಾಡುವ? ನನ್ನ ಮಗಳಿಗೆ ಮಾಂಗಲ್ಯ ಕಟ್ಟಿ ಬಿಟ್ಟನಲ್ಲ ನನ್ನ ವಿರೋಧಿ. ಇನ್ನೇನು ಮಾಡುವ? ಇನ್ನೇನು ಮಾಡಿದ್ರು ಅವನಿಗೆಲ್ಲ ಹೊಡೆತ, ಪರೋಕ್ಷವಾಗಿ ನನ್ನ ಮಗಳ ಬದುಕಿಗೆ ಹೊಡೆತ.
ದೊಡ್ಡದಲ್ಲ. ನನ್ನ ಮಗಳು ವಿಧವೆಯಾದರೂ ದೊಡ್ಡದಲ್ಲ. ನನ್ನ ಮಗಳು ಮಂಡೆಯ ಮೇಲೆ ಸೆರಗನ್ನು ಹಾಕಿಕೊಂಡು ಮೂಲೆಯಲ್ಲಿ ಕುಳಿತುಕೊಂಡ್ರು. ನನ್ನದಾದ ರಾಜ್ಯ ಅವನಿಗೆ ಹೋಗಗೊಡೆ. ಗಂಡನನ್ನು ಕಳೆದುಕೊಂಡ ದುಃಖ, ಕಾಲ ಕಳೆದು ಹೋಗುವಾಗ ಬೇಕಾದಷ್ಟು ವೈಭವ ಇರುವಾಗ ತನ್ನಷ್ಟಕ್ಕೆ ಮರೆತು ಹೋಗುತ್ತದೆ. ಸಮಯ ನೋಡಿ ಒಳ್ಳೆ ಹುಡುಗನನ್ನು ನೋಡಿ ಮಗಳಿಗೆ ಮದುವೆ ಮಾಡುವ. ಇವನನ್ನು ಬಿಡಲಾರೆ, ಇವನನ್ನು ಬಿಡಲಾರೆ. ಮದನ, ನಾನಿದ್ದೇನೆ, ಸಾಯಲಿಲ್ಲ. ನಾನು ಏಕಾಂತದಲ್ಲಿ ನನ್ನ ದುಃಖವನ್ನು ಒಪ್ಪನೆ ಅನುಭವಿಸಿದೆ. ನೀನು ಯಾವ ಕತ್ತೆ ಜಾತಿ ಪುಣ್ಯ? ಯಾಕೆ? ಇವತ್ತು ಹೇಳಿದ ಹಾಸ್ಯಕ್ಕೆ ನಾಳೆ ನಗಡು ಹಾಗೆ, ಆಗ ಹೊಡೆದದ್ದಕ್ಕೆ ಈಗಿಂತದ್ದು ಅಳುವುದು ಕರ್ಮ. ನನಗೆ ನೆನಪಾಗುವಾಗ ದುಃಖ ಉತ್ತರಿಸಿ ಬರ್ತದೆ. ನೋವಾಯ್ತೇನು? ಓ, ನೋವಾಯ್ತೋ? ನೋವಾಗದೆ ಜೀವ ಅಲ್ವಾ? ಯೋಚನೆ ಮಾಡಬೇಡಿ, ಯೋಚನೆ ಮಾಡಬೇಡಿ. ನೋವಾದದ್ದಕ್ಕ ಒಳಗೆ ಎಣ್ಣೆ ಉಂಟು, ತಗೊಳ್ಳಿ. ಓ, ಎಣ್ಣೆ. ನೀವು ಹೇಳ್ತೀರೇ, ನಾನು ಆಲೋಚನೆ ಮಾಡ್ಬೇಕಲ್ಲ. ಹಾಗಲ್ವ ನೋವೀಗ? ನೋವಿಗೆ ನಾನು ಹೇಳಿದ್ದು ಹಚ್ಚಿದ್ರೆ ಸರಿಯಾಗ್ತದೆ. ಸರಿ, ಆದ್ರೆ ನನಗೆ ಒಂದೇ ಬೇಸರ. ನೀವು ಸವರ್ಣ ದೀರ್ಘ ಸಂಧಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ. ನನಗೆ ಮೊದಲೇ ಗೊತ್ತಿತ್ತು, ಆದ್ರೆ ವಿಷಯ ಅಂತ ಇದ್ದ ಕಾರಣ ನಾನು ಅದನ್ನು ಸಂಧಿ ವಿಂಗಡಣೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಗೊತ್ತುಂಟು? ಅಲ್ಲ, ಸವರ್ಣ ದೀರ್ಘ ಸಂಧಿ ಅಲ್ಲ. ಈಗ ಯಾವ ಸಂಧಿಯೂ ಸರಿಯಾಗಿ ನಮಗೆ ಸೇರ್ಲಿಲ್ಲ. ಹೌದಾ? ಯಾಕಾಯ್ತು? ಅದಕ್ಕೆ ಏನು ಮಾತಾಡಿ ಪ್ರಯೋಜನ ಇಲ್ಲ. ಅಷ್ಟೇ. ಇನ್ನೇನಾಗಬೇಕು ಅಂತ ನೋಡ್ಬೇಕು. ಕಳೆದ ಕಾಲವ ಚಿಂತಿಸಿ ಫಲವಿಲ್ಲ. ಹೊಸ ದಂಪತಿಗಳು ಇಲ್ಲಿದ್ದಾರೆ. ಹೊಸ ದಂಪತಿಗಳನ್ನು ಕೋಣೆಗೆ ನಾನೇ ಕಳಿಸಿದ್ದೇನೆ. ನೋಡುವ, ಕರಿ ಕರಿ. ಓ, ಕಾವ್ಯ! ಏನು ಮಾವಯ್ಯ? ಅಪ್ಪಯ್ಯ ಕರ್ತ್ರೆ. ಮಾವಯ್ಯ, ಮಾವಯ್ಯ, ಯಾವಾಗ ಬಂದ್ರು ಅವರು ಆಗ್ಲೇ ಬಂದಿದ್ದಾರೆ. ಬಂದೆಲ್ಲ ಆಯ್ತು. ಹೌದಾ? ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಮುಗಿದು ಅವರು ಇರ್ತಿದ್ರೆ ಈ ಕಾರ್ಯಕ್ರಮ ಇರ್ತಿತ್ತು. ಮದ್ವೆ ಆಯ್ತಲ್ಲ? ಅಂತೂ ನೀವು ಹೇಳಿದ ಹಾಗೆ ಎಲ್ಲ ಒಳ್ಳೆ ರೀತಿಯಾಗಿ. ಹೇಗೆ ಮಗಳೇ, ಹಂಸ ಸಿಕ್ಕಿತೋ? ಹೌದು, ಒಳ್ಳೆ ಹಂಸ. ಮಾವಿನ ಮರ ಸ್ವಲ್ಪ ಗಿಡ್ಡದಾಯ್ತಾ ಅಂತ? ಸ್ವಲ್ಪ ಗಿಡದಾಯ್ತಾ? ಅಷ್ಟು ತೊಂದರೆ ಇಲ್ಲ, ಗಟ್ಟಿ ಉಂಟು. ಗಟ್ಟಿ ಬೇಕು, ಗಟ್ಟಿ ಬೇಕು. ಜಾತಿ ಗಟ್ಟಿ ಇದ್ರೆ ಗೊತ್ತಾಯ್ತಲ್ಲ 3 ದಿವಸದಲ್ಲಿ ಗಟ್ಟಿ ಉಂಟೋ ಮೆದು ಉಂಟೋ ಅಂತ. ಗಟ್ಟಿ ಉಂಟು, ಬಹಳ ಗಟ್ಟಿ ಉಂಟು. ಸಾಧಾರಣದಲ್ಲೆಲ್ಲ ಅಲುಗಾಡುದಲ್ಲ. ಹೌದಾ? ಬಹಳ ಗಟ್ಟಿ ಉಂಟು. ನನಗೆ ಅನುಭವಕ್ಕೆ ಬಂದಿದೆ. ಅದಕ್ಕೆ ಅಲ್ವಾ ಇಷ್ಟು ವ್ಯವಸ್ಥೆ ನಾನು ಮಾಡಿಸಿದ್ದು ಅವಸರದಲ್ಲಿ. ಚಂದ್ರಹಾಸ, ಓ ಮಾವಯ್ಯ, ಹೇಗೆ ಮಗ ಹೇಗೆ ಮಾಡಿಸಿದ ವ್ಯವಸ್ಥೆ ಎಲ್ಲ? ಒಳ್ಳೆ ರೀತಿಯಾಗಿ. ಮಾವಯ್ಯ, ಅಯ್ಯೋ, ಮಾವಯ್ಯ, ಅವರು ಮದುವೆ ಆದ ಕೂಡಲೇ ಕೋಣೆಗೆ ಕಳಿಸಿದ್ದೇನೆ. ಅಲ್ಲ, ಮದ್ವೆ ಹೇಗೆ ಮಾಡಿಸಿದ್ದಿ? ಮದುವೆ ಕ್ರಮಬದ್ಧವಾಗಿ. ನಾನಿರ್ಬೇಕಿತ್ತು ಚಂದ್ರಹಾಸ. ಏನು ಮಾಡುವುದು? ಆ ಮದುವೆಯ ಸಂಗತಿಯೇ ಬೇರೆ. ಅಂತೂ ನನಗೆ ಈಗಲೂ ಅನ್ನಿಸುವುದು, ಪಶ್ಚಾತ್ತಾಪ ಆಗುವುದು. ನಿಮ್ಮ ಉಪಸ್ಥಿತಿಯನ್ನು ಕಾಣುವ ಯೋಗ ನಮಗೆ ಇಲ್ಲದಾಗುವುದು. ನಾನಿಲ್ಲದೆ ಹೋದನಲ್ಲ, ದೊಡ್ಡದಲ್ಲ, ಇನ್ನೂ ತಡ ಆಗ್ಲಿಲ್ಲ. ಅಂದ್ರೆ ಸಂಭ್ರಮ ಅನುಭವಿಸಬಹುದು. ಹಾಗಾದ್ರೆ ನಾವು ಊರಿಗೆ ಹೋಗ್ಲಿಕ್ಕಿಲ್ವೇನು? ಕೆಲವೊಮ್ಮೆ ಏನಾಗ್ತದೆ ಇಷ್ಟು ಬೇಗ ಬೇಗ. ನಮ್ಮ ಊರಿಗೆ ಕೆಲವೊಮ್ಮೆ ಖರ್ಚಿಗೆ, ಹೌದೌದು. ಇದು ಖರ್ಚಿಗೆ, ಯಾರಿಗೆ? ಖರ್ಚಿಗೆ ಯಾರಿಗೆ? ಅವರಿಗೆಲ್ಲ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ದೇನೆ. ಸಂಭ್ರಮ. ಎಲ್ಲ ಸಂಭ್ರಮ. ನೆಲಮಳಿಗೆ ಇಟ್ಟಿದ್ದು 2. ಅದು ಖಾಲಿ ಆಗಿದೆ. ಅದು ಖಾಲಿ ಆಗಿದೆ. ಅದು ಅದು ಖಾಲಿ ಆಗಿ ಆಯ್ತು. 2 ಕೊಪ್ಪರಿಗೆ. 2 ಕೊಪ್ಪರಿಗೆ ಖಾಲಿ ಆಗಿದೆ. ಅದು ಯಾವುದಕ್ಕೆ ಇಟ್ಟದ್ದು ಅಂತ ಗೊತ್ತುಂಟ ನಿಮಗೆ? ಯಾವುದು? ಅದು 2 ಯಾವಾಗಲೂ ತೆಗೆಯಕೂಡದು, ಇಂಥದ್ದಕ್ಕೆ ತೆಗಿಬೇಕು ಅಂತ ಇಟ್ಟರು. ಅದು ಯಾವ್ದಕ್ಕೆ ಇಟ್ಟದ್ದು? ಒಂದು ನಿನ್ನ ಮದುವೆಗೆ, ಇನ್ನೊಂದು ನನ್ನ ವೈಕುಂಠ ಸಮಾರಾಧನೆಗೆ. 2 ಇಲ್ಲದ ಹಾಗೆ ಮಾಡಿದ್ಯಲ್ವಾ ಪಾಪಿ. ಅಪ್ಪಯ್ಯ, ನೀವೇನು ಬೇಸರಿಸಬೇಡಿ. ಇನ್ನು 1 ಕೊಪ್ಪರಿಗೆ ಉಂಟು. ನನಗೆ ಮದುವೆ ಆಗದಿದ್ರು ತೊಂದ್ರೆ ಇಲ್ಲ. ನಿಮ್ಮ ವೈಕುಂಠ ಸಮಾರಾಧನೆಗೆ ಅದನ್ನು ಖರ್ಚು ಮಾಡ್ತಾರೆ. ಏನು ಹೆದರ್ಬೇಡಿ ನೀವು. ಇದಕ್ಕೊಂದು ಪೂಜೆ ಮಾಡೋದ್ರಲ್ಲಿ ಬಹಳ ಹಾಗಲ್ಲಪ್ಪಯ್ಯ, ನೀವು ಕಲ್ಪಿಸಿಕೊಂಡದ್ದು ಯಾವುದು ಬಾಕಿ ಉಳಿಬಾರ್ದು. ನೀನು ಬೊಜ್ಜಕ್ಕೆ ಸಂಪಾದನೆ ಮಾಡೋದು ಬೇಡ, ನಿನ್ನ ಮದುವೆಗೆ ನಾನು ಬೇರೆ ಸಂಪಾದನೆ ಮಾಡ್ತೇನೆ. ದೊಡ್ಡ ವಿಷಯ ಅದು. ಮಗಳೇ, ಅಪ್ಪ, ಮದುವೆ ಆದ್ಮೇಲೆ ಅವನೊಟ್ಟಿಗೆ ಇದ್ದು ಕಾಣ್ತದೆ. ಹೌದು. ಸ್ವಲ್ಪ ಸಖಿ ವೃಂದದವರನ್ನು ಮಾತಾಡಿಸು. ಯಾಕಪ್ಪ?
ಸ್ವಲ್ಪ ಸಖಿಯವರಿಂದ ಇನ್ನು ಇಲ್ಲಿ ಅಲ್ಲಿಗೆ ಹೋದ್ರೆ ಮಾತಾಡಿಸ್ಲಿಕ್ಕೆ ಆಗುದಿಲ್ಲ ಅಲ್ಲ, ಹೌದು. ಇಲ್ಲೇ ಇರ್ಲಿಕ್ಕೆ ಆಗ್ತದಾ? ಹೋಗು 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 ಹೋಗು. ಸರಿ, ನಾನು ಕೂಡ ನಾನು ಮದನ, ಅಪಾಯ ಅಪಾಯ ಅಂತ ಹೇಳ್ಬೇಡ, ಅಪ್ಪಯ್ಯ ಅಂತ ಹೇಳು. ಅಪಾಯ ನಿನಗೆ ನಾಲಿಗೆ ಹೊರಡುದಿಲ್ಲ. ಬಾಲ್ಯದಿಂದಲೇ ಅಭ್ಯಾಸ ಆಗಿದೆ ಅಪಾಯ. ಈಗ 4 ಜನರ ಎದುರಿನಲ್ಲಿ ಸರಿ ಮಾತಾಡ, ಅದು ಕೊಂಡಾಟದಲ್ಲಿ ಹೇಳುದು ಬೇರೆ. ಅಲ್ಲಿ ರಾಜರ ಕಡೆ ಇದೇನ ಹೇಳಿಕೆ ಬಂದಿದೆ ನಿಮಗೆ. ಏನಾದ್ರೂ ಬೇಕು ಅಂತಾದ್ರೆ ನನ್ನನ್ನೊಂದು ಒಂದು ಸಂದೇಶ ಕಳಿಸಿದ್ರೆ ಸಾಕು. ಹೌದಪ್ಪ, ಬರ್ತದೆ. ನೀವು ಅಂದ್ರೆ ವಿಶ್ವ ಪ್ರಶಸ್ತಿ ವಿಜೇತ ಪ್ರಧಾನಮಂತ್ರಿಗಳಲ್ಲ. ಚಂದ್ರಹಾಸ, ಮಾವಯ್ಯ ನನಗೆ ಅರ್ಪಣೆ ಆಗಿದ್ರೆ ಎಲ್ಲ ಒಬ್ಬೊಬ್ಬರನ್ನು ಕಳುಹಿಸಿಕೊಟ್ಟು ನಮ್ಮನ್ನು ಉಳಿಸಿಕೊಟ್ರಲ್ಲ. ಹಾಗೇನಿಲ್ಲ, ಇನ್ನಲ್ಲಿ ಒಂದು ಮಾತಾಡ್ಬೇಕಲ್ಲ. ನನ್ನಲ್ಲಿ ಮದುವೆ ಆಯ್ತಲ್ಲ, ಮದುವೆ ಆದ್ಮೇಲೆ ಕಾರ್ಯಕ್ರಮ ಎಲ್ಲ ಆ ಗಣಪತಿ ದೇವರ ಪೂಜೆ ಮಾಡಿದ್ರ? ಮಹಾಗಣಪತಿ ದೇವಸ್ಥಾನಕ್ಕೆ ಅದು ಹೋಗಿದ್ರಲ್ಲ? ಅದು ಹೋಗಿದೆ. ಆ ಮಹಾಲಿಂಗೇಶ್ವರ ದೇವರ ಪೂಜೆ, ಆ ಸ್ವಾಮಿಯ ಪೂಜೆಯೂ ಆಯ್ತು, ವಿಶೇಷವಾದಂತಹ ಪ್ರಾರ್ಥನೆ ಮಾಡಿಕೊಂಡ ಆಂಜನೇಯ ಗುಡಿಗೆ ಅಲ್ಲಿಗೂ ಆಯ್ತು. ಈ ಸ್ಮಶಾನದ ಬದಿಯಲ್ಲಿರುವ ಕಾಳಿಕಾಲಯಕ್ಕೆ ಸ್ಮಶಾನದ ಬಳಿಯಲ್ಲಿ ಹೋಗಿ ಬಂದಿದ್ದೀರಲ್ಲ? ಹೋಗಿ ಬಂದಿದ್ದೀರಲ್ಲ? ಆ, ಹೋಗಿ ಬಂದಿದ್ದೀರಲ್ಲ? ಆ, ಹೋಗಿ ಬಂದಿದ್ದೀರಾ ಇಲ್ವಾ? ಇಲ್ಲ. ಆ? ಇಲ್ಲ? ಅಯ್ಯೋ ಅಯ್ಯೋ ಅಯ್ಯೋ, ಬರಗಾಲ, ಕೆಂಡದ ಮಳೆ, ಭೂಕಂಪ, ಬರಸಿಡಿಲು, ಅಮ್ಮ ಮುನಿದ್ರ ಹೋಯಿತು, ಊರೇ ಹೊತ್ತು ಉರಿಯಿತು, ಆಯ್ತು, ಕಾಳಿಕಾದೇವಿ ಮುನಿದಳಪ್ಪ, ಮುನಿದಳು. ಯಾವ ಊರಲ್ಲಿ? ಎಲ್ಲಿ? ಮದುವೆ ಆಗಿ 4 ದಿವಸದ ಒಳಗೆ ಕಾಳಿಕಾಲಯದಲ್ಲಿ ಹೋಗಿ ಪೂಜೆ ಮಾಡದೇ ಇದ್ರೆ ಊರಿಗೆ ಕೆಂಡದ ಮಳೆ. ಹೌದಾ? ಅಯ್ಯೋ, ಅದು ಹೋಯ್ತು ಹೋಯ್ತು. ನಮ್ಮ ಗಮನಕ್ಕೆ ಯಾರು ಮದುವೆ ಆಗಿ ಎಷ್ಟು ದಿವಸ ಆಯ್ತು? ಆಯ್ತು, 3 ದಿನಗಳಿತ್ತು, 4 ದಿವಸ. 4 ಆಗ್ಲಿಲ್ಲ ಅಲ್ಲ? ಆಗ್ಲಿಲ್ಲ. ಅಪ್ಪ, 4 ಆಗ್ಲಿಲ್ಲಲ್ಲ? ಬಿಡಿದೆ ಅಂದ್ರೆ ದೊಡ್ಡ ವಿಷಯ ಅಲ್ಲ. ಇವತ್ತು ಸಂಜೆ ಮೊದಲಾಗಬೇಕಲ್ಲ. ಏನಾಗ್ಬೇಕು? ಕಾಳಿಕಾಲಯಕ್ಕೆ ಮುಸ್ಸಂಜೆ ಹೊತ್ತಿನಲ್ಲಿ ಹೋಗಿ ಒಂದು ಪೂಜೆ. ದೇವಿಯ ಪೂಜೆ ಸಂಜೆ ಹೊತ್ತಿ? ಹೌದಾ, ಮುಸ್ಸಂಜೆ ಹೊತ್ತಿನಲ್ಲಿ. ಅದು ಸ್ಮಶಾನದ ಬಳಿಯಲ್ಲಿ. ಓಹೋ. ಅದು ಮಾತ್ರ ನೀನು ಒಬ್ಬನೇ ಹೋಗಿ, ಅಂದ್ರೆ ವರ ಮಾತ್ರ ಹೋಗ್ಲಿಕ್ಕೆ, ವಧು ಹೋಗ್ಲಿಕ್ಕಿಲ್ಲ ಅಲ್ಲಿ. ಹಾಗೆ ಮುಸ್ಸಂಜೆ ಹೊತ್ತಿನ ಅವಳಿಗೆ ನನ್ನನ್ನು ಬಿಟ್ಟಿರ್ಲಿಕ್ಕೆ ಮನಸ್ಸಿಲ್ಲ ಅವಳಿಗೆ. ಅದು ಸರಿ, ಆದ್ರೆ ಕ್ರಮದಲ್ಲಿ ಅವಳು ಹೋಗ್ಲಿಕ್ಕಿಲ್ಲ. ಹೌದಾ? ಆ ದೇವಸ್ಥಾನಕ್ಕೆ ಹೆಣ್ಣು ಮಕ್ಕಳು ಮುಸ್ಸಂಜೆ ಹೊತ್ತಿನಲ್ಲಿ ಹೋಗ್ಲಿಕ್ಕಿಲ್ಲ. ಹೆದರಿಕೊಳ್ತಾರೆ. ಹೋಗಿ ಪೂಜೆ ಮಾಡಿ ಅದನ್ನು ಸಲ್ಲಿಸಿ ಬಾ. ಇಲ್ಲಾಂದ್ರೆ ಊರು ಉಳಿಲಿಕ್ಕಿಲ್ಲ. ಹೌದಾ? ಹೋಗು. ಆಗಲಿ. ಊರು ಉಳಿಬೇಕಾ? ಊರು ಹೀಗೆ ಉಳಿಬೇಕಾ? ಈ ಸೇವೆ ಆಗ್ಬೇಕು. ನೀನ್ ಅಲ್ಲಿಗೆ ಹೋಗ್ಬೇಕು. ಹೌದಾ? ಹೋಗು. ಹಾಗಾದ್ರೆ ನಿಮಗೆ ಹೋಗುವುದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲ, ಹಣ್ಣು ಕಾಯಿ ಪೂಜೆಗೆ ಎಲ್ಲ ವ್ಯವಸ್ಥೆ ಮಾಡು. ಹೌದಾ? ಸರಿ, ಹಾಗಾದ್ರೆ ಹೋಗ್ತೇನೆ. ಹೇಳ್ತಾನೆ, ಕಟುಕರಿಗೆ ಹೇಳಿ ಕಳುಹಿಸಿದ್ದೇನೆ. ಮುಸ್ಸಂಜೆ ಹೊತ್ತಿನಲ್ಲಿ ಸ್ಮಶಾನ ಕಾಳಿಕಾಲಯಕ್ಕೆ ಬರುವವನ ಮುಖ ನೋಡಬೇಡಿ. ಪೂಜೆಗೆ ಆರಂಭಿಸಿದ ಕ್ಷಣ ಅವನ ತಲೆಯನ್ನು ಕೊಡಿದು ಗುರುತವನ್ನು ತೋರಿಸಿ ಅಂತ ಹೇಳಿದ್ದೇನೆ. ನೀವು ಸಿಕ್ಕಿದ್ದು ಬಹಳಷ್ಟು ಒಳ್ಳೆದಾಯ್ತು. ಏನಾಯ್ತು? ಅದೋ ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಕಾಳಿಕಾ ಗುಡಿ, ಹೌದು. ಆ ಸ್ಮಶಾನದ ಬಳಿಯಲ್ಲಿ ಆ, ಅಲ್ಲಿ ವಿಶೇಷವಾದಂತಹ ಒಂದು ಪೂಜೆಯನ್ನು ಸಲ್ಲಿಸುವಲ್ಲಿ ನಾವು ಮರೆತು ಬಿಟ್ಟೆವು ಅಂತ ಮಾವಯ್ಯ ಎಚ್ಚರಿಸಿ ಬಿಟ್ರು. ಮಾವಯ್ಯ? ಹೌದು. ಈಗ ಹೇಳಿದ್ದು. ಅಯ್ಯೋ, ಆದ್ದರಿಂದ ಈ ಕತ್ತಲೆ ಹೊತ್ತಿನಲ್ಲಿ ನಾನು ಅಲ್ಲಿಗೆ ಹೋಗ್ಬೇಕು, ಆ ದೇವಿಯನ್ನು ಪೂಜೆ ಮಾಡಿ. ನೀವು ಅಲ್ಲಿಗೆ ಹೋಗುವುದಕ್ಕೆ ಆಗುದಿಲ್ಲ ಭಾವಯ್ಯ. ಆಗುದಿಲ್ಲ ಅಂದ್ರೆ ನಿಮ್ಮ ಅಪ್ಪಯ್ಯ ಹೇಳಿ. ಯಾಕೆ ಕೇಳಿ, ಯಾಕೆ? ನೀವು ತಂದೆಯವರ ಜೊತೆಯಲ್ಲಿ ಮಾತಾಡ್ತಾ ಇರುವಾಗ ಹೌದು. ಮಹಾರಾಜರು ಬರ್ಲಿಕ್ಕೆ ಹೇಳಿದ್ರು ಅಂತ ನಾವು ಹೋದಲ್ಲ. ಮಹಾರಾಜರು ಬರ್ಲಿಕ್ಕೆ ಹೇಳಿದ್ ಯಾಕೆ? ಯಾರನ್ನು? ಚಂದ್ರಹಾಸ ಅಗತ್ಯವಾಗಿ ನನ್ನನ್ನು ಬಂದು ಕಾಣಬೇಕು ಅಂತ ಮಹಾರಾಜರು ನನ್ನಲ್ಲಿ ಹೇಳಿದ್ದಾರೆ. ಈಗ ಒಂದು ವೇಳೆ ನೀವು ಹೋಗದಿದ್ರೆ ಏನಾಗ್ತದೆ? ಮಹಾರಾಜರ ಆಜ್ಞೆಯನ್ನು ಮಂತ್ರಿಯ ಸುತ್ತ ಮೀರಿದ್ದಾನೆ ಅಂತ ಆಗುತ್ತದೆ. ಅಯ್ಯೋ, ಏನು ಪೂಜೆ ಪೂರೈಸಿ ಆ ಬಳಿಕ ಹೋದ್ರೆ? ಅಯ್ಯೋ, ಈಗ ಪೂಜೆ ಯಾವುದಕ್ಕೆ ಹೇಳಿದ್ದು? ಈ ಮದುವೆ ವಿಷಯ. ಹೌದಲ್ಲ? ಹೌದು. ಅದಕ್ಕೆ ಮದುವೆ ಮಾಡಿಸಿದವ ಯಾರು? ಅದು ನೀವು. ನಾನಲ್ವಾ? ನಾನು ಹರಿಕೆ ಸಂದಾಯ ಮಾಡ್ತೇನೆ, ನೀವು ಒಮ್ಮೆ ಸುಮ್ಮನೆ ಕೂತ್ಕೊಳ್ಳಿ. ನೀವೆಲ್ಲಿಗೆ ಹೋಗುದು? ಹೊಸ ಮದುಮಕ್ಕಳು ದೇವಸ್ಥಾನಕ್ಕೆ ಹೋಗುದಲ್ಲ. ಈಗ ಮಹಾರಾಜರು, ನಮಗೆ ಕಣ್ಣಿಗೆ ಕಾಣುವ ದೇವರು ಯಾರು? ಮಹಾರಾಜರು. ಹೌದಾ? ಅವರ ಆಜ್ಞೆ ಎನ್ನುವುದು ಶಿರೋಧಾರ್ಯ. ನೀವು ಮೊದಲಾಗಿ ಅವರು ಏನಾದ್ರು ನಿಮಗೆ ಗಂಡ ಹೆಂಡತಿಗೆ ಕರೆಸಿ ಉಡುಗೊರೆಲ್ಲ ಕೊಡ್ಲಿಕ್ಕಿದ್ರೆ ಅದನ್ನ ಯಾಕೆ ಬಿಡ್ತೀರಿ? ಹೋಗಿ ನೀವು ಹೋಗಿ ನೀವು. ಅಯ್ಯೋ, ಅವರಿಗೆ ಉತ್ತರ ನಾನು ಕೊಡ್ತೇನೆ. ಹೋಗಿ ನೀವು ಹೋಗಿ ಮಹಾರಾಜರಲ್ಲಿಗೆ ಹೋಗಿ. ಅಯ್ಯೋ, ಹೋಗಿ ಒಮ್ಮೆ
ಹೋಗಿ ಮಾವಯ್ಯ. ನೋಡಿದಿರಾ, ಅಪ್ಪಯ್ಯನಿಗೆ ನನ್ನ ವಿಷಯ ಗೊತ್ತಿಲ್ಲ. ನನ್ನನ್ನು ಯಾವಾಗ್ಲೂ ಎಂತದ್ದು ಹೇಳ್ತಾ ಇದ್ದದ್ದು ಹೆಣ. ಇವತ್ತು ಗೊತ್ತಾಗ್ತದೆ ಹೆಣ ಹೌದು ಅಲ್ವಾ ಅಂತ. ನಾನೇ ಮದುವೆ ಮಾಡಿಸಿದ್ದಲ್ವಾ, ನಾನೇ ಹರಿಕೆ ಸಂದಾಯ ಮಾಡಿ ಬರ್ತೇನೆ. ಆಗ ಅಪ್ಪನಿಗೆ ಸಂತೋಷ ಆಗ್ತದೆ. ನೋಡಿ ಮಾವಯ್ಯ, ಇದೆಂತದ್ದು ಮೆರವಣಿಗೆ? ಹೌದು ನಮ್ಮದೇ. ಎಂತದ್ದು? ಮಹಾರಾಜರು ಅವಸರವಸರವಾಗಿ ಬರ್ಲಿಕ್ಕೆ ನನ್ನನ್ನು ನಿಮ್ಮ ಮಗನಾಗಿರುವಂತಹ ಮದನನ್ನು ಕೂಡ ಹೇಳಿ ಕಳುಹಿಸಿದರು. ನಿಮ್ಮ ಅಪ್ಪಣೆಯ ಪ್ರಕಾರವಾಗಿ ಕಾಳಿಕಾ ಗುಡಿಯ ಕಡೆಗೆ ನಾನು ಹೊರಟು ನಿಂತಿದ್ದೆ. ಅರಸನಲ್ಲಿಗೆ ಹೋಗಿ ಅರಸನಲ್ಲಿ ಹೋದೆ. ಹೋದ್ದು ಮಾತ್ರ ಅಲ್ಲ, ಅವರ ಮಗಳಾಗಿರುವಂತಹ ಚಂಪಕ ಮಾಲಿನಿಯ ಜೊತೆ ನನ್ನ ಮದುವೆಯ ಮೆರವಣಿಗೆ ಇದು ನೋಡಿತಾ ಇರು. ಮದುವೆಯ ಮೆರವಣಿಗೆಯಲ್ಲಿ ನಾನು ಹೇಳಿದ ಪೂಜೆ ಮಾಡಿದ್ಯಾ ನೀನು? ಅದಕ್ಕೆ ನಿಮ್ಮ ಮಗನ ಹೋಗಿದ್ದಾನಲ್ಲ, ಯಾರು? ಪೂಜೆ ಮದನ ಹೋಗಿದ್ದ. ಎಲ್ಲಿಗೆ? ಅಲ್ಲಂತೆ ಹೋಗಿದ್ದ. ಶ್ಮಶಾನಕ್ಕೆ. ಅಯ್ಯೋ ಅಯ್ಯೋ ಏಳು ಸುತ್ತಿನ ಕೋಟೆ ಪುರಗಡಲು ಏಳು ಸುತ್ತಿನ ಕೋಟೆ ಪುರಗಡಲು ಕಾಳಗತ್ತಳೆಯೊಳಗೆ ಓರ್ವ ಕಾಳಗತ್ತಳೆಯೊಳಗೆ ಓರ್ವ ಅಯ್ಯಯ್ಯೋ ಅಯ್ಯಯ್ಯೋ, ಭಯಾನಕವಾದ ಕಾಳಿಕಾಲಯದ ದೃಶ್ಯ. ಕತ್ತಲಾಗಿದೆ. ನನ್ನ ಬದುಕಿನ ಬೆಳಕು ನನ್ನ ಮಗ ನಂದಿ ಹೋಗುತ್ತಾನೆ ಎನ್ನುವುದಾಗಿ ಓಡೋಡಿಕೊಂಡು ಬಂದರೆ ಭೂತಗಳು, ಪ್ರೇತಗಳು, ವಿಕಾರವಾದ ಅರಚಾಟ, ಗೂಗೆಗಳು, ಈ ಭೀಕರವಾದ ದೃಶ್ಯದ ಮಧ್ಯೆ, ಅವುಗಳು ಹೆದರಿಸುವಂತಹ ಭಯಾನಕತೆಯ ಮಧ್ಯೆ ಕಾಳಿಕಾಲಯದ ಬದಿಗೆ ಬಂದಿದ್ದೇನೆ. ನನ್ನ ಮಗ ಮದನ ಮದನ ಮೌನದಿ ಮಲಗಿ ಚಲ್ದದಿ ಮಾತಾಡು ಎನ್ನಯ ಮೋಸಗಳೆಲ್ಲನು ತಿನ್ನುವುದಾಯಿತೆ ಹರ ಹರ ಎನ್ನಯ ಮೋಸಗಳೆಲ್ಲನು ತಿನ್ನುವುದಾಯಿತೆ ಹರ ಹರ ಚಿನ್ನಲೆಯೇ ನಿನ್ನನು ಜಯ ಬಳ್ಳಿಸಿ ನೀ ಬಾರು ಚಿನ್ನಲೆಯೇ ನಿನ್ನನು ಜಯ ಬಳ್ಳಿಸಿ ನೀ ಬಾರು ಮಗನೇ
ಎಂಥ ಘೋರ ದೃಶ್ಯ, ಎಂಥ ಘೋರ ದೃಶ್ಯ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಿ ಮಗು. ಯಾವಾಗಲೂ ನಾನು ಅಪ್ಪಿಕೊಂಡು ಮುದ್ದಿಸುತ್ತಿದ್ದ ನಿನ್ನ ಮುಖವೆಂದು ಜೀವ ಕಳೆಯನ್ನು ಕಳೆದುಕೊಂಡು ಹೆಣವಾಗಿ ಬಿದ್ದಿದೆ. ಬೇವಿನ ಮರದಲ್ಲಿ ಮಾವನ್ನು ಹುಟ್ಟುವ ಹಾಗೆ ನನ್ನಂತ ದುಷ್ಟ ಕಟುಕನಿಗೆ ನಿನ್ನಂತ ಸಜ್ಜನ ಗುಣಶಿರೋಮಣಿಯೊಬ್ಬ ಹುಟ್ಟಿದ ಮಗು. ನಾನು ಮಾಡಿದ ಪಾಪ ಸಾಯಬೇಕಾದ ನನ್ನನ್ನು ಉಳಿಸಿ ಬದುಕಬೇಕಾದ ನಿನ್ನನ್ನು ಕೊಂದು ಬಿಟ್ಟಿತ್ತು ಮಗು, ಕೊಂದು ಬಿಟ್ಟಿತ್ತು. ನಾನು ಇಷ್ಟು ಸಂಪಾದನೆ ಮಾಡಿದ್ದು, ನಾನು ಯಾರ್ಯಾರ ಬದುಕನ್ನು ತುಳಿದದ್ದು ನಾಳೆ ನಿನ್ನ ಉತ್ಕರ್ಷಕ್ಕೆ ಬೇಕಾಗಿ ಮಗನೇ. ಅಂತ ಸಂಪಾದನೆ ಎಲ್ಲ ಹೆಣದ ಮೇಲಿನ ಶೃಂಗಾರ ಆಯಿತು. ಎಲ್ಲವನ್ನೂ ಕಳೆದುಕೊಂಡೆ. ಮತ್ತೊಬ್ಬರಿಗೆ ಮಾಡಿದ ಹಾನಿ ಶೂಲ ನನ್ನ ಎದೆಯನ್ನೇ ತಿವಿಯಿತು. ಪುತ್ರ ಶೋಕ ನಿರಂತರ. ಯಾವ ಶೋಕವಾದರೂ ಒಂದು ಹಂತದಲ್ಲಿ ಮರೆತು ಹೋದೀತು. ಪ್ರಾಯಕ್ಕೆ ಬಂದ ಮಗನನ್ನು ಕಳೆದುಕೊಂಡ ಮೇಲೆ ಜೀವ ಇರುವಷ್ಟು ಕಾಲ ಆ ಮಗನ ಮುಖವನ್ನು ಹೇಗೆ ಮರೆಯಲಿ ಮಗು? ನಾನು ಮಾಡಿದ್ದು ಯಾವುದಕ್ಕೆ ಬೇಕಾಗಿ ಎನ್ನುವುದಾಗಿ ಎನ್ನಿಸಿದ್ದೇನೋ ಅಂಥ ಮಗನೇ ಇಲ್ಲವೆಂದಾದ ಮೇಲೆ ಈ ಕತ್ತಲೆಯ ಬದುಕು ನನಗೆ ಬೇಡ. ನನ್ನ ಬೆಳಕಾದ ನೀನು ಹೋಗಿದ್ದಿ. ಕಾಣುತ್ತಿರುವ ವಜ್ರ ಸ್ತಂಭಕ್ಕೆ ನನ್ನ ಈ ಹಾಳು ಮಂಡಿಯನ್ನು ಒಡೆದುಕೊಂಡು ನಾನು ಸಾಯ್ತೇನೆ. ಬರದಿ ಪುರಜನರ ವಿಷಯ ಕರೆಸಿ ಜೊತೆಗೊಂಡಾಗ ತೆರಳಿದೆಲ್ಲ ದುಷಶಿಹಾಸ. ಮಾವಯ್ಯ, ಓ ಮಾವಯ್ಯ, ಏನು ನಿಮ್ಮ ಅವಸ್ಥೆ ಇದು? ಕಾಳಿಕಾ ಗುಡಿಯ ಕಡೆಗೆ ನಾವಿಬ್ರು ಜೊತೆಯಾಗಿ ಬಂದೆವು. ಈ ಹೊತ್ತಿನಲ್ಲಿ ಬಂದು ನೋಡುವ ದೃಶ್ಯವಾದ್ರೂ ಏನು? ಇವರಿಬ್ಬರು ಇಲ್ಲಿ ಶವವಾಗಿ ಹೋಗಿದ್ದಾರೆ. ಆ ಮಹಾತಾಯಿಯ ಸನ್ನಿಧಾನದಲ್ಲಿ ಇಂತಹ ಒಂದು ದೃಶ್ಯವನ್ನು ನಮ್ಮ ಕಣ್ಣುಗಳಿಂದ ನೋಡುವ ದೌರ್ಭಾಗ್ಯ ಪ್ರಾಪ್ತವಾಯಿತಲ್ಲ. ಶಿವನೇ, ಅಮ್ಮ, ಆ ಮಾತೆ ಕಾಳಿಕಾ ದೇವಿ ಇನ್ನೂ ಸುಮ್ಮನಾಗಿದ್ದಾರೆ. ಆಕೆಗೆ ಈ ಸಂತೋಷವಾಗುತ್ತದೆಯೇ? ಅದಕ್ಕಾಗಿಯೇ ಆ ಮಹಾತಾಯಿಯನ್ನು ಭಕ್ತಿಯಿಂದ ನಾವು ಸ್ಮರಣೆ ಮಾಡಲೇಬೇಕಾಗಿದೆ. ಜಯ 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 ಮಾತೆ, ಅಮ್ಮ, ಜಯ ಜಯ ಸರ್ವೇಶ್ವರಿ. ಸರ್ವಮಂಗಲಿ. ಹರಿಯ ಕಿಕ್ಕರಲೇನು ಈ ಬರಿ ಸಾಹಸವೇನು? ಕರುಷನೇ ವಿದ್ಯೆ ನಿನಗೋರ್ವಗೆ ಬೇರಿವರು ತಿಳಿಯರೆಂದೆನು ತಾಚಳ್ಳಿಯೂ. ಮಗನೇ ಚಂದ್ರಹಾಸ, ಮಾತೆಯೇ, ಶ್ರೀಹರಿಯ ಭಕ್ತನಾದಂತಹ ನೀನು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದ್ದೀಯಾ? ಹೌದು ತಾಯಿ. ಸರಿಯಲ್ಲ ಕಂದ. ನಿನ್ನ ಭಕ್ತಿಗೆ ಮೆಚ್ಚಿದಂತಹ ನಾನು ಮೈದೋರಿದ್ದೇನೆ. ನಿನಗೇನು ವರಬೇಕು ಕೇಳು. ಚಿತ್ತ ಜಾಂಬಕಿ ಲಾಲಿಸಾದರೆ ಸತ್ತವ ನಿರ್ವಲ ಯಜ್ಞೀಸುಯ. ಚಿತ್ತ ಜನಪಿದ ಭಕ್ತಿ ಎಂದಳು ನಿಲ್ಲಿಸು ಸುಸ್ಥಿರವಾಗಿ ಸುಸ್ಥಿರವಾಗಿ. ಮಹಾತಾಯಿ, ಮಗನೇ, ನಿನಗೆ ಅರಿಯದು ಯಾವುದೂ ಇಲ್ಲ. ಆದರೂ ಕೂಡ ನಮ್ಮಿಂದಲೇ ಅದರ ಉತ್ತರವನ್ನು ಕೇಳಿಸಿಕೊಳ್ತಾ ಇದೆಯಾ ಮಹಾತಾಯಿ? ಹುತ್ತದ ಬಳಿಯಲ್ಲಿ ಹಾವು ಸತ್ತು ಬಿದ್ದರೆ ಹಾವಿಗೆ ಯಾವತ್ತೂ ಅಪಚಾರವಲ್ಲ, ಅನ್ಯಾಯವಲ್ಲ. ಅದು ಹುತ್ತಕ್ಕೆ ಅಪಮಾನವಾಗುತ್ತಾ ಇರುವುದು. ನಿನ್ನ ಸನ್ನಿಧಾನದಲ್ಲಿ ಈ ರೀತಿ ಆಗಬಾರದಿತ್ತು. ನೋಡಿದ್ದೆ, ಇಲ್ಲಿ ಒಂದು ಕಡೆಯಲ್ಲಿ ನನ್ನ ಭಾವ, ಮತ್ತೊಂದು ಕಡೆಗೆ ಮಾವಯ್ಯ ಅಳೆದು ಬಿದ್ದು ಹೋಗಿದ್ದಾರೆ. ನಿನ್ನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ಇಷ್ಟಕ್ಕೆ ಅವರಿಬ್ಬರನ್ನು, ಓ ದಯಾಮಯೇ, ದಯಾಸಾಗರೇ, ರಕ್ಷಿಸು, ಬದುಕಿಸು ತಾಯಿ, ಬದುಕಿಸಮ್ಮ, ನನ್ನ ಬೇಡಿಕೆ. ಚಂದ್ರಹಾಸ, ನಿನ್ನಲ್ಲೊಂದು ಪ್ರಶ್ನೆಯನ್ನು ಕೇಳ್ತೇನೆ. ನಿನ್ನ ಜೀವನದ ಉದ್ದಕ್ಕೂ ಅನ್ಯಾಯವನ್ನೇ ಮಾಡಿಕೊಂಡು ಬಂದಂತಹ ಇವರು ಬದುಕಿ ಬರಬೇಕೆ ಹೇಳು? ಅಮ್ಮ, ಓ ಅನ್ಯಾಯವೋ ನ್ಯಾಯವೋ, ತಪ್ಪೋ ಒಪ್ಪೋ, ಅದು ಏನು ನಮಗೆಲ್ಲ ಎಲ್ಲಿ ತಿಳಿಯುತ್ತದೆ ತಾಯಿ. ಏನಿದ್ದರೂ ಕೂಡ ಈವರೆಗೆ ಅವರು ತಪ್ಪನ್ನು ಎಸಗಿದ್ದು ಹೌದು ಅಂತಾದ್ರೆ
ಅವರ ಜೀವನಕ್ಕೆ ಅಂತ್ಯ ಬಂತೋ ಇಲ್ವೋ, ಇನ್ನು ಮುಂದೆ ಏನಾದರೂ ಇದ್ರೂ ಕೂಡ ಅವರ ಪಾಲಿಗೆ ಪುನರ್ಜನ್ಮ ಉಂಟಾಗುವುದು ನಿನ್ನ ಅನುಗ್ರಹದಿಂದಲಾಗಿ. ಆದ್ದರಿಂದ ಮುಂದಕ್ಕೆ ಅವರು ಒಳ್ಳೆಯವರಾಗಿ ಬದುಕುವ ಹಾಗೆ ನಿನ್ನ ಅನುಗ್ರಹವೂ ಕೂಡಿ ಬರಬೇಕು. ಹಾಗೆ ಆಗದೇ ಇದ್ರೆ ಇಲ್ಲಿ ನಾನು ಒಂದು ಕಾರಣನಾಗ್ತೇನೆ. ಎಲ್ಲೋ ಇರುವಂತಹ ನಾನು ಈ ರಾಜ್ಯವನ್ನು ಪ್ರವೇಶಿದ್ದರಿಂದಲಾಗಿ ಈ ರೀತಿಯ ಅನಾಹುತಗಳಿಗೆಲ್ಲ ನಾನೇ ಕಾರಣ ಆಗ್ತೇನೆ. ಆದ್ದರಿಂದ ಅಮ್ಮ, ಈ ಹೊತ್ತು ಅವರ ಮೇಲೆ ಕೃಪೆದೋರು ಬದುಕಿಸು ಮಹಾತಾಯಿ, ಬದುಕಿಸಮ್ಮ ಕಂದ. ಅವನ್ನು ಬದುಕಿಸದೇ ಇದ್ರೆ ನಾವಂತೂ ಖಂಡಿತ ಯಾರಿಗೂ ಮುಖ ತೋರಿಸುವ ಹಾಗಿಲ್ಲ. ನಮ್ಮನ್ನು ಕೂಡ ನೀನು ಕರೆದುಕೋ ಕಂದ. ಅಮ್ಮ, ನಿನ್ನ ಈ ನುಡಿಗಳನ್ನು ಕೇಳುವಾಗ ಬಹಳ ಸಂತೋಷವಾಗುತ್ತಾ ಉಂಟು. ನನಗೇನು ಬೇಡ, ಮಡಿದವರನ್ನು ಮರಳಿ ಜೀವವನ್ನು ಕೊಡುವೆ ಎಂಬುದಾಗಿ ಹೇಳ್ತಾ ಇದ್ದೀನಿ. ಅಯ್ಯ, ನಿನಗೊಂದು ಮಾತನ್ನು ಹೇಳ್ತೇನೆ. ಕೇರಳದ ಮೇಧಾವಿ ಓರ್ವರ ಮಗನಾಗಿರುವೆ ನೀನು. ಅಷ್ಟು ಮಾತ್ರವಲ್ಲ, ಮೂಲ ನಕ್ಷತ್ರದಲ್ಲಿ ಜನಿಸಿದ ಕಾರಣ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಬೇಕಾಯಿತು. ಹಾಗಂತ ಇನ್ನು ಮುಂದಕ್ಕೆ ಎಲ್ಲಾ ಕಷ್ಟವೂ ಪರಿಹಾರವಾಗುತ್ತದೆ. ಹೇಗೆ ಈ ಇಷ್ಟರವರೆಗೆ ನೀನು ಮಾಡಿಕೊಂಡು ಬಂದಂತಹ ಏಕಾದಶಿ ವ್ರತ ಇನ್ನು ಮುಂದಕ್ಕೂ ನೀನು ಮಾಡಿಕೊಂಡು ಬಾ. ಅಷ್ಟು ಮಾತ್ರವಲ್ಲ, ನಿನಗೆ ಸೇರಬೇಕಾದಂತಹ ಕೇರಳ ರಾಜ್ಯವು ಮರಳಿ ನಿನಗೆ ಸಿಗುವುದಕ್ಕಿದೆ. ಹಾಗಾಗಿ 2 ರಾಜ್ಯವನ್ನು ಆಳುತ್ತಾ ಸಂತೋಷದಿಂದಿರು, ಚಿಂತಿಸಬೇಡ. ಈಗ ಇವರನ್ನು ಬದುಕಿಸಿದ್ದೇನೆ. ಮಗನೇ, ನೀವ್ಯಾಕೆ ಇಲ್ಲಿ ಮಲಗಿದ್ದು? ಮಗನೇ, ಬದುಕಿರುವೆಯ? ಹೌದು. ನಾನು ಬದುಕಿದ್ದೇನೆ. ಹೌದು. ನಿನ್ನ ಹೆಣ ಕಂಡಿದ್ದೆ. ನಿನ್ನ ಹೆಣವನ್ನು ಕಂಡ ಮೇಲೆ ನನ್ನ ಬದುಕಿಗೊಂದು ಅರ್ಥ ಇಲ್ಲ ಅಂತ ನಾನು ಸತ್ತಿದ್ದೆ. ಹೀಗೆ ಎದ್ದಿದ್ದೇವೆ. ಏನಾಯ್ತು ಚಂದ್ರಹಾಸ? ಏನಾಯ್ತು ಮಗಳೇ? ಅಪ್ಪ, ನೀವು ಇಲ್ಲಿ ಸತ್ತು ಬಿದ್ದ ಕ್ಷಣವೇ ಈ ನನ್ನ ಪತಿ ಮಹಾಶಯರು ಶ್ರೀದೇವಿಯನ್ನು ನುಡಿಸಿದ್ದೇ ತಡ. ಶ್ರೀದೇವಿ ಒಲಿದು ಮತ್ತೊಮ್ಮೆ ನಿಮಗೆ ಪ್ರಾಣವನ್ನು ಕರುಣಿಸಿದವಳಿದ್ದಾಳೆ. ಎಲ್ಲ ಆ ಮಹಾಮಾಯ ಪೂರ್ಣಾನುಗ್ರಹದಿಂದಲಾಗಿ ನೀವೆಲ್ಲ ಬದುಕಿ ಬರುವ ಹಾಗಾಯಿತು. ಅವಯ್ಯ, ಕೈ ಮುಗಿಬಾರ್ದಪ್ಪ. ಚಂದ್ರಹಾಸ, ಪ್ರಾಯ ಕೆಲವು ಕಳೆದಿದೆ ನನಗೆ. ಆದ್ರೆ ನಿನ್ನ ತ್ಯಾಗದ ಹಿರಿತನದ ಮುಂದೆ ನಾನು ಬಹಳ ಕುಬ್ಜನಾಗಿ ಹೋಗಿಬಿಟ್ಟೆನಪ್ಪ. ಬೇಕು 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 ಎನ್ನುವುದಾಗಿ ಹಂಬಲಿಸಿದ ನನಗೆ ಒಂದು ದಿವಸವೂ ನೆಮ್ಮದಿಯ ನಿದ್ರೆ ಇಲ್ಲ. ನನಗೆ ಯಾವುದೂ ಬೇಡ, ಪರರಿಗೆ ಬೇಕಾಗಿ ಬದುಕುವುದು ಎನ್ನುವುದಾಗಿ ತ್ಯಾಗಿಯಾಗಿ ಬದುಕಿದ ನಿನಗೆ ಯಾವುದನ್ನು ಬೇಡ ಅಂತ ಬಿಟ್ಟಿದ್ಯೋ ಅದೆಲ್ಲ ನಿನ್ನ ಕಾಲಬುಡಕ್ಕೆ ಹುಡುಕಿಕೊಂಡು ಬಂತು. ಸತ್ಯ. ಬೇಕು ಎನ್ನುವ ಅರಸನಾಗಬೇಕಾದ್ದಲ್ಲ, ಲೋಕಕ್ಕೆ ಬೇಕಾಗಿ ನನಗೆ ಬೇಕಾದ್ದನ್ನು ಬಿಟ್ಟು ಬದುಕಬೇಕಾದವ ನಿಜವಾದ ಅರಸ. ಮಗನೇ, ತಂದೆಯವರೇ, ಅರಸನಾದಂತಹ ಚಂದ್ರಹಾಸನಿಗೆ ಪ್ರಧಾನ ಮಂತ್ರಿಯಾಗಿ ನೀನಿರು. ತಂಗಿಯಾದ ವಿಷಯ ಭಾವನ ಬದುಕಿನಲ್ಲಿ ಬೆಂಬಲವಾಗಿರು. ಸರಿ. ಇಲ್ಲಿಯವರೆಗೆ ಮಾಡಿದ್ದೆಲ್ಲ ಹೆಚ್ಚಾಗಿದೆ. ಆ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ನಾನು ವಾನಪ್ರಸ್ಥಕ್ಕೆ ಹೋಗ್ತೇನೆ. ನಾನಿಲ್ಲಿರೋದಿಲ್ಲ. ನಿಮ್ಮನ್ನು ಬಿಟ್ಟು ನಾನು ಹೇಗಿದ್ದೀಯಪ್ಪಯ್ಯ? ಲೋಕದಲ್ಲಿ ಯಾವನೂ ಕೂಡ ಸಾಯುವಾಗ ನಾನು ಸಾಯ್ತೇನೆ ಅಂತ ಹೇಳಿ ಸಾಯುವುದಲ್ಲಲ್ಲ. ಇಲ್ಲಪ್ಪ, ನಡೆದು ಹೋಗ್ತದೆ ನೋಡಿ. ಹಳೆ ನೀರು ಕೊಚ್ಚಿ ಹೋಗುವಾಗ ಹೊಸ ನೀರು ಬರ್ತದೆ. ದೇವರ ದಯೆ ಒಂದಿಲ್ಲದಿದ್ರೆ ಯಾವ ಬುದ್ಧಿವಂತಿಕೆ ಇದ್ರೂ ಪ್ರಯೋಜನ ಇಲ್ಲ. ಭಾವ ಒಳ್ಳೇದು ಬೇಕು. ನನ್ನಲ್ಲಿ ಬುದ್ಧಿ ತುಂಬಾ ಇತ್ತು, ಭಾವದಲ್ಲಿ ದುಷ್ಟತನ ಇತ್ತು. ಅವನ ಬುದ್ಧಿಗಿಂತ ಹೆಚ್ಚು ಭಾವದಲ್ಲಿ ಶುದ್ಧತೆ ಇತ್ತು. ಅವನಿಗೆ ಸಿಗಬೇಕಾದ್ದೆಲ್ಲ ಸಿಕ್ಕಿತ್ತು. ಬುದ್ಧಿ ಹೆಚ್ಚಿರುವವ ರಾಜ್ಯ ಆಳಬೇಕಾದ್ದಲ್ಲ, ಭಾವ ಶುದ್ಧ ಇರುವವ ರಾಜ್ಯ ಆಳಬೇಕಾದ. ಹೊಸ ತಲೆಮಾರಿಗೆ ಶುಭವಾಗ್ಲಿ. ಭಾವಯ್ಯ, ನಿಮ್ಮ ತಂದೆಯವರು ನಮ್ಮನ್ನೆಲ್ಲ ಬಿಟ್ಟು ದೂರ ವನವಾಸದ ಕಡೆಗೆ ಹೋಗಿದ್ದಾರೆ. ವಾನಪ್ರಸ್ಥವನ್ನು ಸೇರಿ ಆಶ್ರಮ ಧರ್ಮವನ್ನು ಆಚರಿಸುವ ಮುಖೇನವಾದರೂ ಮನಸ್ಸನ್ನು ಶುಚಿರ್ಭೂತಗೊಳಿಸಿ ಪರಮಾತ್ಮನನ್ನು ಸೇರಬೇಕು ಎನ್ನುವಂತಹ ಹಂಬಲ ನಮ್ಮ ತಂದೆಯವರಿಗೆ ಉಂಟು ಅಂತಾದ್ರೆ ಅದನ್ನು ಅಲ್ಲ ಇಲ್ಲ ಸಲ್ಲ ಅಂತ ಹೇಳುವುದಕ್ಕೆ ನಾವಲ್ಲ. ಆದ್ರೆ ಒಂದು ವಿಚಾರ ಸ್ಪಷ್ಟವಾಗಿ ಹೇಳ್ತೇನೆ ಬಾಬಯ್ಯ, ಅಧಿಕಾರ ಮುದ್ರೆಯನ್ನು ನೀನು ಏರುವಲ್ಲಿ
ಪ್ರಧಾನ ಅಮಾತ್ಯನಾಗಿ ನಾನಿರುವಲ್ಲಿ ಒಳ್ಳೆ ನಾವು ಅಪ್ಪನಿಗೆ ಕೊಡುವ ಗೌರವ ಏನು ಕೇಳ್ತೀಯಾ? ಅವರು ಆಚರಿಸಿದಂತಹ ವರ್ತನೆಯನ್ನು ಯಾವುದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಇರುವುದೇ ನಾವು ಅವರ ಬದುಕಿಗೆ ಕೊಡುವಂತಹ ಬೆಳಕು ಅಲ್ವೇ? ಹೌದು. ಇಂಥದ್ದಕ್ಕೆಲ್ಲ ನಾವು ನಂಬಿರುವಂತಹ ಆರಾಧ್ಯ ದೇವನು ಸದಾ ಸರ್ವದ ನಮಗೆ ದಾರಿಯ ಬೆಳಕಾಗಿ ಗೋಚರಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಮಹಾರಾಜರಲ್ಲಿಗೆ ಹೋಗಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಕೇಳಿಕೊಂಡು